ಮುಗಿದು ಬೆಳಗ್ಗೆ ನಾವು ಹೊರಡಬೇಕಾಯ್ತು. ನಿಂತುಕೊಂಡಿದ್ದೇವೆ. ನಾನು ನರಸಿಂಹಭಟ್ರ ಹತ್ರ ಕೇಳಿದೆ, ನರಸಿಂಹಭಟ್ರ ಹತ್ರ ಮೊದಲಗಾರ ಹತ್ರ ಕೇಳಿದೆ, ಚೌತಾಳ ಅಂದರೆ ಎಂಥದ್ದು ಅಂತ. ಅದಕ್ಕೆ ಅವರು ಹೇಳಿದರು, ಅದು 5-3-5 ಪೆಟ್ಟು ಅಂತ ಹೇಳಿದರು ನಮಗೆ. 5-3-5 2 ರೂಪಕ 1 ಏಕತಾಳ. ಆಗ ಲೆಕ್ಕ ಮಾಡಿ 6-6-12-4-16 ಮಾತ್ರ ಆಯ್ತು. 16 ಮಾತ್ರ ಆಯ್ತು ಅಂತ ಹೇಳಿದರೆ ಹಾಗಾದ್ರೆ ಅದು ಆದಿತಾಳವೇ ಆಯ್ತಲ್ಲ ಅಂತ ಕೇಳಿದೆ ನಾನು. ಅದಕ್ಕೆ ನರಸಿಂಹಭಟ್ರನ ಗಾಡಿ, ಹೌದು ಅದು ಆದಿತಾಳವೇ. ಆದಿತಾಳದಲ್ಲಿ ಪದ್ಯವನ್ನು ತೆಗೆಯುವ ಸ್ಥಳದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡುವುದಷ್ಟೇ. ಹೇಗೆ ಅದು? ಅದು ನಿಮಗೆ ಸಂಗೀತದಲ್ಲಿ ಹೇಳುವುದಾದ್ರೆ ಕಾಲು ಎಡ, ಅರ್ಧ ಎಡ, ಮುಕ್ಕಾಲು ಎಡ ಅಂತ ಅದನ್ನು ಮಾಡ್ತಾರೆ. ಹಾಗೆ ಘಾತಕ್ಕೆ ತೆಗೆಯುವುದರ ಬದಲು ಅದನ್ನು ಬಿಟ್ಟು ಒಂದು ತೆಗೆಯುವಂತ. ಈಗ ಆದಿತಾಳದಲ್ಲಿ ಆದ್ರೆ ಹೇಗೆ ಅದು? ಆದಿತಾಳದಲ್ಲಿ ತೆಗೆಯುವುದಾದ್ರೆ ಈಗ ಇಲ್ಲಿ ನೋಡಿ, ರಾಘವನರಪತೆ ಶೃಣು ಮಮ ವಚನಂ ನಿಗುಣ ನಿಧಿಯಂದೋ ನಿಗುಣ ನಿಧಿಯಂದು ನಿನ್ನ ಸೇರಿದೆ ಬಂದು ರಾಘವ. ಈಗ ಇದೇ ಪದ್ಯವನ್ನು ಚೌತಾಳದಲ್ಲಿ ಹೇಳುದಿದ್ರೆ ಇದರಲ್ಲಿ ಹೇಳುವುದು ಹೇಗೆ ಅಂತ ನನಗೆ ಆಗ ಗೊತ್ತಾಗಲಿಲ್ಲ. ಆಮೇಲೆ ಒಂದು ದಿವಸ ಬಲಿಪು ಭಾಗವತ ಹತ್ರ ಕೇಳಿದೆ ನಾನು, ಇದು ಹೇಗೆ ಹೇಳುವುದು ಅಂತ. ಅವರು ತಾಳ ಹಾಕಿ ಅದನ್ನು ಹೇಳಿದ್ರು. ನಾನು ಅದನ್ನು ಸರಿ ಗಮನಿಸಿಕೊಂಡೆ, ಎಲ್ಲಿಗೆ ಅದು ಪದ್ಯ ತೆಗೆಯುವುದು ಅಂತ ನನಗೆ ಹೇಳಿ ಬರಲಿಲ್ಲ. ಅದು ಭಾರಿ ಕ್ಲಿಷ್ಟ ಕಂಡಿದ್ದಾರೆ, ಅದನ್ನು ಹೇಗೆ ಎಲ್ಲಿ ತೆಗೆಯುವುದು ಅಂತ. ಅದು ಹೋಯ್ತಾ ಹಾಗೆ ಬೇಡ ತಿರ್ಗಾಟ ಮುಗಿ ಮನೆಯಲ್ಲಿ ಕೂತ್ಕೊಂಡು ಈ ಲೆಕ್ಕಾಚಾರವನ್ನು ತಲೆಯಲ್ಲಿ ಹಾಗೆ ಉಂಟು. ಈ ಲೆಕ್ಕಾಚಾರವನ್ನು ಇಟ್ಟುಕೊಂಡು ನಾನು ಅದನ್ನು ಅಭ್ಯಾಸ ಮಾಡಿದೆ. ಅದನ್ನು ನಿಮಗೆ ಹೇಳಿಕೊಟ್ಟೆ. ಅದೇ ಪದ್ಯವನ್ನು ಹೇಳಿಕೊಡಿಸ್ತೇನೆ. ಈಗ ನೋಡಿ, ತೆಗೆಯುವ ವಿಧಾನವನ್ನು ಮೊದಲು ಹೇಳ್ತೇವೆ. 5-3-5 ಸರಿ. ಇಲ್ಲಿ ತೆಗೆಯುವುದು ಎಲ್ಲಿ ಅಂತ ಹೇಳಿದ್ರೆ ರೂಪಕ ತಾಳದ 2ನೇ ಬೆಟ್ಟು. ಗುಣ ನಿಧಿಯಂದು ನಿನ್ನ ಸೇರಿದೆ ಬಂದು ರಾಘವನ ಕಬತೆ. ಆಲಾಪನೆ ಕೂಡ 2ನೇ ಬೆಟ್ಟಲ್ಲೇ ತೆಗಿಬೇಕು. ಅಷ್ಟೇ ವ್ಯತ್ಯಾಸ ಆಗುತ್ತೆ. ಆದಿತಾಳಕ್ಕೆ ಮತ್ತೆ ಚೌತಾಳಕ್ಕೆ ಇರೋ ವ್ಯತ್ಯಾಸ ಅಷ್ಟೇ. ಮತ್ತೆ ನಿಮ್ಗೆ ಹಾಗಾದ್ರೆ ಧ್ರುವತಾಳ ಅದರ ಬಗ್ಗೆ ಗೊತ್ತಿಲ್ವಾ? ಧ್ರುವತಾಳದ ಬಗ್ಗೆ ನಮ್ಮ ಇವರು ಗೋಪಾಲಕೃಷ್ಣ ಕುರುಪುರ ನಂತರ ಮಾತಾಡಿದ್ರು. ಧ್ರುವತಾಳ, ಆದಿತಾಳ, ತಿಥಿತೈ. ಇದರಲ್ಲಿ ಧ್ರುವತಾಳ ಧ್ರುವಮಟ್ಟಿಯ ರೂಪಕಂಚ ಅಂತ ನಮ್ಮ ಇದರಲ್ಲಿ ಬರ್ತದೆ. ಆದ್ರೆ ಧ್ರುವತಾಳ ಎಲ್ಲಿಯೂ ನಮಗೆ ಯಕ್ಷಗಾನದಲ್ಲಿ ಯಾರು ಹಾಕಿದ್ದು ಸಿಗಲಿಲ್ಲ. ಕುರುಪರು ಭಾರಿ ಸಂಶೋಧನೆ ಮಾಡಿ ಧ್ರುವತಾಳಕ್ಕೆ ಅದರದ್ದೇ ಆದ ವ್ಯಕ್ತಿಗೆ ಮುಕ್ತಾಯಗಳು ನಡೆಗಳನ್ನೆಲ್ಲ ಮಾಡಿ ಅದಕ್ಕೆ ಪುಸ್ತಕದಲ್ಲಿ ಬರೆದು ಈಗ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅವರು ಹೇಳಿದ ಹಾಗೆ ಧ್ರುವತಾಳದಲ್ಲಿ ಪದ್ಯವನ್ನು ಹಾಡಬಹುದು ಕಲ್ಪು ಅಂತ ಗ್ರಹಿಸಿ. ಆದ್ರೆ ಅದು ಹಿಮ್ಮೇಳದವರಿಗೆ ಗೊತ್ತಬೇಕಲ್ಲ, ಆಗ ಅದು ವೇಷಧಾರಿಗಳಿಗೆ ಗೊತ್ತಬೇಕಲ್ಲ, ಇದು ದೊಡ್ಡ ಸಮಸ್ಯೆ. ಹಾಗಾಗಿ ಮತ್ತೆ ಕೆಲವರೆಲ್ಲ ಹೇಳ್ತಾ ಇದ್ರು ಧ್ರುವತಾಳ ಹೆಚ್ಚು ಅಂದ್ರೆ ಸ್ವಲ್ಪ ತ್ರಿವಿಡೆ ತಾಳವೇ ಅದು, ಅದನ್ನು ಸ್ವಲ್ಪ ತ್ವರಿತವಾಗಿ ಹೇಳಿದ್ರೆ 4 ಮಾತ್ರೆ ತ್ರಿವಿಡೆ ತಾಳದ್ದೇ ಅದು ನಡೆ ಅಂತ ಹೇಳಿದ್ರು. ಅದು ಯಕ್ಷಗಾನದಲ್ಲಿ ಕಂಡು ಬರುವುದಿಲ್ಲವಾದ ಕಾರಣ ನಾವು ಅದನ್ನು ಹೊಸತಾಗಿ ಅಭ್ಯಾಸ ಮಾಡಬೇಕಷ್ಟೇ. ಬೇಡ ನೀವು ಶಾಸ್ತ್ರೀಯ ಸಂಗೀತದಲ್ಲಿ ಧ್ರುವತಾಳದ ಪದ್ಯ ಎಷ್ಟು ಉಂಟು ಅಂತ ಹೇಳಿ ಬಹಳ ಕಡಿಮೆಯಲ್ಲಿ ಉಂಟು. ನನಗೆ ಧ್ರುವತಾಳದ ಪದ್ಯ ಗೊತ್ತಿಲ್ಲ, ಉಂಟು ಅಂತ ಹೇಳುವುದಷ್ಟೇ ಹೊರತು. ಹೌದೌದು, ಅದು ಶಾಸ್ತ್ರೀಯದಲ್ಲೂ ಕಾಣ ಸಿಗುದಿಲ್ಲ. ಹಾಗಾಗಿ ಅದನ್ನು ಹೊಸ್ತು ಮಾಡಿಕೊಂಡ್ರೆ ಬಹಳ ತೊಡಕು. ಹೌದೌದು, ಅಂದ್ರೆ ಈ ಹಿಮ್ಮೇಳದವರಿಗೆ ಆಗಬೇಕು, ಮೊದಲೇ ಚೆಂಡವರಿಗೆ ಆಗಬೇಕು, ಮುಮ್ಮೇಳಕ್ಕೆ ಹೆಜ್ಜೆಗಳು ಆಗಬೇಕು, ಅದನ್ನೆಲ್ಲ ಸಮಗ್ರವಾಗಿ ಮಾಡ್ಬೇಕಷ್ಟೇ. ಒಬ್ಬರೇ ಕಲ್ತದ್ದನ್ನು ಹಾಡುದು ಹೇಗೆ? ಅದೇ ಬಲಿಭಾಗವತರೊಮ್ಮೆ ಹೇಳ್ತಾ ಇದ್ದದ್ದು ನನಗೆ ನೆನಪುಂಟು. ಈಗ ಹೇಳಿದ್ರೆ ಬಡಿಲಿಕ್ಕೆ ಜನ ಇಲ್ಲ, ಕುಣಿಲಿಕ್ಕೆ ಜನ ಇಲ್ಲ, ಇನ್ನು ಹೇಳಿ ಎಂತದ್ದು ಪ್ರಯೋಜನ ಅಂತ ಹೇಳ್ತಾ ಇದ್ರು ಅವರು.
ನಮಸ್ಕಾರ ಸರ್. ನಮಸ್ತೆ. ನೀವು ತೆಂಗುದಿಟ್ಟು ಯಕ್ಷಗಾನದ ಕ್ಷೇತ್ರದಲ್ಲಿ ಅಂದರೆ ತಾಳಮದ್ದಲೆ ಕ್ಷೇತ್ರದಲ್ಲಿ ಮತ್ತೆ ಈವಾಗ ನಿಮ್ಮ ಹತ್ರ ಮಾತಾಡುವಾಗ ನನಗೆ ತಿಳಿದು ಬಂದದ್ದಂತು ಏನು ಅಂತಂದರೆ ನೀವು ವೇಷವನ್ನು ಕೂಡ ಮಾಡಿ ಮೇಳಗಳಲ್ಲಿ ಅಭ್ಯಾಸ ಕೂಡ ಅಂದರೆ ಮೇಳದಲ್ಲಿ ಕೂಡ ವೃತ್ತಿ ಮೇಳದಲ್ಲಿ ಕೂಡ ನೀವು ಕೆಲಸ ಮಾಡಿದ್ದೀರಿ ಅಂತ ಹೇಳಿ. ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ಈಗಿನ ಒಂದು ಜನರೇಷನ್ ಅಂತ ಏನು ಹೇಳ್ತೇವೆ ಅವರಿಗೆ ಹೆಚ್ಚಿನ ಪರಿಚಯ ಇಲ್ಲ. ಅದರಿಂದಾಗಿ ನಿಮ್ಮ ಒಂದು ವಿಶೇಷವಾದಂತಹ ತಾಳಮದ್ದಲೆಯ ಅರ್ಥಕಾರಿಕೆ ಆಗಲಿ ಅದನ್ನೆಲ್ಲ ನಾನು ಕೆಲವೊಂದಷ್ಟು ಕೇಳಿದ್ದೇನೆ. ಈ ಮೊದಲು ನಾನು ಕೇಳಿದವನೇ ನಾನು ಕೇಳಿದ್ದೇನೆ. ನಾನು ಅದರಲ್ಲಿ ಬಹಳ ವಿಶೇಷವಾದಂತಹ ಒಂದು ವಿಶೇಷತೆಯನ್ನು ನಾನು ಗಮನಿಸಿದವನು. ಅದರಿಂದಾಗಿ ಮುಂದಿನ ಜನಾಂಗಕ್ಕೆ ನಮ್ಮ ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರದಲ್ಲಿ ಆಗಲಿ ಅಥವಾ ಬಯಲಾಟದ ಕ್ಷೇತ್ರದಲ್ಲಿ ಆಗಲಿ ವಿಶೇಷವಾಗಿ ಒಂದು ಕೊಡುಗೆಯನ್ನು ಕೊಟ್ಟವರನ್ನೆಲ್ಲ ಗುರುತಿಸಿ ಅದನ್ನೊಂದು ಮಾಡುವಂಥ ಒಂದು ಕೈಂಕರ್ಯವನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ. ಸರಿ. ಆ ರೀತಿಯಾಗಿ ಈಗ ಹಲವಾರು ಪ್ರಶ್ನೆಗಳನ್ನು ನಾನು ಕೇಳ್ತೇನೆ. ಅದಕ್ಕೆ ಸಾಧ್ಯವಾದಷ್ಟು ನೇರವಾಗಿ ಯಾವುದೇ ಒಂದು ಇದಿಲ್ಲದೆ ಧೈರ್ಯವಾಗಿ ನೀವು ಉತ್ತರವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಾಂ, ಮೊಟ್ಟ ಮೊದಲಿಗೆ ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆ ಏನು? ನಾನು ಚಿಕ್ಕದಿರುವಾಗಲೇ ಯಕ್ಷಗಾನದಿಂದ ಆಕರ್ಷಿತನಾಗಿದ್ದೆ. ಕಾರಣ ನನ್ನ ತಂದೆಯವರು ಕನ್ನಡ ಪಂಡಿತರು. ಗವರ್ಮೆಂಟ್ ಶಾಲೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರು ದುಡಿದಿದ್ದಾರೆ, ನಿವೃತ್ತಿ ಆಗುವಲ್ಲಿವರೆಗೂ. ಅವರು ಯಕ್ಷಗಾನದ ಅರ್ಥಧಾರಿ ಜೊತೆಗೆ ಪ್ರಸಂಗಕರ್ತರು. ಅದಲ್ಲದೆ ನನ್ನ ಹತ್ತಿರದ ನೆಂಟಿದ್ದದ್ದು ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಜೊತೆ. ಯಾಕಂದ್ರೆ ನನ್ನ ತಂದೆಯವರ ಕಾಸಾ ತಂಗಿಯನ್ನು ದ್ರೌಪದಿ ಅವರನ್ನು ಶ್ರೇಣಿ ಗೋಪಾಲಕೃಷ್ಣ ಭಟ್ರಿಗೆ ಕೊಟ್ಟು ಮದುವೆ ಮಾಡಿದ್ರು. ಹಾಗಾಗಿ ಅವರು ಯಾವಾಗಲೂ ಆಟ ಕೂಟಗಳೇನಾದರೂ ಇದ್ದರೆ ನಮ್ಮ ಮನೆಗೆ ಬರ್ತಿದ್ರು. ಹಾಗೆ ಬರುವುದರಿಂದ ನಾವು ಅವರ ಹರಿಕತೆ, ಅವರ ತಾಳಮದ್ದಲೆ, ಅವರ ಆಟಗಳು ಇದಕ್ಕೆಲ್ಲ ತಪ್ಪದೇ ಹೋಗುತ್ತಿದ್ದೆವು. ಹೀಗಿದ್ದುದರಿಂದ ನನಗೆ ಬಾಲ್ಯದಿಂದಲೇ ಯಕ್ಷಗಾನದ ಪ್ರಭಾವ ಗಾಢವಾಗಿ ಬೀರಿತ್ತು. ಹಾಗೆ ನಾನು ಮುಖ್ಯವಾಗಿ ತಾಳಮದ್ದಲೆ ನನ್ನ ಮೇಲೆ ಪ್ರಭಾವ ಬೀರಿತ್ತು. ಸರಿ. ಆಮೇಲೆ ನಿಧಾನವಾಗಿ ನಾನು ಆಟಕ್ಕೆ ಸೇರುವ ಹಾಗಾಯಿತು. ಹೀಗೆ ಅಂದ್ರೆ ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ನೀವು ತಿಳ್ಕೊಂಡಿದ್ದೀರಿ? ಅಂದ್ರೆ ಭಾಗವತಿಗೆ, ಚೆಂಡೆಮದ್ದಲೆ, ಅರ್ಥಗಾರಿಕೆ ಅಥವಾ ವೇಷ, ಇದರಲ್ಲೆಲ್ಲ ಯಾವುದನ್ನೆಲ್ಲ ನೀವು ಕಲ್ತ್ಕೊಂಡಿದ್ದೀರಿ? ಮೂಲತಃ ನಾನು ಯಕ್ಷಗಾನದಲ್ಲಿ ಅರ್ಥಧಾರಿ ಆಗಬೇಕು ಅಂತ ಆಲೋಚನೆ ಮಾಡಿಕೊಂಡಿದ್ದದ್ದು. ಸರಿ. ಆಮೇಲೆ ನನ್ನ ಕಾಲೇಜು ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಮತ್ತೆ ನನಗೆ ಅನ್ನಿಸಿತು ನಾನು ವೇಷಧಾರಿಯಾಗಿ ಬೆಳೆದರೆ ಹೇಗೆ ಅಂತ. ಸರಿ. ಯಾಕಂದ್ರೆ ಶ್ರೇಣಿಯವರ ಪ್ರಭಾವವು ಇದರಲ್ಲಿ ಇತ್ತು. ಹೌದು. ಹಾಗೆ ಕೊನೆಗೆ ಕಟೀಲು ಮೇಳಕ್ಕೆ ಸೇರಿದೆ. 3 ವರ್ಷ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದೆ. ಆಗ ನನಗೆ ಅನ್ನಿಸಿತು ಒಬ್ಬ ವೇಷಧಾರಿಯಾದವನಿಗೆ ನಾಟ್ಯ ಜ್ಞಾನದ ಜೊತೆಗೆ ಹಿಮ್ಮೇಳದ ಜ್ಞಾನವೂ ಬೇಕು. ವ್ಯಕ್ತಿಗಳು, ಮುಕ್ತಾಯಗಳು, ಲೆಕ್ಕಾಚಾರಗಳು ಇದೆಲ್ಲ ಗೊತ್ತು ಬೇಕು ಅಂತ ಯೋಚನೆ ಮಾಡಿ ನಾನು ಪೆರುವಾಯಿ ನಾರಾಯಣ ಭಟ್ರು, ಕಟೀಲು ಮೇಳದ ಒಳ್ಳೆಯ ಮದ್ದಲೆಗಾರರು, ಅವರನ್ನು ಮಳೆಗಾಲದಲ್ಲಿ ಇಲ್ಲಿಗೆ ಕರೆಸಿದೆ ಸುಳ್ಯಕ್ಕೆ. ಅವರ ಕೈಯಲ್ಲಿ ಚೆಂಡೆಮದ್ದಲೆಯನ್ನು ಅಭ್ಯಾಸ ಮಾಡಿದೆ. ಅದಕ್ಕಿಂತಲೂ ಮೊದಲು ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ನಾನು ಅಭ್ಯಾಸ ಮಾಡಿದ್ದೆ. ಅದು ಬೆಳ್ತಂಗಡಿಯಲ್ಲಿ ನಾವು ಇರುವಾಗ. ಹಾಗಾಗಿ ಚೆಂಡೆ ಮದ್ದಲೆ ಎರಡನ್ನು ನಾನು ಚೆನ್ನಾಗಿ ಬಾರಿಸುವುದಕ್ಕಿಂತಲೂ ಹೆಚ್ಚಾಗಿ ಚೆನ್ನಾಗಿ ವಿಮರ್ಶೆ ಮಾಡುವ ಮಟ್ಟಕ್ಕೆ ಮುಟ್ಟಿದ್ದೀರಿ. ಸರಿ. ಹಾಗಾಗಿ ತಕ್ಕ ಮಟ್ಟಿನಾಗಿ ಇಲ್ಲಿ ಎಲ್ಲಾದರೂ ಸಂಘಗಳೆಲ್ಲ ಚೆಂಡೆಮದ್ದಲೆ ಬಾರಿಸುವುದಿತ್ತು. ಆದರೂ ನನಗೆ ಅಷ್ಟು ಪ್ರೌಢಿಮೆ ಅದರಲ್ಲಿ ಇಲ್ಲ. ಆದರೆ ವಿಮರ್ಶೆ ಮಾಡಲಿಕ್ಕೆ, ಅದರ ಕುರಿತು ಭಾಷಣ ಮಾಡಲಿಕ್ಕೆ ನನಗೆ ಬರ್ತದೆ, ಲೇಖನ ಬರೀಲಿಕ್ಕೆ ನನಗೆ ಬರ್ತದೆ. ಅಷ್ಟು ಮಾಡುವಾಗ ನನಗೆ ಭಾಗವತಿಗೆ ಬಗ್ಗೆಯೂ ಆಸಕ್ತಿ ಬಂತು. ಹೀಗಾಗಿ ನಾನು ಬಲಿಪ ಭಾಗವತರ ಒಡನಾಟ ಇತ್ತು ನನಗೆ. ಆಗ ಅವರಲ್ಲಿ ಕೇಳಿಕೊಂಡು ತಾಳಕ್ಕೆ ಯಾವ ಭಾಗಕ್ಕೆ ಹೇಗೆ ಇದನ್ನು ಸರಿಯಾಗಿ ನಾನು ಅವರಲ್ಲಿ ಕಲಿತುಕೊಂಡೆ. ಅಷ್ಟು ಕಲಿಯುವಾಗ ನನಗೆ ಹೇಗಾದರೂ ತಂದೆಯವರು ಪ್ರಸಂಗಕರ್ತೃಗಳಾದ ಕಾರಣ ಛಂದಸ್ಸಿನ ವಿಷಯ ತಿಳಿಯಲಿಕ್ಕೆ ಸಾಧ್ಯ ಆಯಿತು. ಸರಿ. ಹಾಗಾಗಿ ಛಂದಸ್ಸಿನಲ್ಲಿ ಎಷ್ಟು ಮಾತ್ರೆ, ಯಾವ ತಾಳಕ್ಕೆ ಹೇಗೆ ಏನು ಅಂತ ಹೇಳುವುದನ್ನು ಖಚಿತವಾಗಿ ನನಗೆ ಹೇಳುವುದಕ್ಕೆ ಬರ್ತದೆ. ಹಾಗೆ ನಾಟ್ಯವನ್ನು ಬೆಳ್ತಂಗಡಿಯಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಅಭ್ಯಾಸ ಮಾಡಿದೆ. ಹೀಗೆ ಮಾಡಿ ಚೆಂಡೆ, ಮದ್ದಲೆ, ನಾಟ್ಯ, ಅದರ ಜೊತೆಯಲ್ಲಿ ಛಂದಸ್ಸು, ಹೀಗೆ ಎಲ್ಲ ವಿಭಾಗದಲ್ಲೂ ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ಅಭ್ಯಾಸ ಮಾಡುವುದಕ್ಕೆ ನನಗೆ ಸಾಧ್ಯ ಆಯಿತು. ಸರಿ. ಇದನ್ನೆಲ್ಲ ಅಭ್ಯಾಸ ಮಾಡುವುದರ ಜೊತೆಗೆ ಕಟೀಲು ಮೇಳದಲ್ಲಿ 3 ವರ್ಷದ ತಿರುಗಾಟ ಕೂಡ. 3 ವರ್ಷ ಕಟೀಲು ಮೇಳದಲ್ಲಿ ಅಲ್ಲದೆ ಬಪ್ಪನಾಡು ಮೇಳ, ಕಾಂತೇಶ್ವರ ಮೇಳ, ಅರ್ವ ಮೇಳ ಹೀಗಿರುವುದಲ್ಲೂ ಸ್ವಲ್ಪ ಸ್ವಲ್ಪ ತಿರುಗಾಟ ಮಾಡಿದ್ದೇನೆ. 2 ತಿಂಗಳು 3 ತಿಂಗಳು ಹೀಗೆ ತಿರುಗಾಟ ಮಾಡಿದ್ದೇನೆ. ಆಮೇಲೆ ಆಯ್ದ ಕಲಾವಿದರನ್ನು ಕರೆದುಕೊಂಡು ಶ್ರೀನಪ್ಪ ಭಂಡಾರಿಯವರು
ಬಾಂಬೆ, ಪುಣೆ, ನಾಸಿಕ್ ಇಲ್ಲೆಲ್ಲ ತಿರುಗಾಟ ಮಾಡಿದ್ರು. ಅದರಲ್ಲಿ ಶ್ರೀಧರ ಭಂಡಾರಿಯವರು ಇದ್ದರು, ಕೊಳ್ಳಿ ಲಕ್ಷ್ಮೀನಾರಾಯಣ ಶೆಟ್ಟರು ಬಾಂಬೆಯಲ್ಲಿ ಸಿಗ್ತಿದ್ರು ನನಗೆ. ಹೀಗೆ ಆಯ್ದ ಕಲಾವಿದರ ಜೊತೆಯಲ್ಲಿ ತಿರುಗಾಟ ಮಾಡುವಾಗ ನಾನು ಅಲ್ಲೆಲ್ಲ ಹೋಗಿ ವೇಷ ಮಾಡಿ ಬಂದಿದ್ದೇನೆ. ಓಹೋ, ಇದು ನಿಮ್ಮ ಯಕ್ಷಗಾನದ ಒಂದು ಹಿನ್ನೆಲೆ. ಹೌದು. ತಾಳಮದ್ದಲೆಯ ಅರ್ಥಧಾರಿಯಾಗಿ ಮತ್ತೆ ಅಂದರೆ ಈ ಯಕ್ಷಗಾನ ಬಯಲಾಟವನ್ನಾಗಲಿ ಅಥವಾ ಹಿಮ್ಮೇಳವನ್ನಾಗಲಿ ಇದನ್ನೆಲ್ಲ ಬಿಟ್ಟು ಕೇವಲ ತಾಳಮದ್ದಲೆಯತ್ತವೇ ನೀವು ಪ್ರಧಾನವಾಗಿ ಅದನ್ನು ಆಯ್ಕೆ ಮಾಡಿಕೊಂಡಿರುವುದರ ಹಿನ್ನೆಲೆ ಏನು? ನಾನು ವೇಷಧಾರಿಯಾದರೂ ನನ್ನ ಪ್ರಧಾನವಾದಂತಹ ಅಭಿವ್ಯಕ್ತಿ ಮಾಧ್ಯಮ ಅರ್ಥಧಾರಿ, ಅರ್ಥಗಾರಿಕೆ. ನಾವು ಶೇಣಿಯವರನ್ನು, ಕುಂಬಳೆ ಸುಂದರರನ್ನು, ತೆಕ್ಕಟ್ಟೆ ಆನಂದ ಮಾಸ್ಟರನ್ನು ನೋಡಿದರೆ ಹೇಗೆ ಅವರು ಪ್ರಧಾನವಾಗಿ ಅರ್ಥಗಾರಿಕೆಗೆ ಗಮನ ಕೊಡುತ್ತಾರೆಯೋ ಹಾಗೆ ನನ್ನದು ಕೂಡ ಆಗಿತ್ತು. ಆದ್ದರಿಂದ ನಾಟ್ಯವನ್ನು ನಾನು ಸ್ವಲ್ಪ ಪ್ರಮಾಣದಲ್ಲಿ ತಿಳಿದಿದ್ದೇನಾದರೂ ಕೂಡ ನಾಟ್ಯದಲ್ಲಿ ಪ್ರೇಕ್ಷಕರ ಮೇಲೆ ಪ್ರಭಾವ ಬೀರುವಷ್ಟು ನನ್ನಲ್ಲಿ ಇಲ್ಲ. ಆಗ ಅರ್ಥಗಾರಿಕೆಗೆ ಹೆಚ್ಚು ಪ್ರಾಧಾನ್ಯವನ್ನು ಕೊಡುತ್ತಾ ಇರುವಾಗ ನನಗೆ ಅನ್ನಿಸಿತು, ಮೇಳದಲ್ಲಿರುವ ಹೆಚ್ಚಿನ ಕಲಾವಿದರು ಕೂಡ ಒಳ್ಳೆಯ ಅರ್ಥಧಾರಿಗಳಲ್ಲ, ಅಲ್ಲಿಂದಲ್ಲಿಗೆ ಪದ್ಯದ ಅರ್ಥವನ್ನು ಮಾತ್ರ ಹೇಳುತ್ತಾರೆ. ಹೀಗಿರುವುದರಿಂದ ನನಗೆ ಮೇಳದ ಆಸಕ್ತಿ ಸ್ವಲ್ಪ ಕಮ್ಮಿ ಆಯಿತು. ಹಾಗೆ ಕಮ್ಮಿ ಆದ ಮೇಲೆ ನಾನು ತಾಳಮದ್ದಲೆಯಲ್ಲಿ ಮುಂದುವರಿದೆ. ಮತ್ತು ಮುಂದುವರಿಯುತ್ತಾ ಬರುವಾಗ ನನಗೆ ಅನ್ನಿಸಿದ್ದು ನನ್ನ ಕ್ಷೇತ್ರ ಅಲ್ಲ ವೇಷ ಮಾಡುವುದು ಅಂತ. ಹಾಗಾಗಿ ವೇಷಕ್ಕೆ ನನಗೆ ಗೋವಿಂದ ಭಟ್ರ ಹಾಗೆಯೋ, ಕೋಡೂರು ರಾಮಚಂದ್ರ ಹಾಗೆಯೋ, ಚಿಟ್ಟಾಣ ರಾಮಚಂದ್ರ ಹೆಗಡೆ, ಶಂಭು ಹೆಗಡೆ ಹೀಗೆ ನನಗೆ ಏನನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸಿದಾಗ ನಾನು ಅದು ಬೇಡ ಅಂತ ಆ ವಿಭಾಗವನ್ನು ಬಿಟ್ಟೇ ಬಿಟ್ಟೆ. ಸರಿ. ಆಮೇಲೆ ಈಗ ಯಕ್ಷಗಾನದ ತಾಳಮದ್ದಲೆಯ ಅರ್ಥಧಾರಿಯಾಗಿ ನಾನು ಮುಂದುವರಿಯುತ್ತೇನೆ. ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲದಿದ್ದರೂ ನಾನು ಈ ಎಲ್ಲ ಕಲಾವಿದರ ಜೊತೆ ಅರ್ಥ ಹೇಳಿದ್ದೇನೆ. ಶೇಣಿಯವರು, ತೆಕ್ಕಟ್ಟೆ ಆನಂದ ಮಾಸ್ಟರು, ಪೆರಲಕೃಷ್ಣ ಭಟ್ರು, ಕಾಂತರಿಗಳು, ಹಾಗೆ ಹೊಸ ಹಳೆ ಎಲ್ಲ ಪ್ರಸಿದ್ಧ ಅರ್ಥಧಾರಿಗಳ ಜೊತೆಗೂ ಕೆಲವಾರು ಬಾರಿ ನಾನು ಅರ್ಥವನ್ನು ಹೇಳಿದ್ದೇನೆ. ಅದು ಹೇಳುವಾಗಲೂ ಹಾಗೆ ಶೇಣಿಯವರ ಕರ್ಣನ ಜೊತೆ ನನ್ನ ಅರ್ಜುನ ಆಗಿದೆ, ಶೇಣಿಯವರ ಕರ್ಣನ ಜೊತೆ ನನ್ನ ಶಲ್ಯ ಆಗಿದೆ, ಅವರ ಕಂಸನಿಗೆ ನನ್ನ ಕೃಷ್ಣ ಆಗಿದೆ. ಹೀಗಿರುವಂತಹದ್ದೆಲ್ಲ ನಡೆದಿದೆ. ಅಂದರೆ ಈಗ ತಾಳಮದ್ದಲೆಯನ್ನು ಕೂಡ ನೀವು ವೃತ್ತಿಯಾಗಿ ಆರಿಸದೆ ಪ್ರವೃತ್ತಿಯಾಗಿಯೇ ನೀವು ಮುಂದುವರಿತಾ ಬಂದ್ರಿ ಮೇಳ ಬಿಟ್ಟ ನಂತರ. ಇದಕ್ಕೆ ಕಾರಣ ಏನು? ವೃತ್ತಿಯನ್ನಾಗಿ ಯಾಕೆ ನೀವು ಆಯ್ಕೆ ಮಾಡಿಕೊಳ್ಳಿಲ್ಲ? ಅದಕ್ಕೇನಾದರೂ ವಿಶೇಷವಾದಂತಹ ಕಾರಣ ಏನಾದರೂ ಉಂಟಾ? ತಾಳಮದ್ದಲೆಯನ್ನು ವೃತ್ತಿಯಾಗಿ ಆರಿಸಿಕೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ಪೂರ್ಣ ಪ್ರಮಾಣದಲ್ಲಿ ವೃತ್ತಿ ಆಗಬೇಕಾದ್ರೆ ಒಂದೋ ನಾವು ವಾಸುದೇವ ಸಾಮಗ್ರ ಹಾಗೆ ಒಂದು ತಂಡವನ್ನು ಕಟ್ಟಿಕೊಂಡು ಮಾಡಬೇಕು. ನಾನು ಅಂತಹ ತಂಡಗಳಿಲ್ಲ. ಅಷ್ಟಲ್ಲದೆ ನಾನು ಆಟಕ್ಕೆ ಸೇರುವಾಗಲೇ ನಮ್ಮ ಈ ಪ್ರತಿಭಾ ವಿದ್ಯಾಲಯ ಎನ್ನುವಂತಹ ಸಂಸ್ಥೆ ಇತ್ತು. ನಾನು ಬೇರೆಯವರ ಕೈಗೆ ಅದನ್ನು ಒಪ್ಪಿಸಿದನ್ನು ಮಾಡ್ತಾ ಇದ್ದೇನೆ. ಹಾಗಿರುವುದರಿಂದ ಪಾಠದ ಕಡೆಗೂ ಕೂಡ ನಾನು ಗಮನವನ್ನು ಕೊಡಬೇಕಾಗಿತ್ತು. ಹಾಗೆ ನಮ್ಮ ಸ್ವಂತ ವಿದ್ಯಾಲಯ ಆದ ಕಾರಣ ಇಲ್ಲಿ ಪಾಠಕ್ಕೆ ಗಮನ ಕೊಡುತ್ತಾ ಅದರ ಜೊತೆಯಲ್ಲಿ ನಾನು ತಾಳಮದ್ದಲೆಗಳಿಗೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ. ಅದರಿಂದಾಗಿ ನೀವು ಪ್ರವೃತ್ತಿಯನ್ನಾಗಿ ಅದನ್ನು ಮುಂದುವರಿಸಿಕೊಂಡು ಹೋದ್ರಿ. ಹೌದು. ತಾಳಮದ್ದಲೆಯ ಉಗಮದ ಬಗ್ಗೆ ಅದರ ಐತಿಹ್ಯ ಹೇಗೆ ಅಂತ ನಿಮ್ಗೆ ಹೇಳ್ಬಹುದಾ? ಖಚಿತವಾಗಿ ಹೇಳಲಿಕ್ಕೆ ಕಷ್ಟ. ಯಾಕಂದ್ರೆ ತಾಳಮದ್ದಲೆ ಹೇಗೆ ಉಂಟಾಯಿತು ಅಂತ ಹೇಳಲಿಕ್ಕೆ ಬಹುಶಃ ಪೂರ್ತಿ ಪ್ರಮಾಣದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಆದರೂ ಒಂದು ಊಹನೆಯ ಪ್ರಕಾರ, ಬಲ್ಲವರು ಹೇಳುವ ಪ್ರಕಾರ ಆಟ ಮಳೆಗಾಲದಲ್ಲಿ ಆಗ್ತಾ ಇರಲಿಲ್ಲ. ಮೊದಲಿನ ಕಾಲದ ಸೌಲಭ್ಯ ಹಾಗೆ. ಆ ಕಾಲದಲ್ಲಿ ಮನೆಯಲ್ಲೇ ಕುಳಿತು ಆಟವನ್ನು ವೇಷ ಹಾಕದೆ ಅಭಿನಯಿಸುವುದಕ್ಕೆ ಈ ತಾಳಮದ್ದಲೆ ಒಳ್ಳೆಯದು ಅಂತ ಬಹುಶಃ ಆಲೋಚನೆ ಮಾಡಿ ಆ ರೀತಿಯಲ್ಲಿ ಮುಂದುವರೆದದ್ದಾಗಿರಬಹುದು. ಇದಕ್ಕೆ ನಾನು ನಿಮಗೆ ಒಂದು ಉದಾಹರಣೆ ಹೇಳುವುದಾದರೆ, ಮೊದಲಿನ ಕಾಲದಲ್ಲಿ ತಾಳಮದ್ದಲೆಯ ಪ್ರಸಂಗ ಬೇರೆ, ಆಟದ ಪ್ರಸಂಗ ಬೇರೆ ಅಂತ ಇರಲಿಲ್ವಂತ. ಇರಲಿಲ್ಲ. ಆಗ ವೀರಭದ್ರನಿಗೆ ವಾರಣೆ ಮಾಡುವುದು, ಕುಂಭಕರ್ಣನಿಗೆ ವಾರಣೆ ಮಾಡುವುದು ಕೂಡ ತಾಳಮದ್ದಲೆಯಲ್ಲಿ ನಡೆಯುತ್ತಾ ಇತ್ತಂತೆ. ಕುಂಭಕರ್ಣ ನಿದ್ದೆ ಮಾಡುವುದು ಅಂತ ಹೇಳಿದ್ರೆ ಒಂದು ಬೆಂಚು ತಂದಿಟ್ಟು ಅದರ ಮೇಲೆ ಮಲಗುತ್ತಿತ್ತು. ಹಾಗಿರುವಾಗ ಆಟವನ್ನೇ ತಾಳಮದ್ದಲೆಯಲ್ಲಿ ವೇಷ ಹಾಕದೆ ತೋರಿಸುವ ಹಾಗೆ ಅದು ನಡೆಯುತ್ತಿತ್ತು. ಶೂರ್ಪಣಖಿಗೆ ಅಟ್ಟಹಾಸ ಕೊಡ್ತಾ ಇದ್ರು. ಈಗ ಆ ಅಟ್ಟಹಾಸ ಎಲ್ಲ ಕೊಡುವುದು ಆಟದಲ್ಲಿ ಮಾತ್ರ, ತಾಳಮದ್ದಲೆಯಲ್ಲಿ ಇಲ್ಲ. ಯಾಕಂದ್ರೆ ವಿದ್ಯಾವಂತರ ಕ್ಷೇತ್ರವಾಗಿ ತಾಳಮದ್ದಲೆ ಬೆಳೆಯುವ ಕಾಲದಲ್ಲಿ ಇದು ಹೀಗೆ ಆಯಿತು, ಬದಲಾವಣೆ ಆಗಿ ಅಂತ ನನಗೆ ಅನ್ನಿಸ್ತಾ ಉಂಟು. ಯಕ್ಷಗಾನ ತಾಳಮದ್ದಳೆಯ ಮೂಲ ಉದ್ದೇಶ ಏನಿರಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯ? ತಾಳಮದ್ದಲೆಯ ಉದ್ದೇಶ ಕಲಾಭಿವ್ಯಕ್ತಿ. ಅದು ಎಲ್ಲಾ ಕಲೆಗಳಿದ್ದ ಹಾಗೆ ಇದರಲ್ಲೂ ಕೂಡ ಕಲೆಯ ಅಭಿವ್ಯಕ್ತಿ ಆಗುತ್ತದೆ. ಆದರೆ ತಾಳಮದ್ದಲೆಗೂ ಆಟಕ್ಕೂ ಇರುವಂತಹ ವ್ಯತ್ಯಾಸವನ್ನು ಇಲ್ಲಿ ಸ್ವಲ್ಪ ಗಮನಿಸುವುದು ಒಳ್ಳೆಯದು. ಆಟದಲ್ಲಿ ಆದ್ರೆ ನಮಗೆ ಅಭಿನಯ ಇದೆ, ನಾಟ್ಯ ಇದೆ, ಆಮೇಲೆ ಆಹಾರ್ಯವಾದ ವೇಷಭೂಷಣಗಳಿವೆ. ತಾಳಮದ್ದಲೆ ಇದು ಎಲ್ಲ ಇಲ್ಲದೆ ಬರೀ ಮಾತಿನಲ್ಲಿ ತುಂಬಿಸಬೇಕು. ಹಾಗಿರುವಾಗ ದೃಶ್ಯ ಪ್ರಧಾನವಾದಂತಹ ಕಥಾನಕಗಳನ್ನು ಆಯ್ದುಕೊಳ್ಳದೆ ಹೆಚ್ಚು ತತ್ವಗಳು, ವಿಷಯಗಳಿರುವಂತಹ ಪ್ರಸಂಗಗಳನ್ನು ಆಯ್ದುಕೊಂಡು ಅದನ್ನು
ತಾಳಮದ್ದಳೆಗೆ ಪ್ರತ್ಯೇಕ ಪ್ರಸಂಗ ಅಂತ ಮಾಡಿಕೊಂಡು, ಹಾಗಾಗಿ ತಾಳಮದ್ದಳೆಯ ಮೂಲಕವಾಗಿ ಹೆಚ್ಚು ತತ್ವವನ್ನು ಬೋಧನೆ ಮಾಡುವುದಕ್ಕೆ ಸಾಧ್ಯವಾದಂತಹ ಒಂದು ಮಾಧ್ಯಮವಾಗಿ ಅದನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಅನ್ನಿಸ್ತದೆ. ಸರಿ. ಯಕ್ಷಗಾನ ತಾಳಮದ್ದಳೆಯ ಅರ್ಥಧಾರಿಯ ಮುಖ್ಯವಾದಂತಹ ಗುಣಲಕ್ಷಣಗಳು ಏನಿರಬೇಕು? ಒಬ್ಬ ಈಗ ನಾನು ಅರ್ಥ ಹೇಳ್ತೇನೆ ಅಂತ ಹೇಳಿ ಹೋಗ್ಲಿಕ್ಕೆ ಆಗುದಿಲ್ಲ ನೋಡಿ, ಅದಕ್ಕೊಂದು ಒಂದು ಇದು ಬೇಕಲ್ಲ, ಒಂದು ಲಕ್ಷಣಗಳು ಗುಣಗಳು ಅಂತ ಬೇಕಲ್ಲ. ಯಕ್ಷಗಾನದ ಪಾತ್ರಧಾರಿಗೆ ಮುಖ್ಯವಾಗಿ ಬೇಕಾದದ್ದು ಏನು ಅಂತ ಹೇಳಿದರೆ, ಅರ್ಥಧಾರಿಗೆ ಸ್ವರ ಒಂದು, ಅದು ನಿಮಗೆ ಗೊತ್ತಿದ್ದಲ್ಲಿ. ಯಾಕಂದ್ರೆ ಭಾಷಣಕ್ಕೋ ವಿಚಾರ ಸಂಕಿರಣಕ್ಕೋ ಇರುವ ಸ್ವರ ಯಕ್ಷಗಾನದ ಅರ್ಥಧಾರಿಗೆ ಸಾಕಾಗುವುದಿಲ್ಲ. ಆಗ ಯಕ್ಷಗಾನದ ಶೈಲಿ ಬರಬೇಕಾದ್ರೆ ಮೊದಲನೆಯದಾಗಿ ಸ್ವರ ಬೇಕು. ಹಾಗಾದ್ರೆ ಸ್ವರ ಇಲ್ಲದೇ ಇದ್ದವರು ಒಳ್ಳೆಯ ಅರ್ಥಧಾರಿಗಳಾಗಿ ಬೆರೆಯಲಿಲ್ಲ ಅಂತ ಕೇಳಿದ್ರೆ ಬೆರೆದವರು ಕೊರತೆ. ಹಾಗಾಗಿ ಒಳ್ಳೆಯ ಅರ್ಥಧಾರಿಗೆ ಇರಬೇಕಾದಂತಹ ಗುಣಾತ್ಮಕವಾದ ಅಂಶ ಒಂದು ಸ್ವರ. ಎರಡನೆಯದಾಗಿ ವಿಪುಲವಾದಂತಹ ಪುರಾಣ ಜ್ಞಾನ. ಯಕ್ಷಗಾನ ಆಟದಲ್ಲಾದ್ರೆ ಅಷ್ಟು ಪುರಾಣ ಜ್ಞಾನ ಬೇಕು ಅಂತಿಲ್ಲ. ಯಾಕಂದ್ರೆ ಬಹಳ ಪರಿಣಾಮಕಾರಿಯಾಗಿ ಪದದ ಅರ್ಥವನ್ನು ಹೇಳಿದ್ರೆ ಸಾಕಾಗ್ತದೆ. ಇಲ್ಲಿ ಸ್ವಲ್ಪ ವ್ಯಾಪಕತೆ ಹೆಚ್ಚಿರುವ ಕಾರಣ ಪುರಾಣ ಜ್ಞಾನ ಬೇಕು. ಅದಕ್ಕೆ ಪೂರಕವಾದಂತಹ ಅಂಶಗಳನ್ನು ನಾವು ಆಯ್ದುಕೊಳ್ಬೇಕು. ಉದಾಹರಣೆಗೆ ಹೇಳುವುದಾದರೆ, ಪ್ರಸಂಗದ ಪದ್ಯಕ್ಕೆ ಪೂರಕವಾಗುವ ಹಾಗೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದೇನಾದರೂ ವಿಷಯ ಬಂದರೆ ಅದನ್ನು ಸೇರಿಸಿಕೊಳ್ಬೇಕು. ಕುವೆಂಪುರವರು ಬರೆದಂತಹ ರಾಮಾಯಣದಲ್ಲಿ ಏನಾದರೂ ಉಂಟು ಅಂತಾದರೆ ಅದನ್ನು ತಂದು ಇದನ್ನು ತುಂಬಿಸಿಕೊಳ್ಳುವುದು. ಹಾಗಾಗಿ ವಿಪುಲವಾದಂತಹ ಸಾಹಿತ್ಯ ಜ್ಞಾನ, ಪುರಾಣ ಜ್ಞಾನ, ಹಾಗೆಯೇ ಶಾಸ್ತ್ರಜ್ಞಾನ ಇತ್ಯಾದಿಗಳು ಕೂಡ ಒಬ್ಬ ಅರ್ಥಧಾರಿಗೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಆದರೆ ಅಷ್ಟೇ ಸಾಕಾಗುವುದಿಲ್ಲ. ಅದರ ಜೊತೆಗೆ ಅವನ ಹೃದಯದಲ್ಲಿ ಕವಿಯ ಗುಣ ಬೇಕು. ಈ ಕಾವ್ಯ ಗುಣ ಇಲ್ಲದೆ ಹೋದರೆ ರಸಾವಿಷ್ಕಾರ ಆಗುವುದಿಲ್ಲ. ಅದರ ಜೊತೆಯಲ್ಲಿ ಪ್ರಭಾವವೂ ಬೀರುವುದಿಲ್ಲ. ಕೇವಲ ಭಾಷಣದ ಹಾಗೆಯೋ ಕೇವಲ ವಾಕ್ಯಾರ್ಥ ಗೋಷ್ಠಿಯ ಹಾಗೆಯೋ ಯಕ್ಷಗಾನ ಆಗಿಬಿಡುವುದುಂಟು. ಅದನ್ನು ಎಲ್ಲರೂ ಅನುಭವಿಸಿದ್ದಾರೆ. ಅದು ಬಹಳ ಕಷ್ಟದ ಸಂಗತಿ. ಹಾಗಾಗಿ ಒಬ್ಬ ರಾವಣ ಅಂತ ಹೇಳಿದರೆ ರಾವಣನಾಗಿ ಅಭಿವ್ಯಕ್ತಿ ಹೊಂದಬೇಕೆ ಹೊರತು ಇವನಿಗೆ ಗೊತ್ತಿದ್ದದೆಲ್ಲ ಹೇಳುವುದಲ್ಲ. ಇದು ಯಕ್ಷಗಾನ ಅರ್ಥಧಾರಿ ಬೇಕು. ಮತ್ತೊಂದು ಮುಖ್ಯವಾಗಿ ಬೇಕಾದದ್ದು ಸಮಯ ಪ್ರಜ್ಞೆ. ಯಾವುದಕ್ಕೆ ಎಷ್ಟು ಹೇಗೆ ಏನು ಎನ್ನುವಂತಹ ಜ್ಞಾನ ಇಲ್ಲದೆ ಹೋದರೆ ಏನೋ ಆಗಿಬಿಡುತ್ತದೆ. ತಾಳಮದ್ದಳೆ ಅರ್ಥಗಾರಿಕೆಯಲ್ಲಿ ಕುಳಿತುಕೊಳ್ಳುವ ಭಂಗಿ, ಹಾವಭಾವ, ಉಡುಗೆ ತೊಡುಗೆ ಇವು ಎಷ್ಟು ಮುಖ್ಯ, ಮತ್ತು ಇದರ ಎಷ್ಟು ಪರಿಣಾಮವನ್ನು ಪ್ರೇಕ್ಷಕರ ಮೇಲೆ ಬೀರಬಲ್ಲುದು ಅಂತ ನಿಮ್ಮ ಅಭಿಪ್ರಾಯ? ಅಂದರೆ ವೇಷಭೂಷಣ ಏನಿಲ್ಲದೆ ಸುಮ್ಮನೆ ಹೀಗೆ ಹೋಗಿ ಕೂತರು ಆಗ್ತದೆ, ಅಥವಾ ಅದಕ್ಕೊಂದು ನಿರ್ದಿಷ್ಟವಾದಂಥ ವೇಷಭೂಷಣ ಅಂತ ಇದ್ದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಆಗುವಲ್ಲಿ ಏನಾದರೂ ಕೊಡುಗೆಯನ್ನು ಕೊಟ್ಟೀತೆ? ಮೇಲ್ನೋಟಕ್ಕೆ ಹೇಳುವ ಕ್ರಮ ಉಂಟು. ಆಟ ಆದರೆ ನೋಡ್ಲಿಕ್ಕೆ ಉಂಟು, ತಾಳಮದ್ದಳೆ ಕೇಳಲಿಕ್ಕೆ ಇರುವುದು ಅಂತ. ತಾಳಮದ್ದಳೆ ಕೇಳಲಿಕ್ಕೆ ಇರುವುದಾದರೆ ವೇಷ ಯಾಕೆ ಅಂತ ಪ್ರಶ್ನೆ ಬರಬಹುದು. ಹೌದು, ಸಾಮಾನ್ಯ ಅದು ಹೌದಾದರೂ ಸರಿಯಾಗಿ ಅದಲ್ಲ. ಅಧ್ಯಾಪಕ ತರಗತಿಯಲ್ಲಿ ಪಾಠ ಮಾಡ್ತಾರೆ, ಮಾಡುವಾಗ ಅವರಿಗೊಂದು ಡ್ರೆಸ್ ಕೋಡ್ ಅಂತ ಇದೆ. ಹೌದು, ಅಧ್ಯಾಪಕರ ಪಾಠ ಮುಖ್ಯ ಅಲ್ವ. ಡ್ರೆಸ್ ಕೋಡ್ ಯಾಕೆ ಅಂತ ಹೇಳಿದರೆ, ಅವನು ನಾಳೆ ಕಂಬಾಯಿ ಉಟ್ಟುಕೊಂಡು ಕ್ಲಾಸಿಗೆ ಬಂದರೆ, ಅವನು ತಲೆ ಕದಲಿಕೊಂಡಿದ್ದರೆ, ಶಿಸ್ತುಬದ್ಧವಾಗಿ ಇಲ್ಲದಿದ್ದರೆ ಅವನ ಪಾಠ ಪರಿಣಾಮ ಆಗುವುದಿಲ್ಲ. ಹಾಗೆಯೇ ತಾಳಮದ್ದಳೆಯಲು ಅವನ ಅರ್ಥ ಪರಿಣಾಮಕಾರಿ ಆಗಬೇಕಾಗಿದ್ದರೆ ಅವನಿಗೊಂದು ಡ್ರೆಸ್ ಕೋಡ್ ಅಂತ ಬೇಕು. ಅದರಲ್ಲೊಂದು ಶಿಸ್ತು, ಅದರಲ್ಲೊಂದು ಯೂನಿಫಾರ್ಮಿಟಿ ಇದು ಕಾಣಬೇಕು. ಇದು ಕಾಣಬೇಕಾಗಿದ್ದರೆ ಅವನು ತೊಡುವಂತಹ ಡ್ರೆಸ್ಸಿನ ಕುರಿತು, ಉಡುಪುಗಳ ಕುರಿತು ಅವನಿಗೆ ಸ್ವಲ್ಪ ಕಾಳಜಿ ಬೇಕು. ಅದಕ್ಕಾಗಿ ಯಾವ ರೀತಿಯಲ್ಲೂ ಆಗುವುದು, ಹೆಗಲಿಗೊಂದು ಶಾಲ ಹಾಕುವುದು, ಆಮೇಲೆ ತಲೆಗೊಂದು ಮುಂಡಾದ ಕಟ್ಟುವುದು, ಅಥವಾ ಬೇರೆ ಯಾವ ರೀತಿಯಲ್ಲೂ ಆಗಬಹುದು. ನಮ್ಮ ದೇಶೀಯ ಉಡುಪನ್ನು ಅವನು ತೊಟ್ಟು ತನ್ನ ಅರ್ಥವನ್ನು ಸ್ವಲ್ಪ ಪರಿಣಾಮ ಆಗುವ ಹಾಗೆ ಮಾಡಬೇಕಾದದ್ದು ಬಹಳ ಅವಶ್ಯಕ. ತಾಳಮದ್ದಳೆಯಲ್ಲಿ ಹಿಮ್ಮೇಳದವರು ಬಯಲಾಟದ ಕ್ರಮದಂತೆ ಮುಂಡಾಸು ಧರಿಸದೇ ಇರುವುದು ಇದು ಎಷ್ಟು ಸರಿ? ಈಗ ಬಯಲಾಟಗಳಲ್ಲೇ ಧರಿಸುವುದನ್ನು ಬಿಟ್ಟಿದ್ದಾರೆ, ಅದು ಪ್ರತ್ಯೇಕ ವಿಚಾರ. ಆದರೂ ಕೂಡ ಈಗ ನೋಡಿ, ಬಡಗಿನಲ್ಲೆಲ್ಲ ಬಯಲಾಟ ಆಗಲಿ ಅಥವಾ ತಾಳಮದ್ದಳೆ ಆಗಲಿ ಅವರು ಎಲ್ಲರೂ ಕೂಡ ಮುಂಡಾಸೆಲ್ಲ ಕಟ್ಟಿಕೊಂಡೇ ಬರ್ತಾರೆ. ಅದೊಂದು ಬಹಳ ಚಂದ ಕಾಣ್ತದೆ ಅದು. ನಮ್ಮಲ್ಲಿ ವಿಶೇಷವಾಗಿ ತೆಂಕುತಿಟ್ಟಿನಲ್ಲಿ ಯಾರೂ ಆ ರೀತಿ ಹಿಮ್ಮೇಳದವರು ಒಂದು ಕ್ರಮ ಬೆಳೆಸಿಕೊಂಡು ಬಂದಿಲ್ಲ. ಇದನ್ನು ಈ ಮುಂಡಾಸು ಹಾಕುವ ಕ್ರಮವನ್ನು ಧರಿಸದೇ ಇರುವುದು ಇದು ಅನುಚಿತ ಅಂತ ನಿಮ್ಗೆ ಅನ್ನಿಸುವುದಿಲ್ವಾ? ನಿಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ? ಮುಂಡಾಸು ನಿಜವಾಗಿ ಹೇಳುವುದಾದರೆ ಕೇವಲ ಹಿಮ್ಮೇಳದವರಿಗಲ್ಲ, ತಾಳಮದ್ದಳೆ ಮಟ್ಟಿಗೆ ಹೇಳುವುದಾದರೆ ಮುಮ್ಮೇಳದವರಿಗೂ ಒಂದು ಮುಂಡಾಸು, ಶಾಲು, ಆ ಒಂದು ವೇಷಭೂಷಣದ ಕ್ರಮ ಇಟ್ಟರೆ ಬಹಳ ಒಳ್ಳೆಯದು. ಹೌದು. ಆಟದಲ್ಲಾದರೆ ಪಾತ್ರಧಾರಿಗಳಿಗೆ
ಬೇಕಾದಂತಹ ಉಡುಪು ತೊಡುಪು ಇದೆ, ವೇಷ. ಆಗ ಹಿಮ್ಮೇಳದವರಿಗೆ ಏನು ಅಂತ ಪ್ರಶ್ನೆ ಬರುವಾಗ ಅವರಿಗೂ ಒಂದು ಸ್ವಲ್ಪ ವೇಷ ಇರಲಿ ಅಂತ ಹೇಳಿ ಅವರಿಗೆ ಮುಂಡಾಸು ಇತ್ಯಾದಿಗಳನ್ನೆಲ್ಲ ಮಾಡಿದರು. ತಾಳಮದ್ದಳೆಯಲ್ಲಿ ಹಿಮ್ಮೇಳದವರು ಮತ್ತು ಮುಮ್ಮೇಳದವರಲ್ಲಿ ವ್ಯತ್ಯಾಸ ಇಲ್ಲ. ಹಾಗೆ ಏನಾಯಿತು ಅಂತ ಹೇಳಿದರೆ ಇವರು ಏನನ್ನು ಮಾಡಲಿಲ್ಲ, ಅವರು ಏನೂ ಮಾಡಲಿಲ್ಲ, ಹೀಗಾಗಿತ್ತು. ಹಾಗಾಗುವುದರ ಬದಲಾಗಿ ಅಲ್ಲಿ ಒಂದು ಎಲ್ಲರೂ ಒಂದೇ ರೀತಿ ಕಾಣುವ ಹಾಗೊಂದು ವ್ಯವಸ್ಥೆ ಮಾಡಿದರೆ ಬಹಳ ಚೆನ್ನಾಗಿದೆ. ಹೌದು, ಅಂದ್ರೆ ಒಂದು ವೃತ್ತಿ ಬರುತ್ತೆ, ಒಂದು ಆಕರ್ಷಣೀಯವಾಗಿ ಅದು ಕಾಣುತ್ತದೆ, ನೋಡುವವರಿಗೂ ಪರಿಣಾಮವನ್ನು ಬೀರುತ್ತದೆ. ಈಗ ಕಿನ್ನಿಗೋಡಿಯಲ್ಲಿ ನಡೆಯುವಂತಹ ಯಕ್ಷಗಾನ ಮತ್ತೆ ಉಡುಪಿಯಲ್ಲಿ ಹೀಗೆ ಕೆಲವು ಕಡೆಯಲ್ಲಿ ಸಾಪ್ತಾಹಿಕಗಳೆಲ್ಲ ನಡೆಯುವ ಕಾಲದಲ್ಲಿ ಕಟೀಲ್ನಲ್ಲಿ ಅಲ್ಲೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ಗಮನವನ್ನು ಕೊಡ್ತಾರೆ, ಸ್ವಲ್ಪ ನಿರ್ದೇಶನ ಇರ್ತದೆ. ಹಾಗಾಗಿ ಈಗ ಪ್ಯಾಂಟ್ ಹಾಕೊಂಡು ಬಂದು ಅರ್ಥ ಹೇಳುವವರಿಲ್ಲ, ಎಲ್ಲರೂ ವೇಷಿ ಉಡುತ್ತಾರೆ, ಶಾಲು ಹಾಕ್ತಾರೆ, ಆಮೇಲೆ ಜುಬ್ಬವನ್ನು ಹಾಕಿಕೊಡ್ತಾರೆ. ಹೀಗೆ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಬದಲಾವಣೆಗಳು ಬಂದಿವೆ. ಇನ್ನಷ್ಟು ಅದನ್ನು ಬಂದರೆ ಅದು ಚಂದ ಆಗ್ಬೋದು ಅಂತ ಅನ್ನಿಸ್ತದೆ. ಯಕ್ಷಗಾನ ತಾಳಮದ್ದಳೆಯಲ್ಲಿ ಪಾತ್ರದ ಚಿತ್ರಣ ಅದು ಹೇಗಿರಬೇಕು? ತಾಳಮದ್ದಳೆಯಲ್ಲಿ ಪಾತ್ರದ ಚಿತ್ರಣ ಬರುವುದು ಮಾತಿನ ಮೂಲಕ. ಹೌದು, ಮಾತಿನ ಮೂಲಕ ಚಿತ್ರಣ ಬರುವಾಗ ಕವಿಯ ಆಶಯಕ್ಕೆ ಭಂಗ ಬಾರದ ಹಾಗೆ, ಅಂದ್ರೆ ಪ್ರಸಂಗಕರ್ತನ ಆಶಯಕ್ಕೆ ಭಂಗ ಬಾರದ ಹಾಗೆ ಚಿತ್ರಣ ಮಾಡಬೇಕು. ಅದಕ್ಕೆ ಬೇಕಷ್ಟನ್ನು ತುಂಬಿಸಿಕೊಳ್ಳಬಹುದು. ದೇರಾಜಿಯವರು ಹೇಳಿದ ಒಂದು ಮಾತು ನೆನಪಾಗ್ತದೆ, ಅರ್ಥ ಹೇಳುವುದು ಅಂದ್ರೆ ಕಾವ್ಯಕ್ಕೆ ಪ್ರತಿಕಾವ್ಯ ಸೃಷ್ಟಿ ಮಾಡುವುದು. ಹಾಗಾಗಿ ಅಲ್ಲಿ ಪ್ರಸಂಗದಲ್ಲಿ ಇಲ್ಲದನ್ನು ಹೇಳಬಾರದು ಅಂತ ಇಲ್ಲ, ಆಳವಾಗಿ ಹೇಳಬಹುದು, ಆದರೆ ಅದಕ್ಕೆ ಪೂರಕವಾಗಿ ಇರಬೇಕು. ಪ್ರಸಂಗಕ್ಕೆ ವಿರೋಧ ಹೋಗಬಾರದು, ಪ್ರಸಂಗಕ್ಕೆ ವಿರೋಧ ಹೋಗದ ಹಾಗೆ ಯಾವ ರೀತಿಯಲ್ಲಿ ನಾವು ಅದನ್ನು ಅಭಿವ್ಯಕ್ತಿ ಮಾಡಬಹುದು ಎನ್ನುವುದನ್ನು ಯೋಚನೆ ಮಾಡಬೇಕು. ಹಾಗಾಗಿ ಅರ್ಥ ಹೇಳುವಾಗ ಯಾವಾಗಲೂ ಭಾವನೆ ಎನ್ನುವುದು ಮುಖ್ಯ. ಒಂದೇ ವಿಷಯವನ್ನು ಹೇಳುವಾಗಲಾದರೂ ರಾವಣ ಹೇಳುವುದು ಬೇರೆ, ರಾಮ ಹೇಳುವುದು ಬೇರೆ, ಸೀತೆ ಹೇಳುವುದು ಬೇರೆ, ದೂತ ಹೇಳುವುದು ಬೇರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಅಭಿವ್ಯಕ್ತಿ ಮಾಡಬೇಕು. ಒಂದು ಹೆಣ್ಣಿನ ದುಃಖ ಬೇರೆ, ಒಬ್ಬ ಖಳನಾಯಕನ ದುಃಖ ಬೇರೆ. ಈ ಸಂವೇದನೆಗಳು ಎಲ್ಲರಿಗೂ ಇದ್ದದ್ದೇ, ಅದಕ್ಕೆ ದೇಶ ಇಲ್ಲ, ಕಾಲ ಇಲ್ಲ, ಲಿಂಗ ಇಲ್ಲ. ಆದರೆ ಅದನ್ನು ಅಭಿವ್ಯಕ್ತಿ ಮಾಡುವಾಗ ಅದಾಗಿ ಕಾಣಬೇಕೇ ಹೊರತು ಒಟ್ಟು ಏನೋ ದುಃಖಕ್ಕೆ ದುಃಖ ಬಂತು ಅಂತ ಹೇಳಿದ್ರೆ ಸಾಲದು. ಸಾಮಾನ್ಯವಾಗಿ ಪಾತ್ರಧಾರಿಗಳು ಪಾತ್ರವನ್ನು ನಿರ್ವಹಿಸುವಾಗ ಅವರು ಪ್ರಸಂಗಕ್ಕೆ ನಿಷ್ಠರಾಗಿರ್ಬೇಕು ಅಂತ ನೀವೀಗ ಹೇಳಿದ್ದೀರಿ. ಮೂಲ ಕಾವ್ಯಕ್ಕೆ ಹಾಗಾದ್ರೆ ನಿಷ್ಠರಾಗಿ ಇರಕೂಡದೆ ಅದು ಹೇಗೆ? ಹಲವು ಸಲ ಮೂಲ ಕಾವ್ಯಕ್ಕೆ ಮತ್ತೆ ಪ್ರಸಂಗಕ್ಕೆ ಎರಡಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಈಗ ಯಾವುದನ್ನು ನಾವು ಮುಖ್ಯವಾಗಿ ಆಧಾರವಾಗಿ ತಗೊಳ್ಬೇಕು? ಈಗ ಮೂಲ ಕಾವ್ಯ ಯಾವುದು ಅಂತ ಪ್ರಶ್ನೆ ಮಾಡಿದರೆ ನಮಗೆ ಮೂಲ ಕಾವ್ಯ ಪ್ರಸಂಗವೇ ಸರಿ. ಹಾಗಂದ್ರೆ ನಾವೀಗ ರಾಮಾಯಣದ ಪ್ರಸಂಗಗಳನ್ನು ಆಡುವಾಗ ವಾಲ್ಮೀಕಿ ರಾಮಾಯಣವನ್ನು ಆಧಾರವಾಗಿ ತೆಗೆದುಕೊಳ್ಳುವುದಲ್ಲ. ಹೌದು, ಪ್ರಸಂಗಕ್ಕೆ ನಿಷ್ಠೆಯಾಗಿ ಪ್ರಸಂಗದ ರೀತಿಯಲ್ಲೇ ನಡಿಬೇಕು. ಹಾಗೆ ಮಹಾಭಾರತದ್ದು ಬಂದಾಗ ವ್ಯಾಸ ಭಾರತ ಅಲ್ಲ, ನಮಗೆ ಆಧಾರವಾಗಿರುವುದು ಪ್ರಸಂಗವೇ. ಹಾಗಾದರೆ ಮೂಲ ಕಾವ್ಯ ಬೇಡುವ ಅಂತ ನೀವು ಕೇಳುವುದಾದರೆ ಅದನ್ನು ಬಳಸಿಕೊಳ್ಳಬಹುದು. ನಮಗೆ ಕೆಲವೊಂದು ಸಂದರ್ಭದಲ್ಲಿ ಪ್ರಮಾಣ ವಾಕ್ಯಗಳನ್ನಾಗಿ ಎತ್ತಿಕೊಳ್ಳುವುದಿದ್ದರೆ ನಮ್ಮ ಪ್ರಸಂಗಕ್ಕೆ ಅದು ಭಂಗ ಬರುವುದಿಲ್ಲವಾದರೆ ಅಂತಹ ಸಂದರ್ಭದಲ್ಲಿ ಅದನ್ನು ಎತ್ತಿಕೊಳ್ಳಬಹುದೇ ವಿನಃ ನಾನು ಮೂಲಕಾವ್ಯನಿಷ್ಠನಾಗಿರುತ್ತೇನೆ ಅಂತ ಪ್ರಸಂಗಕ್ಕೆ ವಿರೋಧ ಹೋಗುವ ಹಾಗಿಲ್ಲ. ಸರಿ, ನಿಮಗೆ ಒಂದು ಉದಾಹರಣೆಯನ್ನು ನಾನು ಹೇಳ್ತೇನೆ. ಶೂರ್ಪಣಖ ಮಾನಭಂಗ. ಮೂಲ ಕಾವ್ಯದ ಪ್ರಕಾರ ಶೂರ್ಪಣಖೆ ರಾಮನಲ್ಲಿಗೆ ಬರುವಾಗ ಮಾಯಾರೂಪವನ್ನು ತಾಳಲಿಕ್ಕೆ ಇಲ್ಲ. ಹೌದೌದು, ಅವಳು ಇದ್ದಾಗೆ ಬರುವುದು. ಅದನ್ನು ನೀವು ಸ್ವಲ್ಪ ಆಟದ ಕಡೆಗೆ ಗಮನ ಹರಿಸಿ. ಈ ದೊಡ್ಡ ಬಣ್ಣದ ವೇಷದ ಶೂರ್ಪಣಕ್ಕೆ ರಾಮನಲ್ಲಿ ಬಂದು ಪ್ರಣಯ ಭಿಕ್ಷೆಯನ್ನು ಬೇಡಿದರೆ ಹೇಗಾಗಬಹುದು? ಹೌದು, ಅದು ರಂಗ ಪ್ರಜ್ಞೆಗೆ ಕೊರತೆ ಉಂಟಾಗ್ತದೆ. ಅದಕ್ಕಾಗಿ ಆಟದಲ್ಲಿ ಅದನ್ನು ಏನು ಮಾಡಿದರು ಅಂದರೆ ಬೇರೊಂದು ರೂಪವನ್ನು ಮಾಡಿದರು. ಇದನ್ನೇ ನಾವು ಬಳಸಿಕೊಳ್ಬೇಕೇ ಹೊರತು ವಾಲ್ಮೀಕಿ ನಿಷ್ಠರಾಗಿ ನಾವು ಹೋದರೆ ಆಗ ನಮ್ಮ ಯಕ್ಷಗಾನ ನಡೆಯುತ್ತೆ. ಹೌದು, ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಶೂರ್ಪಣಖೆಯ ಕಿವಿ ಕಣ್ಣು ಅಂತ ಮಾತ್ರ ಇರುವುದು. ಇಲ್ಲಿ ಪ್ರಸಂಗದಲ್ಲಿ ಈ ಇನ್ನೊಂದನ್ನು ಕೂಡ ಸೇರಿಸಿದೆ. ಹೌದು, ಕರ್ಣನಾಸಾಚ್ಛೇದನ ಹೊರತು ಸ್ಥಾನನಾಸಾಚ್ಛೇದನ ಇಲ್ಲ, ಅದು ಪ್ರಸಂಗದಲ್ಲಿ ಇರುವಂತದ್ದು. ಹೌದು. ಹಾಗಾಗಿ ಆಗ ಪ್ರಸಂಗದಲ್ಲಿ ಇರುವುದರಿಂದ ಇವನು ಹೇಳಲೇಬೇಕಲ್ಲ, ಅದನ್ನು ಹೇಳಲೇಬೇಕಾಗುತ್ತದೆ. ಇನ್ನೊಂದು ಸಂದರ್ಭದಲ್ಲಿ ಹೇಳುವಾಗ ಕರ್ಣನಾಸಾಚ್ಛೇದನ ಅಂತ ಹೇಳಿದರೆ ಆ ಪ್ರಸಂಗದಲ್ಲ, ಬೇರೆ ರಾವಣವಧಿಯಲ್ಲೋ ಇನ್ನೊಂದು ಯಾವುದೋ ಪ್ರಸಂಗದಲ್ಲಿ ಹೇಳಿದರೆ ಎದುರಿಗಿದ್ದವ ಅದಕ್ಕೆ ವಿರೋಧ ಮಾತಾಡಬೇಕು ಅಂತ ಸುಮ್ಮನೆ ಇದ್ರೆ ಆಯ್ತು, ಅಲ್ಲಿಗೆ ಮುಗಿ. ಈಗ ಇನ್ನೊಂದು ಹೇಳ್ತೇನೆ ನಾನು, ಕರ್ಣ ಬರುವ
ಕರ್ಣ ಪರ್ವದಲ್ಲಿ ವ್ಯಾಸ ಭಾರತದಲ್ಲಿ ಇರುವುದು ಹೇಗೆ ಅಂತ ಹೇಳಿದರೆ ಶಲ್ಯ ರಥ ಬಿಟ್ಟು ಇಳಿದು ಹೋಗ್ಲಿಕ್ಕೆ ಇಲ್ಲ. ಶಲ್ಯ ಇರುತ್ತಾ ಇದ್ದ ಹಾಗೆ ಕರ್ಣನ ಕುತ್ತಿಗೆ ಹಾರ್ತದೆ. ಹೌದು. ಮತ್ತೆ ಶಲ್ಯ ರಥವನ್ನು ಮರಳಿಸ್ತಾನೆ. ಅದನ್ನೇ ನಾವು ಹಿಡಿದುಕೊಂಡ್ರೆ ಅಥವಾ ಅದನ್ನೇ ನಾವು ಹೇಳಿದರೆ ಪ್ರಸಂಗ ಹೇಗೆ ನಡೆಯುವುದಕ್ಕೆ ಸಾಧ್ಯ? ಕುಮಾರವ್ಯಾಸನ ಭಾರತದಿಂದ ಇದನ್ನು ಆಯ್ದುಕೊಂಡು ನಮ್ಮ ಕವಿ ಹಾಗೆ ರಚಿಸಿದ. ಹಾಗಾಗಿ ನಾವು ಅದನ್ನೇ ಹೇಳಬೇಕೇ ಹೊರತು ಇದನ್ನು ಹೇಳಲಿಕ್ಕಾಗುವುದಿಲ್ಲ. ನಮಗೆ ಬೇಕಾದಾಗ ಅದರಿಂದ ಆಧಾರಗಳನ್ನು ಬೇಕಾದಂತೆ ಕೊಳ್ಳುವುದು, ವಿರೋಧವಾಗಿ ಹೋಗಬಾರದು. ಸರಿ. ತಾಳಮದ್ದಲೆಯ ಅರ್ಥಗಾರಿಕೆಯಲ್ಲಿ ಸಂದೇಶ ಮುಖ್ಯವೋ ಅಥವಾ ಪದ್ಯದ ಭಾವ ಅರ್ಥ ಮುಖ್ಯವೋ? ಸಂದೇಶ ಮುಖ್ಯವೇ. ಆದರೆ ಪದ್ಯದ ಭಾವಾರ್ಥವನ್ನು ಬಿಟ್ಟುಕೊಡುವ ಸಂದೇಶ ಅಲ್ಲ. ಪದ್ಯದ ಭಾವಾರ್ಥವನ್ನು ಹೇಳಲೇಬೇಕು. ಆ ಭಾವಾರ್ಥದ ಜೊತೆಯಲ್ಲಿ ಧ್ವನ್ಯರ್ಥಗಳಿದ್ದರೆ ಅದನ್ನು ಕೂಡ ಹೇಳಬೇಕು. ಅಂದ್ರೆ ಸಂದೇಶದ ಜೊತೆಗೆ ಭಾವನೆ ಕೂಡ ಮುಖ್ಯ ಕೊಡಬೇಕು. ಕೇವಲ ಶಬ್ದದ ಅರ್ಥ ಅಲ್ಲ. ಹೊಕ್ಕಿರಿಯಲಾಗದು ಸರ್ವಕಾರಣದಿ ಅಂತ ಹೇಳುವಾಗ ಹೊಕ್ಕಿರಿಯುವುದು ಅಂದರೆ ಏನು, ಅದರೊಳಗಿರುವಂತಹ ಧ್ವನಿಯನ್ನು ಅರ್ಥ ಮಾಡಬೇಕು. ಕೃಷ್ಣ ಹೊಕ್ಕಿರಿಯುತ್ತಾನೆ. ಹಾಗಿರುವಾಗ ಇಂತಹ ಧ್ವನಿಗಳನ್ನು ನಾವು ಆಲೋಚನೆ ಮಾಡಬೇಕು. ಅದರ ಜೊತೆಯಲ್ಲಿ ಸಂದೇಶ ಬರ್ತದೆ ಯಾವಾಗಲೂ. ಹಾಗಾಗಿ ಅರ್ಥಗಾರಿಕೆ ಎನ್ನುವುದು ಕೇವಲ ಸರಳವಾದಕ್ಕಿಂತ ಮೇಲಕ್ಕೆ ಹೋಗಿ ಅದಕ್ಕೆ ಕಾವ್ಯರೂಪವನ್ನು ಕೊಡುವಾಗ ಸಂದೇಶ ಜೊತೆಯಲ್ಲಿ ಬಂದೇ ಬರ್ತದೆ. ಹೌದು. ಅಂದ್ರೆ ಮುಖ್ಯವಾಗಿ ಅದು ಕಾವ್ಯರೂಪಾತ್ಮಕವಾಗಿದ್ದಾಗ ರಸಾವಿಷ್ಕಾರ ಕೂಡ ತಾನೇ ಆಗಿ ಆಗ್ತದೆ. ಅಂದ್ರೆ ನಮ್ಮಲ್ಲಿ ಆಸ್ವಾದಿಸುವಂತಹ ಆ ಒಂದು ಗುಣ ಬೇಕಷ್ಟೇ. ತಾಳಮದ್ದಲೆಯಲ್ಲಿ ಹೆಚ್ಚಾಗಿ ಸಂಸ್ಕೃತ ಶ್ಲೋಕಗಳನ್ನು ಉಪಯೋಗಿಸುವುದು ಸರ್ವೇ ಸಾಮಾನ್ಯ. ಕೆಲವೊಮ್ಮೆ ನಾನು ಹಲವಾರು ಬಾರಿ ಗಮನಿಸಿದ್ದೇನೆ, ತಾಳಮದ್ದಲೆಯ ಅರ್ಥಗಳು ಸಂಸ್ಕೃತ ಶ್ಲೋಕದಿಂದಲೇ ತುಂಬಿ ಹೋಗ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಒಂದು. ಇನ್ನೊಂದು, ಈ ದಾಸರ ಪದಗಳ ಸೊಲ್ಲುಗಳು ಅಥವಾ ವಚನಕಾರರ ವಚನಗಳು ಇವುಗಳನ್ನೆಲ್ಲ ತಾಳಮದ್ದಲೆಯಲ್ಲಿ ಯಾಕೆ ಸಮರ್ಥವಾಗಿ ಬಳಸಿಕೊಳ್ಳಬಾರದು? ಸರಿಯಾದ ಪ್ರಶ್ನೆ ಮತ್ತು ಇದನ್ನು ಸರಿಯಾಗಿ ಅರ್ಥಧಾರಿಗಳು ಯೋಚನೆ ಮಾಡಬೇಕಾದಂತಹ ಪ್ರಶ್ನೆ. ನಮ್ಮಲ್ಲಿ ಸಾಮಾನ್ಯವಾಗಿ ಹೇಗಾಗಿದೆ ಅಂತ ಹೇಳಿದರೆ, ನಮ್ಮ ಆಧುನಿಕ ಯುಗದ ವ್ಯವಹಾರ ಪ್ರಪಂಚದಲ್ಲಿ ನೀವು ಕನ್ನಡದಲ್ಲೋ ತುಳುವಿನಲ್ಲೋ ಮಲಯಾಳಂನಲ್ಲೋ ಮಾತಾಡುವುದಕ್ಕಿಂತ ಇಂಗ್ಲಿಷಿನಲ್ಲಿ ಮಾತಾಡಿದ್ರೆ ನಿಮಗೆ ಗೌರವ ಜಾಸ್ತಿ. ತಪ್ಪು ಮಾತಾಡಿದ್ರೂ ತೊಂದರೆ ಇಲ್ಲ, ಇಂಗ್ಲಿಷ್ ಹೋಗಿ ಕಂಗ್ಲೀಷ್ ಆದರೂ ತೊಂದರೆ ಇಲ್ಲ. ಆದರೆ ನೀವು ಅದರಲ್ಲಿ ಮಾತಾಡಿದ ಕೂಡಲೇ ನೀವೊಬ್ಬ ಪ್ರತಿಷ್ಠಿತ ವ್ಯಕ್ತಿ. ಅದೇ ರೀತಿಯಲ್ಲಿ ನೀವು ಯಕ್ಷಗಾನ ಪ್ರಪಂಚಕ್ಕೆ ಬಂದರೆ ಅಥವಾ ಹಳೆಯ ಪ್ರಪಂಚಕ್ಕೆ ಕಾಲಿಟ್ಟರೆ ನೀವು ಸಂಸ್ಕೃತದ ಒಂದು 2 ಶ್ಲೋಕ ಹೇಳಿದರೆ ಸಾಕು ಅಗಾಧವಾದ ಜ್ಞಾನ ಉಂಟು ಅಂತ ಭಾವಿಸ್ತಾರೆ. ಇದು ತಪ್ಪು ಕಲ್ಪನೆ. ನಮಗೆ ಸಂಸ್ಕೃತ ದೊಡ್ಡ ಭಾಷೆ ಆಗಿರಬಹುದು, ಆದರೂ ಅದೊಂದು ಭಾಷೆ. ಹೌದು. ಅದರ ಉದ್ದೇಶವು, ಕನ್ನಡದ ಉದ್ದೇಶವು ಅಥವಾ ಪ್ರಪಂಚದ ಎಲ್ಲ ಭಾಷೆಗಳ ಉದ್ದೇಶವು ಒಂದೇ, ಅಭಿವ್ಯಕ್ತಿ, ಸಂವಹನ. ಹೌದು. ಹಾಗಾದರೆ ಸಂಸ್ಕೃತ ಶ್ಲೋಕಗಳನ್ನು ಎಷ್ಟು ಬಳಸಬೇಕು ಅಂತ ನಾವು ಕೇಳಿದರೆ ಅದನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಹೌದು. ನಮಗೆ ಎಲ್ಲಿಗೆ ಎಷ್ಟು ಬೇಕದು ಪ್ರಮಾಣಕ್ಕೆ ಉದ್ಧರಿಸಿಕೊಳ್ಳುವುದಕ್ಕೆ ಅಷ್ಟನ್ನು ಮಾತ್ರ ಅಲ್ಲಿಂದ ತೆಗೆದುಕೊಳ್ಬೇಕೇ ಹೊರತು ಇಡೀ ಸಂಸ್ಕೃತ ಶ್ಲೋಕಗಳಿಂದಲೇ ಹೇಳಬಾರದು. ಅಷ್ಟೂ ಸಂಸ್ಕೃತವೇ ಬೇಕು ಅಂತ ಇದ್ದರೆ ಪೂರ್ತಿ ಸಂಸ್ಕೃತದಲ್ಲೇ ಮಾತಾಡಬಹುದು. ಅಂದರೆ ಸಂಸ್ಕೃತ ಯಕ್ಷಗಾನ ಮಾಡಬೇಕು. ಹೌದು. ಕನ್ನಡ ಯಕ್ಷಗಾನ ಬೇಡ. ಕನ್ನಡ ಭಾಷೆಗೆ ಅದರದ್ದೇ ಆದ ಸೊಗಸಿದೆ. ಈ ಸೊಗಸನ್ನು ಉಳಿಸಬೇಕಾದದ್ದು ಬಹಳ ಮುಖ್ಯ. ಹಾಗಿರುವಾಗ ಆ ಸೊಗಸನ್ನು ಉಳಿಸಿಕೊಳ್ಳಲಿಕ್ಕೆ ಅತಿಯಾಗಿ ಸಂಸ್ಕೃತವನ್ನು ತುರುಕಿ ಬಿಟ್ಟರೆ ಆಗ ಹಾಳಾಗ್ತದೆ. ಹಾಗಾಗಬಾರದು. ಕನ್ನಡದ ಶಬ್ದಗಳನ್ನು ನಾವು ಆದಷ್ಟು ಹುಡುಕಿ ಅದರ ಜೊತೆಯಲ್ಲಿ ಸಂಸ್ಕೃತವನ್ನು ಬೆರೆಸಿ ಅದನ್ನು ಸುಂದರಗೊಳಿಸುವಂತಹ ಕೆಲಸ ಮಾಡಬೇಕು. ಕವಿ ಮುದ್ದನೆ ಹೇಳಿದಾಗ ಸಂಸ್ಕೃತದ ನುಡಿಯನ್ನು ಕನ್ನಡದ ಜೊತೆಯಲ್ಲಿ ಬೆರೆಸ್ತೇನೆ ಅಂತ ಹೇಳಿದ ಹಾಗೆ ನಾವು ಹಾಗೆ ಮಾಡಬೇಕು. ಮತ್ತೆ ಈ ದಾಸರ ಪದಗಳ ಸೊಲ್ಲುಗಳಾಗಲಿ, ದಾಸರ ಪದಗಳ ಸೊಲ್ಲು, ಸರ್ವಜ್ಞನ ವಚನ, ಮಂಕುತಿಮ್ಮನ ಕಗ್ಗ ಹೀಗಿರುವುದರಿಂದ ಆ ಹೆಸರನ್ನು ಹೇಳದೆ, ಅಂದ್ರೆ ಸರ್ವಜ್ಞ ಅಂತ ಹೇಳದೆ, ಮಂಕುತಿಮ್ಮ ಅಂತ ಹೇಳದೆ ಅದರಿಂದ ಕೆಲವೊಂದು ವಿಷಯಗಳನ್ನು ಆಯ್ದುಕೊಳ್ಳುವಂತಹದ್ದು ನಿಜವಾಗಿಯೂ ಒಳ್ಳೆಯದು. ಸಂಸ್ಕೃತದಲ್ಲಿ ಹೇಳಿದ್ದನ್ನೇ ಕನ್ನಡದವರು ಹೇಳಿದ್ದಾರೆ. ಹಾಗಿದ್ದರೆ ಸಂಸ್ಕೃತಕ್ಕಿಂತ ಕನ್ನಡವನ್ನೇ ಆಯ್ದುಕೊಳ್ಳುವುದು ನಮಗೆ ಹೆಚ್ಚು ಒಳ್ಳೆಯದು. ಅದು ಹೆಚ್ಚು ಮನ ಮುಟ್ಟುತ್ತದೆ. ತಾಳಮದ್ದಲೆ ಅಂತ ಹೇಳಿದ ಕೂಡಲೇ ಅದು ವಿದ್ವತ್ ಪ್ರದರ್ಶನಕ್ಕೆ ಅವಕಾಶ ಎಂದು ಹೆಚ್ಚಿನವರು ತಿಳ್ಕೊಳ್ತಾರೆ. ಕೆಲವೊಂದು ಪ್ರಸಂಗಗಳು ಕೂಡ ನಿಜವಾಗಿ ಕೂಡ ಗಂಭೀರವಾದಂತಹ ಚರ್ಚೆಯನ್ನು ಬಯಸುವಂಥದ್ದು ಉಂಟು. ಹಾಗೆ ಅಂತ ಹೇಳಿ ಅಲ್ಲಿ ವಿದ್ವತ್ ಪ್ರದರ್ಶನದ ಅವಶ್ಯಕತೆ ಉಂಟಾ? ಈಗ ಗಂಭೀರವಾದ ಚರ್ಚೆ ಅನ್ನೋದು ಬಯಸ್ತಿದೆ ಎಂದ ಮಾತ್ರಕ್ಕೆ ಅಲ್ಲಿ ಗಂಟೆಗಟ್ಟಲೆ ಚರ್ಚೆ ಮಾಡುವ ಅವಶ್ಯಕತೆ ಏನಿಲ್ಲಲ್ಲ. ಒಂದು ವೇಳೆ ವಿದ್ವತ್ ಪ್ರದರ್ಶನದ ಅವಶ್ಯಕತೆ ಉಂಟು ಅಂತಾದ್ರೆ ಅದು ಎಷ್ಟಿರಬೇಕು?
ಒಂದು. ಆಮೇಲೆ ಇನ್ನೊಂದು ನೋಡಿ, ಎದುರು ಅರ್ಥಧಾರಿ ತಮ್ಮ ಮಟ್ಟಕ್ಕೆ ಇಲ್ಲ ಅಂತ ಹೇಳಿದಾಗ ವಿದ್ವತ್ ಪ್ರದರ್ಶನ ಮಾಡುವುದು ಎಷ್ಟು ಸರಿ? ಅವನನ್ನು ಸಣ್ಣದು ಮಾಡಿದ ಹಾಗೆ ಆಯ್ತು ಹೊರತು ಇವು ಏನು ಬೇರೆ ಸಾಧನೆ ಮಾಡಿದ ಹಾಗೆ ಆಗುದಿಲ್ಲಲ್ಲ. ಹೌದು. ಇದು ಪ್ರಶ್ನೆ ಹೇಗೆ ಅಂದರೆ, ಸಾಮಾನ್ಯ ಜನರಲ್ಲಿ ಆಗಿದೆ ಯಕ್ಷಗಾನ ಅಂತ ಹೇಳಿದರೆ ಅದು ಚರ್ಚೆಯ ಕಣ, ತಾಳಮದ್ದಳೆ. ಹಾಗೆ ತಾಳಮದ್ದಳೆಯಲ್ಲಿ ಅಂತ ಹೇಳಿದರೆ ವಿದ್ವಾಂಸರು ಸೇರುವುದು. ಹಾಗಾಗಿ ತಾಳಮದ್ದಳೆಯಲ್ಲಿ ಎಷ್ಟೋ ಜನಕ್ಕೆ ತಾವು ಕಲಿತದ್ದನ್ನೆಲ್ಲ ಹೇಳಿಬಿಡಬೇಕು ಅಂತ ಆಸೆ. ಹಾಗಾಗಿ ತಾಳಮದ್ದಳೆಯಲ್ಲಿ ವ್ಯಾಕರಣದ ವಿಷಯ ಬರಲಿಕ್ಕೆ ಹೌದು, ಕುರಿತು ಅದನ್ನೇ ಹೇಳಿದರು. ಯಾವುದೋ ಅನಗತ್ಯವಾದ ಶ್ಲೋಕವನ್ನು ಹೇಳಿ ಅದರ ಅರ್ಥ ವಿಶ್ಲೇಷಣೆಗೆ ತೊಡಗಿದರು. ಅದಕ್ಕೆ 4 ಅರ್ಥ ಇದೆ, ಆ 4 ಅರ್ಥವನ್ನು ಹೇಳಿ ನನಗದು ಗೊತ್ತುಂಟು ಅಂತ ತೋರಿಸಲಿಕ್ಕೆ ತೊಡಗಿದರು. ಹಾಗೆ ಮಾಡುವುದು. ನಾನೊಂದು ತಾಳಮದ್ದಲೆ ಕೇಳಿದ್ದು ಶನೀಶ್ವರ ಮಹಾತ್ಮೆಯಲ್ಲಿ. ಅವರು ಜ್ಯೋತಿಷ್ಯ, ಅವರು ಯಾವ ಸ್ಥಾನದಲ್ಲಿ ಏನೇನು ಉಂಟು ಅಂತ ಅವರೊಂದು ಗಂಟೆ ತೆಗೆದ್ರು ಕೇವಲ ಜ್ಯೋತಿಷ್ಯ ಮಾಡಿ. ಅಂದ್ರೆ ಅವರಿಗೆ ಜ್ಯೋತಿಷ್ಯ ಸ್ವಲ್ಪ ಬಹುಶಃ ಕಲ್ದುಕೊಂಡಿದ್ರು ಕಾಣ್ತದೆ. ಎಲ್ಲ ಇಂಥ ಜಾಗದಲ್ಲಿ ಇಂಥದ್ದುಂಟು, ಹೀಗೆ ಬರುವುದರಿಂದ ನಿನಗೆ ಹೀಗಾಗ್ತದೆ, ವಿಕ್ರಮಾದಿತ್ಯನ ಜಾತಕ ಎಲ್ಲ ಅಲ್ಲಿ ಅವರು ಬಿಡಿಸಿಟ್ರು. ಇದು ನಿಲ್ಲಬೇಕು. ಹಾಗೆ ನೀವು ಹೇಳುವಾಗ ನನಗೂ ಒಂದು ನೆನಪಾಗುತ್ತದೆ. ಕರ್ಣಪರ್ವದಲ್ಲಿ ಶಲ್ಯ ಮಾಡಿದ ಒಂದು ಪ್ರಶ್ನೆ ಕೇಳಿದನಂತೆ. ಹೇಗೆ ಅಂತ ಹೇಳಿದರೆ, ನೀನೀಗ ಸರ್ಪಾಸ್ತ್ರವನ್ನು ತೊಟ್ಟಿದ್ದಿ, ಅದು ಮಂತ್ರ ಸಹಿತವಾದದ್ದು ಮಂತ್ರರಹಿತವಾದದ್ದು? ಮಂತ್ರ ಸಹಿತವಾದದ್ದು ಅಂತ ಹೇಳಿದನಂತೆ. ಮಂತ್ರಾಸ್ತ್ರ ಇದು ಅಂತ ಕರ್ಣ. ಮಂತ್ರ ಸಹಿತವಾದದ್ದಾದರೆ ಅದರಲ್ಲಿ 4 ರೀತಿಯ ಮಂತ್ರಗಳು. ಆ 4 ರೀತಿಯ ಮಂತ್ರಗಳಲ್ಲಿ ನೀನು ಹೇಳಿದ ಮಂತ್ರ ಯಾವುದು? ಈ ರೀತಿಯ ಪ್ರಶ್ನೆಯನ್ನು ಕೇಳುವವರು ಇದ್ದಾರೆ. ಅದಕ್ಕೆ ಜಾಣ್ಮೆಯ ಉತ್ತರ ಇದೆ. ಯಾಕಂದ್ರೆ ಯಾವ ಮಂತ್ರ ಅಂತ ನಾನು ಹೇಳುವುದಿಲ್ಲ. ಹೇಳದೇ ಇದ್ರೆ ನಿನಗೆ ಶಸ್ತ್ರದ ನೆಲೆಯ ಕುರಿತಾಗಿ ಹೇಳಲಿಕ್ಕೆ ಬರ್ತದೋ ಇಲ್ವೋ? ಹೇಳಲಿಕ್ಕೆ ಬರುವುದಿಲ್ವೋ ಆದರೆ ಹೇಳಬೇಡ. ಹೇಳಲಿಕ್ಕೆ ಬರ್ತದಾದ್ರೆ ಹೇಳು. ಇದು ನಡೀತದೆ, ಇಲ್ಲ ಅಂತಲ್ಲ. ಅದು ನಾನು ಹೇಳಿದ್ದು ಶಲ್ಯ ಮಾಡಿದವ ಎಷ್ಟು ದೊಡ್ಡ ಅದಕ್ಕೆ ಪ್ರಸಂಗಿ. ಅದಕ್ಕಾಗಿ ಆ ರೀತಿ ಆಗಬಾರದು. ಒಂದು ವಿದ್ವತ್ ಪ್ರದರ್ಶನ ಅಂದರೆ ರಾವಣ ಮಾತಾಡುವಾಗ ರಾವಣನ ವಿದ್ವತ್ ಅಷ್ಟೇ. ಹೌದು. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. ಶ್ರೇಣಿಯವರು ಒಪ್ಪಪ್ಯಾರಿ ಮಾಡಿದರೆ ಅಲ್ಲಿ ಬರುವ ವಿದ್ವತ್ತು ನೋಡಿ ಹೇಗೆ ಅಂತ. ಕೇವಲ ಒಬ್ಬ ಅವಿದ್ಯಾವಂತನಾದ ಆದರೆ ತುಂಬ ತಿಳುವಳಿಕೆಯುಳ್ಳ ಒಬ್ಬ ಮುಸಲ್ಮಾನ ಯಾವ ರೀತಿಯ ವೇದಾಂತವನ್ನು ಮಾತಾಡಿ ಅನ್ನೋದು ಮಾತ್ರ ಬರ್ತದೆ. ಅದು ಹೊರತು ಶ್ರೇಣಿಯವರಿಗೆ ಗೊತ್ತಿದ್ದದೆಲ್ಲ ಬರುವುದಿಲ್ಲ. ಹಾಗೆಯೇ ಯಾರೇ ಆಗಲಿ ತಾನು ಯಾವ ಪಾತ್ರವನ್ನು ಮಾಡ್ತೇನೆ ಎನ್ನುವುದರ ಕುರಿತು ಅವನಿಗೆ ಸರಿಯಾದ ಕಲ್ಪನೆ ಬೇಕು. ಆ ಪಾತ್ರ ಯಾವ ರೀತಿ ಮಾತಾಡೀತು ಎನ್ನುವುದನ್ನು ಯೋಚನೆ ಮಾಡಿ ಅದನ್ನು ಹೇಳಿದರೆ ಮಾತ್ರ ಅದಾದೀತು. ಹಾಗೆ ಚರ್ಚೆ ಬರುವ ಚರ್ಚೆ ಆ ಇಬ್ಬರು ಪಾತ್ರಧಾರಿಗಳ ನಡುವೆ ಬರುವ ಚರ್ಚೆ ಆಗಬಾರದು, ಪಾತ್ರಗಳ ನಡುವೆ ಬರುವ ಚರ್ಚೆ ಆಗಬೇಕು. ಆಗ ಅದು ಭಾವಯುಕ್ತವಾಗಿರಬೇಕು. ಭಾವವನ್ನು ಬಿಟ್ಟ ಚರ್ಚೆ ಆಗಬಾರದು. ಇದು ನಡೆಸಿಕೊಂಡ್ರೆ ಆ ಒಟ್ಟಿನಲ್ಲಿ ಅದುವೇ ಒಂದು ಕಲಾಕೃತಿ ಆಗ್ತದೆ. ಇಲ್ಲವಾದ್ರೆ ಒಣ ಚರ್ಚೆಯಾಗಿ ಏನೋ ಆಗಿಬಿಡುತ್ತದೆ. ಯಕ್ಷಗಾನ ಆಗುವುದಿಲ್ಲ, ಕಲೆ ಆಗುವುದಿಲ್ಲ. ತಾಳಮದ್ದಲೆ ಭಾಷಾ ಶುದ್ಧತೆಯನ್ನು ನೀಡುತ್ತದೆ. ಹೌದು. ಸಭಾಕಂಪನವನ್ನು ನೀಗಿಸ್ತದೆ. ಹೌದು. ಹಾಗೂ ನಮ್ಮನ್ನು ಸಮರ್ಪಕವಾಗಿ ಬಳಸಿಕೊಳ್ಳಿಕ್ಕೆ ಅದು ಸಹಾಯಕವಾಗ್ತದೆ. ಅಂತಾದರೆ ಈ ಮೂರನ್ನು ಕೂಡ ಸಮರ್ಪಕವಾಗಿ ಬಳಸಿಕೊಳ್ಳುವ ಬಗೆ ಹೇಗೆ? ಈಗ ಹೊಸದಾಗಿ ತಾಳಮದ್ದಲೆ ಕ್ಷೇತ್ರಕ್ಕೆ ಬರುವವರಿಗೆ ಇದನ್ನೆಲ್ಲ ಬಳಸಿಕೊಳ್ಳುವುದು ಹೇಗೆ? ಒಂದನೆಯದಾಗಿ ಸಭಾಕಂಪನ ನಿವಾರಣೆ ಅಂತ ಹೇಳಿದರೆ, ತಾಳಮದ್ದಲೆಗೆ ಹೊಸದಾಗಿ ಬರುವ ಅರ್ಥಧಾರಿ ಯಾವತ್ತೂ ಕೂಡ 1000 ಜನ ಇರುವ ಪ್ರೇಕ್ಷಕರ ಮುಂದೆ ಹೋಗುವುದಿಲ್ಲ. ಸಂಘದ ತಾಳಮದ್ದಲೆಗೆ ಇವೆ. ಸಂಘದ ತಾಳಮದ್ದಲೆಯಲ್ಲಿ ಪ್ರೇಕ್ಷಕರು ಯಾರು ಅಂತ ಹೇಳಿದರೆ, ಅರ್ಥ ಹೇಳುವಾಗ ಹಿಮ್ಮೇಳದವರು ಮತ್ತೆ ಎದುರಿದ್ದ ಅರ್ಥಧಾರಿ ಅವನೇ ಪ್ರೇಕ್ಷಕರು, ಯಾರು ಇಲ್ಲ. ಅವರ ಎದುರಿನಲ್ಲಿ ಇವನು ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡುತ್ತಾ ಸಭಾಕಂಪನವನ್ನು ನೀಗಿಸಿಕೊಡ್ತಾನೆ. ಹೌದು. ಆಮೇಲೆ ಸಭಾಕಂಪನ ಹೋದ ಮೇಲೆ ಭಾಷಾ ಶುದ್ಧಿಗೆ ಇವನು ಇಲ್ಲಿ ಭಾಷೆಯಲ್ಲಿ ಏನಾದರೂ ವೈಕಲ್ಯವನ್ನು ಮಾಡಿದರೆ ಆ ಕಾಲದಲ್ಲಿ ಎದುರಿಗೆ ಇದ್ದವರು ತಿಳಿದವರು ಹೇಳ್ತಾರೆ ಹೀಗೆ ಅಂತ. ಅಷ್ಟಲ್ಲದೆ ಇವನು ಕಾವ್ಯಗಳನ್ನು ಓದಿಕೊಳ್ಬೇಕಾಗ್ತದೆ. ಹಾಗೆಲ್ಲ ಓದುವಾಗ ತನ್ನಿಂದ ತಾನಾಗಿ ಭಾಷೆ ತಿದ್ದಿಕೊಡುತ್ತದೆ. ಸದಾ ಭಾಷೆ ಕುರಿತಾದಂತಹ ಎಚ್ಚರ ಬಹಳ ಮುಖ್ಯ. ಉಚ್ಚಾರ ದೋಷಗಳನ್ನು ತಿದ್ದಿಕೊಡಬೇಕು. ಅಲ್ಪ ಪ್ರಾಣ ಮಹಾಪ್ರಾಣಗಳು. ಆಮೇಲೆ ಅದರಲ್ಲಿ ನಿಜವು ಅಷ್ಟೇ ಇದ್ದರೂ ಸಾಲದು, ಅದಕ್ಕೆ ಕೊಡಬೇಕಾದಂತಹ ಒತ್ತು, ಎಲ್ಲಿ ಏರಿಸಬೇಕು ಎಲ್ಲಿ ಇಳಿಸಬೇಕು. ನಾವು ಇಂಡೋನೇಷನ್ ಅಂತ ಕರೀತೀವಿ ಇಂಗ್ಲಿಷ್ನ. ಅದು ಆ ಇಂಡೋನೇಷನ್ಸ್ ಇದು ಬಹಳ ಮುಖ್ಯ. ಅಲ್ಲವಾದರೆ ಅರ್ಥ ಪ್ರಭಾವಶಾಲಿ ಆಗಲಿಕ್ಕಿಲ್ಲ. ತಾಳಮದ್ದಲೆಯಲ್ಲಿ ವಾದ ವಿವಾದಗಳು ಸ್ವಾಭಾವಿಕ. ಹೌದು. ಈಗಿನ ಕಾಲದಲ್ಲಿ ಅದು ತುಂಬ ಕಡಿಮೆ ಆಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಈ ಕಾರಣಕ್ಕೆ ಎಷ್ಟೋ ತಾಳಮದ್ದಲೆಗಳು ಅರ್ಧದಲ್ಲೇ ನಿಂತದ್ದು. ಅದು ಒಣ ಪ್ರತಿಷ್ಠೆಯಿಂದ
ತಾಳಮದ್ಲೆ ನಿಜವಾದ ಉದ್ದೇಶ ರಸವನ್ನು ಆವಿಷ್ಕರಿಸುವುದು ಅಂತ ನಾವು ತಗೊಂಡ್ರೆ, ಈ ವಾದ ವಿವಾದಗಳು ಅಥವಾ ಒಣ ಚರ್ಚೆಗಳು ಇವುಗಳೆಲ್ಲ ಇಲ್ಲದೆ ರಸಾವಿಷ್ಕಾರ ಮಾಡುವ ಬಗೆ ಹೇಗೆ? ಒಳ್ಳೆಯ ಮಾತು. ಹಿಂದಿನ ಕಾಲದಲ್ಲಿ ತಾಳಮದ್ದಳೆಗೆ ಎಷ್ಟೊಂದು ಇದ್ದದ್ದು ಉಂಟು. ಹೌದು ಹೌದು ಹೌದು. ದೊಡ್ಡ ದೊಡ್ಡ ಅರ್ಥಧಾರಿಗಳು, ಪ್ರಸಿದ್ಧ ಅರ್ಥಧಾರಿಗಳು, ಪ್ರಾಜ್ಞರು ಈ ತಾಳಮದ್ದಳೆ ನಿಲ್ಲಿಸಿದ್ರು. ಹೌದು ಹೌದು. ಅಷ್ಟು ಹೇಳುವಾಗ ನೀವು ತಾಳಮದ್ದಳೆಗೆ ಇನ್ನು ಸ್ವಲ್ಪ ಹೊರಗೆ ಬನ್ನಿ. ಸಂಗೀತ ಕಚೇರಿ ಇತ್ಯಾದಿಗಳನ್ನು ನೋಡಿದರೂ ಕೂಡ ಒಬ್ಬ ಒಳ್ಳೆ ಹಾಡುಗಾರ ಅವನ ಮಟ್ಟಕ್ಕಿಲ್ಲದಂತಹ ಮೃದಂಗ ಬಾರಿಸುವವರನ್ನು, ವಾದಕರನ್ನು ಕೂಡಲೇ ಆಚೆಗೆ ತಿರುಗಿ ಏನಿದು ಬಾರಿಸಿದ್ದು ಅಂತ ಹೇಳಿ ಕಣ್ಣು ಕೆಕ್ಕರಿಸಿ ನೋಡುವುದು, ಅವರನ್ನು ತುಚ್ಛೀಕರಿಸುವುದು ಇದು ನಡೆಯುತ್ತಿತ್ತು ಆಗ. ಕಾಲ ಹಾಗೆ. ಹಳೆ ಕಾಲದ ದೊಡ್ಡ ದೊಡ್ಡ ಭಾಗವತರು, ನಿಮಗೆ ಹೆಸರಿಡಬೇಕು ಅಂತ ಇಲ್ಲ ಗೊತ್ತು, ಅವರು ರಂಗಸ್ಥಳದಲ್ಲಿ ಕುಳಿತುಕೊಂಡೇ ವೇಷಧಾರಿ ಏನಾದರೂ ತಪ್ಪು ಮಾಡಿದರೆ ಅಲ್ಲಿಂದಲೇ ಹೇಳ್ತಿದ್ರು. ಆದರೆ ಇದು ತಪ್ಪು ಅಂತ ಪ್ರೇಕ್ಷಕನಾಗಲಿ ಅಥವಾ ಕಲಾವಿದನಾಗಲಿ ಭಾವಿಸಲಿಲ್ಲ. ಯಾಕೆ ಅಂತ ಹೇಳಿದರೆ, ಒಬ್ಬ ಅಧ್ಯಾಪಕ ಹೇಗೆ ಗದರಿಸ್ತಾನೋ ಹಾಗೆ ಗದರಿಸಿ ನಮ್ಮನ್ನು ತಿದ್ದಿದ್ದಾನೆ. ಆದರೆ ಈಗ ಮುಂದುವರಿದ ಕಾಲ, ಈ ಕಾಲದಲ್ಲಿ ನಾವು ಹೆಚ್ಚು ಪರ್ಫೆಕ್ಷನ್ ಬಯಸ್ತೇವೆ. ಹಾಗೆ ಬಯಸುವ ಈ ಕಾಲದಲ್ಲಿ ರಂಗಸ್ಥಳದಲ್ಲಿ ಹೋಗಿ ಅಭ್ಯಾಸ ಮಾಡುವುದೂ ಅಲ್ಲ, ಮತ್ತೆ ಹಿಂದೆ ಕುಳಿತ ಭಾಗವತ ರಂಗಸ್ಥಳದಲ್ಲಿ ಇದ್ದವನನ್ನು ಅಣಕಿಸುವುದು, ಅದು ಗದರಿಸುವುದು, ಹೇಳಿಕೊಡುವುದು ಇತ್ಯಾದಿ ಕೊಡುವುದು. ಹಾಗೇನಾದರೂ ಇದ್ರೆ ಅದನ್ನು ನೆನಪಿಟ್ಟುಕೊಂಡು ಬಂದು ಚೌಕಿಯಲ್ಲಿ ಅವನು ಹೇಳಬೇಕು, ನೋಡು ಮಾರೆ ನೀನು ಹೀಗೆ ಮಾಡಿದ್ದಿ, ಹಾಗೆ ಮಾಡಬೇಡ ಅಂತ ಹೇಳಬೇಕು. ಅದು ಈಗಿನ ಕಾಲದ ಸಂಸ್ಕೃತಿ ಆಗಿದೆ. ಹಾಗಾಗಿ ತಾಳಮದ್ದಳೆಯಲ್ಲಿ ಮೊದಲು ಹಾಗಾಗ್ತಿದ್ದು, ಇನ್ನೊಬ್ಬರನ್ನು ಮೆಟ್ಟಿ ಮೆರೆದರೆ ನಾನು ದೊಡ್ಡವನು ಅಂತ. ಈಗ ಆ ಭಾವನೆ ಹೋಗಿ ಟೀಮ್ ವರ್ಕ್ ಆಗಿ ತಾಳಮದ್ದಳೆ ಬೆಳೆಯುತ್ತಾ ಉಂಟು. ಹೌದು, ಇದು ನಿಜವಾಗಿ ಒಳ್ಳೆಯ ಒಂದು ಬೆಳವಣಿಗೆ, ನಿಜವಾದ ಒಳ್ಳೆಯ ಬೆಳವಣಿಗೆ ಇದು. ಹಾಗಾಗಿ ಈ ಟೀಮ್ ವರ್ಕ್ ಆಗಿ ತಾಳಮದ್ದಳೆಯನ್ನು ಬೆಳೆಸಬೇಕಾದಂತಹ ಹೊಣೆ ತಾಳಮದ್ದಳೆ ಅರ್ಥಧಾರಿಗಳಿಗೆ, ಭಾಗವತನಿಗೆ ಇದೆ. ಭಾಗವತನ ಪದ್ಯದಲ್ಲೂ ಹಾಗೆ ಎಲ್ಲಾದರೂ ತಪ್ಪಿ ಹೋಯಿತು ಅಂತಾದ್ರೆ ಹಿಂದಕ್ಕೆ ತಿರುಗಿ ಜೋರು ಮಾಡೋದೆಲ್ಲ ಇತ್ತು ಮೊದಲು. ಹೌದೌದು. ಈಗ ಹಾಗೆ ಮಾಡುವುದಿಲ್ಲ. ಸ್ವಲ್ಪ ಹೀಗೆ ನೋಡಿದ್ರು ಮತ್ತೆ ಏನು ತೋರ್ಪಡಿಸುವುದಿಲ್ಲ, ಅದನ್ನು ಹೊಂದಿಸಿಕೊಂಡು ಹೋಗ್ತಾನೆ. ಹಾಗಾಗಿ ತಾಳಮದ್ದಳೆಯಲ್ಲಿ ಮುಖ್ಯವಾಗಿ ಬೇಕಾದದ್ದು ಇನ್ನೊಬ್ಬರನ್ನು ಸೋಲಿಸುವುದಲ್ಲ, ತಾಳಮದ್ದಳೆಯನ್ನು ಗೆಲ್ಲಿಸುವುದು. ಇದಕ್ಕೆ ಬೇಕಾಗಿ ಎಲ್ಲರೂ ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕಾದ್ದು ಬಹಳ ಮುಖ್ಯವಾದ ಸಂಗತಿ. ತಾಳಮದ್ದಳೆಗಳಲ್ಲಿ ಭಕ್ತಿ ರಸವನ್ನು ಪ್ರತಿಪಾದಿಸುವಂತಹ ಪಾತ್ರಗಳು ಈಗ ನಮಗೆ ಕಾಣುವಂಥದ್ದು 3 ಪಾತ್ರಗಳು, ಭೀಷ್ಮ, ವಿದುರ ಮತ್ತು ಸುಧನ್ವ. ಇದನ್ನು 3 ನಾವು ಈಗ ಉದಾಹರಣೆಯಾಗಿ ತಗೊಂಡ್ರೆ, ಈ 3 ಜನ ಕೂಡ ಕೃಷ್ಣನ ಭಕ್ತರೇ. ಇವರು ಅಪ್ರತಿಮ ಭಕ್ತರಾದರೂ ಕೂಡ ಇವರ ಭಕ್ತಿಯ ವಿಧಾನ ಅದು ಬೇರೆ ಬೇರೆ ಆಗಿದೆ. ತಾಳಮದ್ದಳೆಯಲ್ಲಿ ಈ ವೈವಿಧ್ಯತೆಯನ್ನು, ಈ 3 ಜನರ ಭಕ್ತಿಯ ವಿಧಾನ ಬೇರೆ ಎನ್ನುವಂಥ ವೈವಿಧ್ಯತೆಯನ್ನು ತೋರಿಸುವ ಕ್ರಮ ಹೇಗೆ, ಅಥವಾ ಹೇಗೆ ಯಶಸ್ವಿಯಾಗಿ ಪ್ರೇಕ್ಷಕರಿಗೆ ಅದನ್ನು ತೋರಿಸಿಕೊಡಬಹುದು? ನಿಮಗೆ ಅಷ್ಟು ಹೇಳುವಾಗ ನನಗೆ ನೆನಪಾಯಿತು, ಅಧಿಕಾರನ ಭಕ್ತಿಯನ್ನು ಒಂದು ಯೋಚನೆ ಮಾಡಿ. ಅವನು ಹೇಳ್ತಾನೆ, ಬಿಡಲಬಹುದೇ ಪೂರ್ವ ಪದ್ಧತಿಯ, ನಮಗೆ ಅದನ್ನು ಬಿಡ್ಲಿಕ್ಕೆ ಆಗುವುದಿಲ್ಲ. ರಾಮನಲ್ಲಿ ನನಗೆ ಭಕ್ತಿ ಉಂಟು, ಆದರೆ ಕಾದಾಟ ಮಾಡುತ್ತೇನೆ ನಾನು. ಯಾಕಂದರೆ ರಾಮನಿಗೆ ನಾವು ಆತ್ಮನಿವೇದಕರು ಅಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ಭೀಷ್ಮನಿಗೆ ಗೊತ್ತುಂಟು ತಾನು ಬಂದದ್ದು ದುಷ್ಟರ ಪಕ್ಷದಿಂದ ಅಂತ. ಕೃಷ್ಣನ ಹೇಳ್ತಾನಲ್ಲ, ದುಷ್ಟ ಸುಯೋಧನನೊಡಗೊಂಡಿಗೆ ನೀನು ಎಷ್ಟಾದರೂ ನಿನ್ನ. ಹಾಗಾಗಿ ದುಷ್ಟನನ್ನು ಒಟ್ಟಿಗೆ ಇದ್ದೇನೆ, ದುಷ್ಟನ ಅನ್ನವನ್ನು ತಿಂದಿದ್ದೇನೆ ಏನು ಅಂತ ಹೇಳಿದರೆ ಅದು ಏನು ಮಾಡಲಾಗದಂತಹ ಒಂದು ಸ್ಥಿತಿ. ಹಾಗೆ ಸುಧನ್ವನ, ಅವನ ಬಗೆಯೇ ಬೇರೆ ಉಂಟು ನೋಡಿ. ಅವನು ಆತ್ಮಾರ್ಪಣೆ ಮಾಡಲಿಕ್ಕೆ ಸಿದ್ಧನಿದ್ದಾನೆ. ಅವನಿಗೆ ಒಟ್ಟಾರೆ ಕೃಷ್ಣನನ್ನು ನೋಡಬೇಕು, ಕೃಷ್ಣನ ಪದದಲ್ಲಿ ಸಾಯಬೇಕು ಎನ್ನುವಂತಹದ್ದೇ ಒಂದಿರು, ಅದು ಅವನ ಬಗೆಯೇ ಬೇರೆ. ಹಾಗೆ ನಮಗೆ ಕುಚೇಲನ ಭಕ್ತಿಯನ್ನು ನೋಡಿದರೆ, ಕುಚೇಲನಿಗೆ ಕೃಷ್ಣ ಅಂತ ಹೇಳಿದರೆ ಒಬ್ಬ ಸಖ, ಅದರ ಜೊತೆಯಲ್ಲಿ ಬಹಳ ಮೇಲ್ಮಟ್ಟದವನು, ಸಿದ್ಧಿಯಲ್ಲೂ ಪ್ರಸಿದ್ಧಿಯಲ್ಲೂ ದುಡ್ಡಿನಲ್ಲೂ ಎಲ್ಲ ರೀತಿಯಲ್ಲೂ ಅವನ ಮೇಲೆ. ಆಗ ಅವನ ಎದುರಿಗೆ ಬರುವಾಗ ಉಂಟಾಗುವ ಒಂದು ಮುಜುಗರ, ಅವನಿಗೆ ಹಾಲು ಕೊಡಬೇಕು ಅಂತ ಹೇಳುವಾಗ ಆಗುವ ಕಳವಳ, ಸುಧಾಮನಿಗೆ ಆದ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಇದೆಲ್ಲ ನಮಗೆ ಕಾಣಿಸ್ತದೆ. ಹಾಗೆ ಕಾಣಿಸುವಾಗ ಮಾತಿನಲ್ಲಿ ಅವರ ಬಗೆಯೇ ಬೇರಾಗಬೇಕು. ಅವರ ಭಕ್ತಿ ಬರಬೇಕಾದರೆ ಅವರು ಆ ಭಾವದಲ್ಲೇ ಮಾತಾಡಿದರೆ ಮಾತ್ರ ಆಗ್ತದಷ್ಟೇ. ಅದರ ಬದಲಾಗಿ ಎಲ್ಲವನ್ನೂ ಒಂದೇ ರೀತಿಯಲ್ಲಿ ಮಾಡಿತು ಅಂತ ಹೇಳಿದರೆ ಹೋಯಿತು, ಶೂರ್ಪನಖೆ ಶೃಂಗಾರವು ಸೀತೆಯ ಶೃಂಗಾರವು ಒಂದೇ ಆಗಿ ಹೋದಿತ್ತು. ಹಾಗಾಗಬಾರದು. ಇದನ್ನು ಎಚ್ಚರ ವಹಿಸಿ ಅವರು ಕಾದುಕೊಳ್ಬೇಕಾದ ಬಹಳ ಮುಖ್ಯ. ತಾಳಮದ್ದಳೆಗಳಲ್ಲಿ ಖಳಪಾತ್ರಗಳು
ಉದಾಹರಣೆಗೆ ಕೌರವ ಆಗಿರ್ಬೋದು, ಕಂಸ ಆಗಿರ್ಬೋದು, ಮಾಗಧ, ಕೀಚಕ ಇತ್ಯಾದಿ ಪಾತ್ರಗಳ ಭಿನ್ನತೆಯನ್ನು ತಾಳಮದ್ದಲೆಯಲ್ಲಿ ಹೇಗೆ ಸಮರ್ಥವಾಗಿ ಮೂಡಿಸಬಹುದು? ಯಾಕೆಂತಂದ್ರೆ ನಾನು ಕೆಲವು ಕಡೆ ನೋಡಿದ ಹಾಗೆ ಎಲ್ಲರೂ ಕೂಡ ಬೇಸ್ ಒಂದನ್ನೇ ಕಟ್ಟಿಕೊಂಡು ಅದರ ಮೇಲೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಆದ್ರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದ್ರೆ ಬೇಸಿಂದನೇ ನಿಮ್ಗೆ ಏನು ವೈವಿಧ್ಯತೆಯನ್ನು ತೋರ್ಪಡಿಸಲಿಕ್ಕೆ ಬರುವುದಿಲ್ವಾ? ಅದು ಹೇಗಾಗಬೇಕು ಅಂದ್ರೆ ಕಂಸನಲ್ಲಿ ಕ್ರೌರ್ಯ ಹೆಚ್ಚಿದೆ. ಹೌದು, ಅವನೊಬ್ಬ ವಿದ್ವಾಂಸನಾಗಿ ಚಿತ್ರಿಸಬಾರದು. ಹೌದು. ಆಮೇಲೆ ಅದೇ ನಿಮಗೆ ರಾವಣನಲ್ಲಿ ನೋಡಿದರೆ ಅವನಲ್ಲಿ ಉದಾತ್ತ ಗುಣಗಳು ತುಂಬಾ ಉಂಟು. ಹಾಗೆ ದೊಡ್ಡ ವಿದ್ವಾಂಸರು, ಮಹಾನ್ ಸಾಧಕರು. ಕಂಸನನ್ನು ಆ ಜಾತಿಗೆ ಸೇರಿಸಲಿಕ್ಕೆ ಆಗುವುದಿಲ್ಲ. ಸಿಕ್ಕಿದ ಯಾದವರನ್ನೆಲ್ಲ ಹೊಡೆದಟ್ಟಿ ಕಾರಾಗೃಹದಲ್ಲಿ ಶಿಕ್ಷೆ ಕೊಡ್ತಾ ಇದ್ದಂತಹ ಕಂಸನನ್ನು ರಾವಣನನ್ನು ಒಟ್ಟು ಮಾಡುವುದು ಹೇಗೆ? ರಾವಣನ ಸಾಧನೆ ಏನು, ಎಲ್ಲಿಂದ ಎಲ್ಲಿವರೆಗೆ ಏರಿದವನು? ಆಗ ಅವನನ್ನು ಚಿತ್ರಿಸುವ ಹಾಗೆ ಕಂಸನನ್ನು ಚಿತ್ರಿಸುವ ಹೊರಟ ಆಗ್ಲಿಕ್ಕಿಲ್ಲ. ಕಂಸ ಅಂತ ಹೇಳಿ ಸ್ವಲ್ಪ ಕ್ಷುದ್ರ ರಾಕ್ಷಸನ ಹಾಗೆ ಮತ್ತೇನಿಲ್ಲ. ಹಾಗಾಗಿ ಈ ಭಾವವನ್ನು ವ್ಯಕ್ತಪಡಿಸಬೇಕಾದ್ರೆ ಅವರು ತಮ್ಮಲ್ಲಿರುವಂತಹ ಎಲ್ಲ ವಿದ್ವತ್ತನ್ನು ಅಲ್ಲಿ ಸುರಿಬೇಕು ಅಂತ ಹೇಳಿದ್ರೆ ಅದು ಹಾಳಾಗಿ. ಹಾಗಾಗಿ ಆ ಎಚ್ಚರ ಬಹಳ ಮುಖ್ಯ. ನಾನು ಯಾವ ಪಾತ್ರ ಮಾಡ್ತಾ ಇದ್ದೇನೆ, ಈ ಪಾತ್ರಕ್ಕೆ ಈ ಮಾತುಗಳು ಸಮಂಜಸ ಹೌದೋ ಅಲ್ಲೋ, ಇದನ್ನು ಎಚ್ಚರ ವಹಿಸಿ ಒಬ್ಬ ಮಾತಾಡಬೇಕಾಗಿದೆ. ತಾಳಮದ್ದಲೆಗಳಲ್ಲಿ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸುವಾಗ ಇರುವ ಸವಾಲುಗಳೇನು ಮತ್ತು ಸ್ತ್ರೀ ಪಾತ್ರ ಪ್ರಧಾನವಾಗಿರುವ ಪ್ರಸಂಗಗಳಲ್ಲಿ ಅರ್ಥಗಾರಿಕೆ ಹೇಗಿರಬೇಕು, ಅದನ್ನು ಯಾವ ರೀತಿ ಚಂದ ಮಾಡಬಹುದು? ಸ್ತ್ರೀ ಪಾತ್ರದ ಮಟ್ಟಿಗೆ ಹೇಳುವುದಿದ್ರೆ ಅದು ಆಟಕ್ಕಾಗಲಿ ತಾಳಮದ್ದಲೆಗಾಗಲಿ ಕಷ್ಟ ಏನು ಅಂತ ಹೇಳಿದರೆ ಅದನ್ನು ಪುರುಷರೇ ಮಾಡೋದು. ಪುರುಷರೇ ಮಾಡುವಾಗ ಒಂದು ಧ್ವನಿ ಅದನ್ನು ಹೊಂದಿಸಿಕೊಳ್ಬೇಕು. ಒಬ್ಬ ಕೌರವ ಮಾಡಿದವನೋ ಭೀಷ್ಮ ಮಾಡಿದವನೋ ಮರುದಿವಸಕ್ಕೆ ಸ್ತ್ರೀ ಪಾತ್ರ ಅಂಬೆ ಮಾಡಬೇಕು ಅಂತ ಹೇಳುವಾಗ ಆ ಸ್ವರ ಆ ಮಟ್ಟಕ್ಕೆ ಮೃದುವಾಗಿ ತರಲಿಕ್ಕೆ ಆಗುವಂತಹ ಒಂದು ತೊಡಕಿದೆ. ಆದ್ದರಿಂದಲೇ ಎಷ್ಟೋ ಜನಕ್ಕೆ ಸಾಧ್ಯವೇ ಆಗುವುದಿಲ್ಲ. ಎರಡನೆಯದಾಗಿ ಸ್ತ್ರೀಯ ಕೋಮಲ ಭಾವವನ್ನು ಆಲೋಚನೆ ಮಾಡಬೇಕು. ಸ್ತ್ರೀ ಅಂದರೆ ಯಾರು ಅಂತ ನೋಡಬೇಕು. ಅಂಬೆಯ ಬಗೆ ಬೇರೆ, ಸೀತೆಯ ಬಗೆ ಬೇರೆ. ಶೂರ್ಪಣಕ್ಕಿಯ ಶೃಂಗಾರ ಬೇರೆ, ಅಂಬೆಯ ಶೃಂಗಾರ ಬೇರೆ. ಅದು ಎರಡೂ ಒಂದು ಅಂತ ಮಾಡಬಾರದು ಶೃಂಗಾರ ಅಂತ ಹೇಳಿದರೆ. ಇದನ್ನು ಬಹಳ ಜಾಗ್ರತೆಯಲ್ಲಿ ನಿರ್ವಹಿಸಬೇಕಾದಂತಹ ಅವಶ್ಯಕತೆ ಇದೆ. ಕೆಲವೊಮ್ಮೆ ಅಂಬೆಯ ಪಾತ್ರ ಮಾಡುವವರು ಭೀಷ್ಮನ ಜೊತೆ ಸಾರಾಸಗಟಾಗಿ ಚರ್ಚೆಗೆ ನಿಲ್ಲುವರು. ಕೇಳು ಭೀಷ್ಮಾಚಾರ್ಯ ಭಿನ್ನಪವ, ಸತ್ಕೀರ್ತಿ ಸದ್ಗುಣ ಪೇಳುವೆನು ಎನ್ನ ಮನದ ಒಲವ. ಹೀಗೆ ನಯ ವಿನಯದಲ್ಲಿ ನಿವೇದಿಸಿಕೊಳ್ಳುತ್ತಿರುವಂತಹ ಅಂಬೆಯನ್ನು ಭೀಷ್ಮನ ಎದುರು ಚರ್ಚೆಗೆ ನಿಲ್ಲುವವನಾಗಿ ಮಾಡಿದರೆ ಹೇಗಾದೀತು? ಅವಳು ಮಾಡುವಂತಹ ಚರ್ಚೆ ಹೇಗಿರಬೇಕು? ಆಚಾರ್ಯರೇ, ನಿಮ್ಮ ಸನ್ನಿಧಿಯಲ್ಲಿ ಒಂದು ವಿಷಯವನ್ನು ನಿವೇದಿಸಿಕೊಳ್ಳಲೇ ನಾನು ಅಂತ ಹೇಳುವುದಕ್ಕೂ, ನಾನೀಗೊಂದು ಪ್ರಶ್ನೆ ಕೇಳುತ್ತೇನೆ, ನೀವು ಹೀಗೆ ಮಾಡಿದ್ದು ಸರಿಯಾ? ಭೀಷ್ಮಾಚಾರ್ಯ ಹೀಗೆ ಮಾಡಬಹುದಾ? ಹೋಯ್ತು. ಆ ಭಾವನೆಯನ್ನು ತರಬೇಕಾದ್ದು ಬಹಳ ಮುಖ್ಯ. ತಾಳಮದ್ದಲೆಗಳಲ್ಲಿ ಭಾಗವತರು ಹಾಡುವಾಗ ಅರ್ಥಧಾರಿ ಕೂಡ ಹಾಡುವುದು ಅಥವಾ ಅರ್ಥಧಾರಿ ಅಭಿನಯಿಸುವುದು, ಇದರ ಅವಶ್ಯಕತೆ ಉಂಟಾ? ಹೌದು, ಇದೊಂದು ಪ್ರಶ್ನೆ. ಉತ್ತರ ಕನ್ನಡದಲ್ಲಿ ನಿಮಗೆ ಗೊತ್ತುಂಟು, ಮಹಾಬಲ ಹೆಗ್ಡೆಯವರು ಬಹಳ ಚೆನ್ನಾಗಿ ಹಾಡ್ತಾ ಇದ್ರು ಅಂದರೆ ಅವರಿಗೆ ಹಾಡಲಿಕ್ಕೆ ಬರುತ್ತಿತ್ತು. ಅವರು ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ, ಜೊತೆಯಲ್ಲಿ ಯಕ್ಷಗಾನದ ಹಾಡುಗಳನ್ನು ಅಭ್ಯಾಸ ಮಾಡಿದ್ದಾರೆ. ಒಳ್ಳೆಯ ಅರ್ಥಧಾರಿ. ಅವರು ಚೆನ್ನಾಗಿ ಹಾಡ್ತಾ ಇದ್ರು. ಹಾಡಲೇಬಾರದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನಾವು. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಭಾಗವತ ಬಹಳ ಚೆನ್ನಾಗಿ ಹಾಡುತ್ತಾ ಇದ್ರೆ ಅದರ ಮಧ್ಯದಲ್ಲಿ ಬಾಯಿ ಹಾಕಿದರೆ ಅದರ ಸೊಗಸು ಹಾಳಾಗಿ ಬಿಡುವುದು. ಈ ಸಂದರ್ಭವನ್ನು ನೋಡಿಕೊಳ್ಬೇಕು. ನಮ್ಮಲ್ಲಿ ಕೆಲವರಿಗೆ ಚೆನ್ನಾಗಿ ಹಾಡಲಿಕ್ಕೆ ಬರ್ತದೆ. ಈಗ ಉದಾಹರಣೆಗೆ ಹೇಳಿದರೆ ಮೊದಲ ಸ್ವರದಲ್ಲಿ ಈಗ ಹೇಳುವುದಾದ್ರೆ ಉಮಾಕಾಂತ ಭಟ್ರು ಹಾಡುತ್ತಾರೆ. ಆದರೆ ಯಾವುದೂ ಕೂಡ ಅತಿಯಾಗಲಿಕ್ಕೆ ಕೂಡುದು, ಅತಿಯಾದರೆ ಹೋಯಿತು. ಹಾಗಾಗಿ ಎಡೆಯಲ್ಲಿ ಬೇಕಾದರೆ ಯಾವುದೋ ಒಂದೊಂದು ಪದ್ಯಕ್ಕೆ ಸೇರಿಸಲೇಬಾರದು ಧ್ವನಿ ಅನ್ನುವಂತೆ ಏನಿಲ್ಲ. ಹಾಗೆ ಹಾವಭಾವವೂ ಹಾಗೆ ಮಿತವಾದ ಪ್ರಮಾಣದಲ್ಲಿ ಹಾವಭಾವ ಬರಬಾರದು ಅಂತಲೂ ಕೂಡ ಇಲ್ಲ. ಆದರೆ ಈ ಹಾವಭಾವವೇ ವಿಕಾರದ ಮಟ್ಟಕ್ಕೆ ಮುಟ್ಟಿದರೆ, ಆಗ ಪ್ರೇಕ್ಷಕರೇ ನಗುವುದಕ್ಕೆ ತೊಡಗಿದರೆ, ಆಗ ಭಾವಾಭಿವ್ಯಕ್ತಿ ಹಾಳಾಗ್ತದೆ. ಹಾಗಾಗಿ ಹಾಗೆ ಮಾಡದೆ ಮಿತ ಪ್ರಮಾಣದಲ್ಲಿ ಇದನ್ನು ಬಳಸಿಕೊಂಡು ಹೆಚ್ಚು ಪರಿಣಾಮ ಆಗುವ ಹಾಗೆ ಮಾಡಬೇಕಾದ್ದು ಬಹಳ ಮುಖ್ಯ. ತಾಳಮದ್ದಲೆಯಲ್ಲಿ ಒಂದು ಹಾಡಿನ ಸಂಭಾಷಣೆಗೆ ಸಮಯದ ಚೌಕಟ್ಟಿನ ಅವಶ್ಯಕತೆ ಇದೆ ಅಂತ ನಿಮಗೆ ಅನ್ನಿಸ್ತದ? ಯಾಕೆ ಈ ಪ್ರಶ್ನೆ ಕೇಳುದು ಅಂತಂದ್ರೆ,
ಒಂದು ಕಡೆ ಒಬ್ರು ಭಾಗವತರು ಅವರು 5 ನಿಮಿಷದ್ದು ಪೀಠಿಕೆ ಪದ್ಯ ಹೇಳಿದರು, 1 ಗಂಟೆ ಇವರು ಪೀಠಿಕೆ ಅರ್ಥ ಹೇಳಿದರು. ಅದಕ್ಕೆ ಆ ಭಾಗವತರು ಹೇಳ್ತಾರೆ, ನಾನು 5 ನಿಮಿಷದ್ದು ಪದ್ಯಕ್ಕೆ 1 ಗಂಟೆ ಹೇಳಿದ್ದಾರೆ, ಇನ್ನು ನಾನು 2ನೇ ಪದ್ಯ ಒಂದು 20 ನಿಮಿಷ ಆದ್ರೂ ಹೇಳುದು ಬೇಡವಾ ಅಂತ ಹೇಳಿದವರು ಇದ್ದಾರೆ. ಹೀಗಿರುವಾಗ ನಾವು ಪ್ರತಿಯೊಂದು ಹಾಡಿನ ಸಂಭಾಷಣೆಗೆ ಈ ಸಮಯದ ಒಂದು ಮಿತಿಯನ್ನು ಮಾಡಿದ್ರೆ ಹೇಗೆ? ಇದು ಬಹಳ ಕಷ್ಟದ ಸಂಗತಿ. ಯಾಕಂದ್ರೆ ಇದಕ್ಕೆ ಸಮಯ ಪ್ರಜ್ಞೆ, ಕಲಾ ಪ್ರಜ್ಞೆ ಎರಡೂ ಬೇಕು. ಹೇಗಂದರೆ ಕೆಲವು ಸಲ ಕೆಲವು ಪದ್ಯ ಸ್ವಲ್ಪ ದೀರ್ಘ ವಿವರಣೆಯನ್ನು ಬಯಸ್ತಾರೆ, ಆಗ ನೀವು 10 ನಿಮಿಷವೋ 15 ನಿಮಿಷವೋ ಮಾತಾಡ್ತೀರಿ. ಅದೇ ಕೆಲವು ಪದ್ಯಕ್ಕೆ ನೀವು ಒಂದೇ ವಾಕ್ಯ ಮಾತಾಡಿದರೂ ಸಾಕಾಗ್ತದೆ. ಈಗ ಬಹಳ ದೀರ್ಘ ಮಾತಾಡುವುದು ಅಂದರೆ ಶ್ರೇಣಿಯವರು. ಹೌದು, ನಿಮಗೆ ಎಷ್ಟೋ ಸಲ ಅನ್ನಿಸಿರ್ಬೋದು ಇದು ತುಂಬ ಹೆಚ್ಚಾಯಿತು ಅಂತ ಕೂಡ. ಅಷ್ಟು ಮಾತಾಡುವ ಶ್ರೇಣಿಯವರೇ ಕೆಲವು ಸರ್ತಿ ಬಹಳ ಸುಂದರವಾದ ಪದ್ಯದಲ್ಲಿ ದೇವರ ಗುಣಗಾನ ಉಂಟು. ರಾಮನನ್ನು ಹೊಗಳುವುದು, ಬ್ರಹ್ಮನನ್ನು ಯಾರನ್ನೋ ಒಂದು ಹೊಗಳುವಂತಹ ಭಾಮಿನಿಯನ್ನು, ವಾರ್ಧಿಕವನ್ನು, ಭಾಗವನ್ನು ಬಹಳ ಸುಂದರವಾಗಿ ಹಾಡಿದರೆ ಆಗ ಅವರು ಜಯ 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 ಅಲ್ಲಿಗೆ ನಿಲ್ಲಿಸಿಬಿಟ್ರು. ಹಾಗೆ ಇಲ್ಲಿಗೆ ಎಷ್ಟು ಹೇಳಬೇಕು ಎನ್ನುವುದನ್ನು ತಿಳಿದಿರಬೇಕು. ಈಗ ಉದಾಹರಣೆಗೆ ಒಂದು ಶೂರ್ಪಣಖಿಯ ಸಂಗತಿಯನ್ನು ಹೇಳ್ತೇನೆ. ಬೇಕಷ್ಟು ಆಯಿತು ಆಯಿತು ಆಯಿತು, ರಾಮನಲ್ಲಿ ಸಂಭಾಷಣೆ ಆಯಿತು. ಸಂಭಾಷಣೆ ಆದಮೇಲೆ ದೂರದಿಂದ ಬಂದ ಲಬ್ಜರೋಚನೆ, ರಾಮಚಂದ್ರ ಹೇಳಿದಂಥ ಮಾತಿನಂದವನ್ನು ಬಂದಿದ್ದ ಈ ಪದ್ಯವನ್ನು ಹೇಳಿದರು. ಹೇಳುವಾಗ ಇನ್ನು ಪುನಃ ತಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಅಷ್ಟು ಇಷ್ಟು ಅಂತ ಹೇಳುವುದರ ಬದಲಾಗಿ ಕೇವಲ 2 ವಾಕ್ಯದಲ್ಲಿ ಹೇಳಿ ಲಕ್ಷ್ಮಣ ಅಂತ ಹೇಳಿದರೆ ಆಗ ತಪ್ಪಂತ ಹಾರ್ತದೆ. ಹಾಗಾಗಿ ಪ್ರಸಂಗದ ಪಾತ್ರದ ಮೌಲ್ಯವೂ ಏರ್ತದೆ. ಮತ್ತೆ ಹಾಗಾಗಿ ಎಲ್ಲಿ ನೀರಸವಾಗುತ್ತದೆ ಎನ್ನುವ ಪ್ರಜ್ಞೆ ಕಲಾವಿದನೇ ಬೇಕು. ಅದಕ್ಕಾಗಿ ಪ್ರೇಕ್ಷಕರ ನಾಡಿ ಬಿಡಿತವನ್ನು ನೋಡುತ್ತಲೇ ಇರಬೇಕು. ಇದು ಸ್ವಲ್ಪ ಆಕಳಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದರೆ ಪಕ್ಕನೆ ಜಿಗಿಯಲಿಕ್ಕೆ ಬರಬೇಕು, ವಿಸ್ತರಿಸಬೇಕಾದಲ್ಲಿ ವಿಸ್ತರಿಸಲಿಕ್ಕೆ ಬರಬೇಕು. ಇದು ಕಲೆಯ ಗುಟ್ಟು. ಈ ಗುಟ್ಟು ತಿಳಿದವನೇ ಕಲಾವಿದನಾಗುವುದು, ಉಳಿದವರಿಗೆ ಆಗುವುದಿಲ್ಲ. ಹೌದು, ಸಂಗೀತದ ಆಲಾಪನೆ, ಅತೀ ಉದ್ದ ಪದಗಳು, ಮತ್ತೆ ಇದು ಯಕ್ಷಗಾನ ತಾಳಮದ್ದಲೆಗಳಿಗೆ ಎಷ್ಟರ ಮಟ್ಟಿಗೆ ಹಿತ? ಸಂಗೀತದಿಂದ ಎಷ್ಟೋ ರಾಗಗಳನ್ನು ಯಕ್ಷಗಾನಕ್ಕೆ ಹಾಕೊಂಡಿದ್ದಾರೆ. ಹೌದಪ್ಪ. ಈಗ ನಮಗೆ ಮುಖ್ಯವಾದ ಪ್ರಜ್ಞೆ ಇರಬೇಕಾದದ್ದು ಇದು ಯಕ್ಷಗಾನ ಅಂತ. ಯಾವುದನ್ನು ಹಾಕಿ, ಎಲ್ಲಿಂದ ಹಾಕಿ. ಬೇಕಾದರೆ ಹಿಂದೂಸ್ತಾನಿ ಸಂಗೀತದಿಂದ ಒಂದು ರಾಗವನ್ನು ತೆಗೆಯಿರಿ, ಬೇಡ ವೆಸ್ಟರ್ನ್ ಮ್ಯೂಸಿಕ್ಕಿನಿಂದ ಒಂದು ತೆಗೆಯಿರಿ. ಆದರೆ ನೀವು ಯಕ್ಷಗಾನಕ್ಕೆ ಹಾಕಿದಾಗ ಅದು ವೆಸ್ಟರ್ನ್ ಮ್ಯೂಸಿಕ್ ಅಂತ ಆಗಲಿ, ಅದು ಹಿಂದೂಸ್ತಾನಿ ಸಂಗೀತ ಅಂತ ಆಗಲಿ, ಕರ್ನಾಟಕ ಸಂಗೀತ ಅಂತ ಆಗಲಿ ಗೊತ್ತಾಗಬಾರ್ದು. ಯಾಕಂದರೆ ಈ ಸ್ವರೂಪವನ್ನು ನಿಮಗೆ ಕೊಡಲಿಕ್ಕೆ ಬರ್ತದೋ ಹೇಳಿ. ಹಾಗೆ ಬಂದಾಗ ಅದು ಯಕ್ಷಗಾನ ಹಾಡಾಗ್ತದೆ, ಅದು ಕಲೆಯ ಬೆಳವಣಿಗೆ ಆಗ್ತದೆ. ಇದು ವೆಸ್ಟರ್ನ್ ಮ್ಯೂಸಿಕ್ಕನ್ನು ಹಾಗೇ ಹಾಕಿದರೆ, ಕೋಲಾಟದ ಪದವನ್ನು ಹಾಗೇ ಹಾಕಿದರೆ ಆಗುವುದಿಲ್ಲ. ಹಾಗಾಗಿ ಎಷ್ಟು ಆಲಾಪನೆ ಬೇಕು ಯಕ್ಷಗಾನಕ್ಕೆ ಎನ್ನುವುದನ್ನು ನೋಡಿಕೊಂಡು ಅಷ್ಟನ್ನೇ ಕೊಟ್ಟು ಅದನ್ನು ಸೊಗಸ ಮಾಡಬೇಕು. ಅಲ್ಲದಿದ್ದರೆ ಆಲಾಪನೆ ಬೇರೆ, ಪದ್ಯದ ಭಾವ ಬೇರೆ ಆಗಿಬಿಡ್ತದೆ. ಹಾಗಾಗಲಿಕ್ಕೆ ಬಿಡಲೇಬಾರದು. ಯಕ್ಷಗಾನದ ಪದವಾಗಿ ಮಾಡುವಂತಹ ಅಭಿಜಾತ ಪ್ರತಿಭೆ ಅವನಲ್ಲಿ ಉಂಟು, ಅದನ್ನು ಸ್ವಲ್ಪ ಗಮನಿಸಬೇಕು. ಖಳಪಾತ್ರಗಳನ್ನು ನಾಯಕ ಪಾತ್ರಗಳಿಗಿಂತ ಕೂಡ ವಿಜೃಂಭಿಸುವಂತೆ ಮಾಡಿರುವುದು ಅದು ಪ್ರಸಂಗಕರ್ತರೋ ಅಥವಾ ಪಾತ್ರಧಾರಿಗಳು ಅದು ಒಂದು. ಇನ್ನೊಂದು, ಸರಿಪಡಿಸಬೇಕಾದ ಅವಶ್ಯಕತೆ ಉಂಟು ಅಂತ ನಿಮ್ಗೆ ಅನ್ನಿಸ್ತದ? ಯಾಕೆ ಇದು ಪ್ರಶ್ನೆ ಅಂತಂದ್ರೆ, ಕೆಲವು ಪ್ರಸಂಗಗಳಲ್ಲಿ ಪ್ರಸಂಗಕರ್ತರೇ ಖಳಪಾತ್ರಗಳನ್ನು ವಿಜೃಂಭಿಸಿ ಬಿಟ್ಟಿದ್ದಾರೆ. ಈಗ ಕೃಷ್ಣ ಸಂಧಾನದಲ್ಲಿ ಅಲ್ಲಿ ದುರ್ಯೋಧನನನ್ನು ಅನಾವಶ್ಯಕ ದೊಡ್ಡದು ಮಾಡಿ ಆಗಿದೆ, ಅಲ್ಲಿ ಅರ್ಥಧಾರಿ ಬೇರೆ ಉಪಾಯ ಇಲ್ಲ ಅವರಿಗೆ. ಅದೇ ಇನ್ನು ವಾಲಿಯಲ್ಲಿ ಆಗುವಾಗ ಅಥವಾ ರಾವಣನಲ್ಲಿ ಆಗುವಾಗ ಅದನ್ನು ಪಾತ್ರಧಾರಿಗಳೇ ಅದನ್ನು ಒಂದು ಲೆಕ್ಕಕ್ಕಿಂತ ಮೀರಿ ಅದನ್ನು ಬೆಳೆಸಿ ಇದು ಮಾಡಿರುವಂತಂದು. ಹೀಗೆ ಮಾಡುವುದರಿಂದ ನಾವು ಸಮಾಜಕ್ಕೆ ಏನು ಮೌಲ್ಯವನ್ನು ಕೊಟ್ಟಾಗೆ ಆಯಿತು? ನಾವು ಏನು ನೆಗೆಟಿವ್ ಇದನ್ನು ಶಕ್ತಿಗಳನ್ನು ನಾವು ಸಮಾಜಕ್ಕೆ ವಿಜೃಂಭಿಸಿ ತೋರಿಸಿದ ಹಾಗೆ ಆಯ್ತಲ್ವಾ? ನಮ್ಮ ಮೂಲವಾದಂತಹ ಏನು ಉದ್ದೇಶ ಏನಿದೆ ಅದು ಬುಡ ಮೇಲೆ ಆಗ್ತದೆ ಅಂತ ಅನಿಸುವುದಿಲ್ಲ ನಿಮಗೆ? ಅದಕ್ಕೆ ಟೀಮ್ ವರ್ಕ್ ಬೇಕು ಅಂತ ಅನ್ನಿಸುವುದು ನನಗೆ. ಹೇಗೆಂದರೆ ಕೆಲವು ಪ್ರಸಿದ್ಧ ಪಾತ್ರಧಾರಿಗಳು ಉಳಿದವರನ್ನೆಲ್ಲ ಓವರ್ಲ್ಯಾಪ್ ಮಾಡಲಿಕ್ಕೆ ಕೂಡುವವರು ಅಂಥವರಿದ್ದಾರೆ. ಅಂಥವರ ಪಾತ್ರದ ಎಡೆಯಲ್ಲಿ ಇದು ಕಾಣುವುದಿಲ್ಲ. ಉದಾಹರಣೆಗೆ ಶ್ರೇಣಿಯವರು ರಾವಣ ಮಾಡಿದರೆ ಸಮರ್ಥನಾದ ರಾಮ ಇದ್ದರೆ ಅದನ್ನು ಅಲ್ಲ ಅಂತ ಮಾಡಬಹುದು. ಆದರೆ ಅಂಥದ್ದು ಸಿಕ್ಕಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅವರ ಮಾತಿನ ವೈಭವದಿಂದ,
ಆಳವಾದ ಪಾಂಡಿತ್ಯ ಮತ್ತು ವೈಚಾರಿಕತೆ, ಇದರಿಂದ ಆ ಪಾತ್ರವನ್ನು ಅಷ್ಟು ಉನ್ನತ ಮಟ್ಟಕ್ಕೆ ಕಡೆದು ನಿಲ್ಲಿಸುವಾಗ ಅದನ್ನು ಸೋಲಿಸುವಂತಹ ಪಾತ್ರಧಾರಿಗಳು ಇಲ್ಲದೆ ಹೋದಾಗ ರಾವಣನೇ ಮೇಲೆ, ರಾಮ ಕೆಳಗೆ, ರಾಮ ದುರ್ಬಲ, ರಾಮ ಬಹಳ ಪ್ರಬಲ ಅಂತ ಆಗಿಬಿಡುತ್ತದೆ. ಹಾಗಾಗಬಾರದು. ಅದಕ್ಕೆ ಏನಾಗಬೇಕು ಅಂತ ಹೇಳಿದರೆ, ರಾವಣ ಒಳ್ಳೆಯವನೇ ಆಗಲಿ, ಅಂದರೆ ಒಳ್ಳೆ ರೀತಿಯಲ್ಲಿ ಚಿತ್ರಿಸಲಿ ರಾವಣನ ಹಾಗೆ, ಆಗ ರಾಮನು ಕೂಡ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿ ರಾಮನ ಪಾತ್ರವನ್ನು ಹಾಗೆ ವಿಜೃಂಭಿಸುವ ಹಾಗೆ ಮಾಡಿಕೊಳ್ಬೇಕು. ರಾವಣ ಅಂದರೆ ಸಣ್ಣವನೇನೂ ಅಲ್ಲ, ಬಹಳ ದೊಡ್ಡವನೇ. ಆದರೆ ಅದಕ್ಕಿಂತ ಒಂದಂಗುಲವಾದರೂ ರಾಮ ಮೇಲೆ ನಿಲ್ಲಬೇಕು. ಹೀಗೆ ನಿಲ್ಲುವ ನಾನೇನು ಹೇಳುದು ಅಂತಂದ್ರೆ, ಈಗ ಅಂತ ರಾಮನನ್ನು ಒಂದಂಗುಲ ರಾವಣನಿಗಿಂತ ಜಾಸ್ತಿ ನಿಲ್ಲಿಸ್ಲಿಕ್ಕೆ ಏನು ಸಾಮರ್ಥ್ಯ ಇಲ್ಲದವರು ಇದ್ದಾರೆ ಅಂತ ಗೊತ್ತಿದ ಮೇಲೆ ರಾಮನಿಗಿಂತ ಒಂದಂಗುಲ ಸಣ್ಣದಲ್ಲೇ ನಿಲ್ಲಿಸುವುದಲ್ಲ ರಾವಣ ಪಾತ್ರಧಾರಿಗೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಹೌದು, ನೀವು ಹೇಳುವ ಪ್ರಶ್ನೆ ಸರಿ. ಆದರೆ ಈ ರಾವಣ ಪಾತ್ರಧಾರಿ ಅವನು ಸಣ್ಣವನು ಅಂತ ಆಗ್ಲಿಕ್ಕೆ ಸಿದ್ಧರಿಲ್ಲ. ಅವನಿಗೆ ಬಹಳ ಮೇಲಕ್ಕೆ ನಿಲ್ಲಬೇಕು ಅಂತಲೇ ಬಳಸಿದ್ರು. ರಾಮನಿಗಿಂತ ತಾನು ಹೆಚ್ಚಿಗೆ ಅಂತ ತೋರಿಸಿಕೊಂಡು, ಅಂದ್ರೆ ನಾವು ಟೀಮ್ ವರ್ಕ್ ಇಲ್ಲ ಅಲ್ಲಿ, ಟೀಮ್ ವರ್ಕ್ ಇಲ್ಲ. ಅವರು ಟೀಮ್ ವರ್ಕ್ ಮಾಡಿ ಹೀಗೆ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡಿದರೆ ಅದನ್ನು ಸರಿಯಾದ ರೀತಿ ಮಾಡಬಹುದು. ಆಗುವುದಿಲ್ಲ ಅಂತೇನಿಲ್ಲ. ಪ್ರಸಂಗದಲ್ಲೇ ಇರುವಂತಹ ಅನಪೇಕ್ಷಿತ ವಿಚಾರಗಳ ಪದ್ಯಗಳನ್ನು ಕತೆಗೆ ಲೋಪ ಆಗದ ಹಾಗೆ ಬಿಟ್ರೆ ಕವಿಗೆ ನಾವು ಅಪಚಾರ ಮಾಡಿದ ಹಾಗೆ ಆಗ್ತದ. ಉದಾಹರಣೆಗೆ, ಈಗ ಶಶಿವಂಶವಲ್ಲರಿ ಎನ್ನುವಂಥ ಒಂದು ಪ್ರಸಂಗವನ್ನು ತಗೊಂಡ್ರೆ ಅದರಲ್ಲಿ ಗುರುಪತ್ನಿಯನ್ನೇ ಮೋಹಿಸುವ ಶಿಷ್ಯನ ಒಂದು ಕಥೆ ಉಂಟು. ಕಥೆ ಪುರಾಣದ್ದೇ ಆದರೂ ಕೂಡ ಇಂದಿನ ಜನಾಂಗಕ್ಕೆ ಈ ಕಥೆಯಿಂದ ಲಭಿಸುವ ಮೌಲ್ಯ ಏನು? ಮೊದಲೇ ಇವರು ಈಗಿನವರು ಎಲ್ಲಿ ಏನು ಹಾಳಾಗ್ಲಿಕ್ಕೆ ಎಷ್ಟು ಅವಕಾಶ ಉಂಟು ಅಂತ ನೋಡುವಂತ ಸಂದರ್ಭದಲ್ಲಿ ನಾವು ಇನ್ನೊಂದು ಅವಕಾಶ ಕೊಟ್ಟಾಗ ಅವರೇ ಹಾಗೆ ಮಾಡಿದ್ದಾರಂತೆ ನಾವು ಮಾಡಿದ್ರೇನು ಅನ್ನುವಂಥದ್ದು. ಇಂತಹ ಕಥೆಗಳನ್ನು ನಾವು ಕೈ ಬಿಡುವುದೇ ಒಳ್ಳೆಯದು ಅಂತ ನಿಮಗೆ ಅನ್ನಿಸುವುದಿಲ್ವಾ? ಇನ್ನೊಂದು, ಸುಧರ್ಮ ಅರ್ಜುನದ ಪ್ರಭಾವತಿಯ ಸನ್ನಿವೇಶ, ಅಲ್ಲಿ ಆ ಸತಿಗೆ ಷೋಡಶದ ಋತು ಸಮಯ ಇತ್ಯಾದಿಗಳನ್ನು ಕೆಲವರು ಅದನ್ನು ಸಂಪೂರ್ಣ ವಿವರಣೆ ಕೊಡುವಷ್ಟು, ಕೆಲವರು ಅದನ್ನು ನಾನು ಕೇಳಿದ್ದೇನೆ ಸಂಪೂರ್ಣವಾಗಿ ಅದನ್ನು ವಿವರಣೆ ಕೊಟ್ಟು ಅದನ್ನು ಸಭೆಯಿಂದಲೇ ಅದಕ್ಕೆ ನಿಲ್ಲಿಸಿ ಅಂತ ಹೇಳಿದ್ದಂಥದ್ದನ್ನು ಕೂಡ ನಾನು ಕೇಳಿದ್ದೇನೆ. ಅದರ ಬದಲು ಈ ಪದ್ಯಗಳನ್ನೇ ಬಿಟ್ಟರೆ ಏನಾಗ್ತದೆ? ಹಾಗಲ್ಲ, ಇದು ಅರ್ಥಧಾರಿಯಾದವನಿಗೆ ಅದನ್ನು ಸುಂದರವಾಗಿ ತೋರ್ಪಡಿಸುವುದು ಹೇಗೆ ಅಂತ ಗೊತ್ತು ಬೇಕು. ತಾಳಮದ್ದಳೆ ಅಥವಾ ಬಯಲಾಟ ಯಾವುದೇ ಆಗಲಿ, ಈ ಕಲಾ ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಎನ್ನುವಂಥದ್ದು ಬೇಕಾ ಅಥವಾ ಬೇಡವಾ? ಬೇಕು ಅಂತಾದ್ರೆ ಅದರ ಸ್ವರೂಪ ಏನಿರಬೇಕು? ವಿಮರ್ಶೆ ಎನ್ನುವುದು ಖಂಡಿತ ಬೇಕು. ಎಷ್ಟೋ ಜನ ಹೇಳ್ತಾರೆ ವಿಮರ್ಶೆ ಮಾಡಿದರೆ ಪ್ರಯೋಜನ ಏನು, ಅದನ್ನು ಯಾರಾದರೂ ಅಳವಡಿಸಿಕೊಳ್ತಾರ ಅಂತ. ಅಳವಡಿಸಿಕೊಳ್ತಾರೆ ಬಿಡ್ತಾರೆ ಅಂತ ಅಲ್ಲ. ವಿಮರ್ಶೆ ಮಾಡುವುದರಿಂದಾಗಿ ಕಲಾಸ್ವಾದಕನ ಕಲೆಯ ಆಸ್ವಾದನೆಯ ಮಟ್ಟ ಹೆಚ್ಚುತ್ತದೆ, ಅವನಿಗೆ ವಿಮರ್ಶಾ ಜ್ಞಾನ ಬೆಳೆಯುತ್ತದೆ. ಹಾಗೆ ಬೆಳೆಯುವುದರಿಂದಾಗಿ ಅವನು ವಿಶ್ಲೇಷಣೆಗೆ ಒಳಪಡಿಸ್ತಾನೆ. ಈ ಪಾತ್ರ ಹೇಗೆ, ಆ ಪಾತ್ರ ಹೇಗೆ, ಹೀಗಾಗಬೇಕಿತ್ತೋ ಹೀಗಾಗಬಾರದಿತ್ತೋ ಎನ್ನುವುದನ್ನು ಅವನು ತಿಳಿದುಕೊಳ್ಳುವುದರಿಂದಾಗಿ ಅವನ ಮಟ್ಟ ಹೆಚ್ಚುತ್ತದೆ. ಕಲಾವಿದರು ಕೂಡ ತಿದ್ದಿಕೊಳ್ಳುವ ಮನಸ್ಸಿದ್ದವರು ತಿದ್ದಿಕೊಳ್ಳಬಹುದು ಮತ್ತು ಈ ವಿಮರ್ಶೆಗಳನ್ನು ಓದಿಕೊಂಡು ತಮ್ಮ ಪಾತ್ರವನ್ನು ಉತ್ತಮ ರೀತಿ ಮಾಡುವುದಕ್ಕೆ ಪ್ರಯತ್ನ ಪಡಬಹುದು. ಹಾಗಾಗಿ ವಿಮರ್ಶೆ ಎನ್ನುವುದು ಬೇಕೇ ಬೇಕು. ಅದನ್ನು ಯಾರಾದರೂ ಒಪ್ಪಲಿ ಬಿಡಲಿ, ಅದು ವಿಷಯ ಬೇಕು. ವಿಮರ್ಶೆ ಅನ್ನುವಂಥದ್ದು ಹೇಗಿರ್ಬೇಕು ಅಂದರೆ, ವಿಮರ್ಶಕನಿಗೆ ಏನೆಲ್ಲ ಒಂದು ಅರ್ಹತೆಗಳು ಬೇಕು? ಈಗ ಸುಮ್ಮನೆ ವಿಮರ್ಶೆ ಮಾಡಿದ್ರೆ ಆಗ್ಲಿಕ್ಕಿಲ್ಲ ನೋಡಿ. ಸುಮ್ಮನೆ ಮಾಡಿದರೆ ವಿಮರ್ಶೆಯೇ ಆಗುವುದಿಲ್ಲ. ವಿಮರ್ಶೆ ಮಾಡುವಂಥವನಿಗೆ ಆ ವಿಷಯದಲ್ಲಿ ಚೆನ್ನಾದ ಜ್ಞಾನ ಬೇಕು. ಅವನು ಸ್ವತಃ ಕಲಾವಿದನೇ ಆಗಬೇಕು ಅಂತ ಏನಿಲ್ಲ, ಆದರೆ ಹಲವಾರು ಪ್ರದರ್ಶನಗಳನ್ನು ನೋಡಿದ್ದಿರಬೇಕು, ಹಳೆಯ ಸಂಗತಿಗಳನ್ನು ತಿಳಿದವನಾಗಿರಬೇಕು, ಹೇಗಾಗಬೇಕು ಹೇಗಾಗಬಾರದು ಅಂತ ಹೇಳುವುದಕ್ಕೆ ಅವನಿಗೆ ಬರಬೇಕು. ಹೀಗೆ ವಿಶ್ಲೇಷಣೆ ಮಾಡಬಲ್ಲ ವಿಮರ್ಶಕ ಆಗಿರಬೇಕು ಅವನು. ಒಟ್ಟಾರೆ ತನಗನ್ನಿಸಿದ್ದನ್ನು ಹೇಳುವ ವಿಮರ್ಶಕ ಅಂತ ಆಗೋದಿಲ್ಲ. ಪುರಾಣ ಕಥೆಗಳಿಗೂ ಮತ್ತು ಯಕ್ಷಗಾನದ ಪ್ರಸಂಗದ ಕಥೆಗಳಿಗೂ ಇರುವ ಭಿನ್ನತೆ ಹೇಗೆ ಅದು ಸಮರ್ಥನೀಯ? ಅಂದರೆ ಉದಾಹರಣೆಗೆ, ಈಗ ಪ್ರಹ್ಲಾದ ಚರಿತ್ರೆಯನ್ನು ನಾವು ತೆಗೆದುಕೊಂಡ್ರೆ ಶ್ರೀಮದ್ ಭಾಗವತದ ಕಥೆಗೆ ಇದು ತೀರಾ ಭಿನ್ನವಾಗಿದೆ.
ಅಲ್ಲಿ ಇಲ್ಲಿ ಹೇಗೆ ಅಂತಂದ್ರೆ ಹರನೆಂದು ಬರೆ ಎನ್ನುತ್ತಲಿ ಹರಿಯೆಂದು ಬರೆದೆ. ಇಲ್ಲಿ ಈ ಹರಿಹರರಲ್ಲಿ ಭೇದವನ್ನು ಕಲ್ಪಿಸುವಂತಹ ಒಂದು ಸಮಾಜವನ್ನು ವಿಘಟನೆ ಮಾಡುವಂತಹ ಒಂದು ಇದು ಕಲೆ ಅಂತಂದ್ರೆ ನಮಗೂ ಕಲೆಗೂ ಅಷ್ಟೇ ಕಲಾವಿದನಿಗೂ ಅಷ್ಟೇ ಸಾಮಾಜಿಕ ಬಾಧ್ಯತೆ ಎನ್ನುವಂಥದ್ದು ಬೇಕೇ ಬೇಕು, ಉಂಟು ಕೂಡ. ಹಾಗಿರುವಾಗ ಇಂತಹ ಕಥೆಗಳಿಂದ ನಾವು ಒಂದುಗೂಡಿಸಬೇಕಾದಂತಹ ಒಂದು ಸಮಾಜವನ್ನು ವಿಘಟನೆಗೆ ಒಳಪಡಿಸಿದ ಹಾಗೆ ಆಗುದಿಲ್ವಾ? ಇಂಥದ್ದನ್ನು ಇನ್ನಾದರೂ ನಾವು ಇಂಥದ್ದನ್ನು ಬಿಟ್ಟು ಬೇಡ ಇಂಥದ್ದು, ಅಥವಾ ಕಲಾವಿದರಾದವರೇ ಪದ್ಯ ಹೇಗೆ ಇಲ್ಲಿ ಅದನ್ನು ತೆಗೆದುಕೊಂಡು ಹೋಗುವ ರೀತಿಯನ್ನು ಬದಲು ಮಾಡಿಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಬರುವುದಿಲ್ವಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗೆ? ಮಾಡಲಿಕ್ಕೆ ಬಂದಿತ್ತು. ಕೆಲವೊಮ್ಮೆ ನಾವು ಅಲ್ಲಿ ನೋಡುವಾಗ ಕಲೆಯನ್ನು ನೋಡುವ ದೃಷ್ಟಿಯನ್ನು ಕೂಡ ಬದಲಾಯಿಸಬೇಕು. ಈಗ ಉದಾಹರಣೆಗೆ ಸ್ತ್ರೀ ಶೋಷಣೆ ಅಂತ ಆಲೋಚನೆ ಮಾಡಿ, ಆಗಿನ ಕಾಲದ ಪರಂಪರೆ ಅಥವಾ ಆಗಿನ ಕಾಲದ ಮೌಲ್ಯವೇ ಬೇರೆ, ಈಗಿನ ಕಾಲದ ಮೌಲ್ಯವೇ ಬೇರೆ. ಜಾತಿ ಭೇದ ಅಂತ ಕರೆಸಿ ಈಗಿನ ಕಾಲದಲ್ಲಿ ಕೆಲವೆಲ್ಲ ಜಾತಿ ಭೇದದ ಸಂಗತಿಯನ್ನು ಹೇಳಿದ್ರೆ ತಪ್ಪಾದಿತ್ತು. ಆ ಕಾಲದಲ್ಲಿ ಅದಿತ್ತು. ಆಗ ನೋಡುವವನು ಆ ಕಾಲಕ್ಕೆ ಹೋಗ್ಬೇಕು, ಈ ಕಾಲದ ಹಾಗೆ ನೋಡಬಾರದು. ಶೇಕ್ಸ್ಪಿಯರ್ನ ನಾಟಕವನ್ನು ನೋಡುವಾಗ ಆ ಕಾಲದಲ್ಲಿ ಏನಿತ್ತು ಅಂತ ನೋಡ್ಬೇಕು ಹೊರತು ಈ ಕಾಲಕ್ಕೆ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಬರುವುದಿಲ್ಲ. ಸರಿ ಸರಿ. ಹಾಗೆ ಕಲೆಯನ್ನು ನೋಡುವಾಗ ಆ ರೀತಿಯಲ್ಲಿ ನೋಡಿ, ಅಂದ್ರೆ ಕಲೆಯನ್ನು ಕೇವಲ ಕಲೆಯನ್ನಾಗಿ ನಾವು ನೋಡ್ಬೇಕು, ಇದರಿಂದೆಲ್ಲ ಸಂದೇಶಗಳು ಬರಬೇಕು ಅಂತ ನಾವು ಅಪೇಕ್ಷೆ ಕೂಡ ಮಾಡಬಾರ್ದು. ಹಾಗಾದ್ರೆ ಈಗಿನ ಕಾಲಕ್ಕೆ ಬೇಕಾಗ್ತದಂತಲ್ಲ, ಆ ಕಾಲದಲ್ಲಿ ಇದ್ದಂತ ಒಂದು ಸ್ಥಿತಿಯಿಂದ ಏನು ನಡೆಯಿತು ಎನ್ನುವುದನ್ನು ಗ್ರಹಿಸಿಕೊಳ್ಳಿ. ಹೌದು, ಅಂದ್ರೆ ಆ ಪ್ರಸಂಗಕರ್ತ ಆ ಕಾಲಘಟ್ಟದಲ್ಲಿ ಇದ್ದಾಗ ಅದನ್ನೆಲ್ಲ ಕಂಡುಕೊಂಡಿದ್ದಾನೆ. ಹರಿಹರ ಆ ಒಂದು ಪಂಥ ವೈಷಮ್ಯಗಳನ್ನೆಲ್ಲ ನೋಡಿದ್ರಿಂದ ಅದರ ಪ್ರಭಾವದಿಂದಾಗಿ ಪ್ರಸಂಗ ರಚಿಸಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಅಷ್ಟೇ. ಆ ಅರ್ಥಗಾರಿಕೆಯಲ್ಲಿ ಮುಖ್ಯವಾದದ್ದು ಯಾವುದು? ಭಾಷೆಯೋ, ವಿಷಯವೋ, ಶ್ರುತಿಜ್ಞಾನವೋ ಅಥವಾ ಲಯವೋ? ಇದೆಲ್ಲ ಸೇರಿಯೇ ಅರ್ಥಗಾರಿಕೆ ಆಗುವುದು. ಒಂದೊಂದಾಗಿ ಅರ್ಥಗಾರಿಕೆ ಆಗುವುದಿಲ್ಲ. ಈಗ ನೀವು ತೆಂಗಿನಕಾಯಿಯಲ್ಲಿ ಯಾವುದು ಮುಖ್ಯ ಅಂತ ನೀವು ಕೇಳಿದರೆ ನಮಗೆ ಬೇಕಾಗುವುದು ತಿರುಳು ಹೌದು, ಆದರೆ ಗೆರಟೆ ಇಲ್ಲದಿದ್ದರೆ ತಿರುಳು ಹೇಗೆ ಬರ್ತದೆ ಹೇಳಿ? ಆ ಗೆರಟೆಗೆ ರಕ್ಷಣೆಗೆ ಹೊರಗೆ ಸಿಪ್ಪೆ ಇಲ್ಲದಿದ್ದರೆ ಹೇಗಿರ್ತದೆ ಹೇಳಿ? ಒಳಗಿಂದ ನೀರಿಲ್ಲದೆ ಇದ್ರೆ ಈ ಒಳಗಿರುವ ತಿರುಳು ಹೇಗೆ ಮೃದುವಾಗಿ ಉಳಿಯುತ್ತದೆ? ಹಾಗೆ ಯಕ್ಷಗಾನಕ್ಕೆ ಭಾವ ಮುಖ್ಯ, ಅದರ ಜೊತೆಯಲ್ಲಿ ಸಾಹಿತ್ಯ, ಭಾಷಾಶುದ್ಧಿ, ಸ್ವರಜ್ಞಾನ ಇತ್ಯಾದಿಗಳೆಲ್ಲವೂ ಸೇರಿ ಆ ಸಮ್ಮಿಲನದಿಂದ ನಿಜವಾದ ಒಂದು ಅರ್ಥಗಾರಿಕೆ ಸೊಗೈಸುವುದು. ತಾಳಮದ್ದಳೆಗೆ ಸಮದಂಡಿಯಾದಂತಹ ಯಾವುದಾದ್ರೂ ಇತರ ಕಲೆಗಳು ಇವೆಯೇ ನಿಮ್ಮ ಒಂದು ಅನುಭವದಲ್ಲಿ? ನಾವು ಹಾಗೆ ಕೇಳುವುದೇ ಸರಿಯಾಗುವುದಿಲ್ಲ. ಯಾಕಂದ್ರೆ ತಾಳಮದ್ದಳೆಗೆ ಸರಿಯಾದದ್ದು ಅಂತಲ್ಲ, ತಾಳಮದ್ದಳೆ ಬೇರೆ. ಅಂದ್ರೆ ನಾನು ಹೇಳುವುದೇನು ಅಂತಂದ್ರೆ ಇದೇ ಸ್ವರೂಪವನ್ನು ಪಡೆದುಕೊಂಡಂತಹ ಇದು ನನ್ನ ಎಣಿಕೆಯಲ್ಲಿ ಬಹುಶಃ ತಾಳಮದ್ದಳೆಯ ಸ್ವರೂಪದಲ್ಲೇ ಬರುವಂತಹದ್ದು ಬೇರೆ ಇಲ್ಲ. ಚರ್ಚಾಗೋಷ್ಠಿ ಇರಬಹುದು, ಹಾಸ್ಯದ ಕೆಲವು ಸಲ ಪ್ರದರ್ಶನಗಳು ಇರ್ತದೆ, ಅದು ಬೇರೆ. ತಾಳಮದ್ದಳೆಯಲ್ಲಿ ಇರುವಂತಹದ್ದು ಏನು ಅಂದ್ರೆ, ಒಂದು ಬದಿಯಲ್ಲಿ ವಿದ್ವತ್ತು ಇದೆ, ಮತ್ತೊಂದು ಬದಿಯಲ್ಲಿ ಆದ ಪುರಾಣ ಜ್ಞಾನ, ಅದರ ಜೊತೆಯಲ್ಲಿಯೇ ಭಾವನೆ, ಹೀಗೆಲ್ಲ ಇದ್ದು ಪ್ರತ್ಯುತ್ಪನ್ನವತಿತ್ವ ಬೇಕು. ಹಾಗಾಗಿ ಆಶು ಕವಿತ್ವ ಇದು ಇವನ ಹೃದಯದಲ್ಲಿರಬೇಕು. ಹಾಗಾಗಿ ಅದು ಆಶು ಕಾವ್ಯವಾಗಿ ಹೊರಹೊಮ್ಮಬೇಕು ತಾಳಮದ್ದಳೆ. ಅದಕ್ಕೆ ಸರಿಯಾದ ನನಗೆ ತಿಳಿದ ಪ್ರಕಾರ ಬೇರೆ ಯಾವುದು ಕಾಣುವುದಿಲ್ಲ. ಸರಿ. ನ್ಯಾಯ ಯಾರಿಗೆ ಒದಗಬೇಕು? ಪ್ರಸಂಗಕ್ಕೋ, ಪಾತ್ರಗಳಿಗೋ, ಪ್ರಾಯೋಜಕರಿಗೋ, ಶ್ರೋತೃಗಳಿಗೋ, ಕಲಾವಿದರಿಗೋ ಅಥವಾ ಪ್ರದರ್ಶನಕ್ಕೂ? ಎಲ್ಲದಕ್ಕೂ. ಯಾಕಂದರೆ ಒಂದು ಕಲೆ ಒಳ್ಳೆಯದಾಗಬೇಕಾಗಿದ್ದರೆ, ಯಕ್ಷಗಾನ ಕಲೆ ಒಂದು ಒಳ್ಳೆಯ ಪ್ರಸಂಗಕರ್ತರ ಇರಬೇಕು. ಅವನು ಬರೆದದ್ದೇ ಸರಿ ಇಲ್ಲದಿದ್ದರೆ ಬಹಳ ಕಷ್ಟವಾಗಿ ಪ್ರಸಂಗವನ್ನು ಒಳ್ಳೆಯದು ಮಾಡಬಹುದಷ್ಟೇ. ಅದರ ಜೊತೆಯಲ್ಲಿ ಒಳ್ಳೆಯ ಕಲಾವಿದರು, ಈ ಕಲಾವಿದರು ಎಲ್ಲರೂ ಒಳ್ಳೆಯದಿರಬಹುದು, ಆದರೆ ಪ್ರಾಯೋಜಕ ಸರಿಯಾದ ರೀತಿಯಲ್ಲಿ ಅದನ್ನು ಪ್ರಾಯೋಜನೆ ಮಾಡದೇ ಹೋದರೆ ಕಲಾಭಿವ್ಯಕ್ತಿ ಕಷ್ಟ ಆಗ್ತದೆ. ಉದಾಹರಣೆಗೆ ಪ್ರಾಯೋಜಕನಾದವನು ಬರೀ ದುಡ್ಡು ಹಾಕಿದರೆ ಸಾಲದು, ಪ್ರೇಕ್ಷಕರನ್ನು ಒಟ್ಟುಗೂಡಿಸುವ ಕೆಲಸ ಮಾಡಬೇಕಂದ್ರೆ ಒಳ್ಳೆಯ ಪ್ರಚಾರ ಮಾಡಬೇಕು, ಮತ್ತು ಸರಿಯಾಗಿ ಸಮಯ ಪಾಲನೆ ಮಾಡಿರಬೇಕು. ಅದರ ಜೊತೆಯಲ್ಲಿ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಕಲಾಭಿವ್ಯಕ್ತಿಗೆ ಅನುಕೂಲ ಮಾಡಿಕೊಡ್ಬೇಕು. ಹಾಗಾಗಿ ಪ್ರಾಯೋಜಕರು ಬೇಕು, ಪ್ರೇಕ್ಷಕರು ಬೇಕು, ಇವರೆಲ್ಲ ಸೇರಿ ಒಟ್ಟಿನಲ್ಲಿ ಕಲೆ ಗೆಲ್ತಾರೆ. ಈ ಮೊದಲೇ ನೀವು ಹೇಳಿದ ಹಾಗೆ ಆಟದ ಪ್ರಸಂಗ, ಕೂಟದ ಪ್ರಸಂಗ ಅಂತ ಇಲ್ಲ, ಹಾಗೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನೀವು ಅಭಿಪ್ರಾಯ ಕೊಟ್ಟಿದ್ದೀರಿ. ಹೌದು.
ಆದ್ರೆ ಈಗ ನೋಡಿ, ಆಟಕ್ಕಾಗ್ಲಿ ಕೂಟಕ್ಕಾಗ್ಲಿ ಉಪಯೋಗಿಸಲ್ಪಡುವಂತಹ ಪ್ರಸಂಗ ಒಂದೇ. ಹಾಗಿದ್ರೂ ಕೂಡ ಈ ರೀತಿ ವಿಭಜನೆ ಮಾಡಬೇಕಾದ ಅವಶ್ಯಕತೆ ಏನು, ಮತ್ತೆ ವಿಭಜಿಸಲಿಕ್ಕೆ ಕಾರಣ ಏನು? ಆಟಕ್ಕೆ ಮತ್ತು ಕೂಟಕ್ಕೆ ಎರಡು ಪ್ರಸಂಗಗಳು ಬೇರೆ ಅಂತ ಪಕ್ಕನೆ ಗೆರೆ ಎಳಿಲಿಕ್ಕೆ ಬರುವುದಿಲ್ಲ. ಹೌದು. ಆದರೆ ಎರಡಕ್ಕೂ ಪ್ರತ್ಯೇಕವಾದದ್ದು ಏನು ಅಂತ ಕೇಳಿದರೆ, ಆಟದ ಪ್ರಸಂಗ ದೃಶ್ಯ ಮಾಧ್ಯಮ, ಹಾಗಾಗಿ ದೃಶ್ಯ ಹೆಚ್ಚು, ಶ್ರವ್ಯ ಇಲ್ಲ ಅಂತಲ್ಲ, ದೃಶ್ಯ ಹೆಚ್ಚು. ಈಗ ಉದಾಹರಣೆಗೆ ಶ್ರೀದೇವಿ ಲಲಿತೋಪಾಖ್ಯಾನ ಅಂತ ಒಂದು ಕಥೆ ತೆಕ್ಕೊಳ್ಳಿ, ಅದನ್ನೇ ತಾಳಮದ್ದಲೆ ಮಾಡಿದರೆ ಯಶಸ್ಸಾಗಲಿಕ್ಕಿಲ್ಲ. ಯಾಕಂದ್ರೆ ತುಂಬಾ ಪಾತ್ರಗಳು, ತುಂಬಾ ಘಟನೆಗಳು, ಆಮೇಲೆ ಬೇರೆ ಬೇರೆ ರೀತಿಯ ದೃಶ್ಯಗಳು, ಇದು ಆಟದಲ್ಲಿ ಕಾಣುವುದು ತಾಳಮದ್ದಲೆಯಲ್ಲಿ ಕಾಣುವುದಿಲ್ಲ. ತಾಳಮದ್ದಲೆ ಕೆಲವೊಂದು ಪ್ರಸಂಗಗಳನ್ನು ನಿಮಗೆ ಹೇಳುವುದಾದರೆ, ಕೃಷ್ಣ ಸಂಧಾನ ಅಂತ ನೋಡಿ. ಕೃಷ್ಣ ಸಂಧಾನದ ಕಥೆ ಎಷ್ಟು ಹೊತ್ತಿನದ್ದು? ಬೆಳಗ್ಗೆ ಬಂದ, ಸಾಯಂಕಾಲ ಕೃಷ್ಣ ಹೋದ, ಇಷ್ಟೇ ಹೊತ್ತು. ಮಾಗದ ವಧೆಯ ಪ್ರಸಂಗ ನೋಡಿ ಎಷ್ಟಿದೆ. ಮಾಗದಲ್ಲಿ ಹೋಗುವುದು, ಇಷ್ಟು ಮಾತಾಡುವುದು, ಆಮೇಲೆ ಯುದ್ಧ ಮುಗಿಯಿತು. ಕರ್ಣ ಪರ್ವ ನೋಡಿ, ಮಧ್ಯಾಹ್ನ ನಂತರದ ಸಾಯಂಕಾಲ ಮುಗಿಯುತ್ತದೆ. ಆ ರೀತಿಯಲ್ಲಿ ಘಟನೆಗಳು ಕಡಿಮೆ, ವಿಷಯ ಹೆಚ್ಚು. ಅದರ ಜೊತೆಯಲ್ಲಿ ವಿಷಯ ಪ್ರತಿಪಾದನೆ ಮಾಡುವುದಕ್ಕೆ ಬೇಕಾದಂತಹ ಅವಕಾಶ ಇತ್ಯಾದಿಗಳು ಬೇಕು. ಅದು ಇಲ್ಲ ಅಂತ ಆದರೆ ತಾಳಮದ್ದಲೆ ಯಶಸ್ವಿಯಿಂದ ಆಗುವುದಿಲ್ಲ. ಅಲ್ಲಿ ದೃಶ್ಯ ತೋರಿಸಲಿಕ್ಕೆ ಆಗುವುದಿಲ್ಲ. ಶ್ವೇತಕುಮಾರ ಚರಿತ್ರೆಯ ಪ್ರೇತವನ್ನು ತೋರಿಸುವುದು ಹೇಗೆ ಹೇಳಿ ತಾಳಮದ್ದಲೆ? ಹೀಗಿರುವುದರಿಂದ ಅದನ್ನು ಯಶಸ್ಸು ಮಾಡಬೇಕಾದರೆ ಹೆಚ್ಚು ಮಾತಿಗೆ ಪ್ರಧಾನವಾಗಿರುವಂತಹ ಅಂಶಗಳನ್ನು ಆಯ್ದು ತೆಗೆದುಕೊಂಡರೆ ಅದು ಹೆಚ್ಚು ಯಶಸ್ವಿಯಾಗುತ್ತದೆ. ಮಾತುಗಾರಿಕೆಯಿಂದಲೇ ಪುರಾಣ ಪಾತ್ರಗಳನ್ನು ಕಡೆಯುವ ಶಿಲ್ಪವನ್ನು ಅರ್ಥಗಾರಿಕೆ ಅಂತ ನಾವು ಹೇಳುವುದಾದರೆ, ಅತ್ಯುತ್ತಮ, ಉತ್ತಮ, ಸಾಧಾರಣ ಮತ್ತು ಕಳಪೆ ಹೀಗೆ ವರ್ಗೀಕರಿಸುವ ದರ್ಜೆಗಳಿಗೆ ಯಾವ ಮಾನದಂಡ ಇರಬೇಕು? ಇದು ಒಳ್ಳೆಯದಿದೆ. ಏನೆಂದರೆ ಉತ್ತಮ, ಅತ್ಯುತ್ತಮ ಇದನ್ನೆಲ್ಲ ಪ್ರೇಕ್ಷಕರು ನೋಡುತ್ತಾರೆ. ಸರಿಯಾದ ವಿಮರ್ಶೆ ಎಲ್ರಿಗೂ ಉಂಟು ಅಂತಲ್ಲ, ಕಲಾಭಿಜ್ಞತೆ ಎಲ್ರಿಗೂ ಇರುವುದಿಲ್ಲ. ಸರಿಯಾಗಿ ನಮಗೆ ನೋಡಿದರೆ ಗೊತ್ತಾಗ್ತದೆ ಅದು ಎಷ್ಟು ಪರಿಣಾಮ ಬೀರಿದೆ ಎನ್ನುವುದರಲ್ಲಿ ಇರ್ತದೆ. ಹಳ್ಳಿಯಲ್ಲಿ ಕೆಲವೊಮ್ಮೆ ನಡೆಯುತ್ತದೆ, ಅವರಿಗೆ ಯಕ್ಷಗಾನ ಪದವನ್ನು ಬಿಟ್ಟು ಅದಕ್ಕಿಂತ ಆಚೆದು ಏನೂ ಗೊತ್ತಿರುವುದಿಲ್ಲ, ಪದದ್ದು ಆಳವಾದ ಅರ್ಥಗಳೇನೂ ಗೊತ್ತಿರುವುದಿಲ್ಲ. ಅವರು ಏನೋ ಸರಳಾನುವಾದಕ್ಕೆ ತಿರುಕಾಡುತ್ತಾರೆ. ಭಾಷಾಜ್ಞಾನ ಸರಿ ಇಲ್ಲ, ಶ್ರುತಿಜ್ಞಾನ ಇರುವುದಿಲ್ಲ. ಆಗ ಅವರು ನಡೆಸಿದಂಥ ಕೂಟ ಅದು ಪ್ರದರ್ಶನ ಯೋಗ್ಯವಾಗಿರುವುದಿಲ್ಲ. ಅವರೇ ಅಲ್ಲಿ ಸಂಘದಲ್ಲಿ ಅಭ್ಯಾಸ ಮಾಡುವ ಸ್ಥಿತಿಯಲ್ಲಿ ಇರ್ತಾರೆ. ಆಗ ಅದನ್ನು ಅತ್ಯುತ್ತಮ ಅಂತ ಹೇಗೆ ಕರೆಯುವುದು? ಹಾಗಾಗಿ ಅದರ ಜೊತೆಯಲ್ಲಿ ಅತ್ಯುತ್ತಮ ಅರ್ಥಧಾರಿಗಳು ಹೇಳಿದ್ದು ಕೆಲವೊಮ್ಮೆ ಅತ್ಯುತ್ತಮ ಆಗುವುದಿಲ್ಲ. ಹಾಗಿರುವಾಗ ಇದನ್ನು ಅಳತೆ ಮಾಡಲಿಕ್ಕೆ ನಿಜವಾಗಿ ಒಂದು ಗೇಜ್, ಮಾನದಂಡ ಇರುವುದಿಲ್ಲ. ಅದು ಪ್ರೇಕ್ಷಕರ ಮನಸ್ಸಿನಲ್ಲಿ ನಡೆಯುವುದು. ನಮಗೆ ಜ್ವರ ಇಂತಿಸ್ಕೊಂಡು ಅಂತ ಥರ್ಮೋಮೀಟರ್ ಇಟ್ಟು ನೋಡಿ ಹೇಳಲಿಕ್ಕೆ ಆಗ್ತದೆ ನೋಡಿ. ಹಾಗೆ ಕಲೆಗೆ ಆ ರೀತಿಯಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಪ್ರೇಕ್ಷಕರಿಗೆ ಗೊತ್ತಾಗ್ತದೆ ಯಾವುದು ಅತ್ಯುತ್ತಮವಾದದ್ದು, ಯಾವುದು ಸಾಧಾರಣವಾದದ್ದು. ಪುರಾಣ ಪ್ರಪಂಚದಲ್ಲಿ ಮಾತ್ರ ವಿಹರಿಸುವ ತಾಳಮದ್ದಳೆಗಳಿಗೆ ಅರ್ಥಧಾರಿಗಳು ವರ್ತಮಾನದ ಸಂಗತಿಗಳನ್ನು ತಿಳಿದಿರುವ ಅವಶ್ಯಕತೆ ಏನು ಮತ್ತು ಎಷ್ಟು? ನೀವು ಎಲ್ಲ ಕಾವ್ಯದಲ್ಲಿ ನೋಡಿ, ಕಾವ್ಯವನ್ನು ಬರೆಯುವಾಗ, ಪುರಾಣದ ಸಂಗತಿಗಳನ್ನು ಹೇಳುವಾಗ ವರ್ತಮಾನದ ಸ್ಪರ್ಶ ಇರ್ತದೆ. ಹೌದು. ನೀವು ಲಕ್ಷ್ಮೀಶನ ಜೈಮಿನಿ ಭಾರತವನ್ನು ನೋಡಿ, ಕುಮಾರವ್ಯಾಸನದ್ದು ನೋಡಿ, ಕಾಳಿದಾಸನನ್ನು ನೋಡಿ, ಅದರಲ್ಲಿ ವರ್ತಮಾನದ ಸ್ಪರ್ಶ ಸ್ವಲ್ಪ ಇರ್ತದೆ. ಹೌದು ಹೌದು, ಇದ್ದೇ ಇರ್ತದೆ. ಯಾಕೆಂದ್ರೆ ನಮ್ಮ ಮೇಲೆ ಅದು ಪ್ರಭಾವವನ್ನು ಬೀರಿರ್ತದೆ. ಹೌದು. ಮತ್ತು ಯಾವಾಗಲೂ ಒಂದು ಕಾವ್ಯದಲ್ಲಿ ನಾವು ವರ್ತಮಾನವನ್ನು ಕಾಣಬೇಕು. ಹೇಗೆಂದರೆ ಹಿಂದಿನ ಕಾಲದಲ್ಲಿ ಹೀಗೆ ನಡೆದಿತ್ತು. ದುಷ್ಯಂತ ಶಕುಂತಲೆಯರಿಗೆ ಪ್ರಣಯ ಉಂಟಾಗಿತ್ತು. ಈ ಪ್ರೇಮ ಎನ್ನುವುದು ಎಲ್ಲಾ ಕಾಲದಲ್ಲೂ ಇರುವಂತಹ ಸತ್ಯ. ಅದು ಈಗಿನ ಕಾಲದಲ್ಲೂ ನಡೆಯುತ್ತದೆ. ಹಾಗಾಗಿ ಅವರಿಗೆ ನಡೆದ ಪ್ರಣಯ ಪ್ರಸಂಗವನ್ನು ಕಾಣುವಾಗ ನಮಗೆ ಈಗಿನ ಕಾಲದ್ದು ನೆನಪಾಗಬೇಕು, ಹೀಗೆ ಇತ್ತು ಅಂತ. ಅದೇ ರೀತಿಯಲ್ಲಿ ಹಿಂದಿನ ಕಾಲದ ಸಂಗತಿಗಳನ್ನು ಹೇಳುತ್ತಾ ಬರುವಾಗ ಈಗಿನ ಕಾಲದ ಘಟನೆಗಳ ಸ್ಪರ್ಶವನ್ನು ಮಾತ್ರ ಕೊಡಬೇಕು ಹೊರತು ಅದನ್ನು ಯಥಾವತ್ತಾಗಿ ಬಾಯಿಗೆ ಹೇಳಬಾರದು. ಹಾಗೆ ಪುರಾಣದಲ್ಲಿ ಈಗಿನ ಭೂಲೋಕಕ್ಕೆ ಸ್ಪರ್ಶ, ಅದಕ್ಕೆ ಅಡಿಗರು ಹೇಳಿದ ಮಾತು ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ ಮಣ್ಣಿನ ವಾಸನೆ ಅಂತ. ಹಾಗಾದ್ರೆ ಅದು ಎಲ್ಲ ಬಿಟ್ಟು ಮೇಲ್ಲೋಕದಲ್ಲೇ ವಿಹರಿಸಿದರೆ ಈಗಕ್ಕೆ ಅದು ಬೇಡವಾಗ್ತದೆ. ಹಾಗಾಗಿ ಅದಕ್ಕೆ ಈ ಸ್ಪರ್ಶವನ್ನು ಕೊಡುವ ಕೆಲಸವನ್ನು ಮಾಡಿ. ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಅರ್ಥಧಾರಿಗಳಿಗೂ ಉಡುಪಿ, ಉತ್ತರ ಕನ್ನಡ ಮತ್ತು ಮಲೆನಾಡು ಪ್ರಾಂತ್ಯದ ಅರ್ಥಧಾರಿಗಳಿಗೂ ಗುರುತಿಸಬಹುದಾದ ವ್ಯತ್ಯಾಸಗಳೇನಾದರೂ ಉಂಟಾ ನಿಮ್ಮ ಒಂದು ಅಭಿಪ್ರಾಯದಲ್ಲಿ?
ಗುರುತಿಸಬಹುದಾದ ವ್ಯತ್ಯಾಸಗಳು ಅಂತ ಹೇಳಿದರೆ ಉತ್ತರ ಕನ್ನಡದವರದ್ದು ಸ್ವಲ್ಪ ಬಡಗುತಿಟ್ಟಿನ ಶೈಲಿ, ಅವರ ಭಾಷೆಯಲ್ಲೆಲ್ಲ ಸ್ವಲ್ಪ ವ್ಯತ್ಯಾಸ ಉಂಟು ಉತ್ತರ ಕನ್ನಡದ್ದು. ಈ ಕಾಸರಗೋಡು ಈ ಬದಿಯಲ್ಲಿದ್ದವರಲ್ಲಿ ತುಳುವಿನ ಪ್ರಭಾವ ಹೆಚ್ಚಿಗೆ ಕಾಣಿಸ್ತದೆ, ಮತ್ತೆ ತೆಂಕುತಿಟ್ಟಿನ ಪ್ರಭಾವ. ನಿಮಗೆ ಉತ್ತರ ಕನ್ನಡಕ್ಕೆ ಹೋದ್ರೆ ಶಿರಸಿ ಆ ಬದಿಯಲ್ಲೆಲ್ಲ ಆಗುದಾದ್ರೆ ಸಾಗರ ಎಲ್ಲ, ಅಲ್ಲಿ ಅರ್ಥಧಾರಿಗಳು ಅರ್ಥ ಹೇಳುವಾಗ ಹಾವಭಾವಗಳೆಲ್ಲ ಉಂಟವರಲ್ಲಿ, ಮುದ್ರೆಗಳನ್ನೆಲ್ಲ ಮಾಡಿ ಅರ್ಥ ಹೇಳ್ತಾರೆ, ಮತ್ತೆ ಭಾಗವತಿಕೆ ಪದ ಹೇಳ್ತಾರೆ, ಮತ್ತೆ ಅವರು ಉಪಯೋಗಿಸುವಂಥ ಭಾಷೆಯೂ ಹಾಗೆ ಇದಕ್ಕಿಂತ ಸ್ವಲ್ಪ ಬೇರೆ ಉಂಟು. ಅದೇ ನಮಗೆ ಕಾಸರಗೋಡಿನವರದ್ದೆಲ್ಲ ಉಪಯೋಗಿಸುವ ಭಾಷೆ ಸ್ವಲ್ಪ ಬೇರೆ, ಬೇಕಾದ್ರೆ ಸ್ವಲ್ಪ ನಮ್ಮದು ಗ್ರಾಂಥಿಕವಾದ ಭಾಷೆ ಅಂತ ಹೇಳ್ಬೋದು. ಹಾಗಾಗಿ ನನ್ನ ಎಣಿಕೆಯಲ್ಲಿ ಇದೇ ತೀರ್ಮಾನ ಅಲ್ಲ, ನಮ್ಮ ಈ ಕಡೆಯ ಅರ್ಥಧಾರಿಗಳ ಅರ್ಥ ಹೆಚ್ಚು ಗ್ರಾಂಥಿಕವಾಗಿ ಉಂಟು, ಹೆಚ್ಚು ಭಾಷೆ ಪ್ರೌಢವಾಗಿ ಉಂಟು ಅಂತ ಅನ್ನಿಸ್ತದೆ. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, ನಾವು ಉತ್ತರ ಕನ್ನಡದ ಕಡೆಗೆ ಹೋದಾಗ ಎಲ್ಲ ದಕ್ಷಿಣ ಕನ್ನಡದ ಕಲಾವಿದರೇ ಅಲ್ಲಿಗೆ ಬರ್ತಾರೆ, ಅರ್ಥಧಾರಿಗಳಲ್ಲ. ಇದು ಯಾವ ಕಾಲ ಅಂತ ಹೇಳಿ ಶ್ರೇಣಿಯವರು ಅಥವಾ ಮೊದಲ ಕಾಲದಿಂದಲೂ ಹಾಗೆ ಇಲ್ಲಿಂದಲೇ ಬೆಲ್ಲಕರ್ಣ ಕೃಷ್ಣ ಭಟ್ರು, ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ಸಾಮಗರು, ತೆಕ್ಕಟ್ಟೆ ಆನಂದ ಮಾಸ್ಟ್ರು ಎಲ್ಲ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ರು. ಹಾಗಾಗಿ ಅವರು ಇವತ್ತಾದರೂ ಹೇಳ್ತಾರೆ ಏನಂದ್ರೆ ಅರ್ಥಧಾರಿಗಳು ಅಂದ್ರೆ ದಕ್ಷಿಣ ಕನ್ನಡದವರು, ವೇಷಧಾರಿಗಳು ಅವರು ದಕ್ಷಿಣ ಕನ್ನಡದವ್ರನ್ನ ಒಪ್ಪುವುದಿಲ್ಲ, ಅಲ್ಲಿ ಬರೀ ವೇಷಧಾರಿಗಳು ಅಂತ ಅವ್ರು ಹೇಳ್ತಾರೆ. ಅದು ಸರಿ ತಪ್ಪಿನ ಪ್ರಶ್ನೆ ಅಲ್ಲ, ಅನಿಸಿಕೆಗಳು. ಆದರೂ ಇಲ್ಲಿಯ ಶೈಲಿ ಹೆಚ್ಚು ಪ್ರೌಢವಾದದ್ದು. ಮತ್ತೆ ವಿಚಾರಗಳ ವಿಚಾರದಲ್ಲಿ ಹೇಗೆ ಅಂದ್ರೆ ಆ ಒಂದು ಏನು ಕಂಟೆಂಟ್ ನಾವೇನು ಹೇಳ್ತೇವೆ ಅದರ ತುಲನೆಯನ್ನು ಮಾಡುವುದಿದ್ರೆ ನಿಮ್ಮ ಅಭಿಪ್ರಾಯದಲ್ಲಿ? ನಮ್ಮವರು ಇಲ್ಲಿ ವಿಶ್ಲೇಷಣೆ ಮಾಡಿದ್ದು ಹೆಚ್ಚು, ಪಾತ್ರದ ಒಳಹೋಗು, ಪಾತ್ರದ ಕುರಿತು ವಿಶ್ಲೇಷಣೆ ಮಾಡಿ, ಅದಕ್ಕೆ ಮುಖ್ಯ ಕಾರಣ ಇಲ್ಲಿ ನಡೆಯುವಂತಹ ಚರ್ಚೆಗಳು ಕೂಡ. ಒಂದು ಪದ್ಯಕ್ಕೆ ಅರ್ಥ ಹೇಳುವಾಗ ಇವತ್ತು ಚರ್ಚೆಯಲ್ಲಿ ಒಬ್ಬ ಸೋತಿದ್ರೆ ಅವರು ಆಲೋಚನೆ ಮಾಡ್ತಾರೆ, ನಾಳೆ ಇದಕ್ಕೆ ಹೇಗೆ ವಿಶೇಷವಾದ ಅರ್ಥವನ್ನು ಕಲ್ಪಿಸಬಹುದು, ಹೇಗೆ ಗೆಲ್ಲಬಹುದು ಅಂತ. ಹೀಗೆ ಹೇಳುವಾಗ ಕೆಲವೊಮ್ಮೆ ಅದು ದಾರಿ ತಪ್ಪಿದರೂ ಕೂಡ ವಿಶ್ಲೇಷಣೆ ಮಾಡುವುದು ಮತ್ತು ಚಿಂತನೆ ಮಾಡುವುದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಡೆದಿದೆ. ಅಲ್ಲಿ ಸಾಮಾನ್ಯವಾಗಿ ನಾಟಕೀಯದ ಹಾಗೆ ಒಬ್ಬನಿಗೊಬ್ಬನು ಹೊಂದಿಕೊಂಡು ಹೇಳುತ್ತಾ ಹೋಗ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಹೋಗುವುದಿಲ್ಲ. ಇಲ್ಲಿ ಹಾಗಲ್ಲ, ದಿನಕ್ಕೊಂದು ರೀತಿಯಲ್ಲಿ ಅಂದ್ರೆ ಅಲ್ಲಿ ಸ್ವಲ್ಪ ಪ್ರೀ ಡಿಟರ್ಮಿಂಡ್ ಇರ್ತದೆ. ಹಾಗಾದ್ರೆ ಅಂದ್ರೆ ಮೊದಲೇ ನಾವು ಇಂಥದ್ದು ಹೇಳ್ತೇವೆ, ಸಾಧಾರಣ ಅವರದ್ದು ಅರ್ಥ ಆಟದ ಅರ್ಥಕ್ಕೂ ತಾಳಮದ್ದಲೆ ಅರ್ಥಕ್ಕೂ ತುಂಬಾ ವ್ಯತ್ಯಾಸ ಇರುವುದಿಲ್ಲ. ಇಲ್ಲಿ ಹಾಗಲ್ಲ, ಆಟದ್ದು ಬೇರೆ, ತಾಳಮದ್ದಲೆದ್ದು ಬೇರೆ ಆಗಿ ನಿಲ್ತದೆ. ತಾಳಮದ್ದಲೆ ಕನ್ನಡ ವಾಚಕ ಲೋಕದ ಬಹುದೊಡ್ಡ ಕೊಡುಗೆಯಾಗಿದ್ರೂ ಕೂಡ ಸಮಸ್ತ ಕನ್ನಡಿಗರನ್ನು ತಲುಪದೇ ಇರಲಿಕ್ಕೆ ಕಾರಣ ಏನು ನಿಮ್ಮ ಅಭಿಪ್ರಾಯದಲ್ಲಿ? ಇದಕ್ಕೆ ಕರಾವಳಿಯ ಕಲೆ ಅಂತಲೇ ಕರೆದರು. ಇಲ್ಲಿ ಸಾಮಾನ್ಯ ಕಾಸರಗೋಡಿನಿಂದ ಹಿಡಿದು ನಮ್ಮ ಕರಾವಳಿಯಲ್ಲೆಲ್ಲ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡನ್ನು ಒಳಗೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ಚಿಕ್ಕಮಗಳೂರು, ಶಿವಮೊಗ್ಗ ಅಷ್ಟು ಬಿಟ್ಟರೆ ಇದು ಅದಕ್ಕಿಂತ ಹೊರಗೆ ಹೋಗಲಿಲ್ಲ. ಇದನ್ನು ವ್ಯಾಪಕವಾಗಿ ಬೆಳೆಸುವ ಕೆಲಸವನ್ನು ಮಾಡಲಿಲ್ಲ. ಮೊದಲೇ ಇಲ್ಲಿ ಇತ್ತು ಅದು, ಹಾಗಾಗಿ ಇಲ್ಲಿಯ ಭಾಷೆ, ಇಲ್ಲಿಯ ಪ್ರಸಂಗ ಕರ್ತೃಗಳೆಲ್ಲ ಇಲ್ಲಿಯವರೇ ಆಗಿ ಹೋದರು. ಅದಕ್ಕಿಂತ ಹೆಚ್ಚಿಗೆ ಬೆಳೆಸುವಂಥ ಕೆಲಸವನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕೆಂತಂದರೆ ಈ ತಾಳಮದ್ದಲೆ ಅನ್ನುವಂಥದ್ದು ಇದೊಂದು ಬಹಳ ಅದ್ವಿತೀಯವಾದಂಥ ಒಂದು ಕಲೆ. ಇದು ಕನ್ನಡ ಭಾಷೆಯ ಉಳಿವಿಗೆ ಆಗಲಿ ಅಥವಾ ಎಲ್ಲ ರೀತಿಯಲ್ಲೂ ಇದು ಇಡೀ ಕನ್ನಡಿಗರ ಸೊತ್ತು ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಅದರಿಂದಾಗಿ ಯಾಕೆಂತಂದ್ರೆ ನೋಡಿ, ಇಲ್ಲಿ ದೃಶ್ಯ ಇಲ್ಲ, ಇಲ್ಲಿ ಯಾವುದೂ ಇಲ್ಲ, ಹಿಮ್ಮೇಳ ಮಾತ್ರ ಇರುವುದು. ಹಿಮ್ಮೇಳವನ್ನು ಬೇಕಿದ್ರೆ ನೀವು ಆಯಾಯ ಜಾನಪದೀಯವನ್ನು ತೆಗೆದುಕೊಂಡು ಈ ಮುಮ್ಮೇಳವನ್ನು ಅಂದ್ರೆ ಈ ತಾಳಮದ್ದಲೆ ಅರ್ಥಗಾರಿಕೆಯನ್ನು ಬೆಳೆಸಿಕೊಂಡು ಹೋಗಬಹುದಲ್ವಾ? ಹೇಗೆ ನಿಮ್ಮ ಅಭಿಪ್ರಾಯ ಹೇಗೆ? ಈಗ ದೊಡ್ಡ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಬೇರೆ ಕಡೆಯಲ್ಲಿ ಇದ್ದವರಿಗೆ ತಾಳಮದ್ದಲೆ ಮುಟ್ಟಬೇಕು ಅಂತ ಆದರೆ ತಾಳಮದ್ದಲೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಅಥವಾ ಕೆಲವೊಂದು ಪರಿಷ್ಕಾರಗಳನ್ನು ಮಾಡಬೇಕು. ಯಾವೆಲ್ಲ ಪರಿಷ್ಕಾರಗಳು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸಮಯ ನೀತಿ. ನಾವು ಇಲ್ಲಿ ಎಷ್ಟು ಆಳವಾಗಿ ಹೋಗ್ತೇವೆ ಅಷ್ಟು ಆಳವಾಗಿ ಅಲ್ಲಿ ಮಾಡಿದರೆ ಅವರಿಗದು ಆಗ್ಲಿಕ್ಕಿಲ್ಲ. ಇದಕ್ಕೆ ನಿಮಗೆ ಒಂದು ಉದಾಹರಣೆ ಹೇಳುವುದಾದರೆ ಸಂಗೀತ ಕ್ಷೇತ್ರವನ್ನು ತಗೊಳ್ಳಿ. ಶಾಸ್ತ್ರೀಯ ಸಂಗೀತದಲ್ಲಿ ಕೆಲವೊಮ್ಮೆ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆವರೆಗೂ ಆಲಾಪನೆ ಮಾಡುತ್ತಾರೆ. ಹೀಗೆ ಆಲಾಪನೆ ಮಾಡಿದಾಗ ಯಾರಿಗೆ ಸಂಗೀತದ ಜ್ಞಾನ ಚೆನ್ನಾಗಿ ಇದೆಯೋ ಅವರದನ್ನು ಅನುಭವಿಸ್ತಾರೆ, ಬಹಳ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಕೇವಲ ಕೀರ್ತನೆಗಳನ್ನು ಹೇಳಿ, ಭಾವಗೀತೆಗಳನ್ನು ಹೇಳಿ ಮುಗಿಸಿದರೆ ಅವರಿಗೆ ಏನೂ ಸಮಾಧಾನ ಆಗುವುದಿಲ್ಲ. ಹೌದು. ಅದೇ ನೀವು ಸಂಗೀತ ಜ್ಞಾನ ಇಲ್ಲದವರಲ್ಲಿಗೆ ಹೋದರೆ ಈ ಆಲಾಪನೆಯನ್ನು ಕೇಳಿದರೆ ನಿಜದೂ ಓದಿ. ಅದಕ್ಕೆ ಏನಾಗಬೇಕು ಅಂತ ಹೇಳಿದ್ರೆ ಅವರಿಗೆ ಹೌದು, ಅದಕ್ಕಾಗಿ ಆಲಾಪನೆಯನ್ನು ಕಡಿಮೆ ಮಾಡಿ ಆದಷ್ಟು ಸಣ್ಣದಾಗಿ ಚೊಕ್ಕದಾಗಿ ಅವರಿಗೆ ಮುಟ್ಟುವ ಹಾಗೆ ಮಾಡಬೇಕು. ತಾಳಮದ್ದಲೆಯಲ್ಲೂ ಹಾಗೆ ಮಾಡಬೇಕು. ಅಲ್ಲಿಗೆಲ್ಲ ಹೋಗುವಾಗ ನಮ್ಮ ಬೆಳಗಿನವರೆಗಿನ ತಾಳಮದ್ದಲೆಲ್ಲ 3 ಗಂಟೆಯದ್ದು ಬೇಡ,
ಅವರಿಗೆ ಒಂದು 2 ಗಂಟೆಯಲ್ಲಿ ಬಹಳ ರಸವತ್ತಾಗಿ ಅವರಿಗೆ ಮುಟ್ಟುವ ಹಾಗೆ ಇದನ್ನು ಮಾಡುವಂತಹ ವ್ಯವಸ್ಥೆ ಬೇಕು. ಅಷ್ಟಲ್ಲದೆ ನಮ್ಮ ಬಗ್ಗೆ ಮಟ್ಟಿಗೆ ಹೇಳುವುದಾದರೂ ಕೂಡ ಹಾಗೆ ನಮ್ಮಲ್ಲಿ ತಾಳಮದ್ದಳೆಗಳನ್ನು ನಡೆಸಿಕೊಡುವಾಗ ಸ್ವಲ್ಪ ಟೀಮ್ ವರ್ಕ್ ಮಾಡಿ ಅದನ್ನು ಚಂದ ಮಾಡುವುದು ಹೇಗೆ, ಎಷ್ಟು ಪದಗಳನ್ನು ಇಟ್ಟುಕೊಳ್ಬೇಕು, ಎಷ್ಟು ಸಮಯ ಇತ್ಯಾದಿಗಳನ್ನೆಲ್ಲ ಮೊದಲೇ ಆಲೋಚನೆ ಮಾಡಿ ಅದನ್ನು ಪ್ರೆಸೆಂಟ್ ಮಾಡುವಂತಹ ವಿಷಯ ಬಹಳ ಒಳ್ಳೆಯದು ತಾಳಮದ್ದಳೆ ಬೆಳವಣಿಗೆ. ತಾಳಮದ್ದಳೆಗಳಿಗೆ ಬರೀ ಬಯಲಾಟ ನೋಡುವವರನ್ನು ಆಕರ್ಷಿಸುವ ಬಗೆ ಹೇಗೆ? ಅಂದರೆ ಕೇವಲ ಆಟ ಮಾತ್ರ ಅವರು ನೋಡುವುದು, ಅಂಥವರನ್ನು ಕೂಡ ನಾವು ತಾಳಮದ್ದಳೆಗೆ ಬರುವ ಹಾಗೆ ಅವರನ್ನು ಆಕರ್ಷಿಸುವಂಥ ನಾವು ಯಾವೆಲ್ಲ ಇದು ಏನು ಹೆಜ್ಜೆಗಳನ್ನು ತೆಗೆದುಕೊಳ್ಬಹುದು? ಪ್ರಾಥಮಿಕ ಹಂತದವರು ಆಟವನ್ನು ನೋಡುವವರು, ಯಾಕಂದ್ರೆ ಅವರಿಗೆ ದೃಶ್ಯ, ಯಾಕಂದ್ರೆ ದೃಶ್ಯದಲ್ಲಿ ಅವರಿಗೆ ಕಾಣುತ್ತದೆ. ಕುಂಭಕರ್ಣ ಅಂತ ಹೇಳಿದ್ರೆ ಕುಂಭಕರ್ಣ ಕಾಣುತ್ತದೆ, ರಾವಣ ಕಾಣುತ್ತದೆ, ಶ್ರೀವೇಷ ಹನುಮಂತ ಎಲ್ಲ ಕಾಣುತ್ತದೆ. ಅವರು ಸ್ವಲ್ಪ ಪ್ರೌಢಿಮೆ ಬೆಳೆಸಿಕೊಳ್ಳದೇ ಇದ್ದರೆ ತಾಳಮದ್ದಳೆ ಅವರಿಗೆ ಹೋಗುವುದಿಲ್ಲ. ಆಗ ಶಾಲೆಗಳಲ್ಲಿಯೋ ಮದುವೆಗಳಲ್ಲಿ ಅಲ್ಲಿ ಇಲ್ಲಿ ತಾಳಮದ್ದಳೆಯನ್ನು ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಮಾಡಬೇಕು ಮತ್ತು ಅವರಿಗೆ ರುಚಿಸುವಂತಹ ಸಣ್ಣ ಸಣ್ಣ ಕಥಾಭಾಗಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವುದಕ್ಕೆ ನಾವು ಆಲೋಚನೆ ಮಾಡಬೇಕು. ಕೇವಲ ಅದನ್ನು ಯೋಚನೆ ಮಾಡದೆ ಅಲ್ಲಿ ಹೋಗಿ ತಮಗೆ ಆಗ ಏನನ್ನಿಸ್ತದೋ ಅದನ್ನಷ್ಟನ್ನು ಹೇಳಿ ಬರುವುದು ಅಂತ ಮಾಡಬಾರದು. ಇದು ಜನಕ್ಕೆ ತಲುಪಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಕಲಾವಿದರು ಸ್ವಲ್ಪ ಈ ಕುರಿತು ಹೊಣೆಯನ್ನು ಹೊರಬೇಕು. ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ಅಂದರೆ ಬಯಲಾಟ ಮತ್ತು ತಾಳಮದ್ದಳೆ ಎರಡನ್ನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ, ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದ? ಅದನ್ನು ಹೇಳಬಹುದು. ಈಗ ಸ್ವಲ್ಪ ಏನಾಗಿದೆ ಅಂತ ಹೇಳಿದರೆ ಆಧುನಿಕ ಮಾಧ್ಯಮಗಳ ಭರಾಟೆಯಿಂದ, ಅಂದರೆ ಟಿವಿಯಲ್ಲಿ ಧಾರಾವಾಹಿಗಳು ಬರ್ತಾ ಇರ್ತದೆ, ಬೇರೆ ಬೇರೆ ರೀತಿಯದೆಲ್ಲ ಅದು ಇದು ಎಲ್ಲ ನಡೆಯುತ್ತಾ ಉಂಟು ಸುತ್ತಮುತ್ತಲಿನ ಪ್ರಪಂಚ. ಅದು ಯಾವುದು ಬೇಕಾಗಿಲ್ಲ, ಮೊಬೈಲ್ನಲ್ಲಿ ಫೇಸ್ಬುಕ್ ಮತ್ತೆ ವಾಟ್ಸಪ್ ಎರಡು ಸಾಕು. ಎಷ್ಟು ಹೊತ್ತಿಗೂ ಅದನ್ನೇ ನೋಡ್ತಾ ಇರ್ತಾರೆ. ಹೀಗಿರುವಾಗ ಯಕ್ಷಗಾನ ಅಂತ ಹೇಳುವುದು ಸ್ವಲ್ಪ ಹಿನ್ನಡೆಯನ್ನು ಕಾಣುವುದರಲ್ಲಿ ಆಶ್ಚರ್ಯ ಇಲ್ಲ. ಹೌದು ಹೌದು. ಆಗ ಹಿನ್ನಡೆಯನ್ನು ಕಾಣುತ್ತಾ ಇದ್ದಾಗೆ ಕಲಾವಿದರು ಕೂಡ ಹಾಗೆ ಅದರಲ್ಲಿ ಬರುವಂತಹದ್ದು ಸ್ವಲ್ಪ ಕಡಿಮೆ ಆಗ್ತದೆ. ಆದರೆ ಏನು ಮಾಡಬೇಕು ಅಂತ ಹೇಳಿದರೆ ಈ ಯಕ್ಷಗಾನವನ್ನು ಕಾಲಮಿತಿಗೆ ಒಳಪಡಿಸಿ ಯಕ್ಷಗಾನಕ್ಕೂ ಕೂಡ ಬಹಳ ಮೌಲ್ಯ ಉಂಟು ಅಂತ ಮಾಡಿಸಿ ತೋರಿಸುವಾಗ ಹೊಸ ಹೊಸ ಕಲಾವಿದರು ಬಂದಾಗ ಒಬ್ಬೊಬ್ಬರು ಬರ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಅದನ್ನು ಆ ರೀತಿಯಲ್ಲಿ ಅದಕ್ಕೆ ಮೌಲ್ಯವನ್ನು ನಾವು ಕೊಟ್ಟಾಗ ಬಂದಿತ್ತು. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು? ಅದು ಅಂದರೆ ಪ್ರೇಕ್ಷಕರದ್ದ ಅಥವಾ ಮೇಳದ ಯಜಮಾನರುಗಳದ್ದ, ಕಲಾವಿದರುಗಳದ್ದ ಅಥವಾ ಸಂಘಟಕರದ್ದ, ಯಾರ್ದು ಹೊಣೆ? ನಿಜವಾಗಿ ಹೇಳುವುದಾದ್ರೆ ನಮ್ಮದು ಅಂತ ಒಟ್ಟಿಗೆ ಹೇಳಬೇಕು ಒಂದೇ ವಾಕ್ಯದಲ್ಲಿ. ಅಂದರೆ ಎಲ್ಲರೂ ಸೇರಬೇಕು. ಯಕ್ಷಗಾನದ ಮೇಲೆ ಪ್ರೀತಿ ಯಾರಿಗೆಲ್ಲ ಉಂಟೋ ಅವ ಯಕ್ಷಗಾನ ಕಲಾವಿದನಾಗೋದು ಬೇಡ, ಪ್ರೇಕ್ಷಕನಲ್ಲ. ಪ್ರೇಕ್ಷಕ, ಕಲಾವಿದ, ಸಂಘಟಕ, ಪ್ರಾಯೋಜಕ ಎಲ್ಲರೂ ಒಟ್ಟು ಸೇರಿ ಯಕ್ಷಗಾನ ಉಳಿಸಬೇಕು ಅಂತ ಆಲೋಚನೆ ಮಾಡಬೇಕು. ಅದಕ್ಕೆ ಸಾಂಘಿಕ ಪ್ರಯತ್ನ ಏನು ಮಾಡಬಹುದು ಅಂತ ಆಲೋಚನೆ ಮಾಡಬೇಕು. ನಿಮಗೊಂದು ಹೇಳ್ತೇನೆ, ನಾನೀಗ ಕಟೀಲು ಮೇಳದಲ್ಲಿ ಬೆಳಗೊರೆಗೆ ಆಟ ಆಗ್ತದೆ. ಹಾಗೆ ಬೆಳಗೊರೆಗೆ ಆಟ ಆದರೆ ನೋಡ್ಲಿಕ್ಕೆ 25 ಜನ ಪ್ರೇಕ್ಷಕರು ಇಲ್ಲ ಅಂತ ಆದರೆ ಹಾಗೆ ಚಿಂತನೆ ಮಾಡಬೇಕಾದದ್ದು ಏನು ಅಂತ ಹೆಚ್ಚು ಜನ ಬರುವ ಹಾಗೆ ಇದನ್ನು ಮಾಡುವುದು ಹೇಗೆ? ಅದೇ ನನ್ನ ಪ್ರಶ್ನೆ. ಈಗ ಎಲ್ಲರೂ ಹೇಳುದೇನು, 25 ಜನ ಇರುವುದು, ಅದರಿಂದಾಗಿ ಕಾಲಮಿತಿಗೆ ಒಳಪಡಿಸೋಣ. ಆದರೆ ಇಲ್ಲಿ ನನ್ನದೊಂದು ಬಹಳ ನೇರವಾದ ಪ್ರಶ್ನೆ ಏನು ಅಂತಂದ್ರೆ, ಕಾಲಮಿತಿಯದ್ದೇ ನಾನು ಬಹಳಷ್ಟು ಪ್ರದರ್ಶನ ನೋಡಿದ್ದೇನೆ, ಅಲ್ಲಿ ಕೂಡ ಆಗುದು ಜನ 25. ಇಡೀ ರಾತ್ರಿಯಾಗಿ 25 ಅಂತ ಹೇಳ್ತಾರಲ್ಲ, ಕಾಲಮಿತಿಯಲ್ಲಿ ಕೂಡ ಆಗುದು ಜನ 25. ಅಂದ್ರೆ ಕೊನೆಯವರೆಗೆ ಇರುವವರು ಅಷ್ಟೇ. ಮತ್ತೆ ಅರ್ಧ ಗಂಟೆ 1 ಗಂಟೆ ಅವರವರ ಅನುಕೂಲಕ್ಕೆ ನೋಡಿ ಹೋಗ್ತಾರೆ. ಹಾಗಿರುವಾಗ ನೀವು ಹೇಳಿದಾಗೆ ಜನರನ್ನು ಹೆಚ್ಚು ಬರುವ ಹಾಗೆ ಮಾಡುವುದನ್ನು ನಾವು ಮಾಡಬೇಕೇ ಹೊರತು ಅದು ಇಡೀ ರಾತ್ರಿ ಇದ್ದದ್ದನ್ನು ಕಾಲಮಿತಿ ಮಾಡುವುದು ಅಥವಾ ಕಾಲಮಿತಿ ಇದ್ದದ್ದನ್ನು ಅದನ್ನು ಇನ್ನೇನು ಮಾಡುವುದು ಅಲ್ಲ. ಅದಕ್ಕೆ ಆಲೋಚನೆ ಮಾಡಬೇಕಾದ್ದು ಹೇಗೆ ಅಂದರೆ, ಯಕ್ಷಗಾನವನ್ನು ಕಾಲಮಿತಿಗೆ ಒಳಪಡಿಸಿದರೆ ಹೆಚ್ಚು ಜನಕ್ಕೆ ಮುಟ್ಟುತ್ತದೋ, ಅನುಕೂಲ ಆಗುತ್ತದೋ? ಅಲ್ಲ, ಯಕ್ಷಗಾನಕ್ಕೆ ಕಲಾವಿದರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕಾ? ಯಾವ ರೀತಿ ಮಾಡಿ ಹೆಚ್ಚು ಪ್ರಚಾರ ಆಗಬೇಕಾ? ಜನರಿಗೆ ಯಾವ ರೀತಿ ಅದನ್ನು ಕೊಟ್ಟರೆ ಜನ ಸ್ವೀಕರಿಸ್ತಾರೆ? ಇದನ್ನೆಲ್ಲ ಎಲ್ಲರೂ ಕೂತು ಆಲೋಚನೆ ಮಾಡಿ ಜನರನ್ನು ಹೆಚ್ಚು ತಲುಪುವ ಹಾಗೆ ಏನಾದರೂ ವ್ಯವಸ್ಥೆ ಮಾಡಬೇಕೇ ಹೊರತು ಸುಮ್ಮನೆ ದೂರಿಕೊಂಡು ಕೂತು ಪ್ರಯೋಜನ ಇಲ್ಲ. ಈಗ ಜನ ಬರುವುದಿಲ್ಲ, ಈಗ ಹಾಗಾಗ್ತದೆ, ಹೀಗಾಗ್ತದೆ ಅಂತಲ್ಲ. ಯಾಕೆ ಬರುವುದಿಲ್ಲ ಎನ್ನುವುದರ ಕುರಿತು ಚಿಂತನೆ ಮಾಡಬೇಕು ಮತ್ತು ಬರುವ ಹಾಗೆ ಮಾಡುವುದು ಹೇಗೆ, ಇದು ನಮಗೆ ಮುಖ್ಯವಾಗಿ ಬೇಕಾದದ್ದು. ನಿಮ್ಮ ಈ ಒಂದು ಯಕ್ಷಗಾನದ ಒಂದು ಜೀವನದಲ್ಲಿ ನಿಮಗೆ ಅತ್ಯಂತ ಏನು ನೆನಪಿನಲ್ಲಿರುವಂಥದ್ದು, ನಿಮಗೆ ಇದು ನಾನು ಒಂದು ಸಾಧನೆ ಅಂತ ಅನ್ನಿಸಿದಂಥದ್ದು ಅಂತ ಕ್ಷಣಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನನಗೆ
ಸಾಧನೆ ಹಾಗೆ ಅಂತಹ ಒಂದು ನೆನಪು ಅಂತ ಬರುವುದಿಲ್ಲ. ಬಹಳ ಯೋಚನೆ ಮಾಡಿದ್ರೆ ಬಂದಿತ್ತು ನನಗೆ ಪಕ್ಕನೆ ಈಗ ಅಂತಹ ನೆನಪುಗಳೇನು ಕಾಣುವುದು. ಅಂದ್ರೆ ವಿಶೇಷವಾದಂತಹ ಇಂಥ ಕಲಾವಿದರುಗಳ ಜೊತೆ ಅಥವಾ ಇಂಥ ಹಿಮ್ಮೇಳದವರ ಜೊತೆ ಹಾಗೆ ನೀವು ಹೇಳುವುದಾದ್ರೆ ನಾನು ಅಳಕೆ ರಾಮಯ್ಯಗಳ ಜೊತೆಯಲ್ಲಿ ತಿರುಗಾಟ ಮಾಡಿದ್ದೇನೆ, ಕೋಡಿಯೂರು ರಾಮಚಂದ್ರ ಜೊತೆ ತಿರುಗಾಟ ಮಾಡಿದ್ದೇನೆ, ಬಲಿಪ ಭಾಗವತರೊಟ್ಟಿಗೆ 2 ವರ್ಷದ ತಿರುಗಾಟ ನನ್ನದು. ಆ ಕಾಲದಲ್ಲಿ ನಾನು ಅವರಲ್ಲಿ ಎಷ್ಟೋ ಹಳೆಯ ರಾಗಗಳು, ತಾಳಗಳು, ಛಂದಸ್ಸಿನ ನಡೆಗಳು ಹೀಗಿರುವುದನ್ನೆಲ್ಲ ಎಷ್ಟೋ ಸಲ ಮಾತಾಡಿಕೊಂಡದ್ದುಂಟು. ನೆಟ್ಟೆ ನರಸಿಂಹಭಟ್ರ ಜೊತೆಯಲ್ಲಿ ತಿರುಗಾಟ ಮಾಡಿದ್ದೇನೆ. ಅವರು ನನಗೆ ಎಷ್ಟೋ ಸಂಗತಿಗಳನ್ನು ಮದ್ದಳೆಯ ವಿಷಯದಲ್ಲಿ, ಚೆಂಡೆಯ ವಿಷಯದಲ್ಲಿ ಹೇಳ್ತಾ ಇದ್ರು. ಆಮೇಲೆ ಅವರು ಪೀಠಿಗೆ ಮಾಡಿದ ಮೇಲೆ ಬಾಲಿಸ ಮೇಲೆ ಕೇಳ್ತಿದ್ರು, ವೆಂಕಟರಾಮ ಕೇಳಿದೆಯನ್ನ ಪೀಠಿಗೆ ಅಂತ ಕೇಳ್ತಿದ್ರು. ಈ ರೀತಿಯಲ್ಲಿ ಇತ್ತು. ಬಣ್ಣದ ಬಾಲಿಗರೊಟ್ಟಿಗೆ ತಿರುಗಾಟ ಮಾಡಿದ್ದೇನೆ. ಬಣ್ಣದ ಬಾಲಿಗ ಮುಖಕ್ಕೆ ಬಣ್ಣ ಬರೆದ ಮೇಲೆ ನನ್ನ ಹತ್ರ ಕೇಳ್ತಿತ್ತು, ಇಂದು ಎಂಚ ತೋಜುಂಡೇರೆ ಅಂತ ಕೇಳ್ತಿದ್ರು. ಈ ರೀತಿಯಲ್ಲಿ ಅಂದರೆ ನಾನು ಬಹಳ ಗಮನಗಿಟ್ಟುಕೊಂಡು ನೋಡ್ತೇನೆ ಮತ್ತು ಅದರ ಬಗ್ಗೆ ನನಗೆ ಕಾಳಜಿ ಉಂಟು ಅಂತ. ಹಾಗೆ ಅವರು ಮಹಿಷಾಸುರನದು ಇದೊಂಚೂರು ಬೇತೆ ಬರುತ್ತೆ ಎಂಚ ತೋಜುಂಡೇರೆ ಅಂತ. ಆಗ ನಾನು ಹೇಳೋದುಂಟು ಇತ್ತು ಅದಕ್ಕೆ, ಇದು ಅಷ್ಟು ಇಲ್ಲ, ನಿನ್ನೆದು ಒಳ್ಳೇದು ಕಾಣುವುದು, ಅಲ್ಲಿ ಇದು ಚಂದ ಕಾಣ್ತದೆ ಅಂತ ಹೇಳುವುದಿತ್ತು. ಅವರು ಅದನ್ನು ಬದಲಾವಣೆ ಮಾಡಿಕೊಳ್ಳುವುದು ಇತ್ತು. ಕೇಂದ್ರಗಡಿ ದೊಡ್ಡಪ್ಪಗೌಡರು ಇದ್ರು ನನ್ನೊಟ್ಟಿಗೆ. ಹೀಗೆ ನನ್ನ ಜೊತೆ ತಿರುಗಾಟ ಮಾಡಿದಂತಹ ಕಲಾವಿದರು ತುಂಬಾ ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ನಾನು ತಿರುಗಾಟ ಮಾಡಿದ್ದೇನೆ. ಅಂದ್ರೆ ನೀವು ಇದು ಕಟೀಲು ಮೇಳದಲ್ಲಿ 3 ವರ್ಷ ತಿರುಗಾಟದ ಸಮಯದಲ್ಲಿ? ಹೌದು, ಆ ಸಮಯದಲ್ಲಿ ತುಂಬಾ ದೊಡ್ಡ ಕಲಾವಿದರು ನನಗೆ ಒಡನಾಟಕ್ಕೆ ಸಿಕ್ಕಿದ್ದಾರೆ. ಆಗ ನೀವು ಯಾವುದೆಲ್ಲ ವೇಷ ಮಾಡ್ತಾ ಇದ್ರಿ? ನಾನು ಕಟೀಲು ಮೇಳದಲ್ಲಿರುವಾಗ ದೇವಿ ಮಹಾತ್ಮೆಯಲ್ಲಿ ವಿಷ್ಣು ಮಾಡ್ತಿದ್ದೆ, ಆಮೇಲೆ ಜಾಬಾಲಿ ಮಾಡ್ತಾ ಇದ್ದೆ ಕಟೀಲು ಕ್ಷೇತ್ರ ಮಹಾತ್ಮೆಯಲ್ಲಿ, ಹಾಗೆ ರಾಮ ಮತ್ತೆ ಕೆಲವೊಂದು ಋಷಿಗಳು ಹೀಗಿರುವ ಪಾತ್ರಗಳನ್ನು ಇಷ್ಟನ್ನು ಮಾಡಿದ್ದೀನಿ. ಇದು ಇನ್ನು ಇಂದಿನಿಂದ ನಿಮ್ಮ ಅನಿಸಿಕೆಯಲ್ಲಿ ಇಂದಿನಿಂದ ಸುಮಾರು ಒಂದು 20 ವರ್ಷಗಳಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವ ಯಾವ ಮಾರ್ಪಾಡುಗಳನ್ನು ನೀವು ಕಂಡಿದ್ದೀರಿ? ಅಂದ್ರೆ ಅದು ಹಿಮ್ಮೇಳದಲ್ಲಿ ಇರ್ಬೋದು, ಅರ್ಥಗಾರಿಕೆಯಲ್ಲಿ ಇರ್ಬೋದು, ಆಹಾರ್ಯದಲ್ಲಿ ಆಗಿರ್ಬೋದು, ಮುಖವರ್ಣಿಕೆಯಲ್ಲಿ ಆಗಿರ್ಬೋದು. ನೀವು ಗಮನಿಸಿದ ಒಂದು 20 ವರ್ಷದಲ್ಲಿ ಆದಂತಹ ಗಮನೀಯವಾದಂತಹ ಬದಲಾವಣೆಗಳು ಏನು? ನಾನು ಮೇಳಕ್ಕೆ ಹೋಗುವ ಕಾಲದಲ್ಲಿ ಆಗ ಈಗಿನ ಹಾಗೆ ಸರಿಯಾದ ಕೇಂದ್ರಗಳು ಎಲ್ಲ ಇರಲಿಲ್ಲ. ಧರ್ಮಸ್ಥಳದಲ್ಲಿ ಇತ್ತು, ಇಲ್ಲ ಅಂತಲ್ಲ, ಆದರೆ ಇಷ್ಟು ಪ್ರಮಾಣದಲ್ಲಿ ಶಾಲೆಗಳಲ್ಲಿ ಹೇಳಿಕೊಡುವುದು, ಅಲ್ಲಿ ಇಲ್ಲಿ ಯಕ್ಷಗಾನ ನಾಟ್ಯ ತರಬೇತಿಗಳೆಲ್ಲ ನಡೆಯುತ್ತಿಲ್ಲ, ಅಲ್ಲೋ ಇಲ್ಲೋ ಒಂದೊಂದು ನಡೆಯುತ್ತಾ ಇತ್ತಷ್ಟೇ. ಆಗ ಕೆಲವರು ಹೇಳುತ್ತಿದ್ರು, ಆಟಕ್ಕೆ ಸ್ವಲ್ಪ ನಾಟ್ಯ ಇದ್ರೆ ಚಂದ ಕಾಣ್ತದೆ ಅಂತ. ನೀವು ಆಲೋಚನೆ ಮಾಡಿ, ಆಟಕ್ಕೆ ನಾಟ್ಯ ಅನಿವಾರ್ಯ ಅಲ್ಲ, ಆಟದಲ್ಲಿ ನಾಟ್ಯ ಇದ್ರೆ ಸ್ವಲ್ಪ ಚಂದ ಕಾಣ್ತದೆ ಅಂತ ಹೇಳುವುದಿತ್ತು. ಯಾರು? ಕಲಾವಿದರುಗಳೇ? ಕಲಾವಿದರು ಮತ್ತು ಹೊರಗಿನವರು ಸಹ. ಯಾಕಂದ್ರೆ ನಾಟ್ಯ ಅಂದ್ರೆ ಯಾವುದು? ಯಕ್ಷಗಾನ ನಾಟ್ಯ ಅಲ್ಲ, ಯಕ್ಷಗಾನ ನಾಟ್ಯ ಇದ್ರೆ ಚಂದ ಕಾಣ್ತದೆ ಅಂತ. ಹಾಗಾದ್ರೆ ಅರ್ಥ ಎಂತಂದ್ರೆ ಅಂದ್ರೆ ಇಲ್ಲದಿದ್ರು ಆಗ್ತದೆ ಅಂತ. ಯಾಕಂದ್ರೆ ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ತೆಕ್ಕಟ್ಟೆ ಆನಂದ ಮಾಸ್ಟ್ರು, ಕುಂಬಳೆ ಸುಂದರರಾಯರು ಹೀಗಿರುವುದು ತುಂಬಾ ಕಲಾವಿದರು, ಸಣ್ಣ ಕಲಾವಿದರು ನಾಟ್ಯ ಬಾರದವರು ಇದ್ರು, ತುಂಬಾ ಜನ ಇದ್ರು ನಾಟ್ಯ ಬಾರದವರು. ಕೇವಲ ಹಾವಭಾವ ನಾಟ್ಯದ ಹಾಗೆ ಒಂದು ಏನು ನಾಟ್ಯ ಅಲ್ಲ, ನಾಟ್ಯದ ಹಾಗೆ ಭಂಗಿ, ಕಾಲಿಡುವ ಕ್ರಮ, ನಿಂತುಕೊಳ್ಳುವ ಕ್ರಮದಲ್ಲಿ ಹಾಗೆ ಮಾಡಿ ಎಷ್ಟೋ ಜನಕ್ಕೆ ನಾಟ್ಯ ಇಲ್ಲ ಅಂತ ಗೊತ್ತೇ ಆಗ್ತಿರಲಿಲ್ಲ. ಹಾಗಿರುವವರು ಇದ್ರು. ಆದರೆ ಮತ್ತೆ ಮತ್ತೆ ನಾಟ್ಯ ಅನಿವಾರ್ಯವಾಯಿತು ಮಾತ್ರ ಅಲ್ಲ, ಬಡಗುತ್ತಿಟ್ಟು ಇಲ್ಲಿಗೆ ಕಾಲಿಟ್ಟ ಮೇಲೆ ಪ್ರತಿಯೊಬ್ಬರು ನಾಟ್ಯ ಅಭಿನಯ ಇದರಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕೆ ತೊಡಗಿದರು. ಹಾಗೆ ಖಂಡಿತವಾಗಿಯೂ ಮೊದಲಿದ್ದ ಕಲಾವಿದರಿಗಿಂತ ಈಗಿರುವ ಕಲಾವಿದರು ತುಂಬಾ ನಾಟ್ಯದಲ್ಲಿ ಬೆಳೆದಿದ್ದಾರೆ. ಹಾಗಂದ್ರೆ ಹಳೆಯ ಕಲಾವಿದರು ಒಳ್ಳೆ ಕಲಾವಿದರು ಅಲ್ಲ ಅಂತ ಅರ್ಥ ಅಲ್ಲ, ಆದ್ರೆ ನಾಟ್ಯದ ಕಡೆಗೆ ಹೆಚ್ಚಿನ ಗಮನ ಬಂದಿದೆ. ಆದ್ರೆ ಈಗ ಬೆರಕೆ ಜಾಸ್ತಿ ಆಗಿದೆಯಲ್ಲ, ಅದು ಆಗಿದೆ. ಈ ಬೆಳವಣಿಗೆಯಲ್ಲಿ ಎಷ್ಟೋ ಸಲ ಹಾಗಾಗ್ತದೆ. ಯಾಕಂದ್ರೆ ಬೆಳೆಸುವ ಹುಚ್ಚಿನಲ್ಲಿ ಅಲ್ಲಿಂದ ಇಲ್ಲಿಂದ ಎಲ್ಲ ತಂದು ಬೆಳೆಸುವುದು. ಆ ಬೆರೆಸಬೇಕಾದ್ರೂ ಪ್ರತಿಭೆ ಬೇಕು, ಆದ್ರೆ ಬೆರೆಸುವ ನೀವು ಸ್ವಲ್ಪ ಎಚ್ಚರ ಬೇಕು. ನನ್ನದು ಬೆರಕೆ ಆಗದ ಹಾಗೆ ಕೊಡುವುದು ಹೇಗೆ ಅಂತ. ಅದಕ್ಕೆ ನಾನು ಹೇಳೋದು ಈ ವಿಮರ್ಶೆಗಳು ಬೇಕು ಅಂತ. ನೀವೀಗ ಭಾಗವತರನ್ನು ನೋಡಿ, ಚೆಂಡೆ ಮದ್ದಳೆಯನ್ನು ನೋಡಿದರೆ ಭಾಗವತರಿಗೆ ಈಗ ಮೊದಲಿದ್ದ ಭಾಗವತರಿಗಿಂತ ಎಷ್ಟೋ ಹೆಚ್ಚು ರಾಗಜ್ಞಾನ ಉಂಟು. ಆದ್ರೆ ಅದು ರಾಗವೇ ರೋಗ ಆಗಿ ಬಿಟ್ಟಿದೆ. ಅದು ಕೆಲವು ಸಲ ಇದನ್ನು ಯಕ್ಷಗಾನ ರೂಪದಲ್ಲಿ ಕೊಡ್ಲಿಕ್ಕೆ ತೊಡಕುಂಟಾದಾಗ ಅದು ಹಾಗಾಗ್ತದೆ, ಆಗುವುದು ಸಹಜವೇ. ಮೊದಲೇಗಾರರನ್ನು ನೋಡಿ, ಮೃದಂಗಗಳ ನಡೆಗಳು, ಹೊಸ ಹೊಸ ಇದು ತಬಲೆಯ ಬೋರುಗಳು ಇದೆಲ್ಲ ಬಂದಾಗ ಇದನ್ನು ಬೆರೆಸ್ತಾರೆ. ಬೆರೆಸುವ ಹಾಗೆ ಇದನ್ನು ಎಷ್ಟು ಬೆರೆಸಬೇಕು, ಹೇಗೆ ಬೆರೆಸಬೇಕು ಎನ್ನುವ ಹದವಣಿತು ಬೆರೆಸುವ ವಿಧಾನ ನೋಡಿ. ಇದರಲ್ಲಿ ತಪ್ಪಿದಾಗ ಸ್ವಲ್ಪ ಕಲೆ ಹಾಗೆ ಅನ್ನಿಸುವುದು. ಅವರು
ಮತ್ತು ಈಗ ವಿಮರ್ಶೆ ಬಂದ ಕಾರಣ ನಾವು ಇದನ್ನು ಹೆಚ್ಚು ಯೋಚನೆ ಮಾಡುತ್ತೇವೆ. ಮೊದಲಿನ ಕಾಲದಲ್ಲಿ ಅಷ್ಟು ವಿಮರ್ಶೆ ಇಲ್ಲ, ಪತ್ರಿಕಾ ಮಾಧ್ಯಮ ಇಲ್ಲ, ಹಾಗಾಗಿ ಅವರು ಏನಾದರೂ ತಪ್ಪು ಮಾಡಿದರೂ ಕೂಡ ಅದನ್ನು ಅಷ್ಟು ಗಮನಿಸ್ತಾ ಇರಲಿಲ್ಲ. ಮತ್ತು ಮನೆಗೆ ಹೋಗುವಾಗ ಏನೋ ಅದು ಅಷ್ಟು ಒಳ್ಳೆಯದಾಗಲಿಲ್ಲ ಅಂತೇಳಿ ಹೋಗ್ತಿದ್ರು, ಇಷ್ಟು ಗಂಭೀರವಾಗಿ ಅದನ್ನು ಪರಿಗಣಿಸ್ತಿರಲಿಲ್ಲ. ಹಾಗೆ ಅದಾಗವು. ಈ ಯಕ್ಷಗಾನ ಕಲೆ ಅಲ್ಲದೆ ಬೇರೆ ಯಾವುದರಲ್ಲೆಲ್ಲ ನಿಮಗೆ ಆಸಕ್ತಿ ಉಂಟು? ಬೇರೆ ಯಾವೆಲ್ಲ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ರಿ ನಿಮ್ಮ ವೃತ್ತಿಯನ್ನು ಬಿಟ್ಟು? ಈ ಕಲೆ ಯಕ್ಷಗಾನ ಕಲೆಯನ್ನು ಬಿಟ್ಟು ಬೇರೆ ಯಾವೆಲ್ಲ ಕಲೆ, ಬೇರೆ ಯಾವೆಲ್ಲ? ನಾನು ಒಂದು ವಿಷಯ ಅಧ್ಯಾಪಕ. ಅಧ್ಯಾಪಕನಾಗಿ ನನ್ನ ಸ್ವಂತ ವಿದ್ಯಾಲಯವನ್ನು ನಡೆಸುವುದರಿಂದ ನಾನು ಇಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಪಾಠವನ್ನು ಮಾಡುತ್ತೇನೆ. ಹೌದು. ಆಗ ನನ್ನ ಕಲಿಯುವಿಕೆಯ ಗಣಿತ ಮತ್ತು ಸೈನ್ಸ್, ವಿಜ್ಞಾನ, ಮ್ಯಾಥಮೆಟಿಕ್ಸ್, ಇದು ಎರಡು ನನ್ನದು. ನನ್ನ ತಂದೆಯವರೇ ಕನ್ನಡ ಪಂಡಿತರಾಗಿದ್ದರಿಂದ ಎಳವಿಯಿಂದಲೇ ನನಗೆ ಕನ್ನಡದ ಆಸಕ್ತಿ ಬಂತು. ಆ ಕಾಲದಲ್ಲಿ ನಾನು ಕುಮಾರವ್ಯಾಸ, ಲಕ್ಷ್ಮೀಶ, ತೊರವೆ ರಾಮಾಯಣ ಇತ್ಯಾದಿಗಳನ್ನು ಓದುತ್ತಾ ಇದ್ದರಿಂದ ನನಗೆ ಕನ್ನಡದ ಬಗ್ಗೆ ಸರಾಗವಾಗಿ ವಿಶೇಷವಾದಂತಹ ಅಥಾರಿಟಿ ಇದೆ, ಬರಲಿಕ್ಕೆ ಸಾಧ್ಯ ಆಯಿತು ನನಗೆ. ಆಮೇಲೆ ಇದು ಎರಡಾದ ಮೇಲೆ ನಾನು ಕಟೀಲು ಮೇಳ ಬಿಟ್ಟ ಮೇಲೆ ಮತ್ತೆ ತುಳು ವೇಷಗಳನ್ನು ಕೂಡ ಮಾಡಬೇಕಾಗಿ ಬಂತು. ಆ ಕಾಲದಲ್ಲಿ ತುಳು ಮಾತಾಡುವಾಗ ಸಂತೆಯ ತುಳು ಮಾತಾಡಬಾರದು ಎನ್ನುವಂತಹ ಒಂದು ಕಾಳಜಿಯಿಂದ ತುಳುವನ್ನು ಅಭ್ಯಾಸ ಮಾಡಲಿಕ್ಕೆ ತೊಡಗಿದೆ. ಆಗ ನಾನು ಅಮೃತ ಸೋಮೇಶ್ವರರ ತುಳು ಕೃತಿಗಳು, ಕೆದಂಬಾಡಿ ಜತ್ತಪ್ಪರಿಗಳದ್ದು ಹೀಗೆಲ್ಲ ನೋಡಿದೆ. ತುಳು ಡಿಕ್ಷನರಿಯನ್ನು ಇಟ್ಟುಕೊಂಡೆ, ಅದರಲ್ಲಿ ಅಧ್ಯಯನ ಮಾಡಲಿಕ್ಕೆ ತೊಡಗಿದೆ. ಆಗ ಭಾಷಾ ಪಾಂಡಿತ್ಯ ಸ್ವಲ್ಪ ಇಲ್ಲದೆ ತುಳುವನ್ನು ಕೇವಲ ಸಂತೆಯ ತುಳು ಮಾಡಬಾರದು, ಗ್ರಾಂಥಿಕ ತುಳುವಾಗಿ ಇದನ್ನು ನಾವು ಮಾಡಬೇಕು ಎನ್ನುವ ಕಾಳಜಿ ವಹಿಸಿ ತುಳುವನ್ನು ಅಭ್ಯಾಸ ಮಾಡಲಿಕ್ಕೆ ತೊಡಗಿದೆ. ಆಮೇಲೆ ಇಲ್ಲಿ ನಮ್ಮ ವಿದ್ಯಾಲಯದಲ್ಲಿ ಪಾಠ ಮಾಡುವಾಗ ಇಂಗ್ಲೀಷಿಗೆ ಸ್ವಲ್ಪ ಹೆಚ್ಚು ಬೇಡಿಕೆ ಉಂಟು ಅಂತ ಕಂಡು ಬಂದದ್ದರಿಂದ ನಾನು ಇಂಗ್ಲೀಷನ್ನು ಅಭ್ಯಾಸ ಮಾಡಿ ಸ್ಪೋಕನ್ ಇಂಗ್ಲೀಷ್ ಎಲ್ಲ ಮಾಡಬೇಕು ಎನ್ನುವುದಕ್ಕೆ ತೊಡಗುವಾಗ ಇಂಗ್ಲೀಷಿನ ಬಗ್ಗೆ ಬಹಳ ಆಸಕ್ತಿ ಬಂದು ಇಂಗ್ಲೀಷಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಕರಣವನ್ನೆಲ್ಲ ಅಭ್ಯಾಸ ಮಾಡಿದೆ. ಮತ್ತು ಇಂಗ್ಲೀಷಿನಲ್ಲಿ ಸ್ವಲ್ಪ ಕೆಲಸ ಮಾಡಿದೆ ನಾನು. ಹಾಗೆ ಮಾಡುತ್ತಾ ಬಂದಾಗ ನನಗೆ ಅನ್ನಿಸಿತು, ಸಂಸ್ಕೃತ ಜ್ಞಾನ ಇಲ್ಲ ಅಂತಾದರೆ ನಮ್ಮ ಯಕ್ಷಗಾನಕ್ಕಾಗಲಿ ಕನ್ನಡಕ್ಕಾಗಲಿ ತೊಂದರೆ ಆಗ್ತದೆ ಅಂತ. ಹಾಗಾಗಿ ನನ್ನಷ್ಟಕ್ಕೆ ನಾನು ಸಂಸ್ಕೃತವನ್ನು ಅಭ್ಯಾಸ ಮಾಡಿದೆ. ಸಂಸ್ಕೃತದಲ್ಲಿ ಬಹಳಷ್ಟು ಪಾಂಡಿತ್ಯ ನನಗಿಲ್ಲದಿದ್ದರು, ಧಾರಾಳವಾಗಿ ನಾನು ಸಂಸ್ಕೃತದಲ್ಲೇ ಯಾರಾದರೂ ಮಾತಾಡಿದರೂ ಅರ್ಥ ಮಾಡಿಕೊಳ್ಳಬಲ್ಲೆ, ಏನೂ ತೊಂದರೆ ಇಲ್ಲ. ಹಾಗಾಗಿ ನಾನೀಗ ಸಂಸ್ಕೃತದಲ್ಲಿ ಮಾತಾಡಿದರೆ ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಸಂಸ್ಕೃತ ಪುಸ್ತಕಗಳನ್ನೆಲ್ಲ ಓದಿಕೊಂಡು ನಾನು ಅದನ್ನು ಅರ್ಥ ಮಾಡುತ್ತೇನೆ. ಆಮೇಲೆ ಭಾಷೆಯಲ್ಲಿ ಇಷ್ಟು ನಾನು ಕೆಲಸವನ್ನು ಮಾಡುತ್ತಾ ಇದ್ದ ಹಾಗೆ ನನಗೆ ಸ್ವಲ್ಪ ಬರೆಯುವ ಹವ್ಯಾಸವೂ ಇದೆ. ಅಂದರೆ ನಾನು ಲೇಖನಗಳನ್ನು ಬರೆದಿದ್ದೇನೆ, ಕೆಲವು ವ್ಯಕ್ತಿ ಚಿತ್ರಗಳನ್ನೆಲ್ಲ ಬರೆದಿದ್ದೇನೆ. ಈಗ ಮಧ್ಯಾಹ್ನ ಗಣಪತಿ ಭಟ್ರಾಗಿರುವ ಭಾಗವತರ ಕುರಿತು ಪತ್ರಿಕೆಗಳೆಲ್ಲ ಬರೆದದ್ದುಂಟು. ಹಾಗಿರುವ ತುಂಬ ವಿಷಯವನ್ನು ಕೆಲವು ಸ್ಮರಣ ಸಂಚಿಕೆಗಳಿಗೆ ಅದಕ್ಕೆ ಇದಕ್ಕೆಲ್ಲ ಲೇಖನವನ್ನು ಬರೆದದ್ದುಂಟು. ವಿಮರ್ಶಾತ್ಮಕವಾದ ಲೇಖನ, ವಿಶ್ಲೇಷಣಾತ್ಮಕವಾದ ಲೇಖನವನ್ನೆಲ್ಲ ಬರೆದಿದ್ದೇನೆ. ಹಾಗೆ ನಮ್ಮ ಪತ್ರಿಕೆಗಳವರು ಏನಾದರೂ ಕೇಳಿದರೆ ಅವರಿಗೆ ಲೇಖನವನ್ನು ನಾನು ಕೊಡ್ತೇನೆ. ನಾನೇ ಆಗಿ ಬರೆಯುವುದು ಕಡಿಮೆ, ಆದರೆ ಬೇರೆಯವರು ನನ್ನಲ್ಲಿ ಕೇಳಿದರೆ ಖಂಡಿತ ನಾನು ಲೇಖನವನ್ನು ತಪ್ಪದೆ ಕೊಡ್ತೇನೆ. ಹಾಗೆ ಒಮ್ಮೆ ಗಂಡೆಯವರು ಇಲ್ಲಿಗೆ ಬಂದಿರುವಾಗ ಪತ್ರಿಕೆಯವರು ಹೇಳಿದ್ರು, ಒಂದು ಸಂದರ್ಶನ ಮಾಡಿ ಅವರನ್ನು ಕೇಳಿಕೊಂಡ್ರು. ನಾನು ಅಲ್ಲಿಗೆ ಹೋದೆ, ಅವರ ಸಂದರ್ಶನವನ್ನು ಮಾಡಿದೆ. ಹಾಗೆ ಅವರ ಸಂದರ್ಶನ ಮಾಡಿ ಒಂದು 8-10 ವರ್ಷಗಳ ಬಳಿಕ ಹಿರಣ್ಯನವರು ಪುನಃ ಬಂದಾಗ ಅವರು ನನ್ನನ್ನು ಗುರುತಿಸಿ ನಮಸ್ಕಾರ ಅಂತ ಹೇಳಿದ್ರು. ಅವರ ಮಗನ ಮದುವೆ ಇನ್ವಿಟೇಷನ್ ನನಗೆ ಕಳಿಸಿಕೊಟ್ರು. ಹಾಗೆ ನನಗೆ ಬೇರೆ ಬೇರೆ ಜನರನ್ನು ಕಾಣುವುದಕ್ಕೆಲ್ಲ ಸಹಾಯಕ ಆಯಿತು. ಈ ಎಲ್ಲ ರೀತಿಯ ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದ ಸಹಕಾರ ಅದೆಲ್ಲ ಯಾವ ರೀತಿಯಲ್ಲಿ ಇದ್ದಂಥದ್ದು? ಕುಟುಂಬ ವರ್ಗದ ಸಹಕಾರ ಅಂತ ಹೇಳಿದರೆ, ಮದುವೆ ಆಗುವ ಮೊದಲು ನಾನು ಇಲ್ಲಿ ಒಂಟಿಯಾಗಿದ್ದೆ ಅಲ್ಲ. ಆಗ ಅಂಥದ್ದೇನಿಲ್ಲ. ನನ್ನ ತಂದೆಯವರಿಗಾಗಲಿ ತಾಯಿಗಾಗಲಿ ಅಥವಾ ಉಳಿದವರಿಗಾಗಲಿ ನಾನು ಹೀಗೆಲ್ಲ ಭಾಗವಹಿಸ್ತೇನೆ ಅಂದರೆ ಸಂತೋಷದ ಸಂಗತಿ. ಯಾಕಂದರೆ ನನ್ನ ತಂದೆಯವರು ಅರ್ಥಧಾರಿಗಳಾಗಿ ಭಾಗವಹಿಸಿದ್ದಾರೆ, ಅವರು ಕಾರ್ಯಕ್ರಮಗಳೆಲ್ಲ ಭಾಗವಹಿಸ್ತಾ ಇದ್ರು. ಹಾಗಾಗಿ ನಾನು ಭಾಗವಹಿಸುವುದು ಸಂತೋಷವೇ. ನಾನು ಮತ್ತೆ ಮದುವೆಯಾದದ್ದು ಯಕ್ಷಗಾನದ ಪ್ರಸಿದ್ಧ ಹಾಸ್ಯಗಾರ ಪೆರುಳಿ ನಾರಾಯಣ ಭಟ್ರ ಮಗಳನ್ನು. ಹೀಗೆ ಮದುವೆಯಾಗಿ ಬಂದ ಮೇಲೆ ನನಗೆ ಕಾರ್ಯಕ್ರಮ ಸಿಕ್ಕಿದರೆ ಅವರು ಸಂತೋಷ ಪಡ್ತಾ ಇದ್ರು. ನನ್ನ ಶ್ರೀಮತಿಯವರು ಅದರಲ್ಲಿ ಸಂತೋಷವನ್ನು ಪಡ್ತಾ ಇದ್ದರು. ಹಾಗೆ ನನ್ನ ಕಾರ್ಯಕ್ರಮಗಳಿಗೆಲ್ಲ ಬಂದು ಅದನ್ನು ನೋಡುವುದು, ಸಂತೋಷ ಪಡುವುದು, ಕೆಲವೊಮ್ಮೆ ಏನಾದರೂ ಇದ್ದರೆ ಸೂಚನೆಗಳನ್ನು ಕೊಡುವುದು, ಹೀಗಿರುವುದೆಲ್ಲ ನಡೆಯುತ್ತಾ ಇತ್ತು. ಹಾಗಾಗಿ ಇವತ್ತಿಗೂ ನನ್ನ ಮಕ್ಕಳಾಗಲಿ ನನ್ನ ಹೆಂಡತಿಯಾಗಲಿ ನನಗೆ ಈ ಮಟ್ಟಿಗೆ ಪೂರ್ಣ ಸಹಕಾರವನ್ನು ಕೊಡುತ್ತಾರೆ ಮತ್ತು
ನನಗೆ ಸಿಕ್ಕುವಂತಹ ಎಲ್ಲ ಯಶಸ್ಸಿನಲ್ಲಿ ಅವರು ಸಂತೋಷ ಪಟ್ಟುಕೊಳ್ತಾರೆ. ಆಮೇಲೆ ಇನ್ನೊಂದು ಕೊನೆಯ ಪ್ರಶ್ನೆ, ಇತ್ತೀಚೆಗೆ ನೀವು ತಾಳಮದ್ಲೆಯ ಕ್ಷೇತ್ರದಲ್ಲಿ ಆಗಲಿ ಅಷ್ಟಾಗಿ ಕಾಣಿಸಿಕೊಳ್ಳುತ್ತೆ ಇರುವುದಕ್ಕೆ ಕಾರಣವೇನು? ಅದಕ್ಕೇನಾದರೂ ಅಂದರೆ ಈಗ ನಾನು ಯಾಕೆ ಈ ಪ್ರಶ್ನೆಯನ್ನು ವಿಶೇಷವಾಗಿ ಕೇಳ್ತೇನೆ ಅಂತಂದರೆ, ಬಹಳ ಒಳ್ಳೆಯ ಅರ್ಥಗಾರಿಕೆ ಉಂಟು ನಿಮ್ಮದು, ಬಹಳ ಅದರಲ್ಲಿ ಒಂದು ವಿಚಾರಗಳುಂಟು, ಇನ್ಡೆಪ್ತ್ ಆಗಿ ನಮಗೆ ಒಂದು ಜ್ಞಾನ ಸಿಗುವಂಥದ್ದು ಉಂಟು. ಹಾಗಿದ್ರೂ ಕೂಡ ಯಾಕೆ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನಮಗೆ ಕಾಣಲಿಕ್ಕೆ ಆಗ್ತಾ ಇಲ್ಲ? ಅದಕ್ಕೆ ಮುಖ್ಯ ಕಾರಣ ಅಂದರೆ ಇತ್ತೀಚೆಗೆ ಅಂತಲ್ಲ, ಮೊದಲಿಂದಲೇ ಹಾಗೆ. ನಾನು ನನ್ನಷ್ಟಕ್ಕೆ ಇರ್ತೇನೆ ಹೊರತು ಯಾವುದೇ ಒಂದು ಗುಂಪಿಗೆ ಸೇರಲಿಲ್ಲ. ಸಾಮಾನ್ಯವಾಗಿ ತಾಳಮದ್ದಲೆ ಆಗಲಿ, ಸಂಗೀತ ಆಗಲಿ, ಬೇರೆ ಯಾವುದೇ ಕ್ಷೇತ್ರ ಆಗಲಿ, ಅವರು ಅವರದ್ದೇ ಆದ ಒಂದು ಗುಂಪನ್ನು ನಿರ್ಮಿಸಿಕೊಂಡಿರ್ತಾರೆ. ಆಗ ಆ ಗುಂಪಿನ ಕಲಾವಿದರು ಪರಸ್ಪರ ಹೇಳಿಕೊಳ್ತಾರೆ. ಈಗ ನೀವೊಂದು ಗಮನಿಸಿ, ಹೊಸ ಬೆಳವಣಿಗೆ ಏನು ಅಂತ ಹೇಳಿದರೆ, ತಾಳಮದ್ದಲೆ ಮಾಡಿಸುವುದಿದ್ದರೆ ನೀವು ಕಲಾವಿದರಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಹೌದು. ಬದಲಾಗಿ ಒಬ್ಬನ ಹತ್ರ ಹೇಳ್ತೀರಿ, ನೋಡಿ ನಮಗೊಂದು ನಾಡ್ದು ಅಷ್ಟಮಿಗೊಂದು ತಾಳಮದ್ದಲೆ ಆಗಬೇಕಲ್ಲ ಅಂತ. ತಕ್ಷಣದಲ್ಲಿ ಅವರು ಕೇಳ್ತಾರೆ, ನಿಮ್ಗೆ ಎಷ್ಟು ಹೊತ್ತಿರೋ ತಾಳಮದ್ದಲೆ, ಹೇಗಿರೋ ತಾಳಮದ್ದಲೆ ಆಗಬೇಕು ಅಂತ. ಹಾಗೆ ಹೇಳಿದಾಗ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಅವರ ಗುಂಪಿನ ಜನರನ್ನು ಕರೆಸ್ತಾನೆ. ಹೀಗೆ ತಾಳಮದ್ದಲೆಗಳು ನಡೆಯುತ್ತದೆ, ಆಟವು ಹಾಗೆ ನಡೆಯುತ್ತದೆ. ಆಗ ಮೇಳದಲ್ಲಿದ್ದ ಕಲಾವಿದರಾದರೆ ಅವರ ಬಳಗದವರನ್ನು ಹೇಳ್ತಾರೆ, ಮತ್ತೆ ತಾಳಮದ್ದಲೆಗಳಿಗೆ ಅವರು ಪರಸ್ಪರ ಸಹಕಾರ. ಹೌದು, ಅದು ಈ ರೀತಿಯ ಬೆಳವಣಿಗೆ ಸಮಗ್ರವಾದಂತಹ ಯಕ್ಷಗಾನದ ಅಥವಾ ತಾಳಮದ್ದಲೆಯ ಬೆಳವಣಿಗೆಗೆ ತೊಡಕಲ್ವಾ? ಒಂದು ರೀತಿಯಿಂದ ಹೌದು. ಯಾಕಂದ್ರೆ ಯಾರು ಅಂದ್ರೆ ಸಂಖ್ಯೆಯ ದೃಷ್ಟಿಯಿಂದ ನೀವು ಅತ್ಯಂತ ಹೆಚ್ಚು ತಾಳಮದ್ದಲೆ ಯಕ್ಷಗಾನ ಮಾಡಿದೆ ಅಂತ ಹೇಳ್ಬೋದೇ ಹೊರತು ಉತ್ತಮ ಗುಣಮಟ್ಟ ಅಲ್ಲಿ ಕುಸಿತ ಬರುವುದಿಲ್ವೇ? ಬರುತ್ತದೆ. ಆದರೆ ನಿಮಗೆ ಇದರಿಂದ ಒಂದೇ ಒಂದು ಒಳ್ಳೆಯದು ಯಾರಿಗೆ ಅಂತ ಹೇಳಿದ್ರೆ ಪ್ರಾಯೋಜಕರಿಗೆ. ಈಗ ನಿಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಇದ್ದರೆ ನೀವು ಎಲ್ಲ ಕಲಾವಿದರನ್ನು ಹುಡುಕುವ ಕೆಲಸವೇ ಇಲ್ಲ. ಒಬ್ಬ ಕಲಾವಿದರನ್ನೇ ಹೇಳುವುದು, ಇಂತಹ ಕಲಾವಿದರಲ್ಲಿ ನನಗೊಂದು ನಾಡದಿಗೆ ಇಂಥ ತಾಳಮದ್ದಲೆ ಆಗಬೇಕು ಅಂತ. ಅಷ್ಟು ನೀವು ಹೇಳಿದರೆ ಮುಗಿಯಿತು. ಮತ್ತೆ ಹಣ ಕೊಡೋದು ಮಾತ್ರ ನಿಮ್ಮ ಕೆಲಸ. ಮತ್ತೆ ಯಾವ ತಾಳಮದ್ದಲೆ ಆಗಬೇಕು, ಏನಾಗಬೇಕು, ನಿಮ್ಮ ಹತ್ರ ಅವನು ಫೋನ್ನಲ್ಲಿ ಕೇಳಿರ್ತಾನೆ. ಆ ಹೊತ್ತಿಗೆ ಬಂತು, ನಿಮಗೆ ಏನು ಜವಾಬ್ದಾರಿ ಇಲ್ಲ, ನೀವು ದುಡ್ಡು ಕೊಟ್ಟು ಬಿಟ್ಟರೆ ಮುಗಿಯಿತು. ಹಾಗಾಗಿ ಹೆಚ್ಚಿನವರು ಏನು ಮಾಡ್ತಾರೆ, ಹೀಗೆ ಮಾಡ್ತಾರೆ. ಅಪರೂಪಕ್ಕೊಬ್ಬೊಬ್ಬರು ಬೇರೆ ಬೇರೆ ಕಲಾವಿದರಿಗೆ ಹೇಳುವುದುಂಟು, ಅಥವಾ ಈ ಸಂಘಟಕರಲ್ಲೂ ಹೇಳುತ್ತಾರೆ, ನನಗೆ ಇಂಥ ಕಲಾವಿದ ಬೇಕು ಅಂತ. ಮತ್ತೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಯಾರೋ ಕಲಾವಿದರು ಬಾರದೇ ಇದ್ದಾಗ ಪಕ್ಕ ನಮ್ಮನೆ ಮನಪಾಗುವುದು ಉಂಟು. ಈಗ ಇಂಥವರು ಇಲ್ಲ, ಹಾಗಾಗಿ ಇಂಥವರು ಅನ್ನು ಹೇಳುವ ಅಂತ. ಹಾಗೆ ನನಗೆ ಕರೆ ಬರುವುದು ಉಂಟು. ಅಷ್ಟು ಬಿಟ್ಟರೆ ನಾನಾಗಿ ಇದರ ಕುರಿತು ಇದರ ಗೊಡವೆಗೆ ಹೋಗುವುದಿಲ್ಲ. ನಿಮಗೆ ಇಷ್ಟೆಲ್ಲ ವಿದ್ವತ್ತಿದ್ದು, ಇಷ್ಟೆಲ್ಲ ಒಳ್ಳೆಯ ಒಂದು ತಾಳಮದ್ದಲೆ ಅರ್ಥಗಾರಿಕೆ ಇದೆಲ್ಲ ಇದ್ದು, ನೀವು ನನ್ನ ಪ್ರತಿಭೆಯನ್ನು ನಾನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಎನ್ನುವಂಥ ಒಂದು ಭಾವನೆ ಏನಾದರೂ ನಿಮ್ಮಲ್ಲಿ ಉಂಟಾ? ಅಥವಾ ಇದೀಗ ಏನು ಒಂದು ಹೆಸರು ಉಂಟು, ಇದು ಪರ್ಯಾಪ್ತವಾಗಿದೆ ಅಂತ ನಿಮಗೆ ಅನ್ನಿಸ್ತದ? ಅಂದರೆ ನಾನು ಈ ಕುರಿತು ಹೆಚ್ಚು ಯೋಚನೆ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ ಅಂದರೆ, ನನ್ನದು ಕೇವಲ ಯಕ್ಷಗಾನ ವಲಯಕ್ಕೆ ಸೀಮಿತವಾದ ಜ್ಞಾನ ಅಲ್ಲ. ಹೌದು, ಅದು ನಮ್ಮ ವಿದ್ಯಾಲಯದಲ್ಲಿ 5-6 ಬಗೆಯ ಪಾಠಗಳನ್ನು ಮಾಡ್ತೇನೆ. ಹೌದು. ಮತ್ತೆ ಶಾಲೆಗಳಲ್ಲೋ ಕಾಲೇಜುಗಳಲ್ಲೋ ಅಲ್ಲೋ ಇಲ್ಲೋ ಸಭೆಯ ಸಮಾರಂಭಗಳಲ್ಲಿ ಭಾಗವಹಿಸ್ತೇನೆ, ಭಾಷಣಕ್ಕೆ ಹೋಗ್ತೇನೆ, ಉಪನ್ಯಾಸಗಳನ್ನು ಒಂದೊಂದು ಸಿಗ್ತದೆ, ಧಾರಾಳ ಅಂತಲ್ಲ, ಸಿಗ್ತದೆ. ಹೀಗೆಲ್ಲ ಇರುವುದರಿಂದ ನನ್ನ ಗಮನ ಬೇರೆ ಕಡೆಗೆ ಹೋಗ್ತದೆ. ಹಲವಾರು ವಿಷಯಗಳಿರುವುದರಿಂದ ಬೇರೆ ಕಡೆಗೆ ಗಮನ ಹೋಗುವುದರಿಂದ ತಾಳಮದ್ದಲೆಗೆ ನನ್ನಿಂದಾಗಿ ಕೊಡುಗೆ ಕೊಡ್ಲಿಕ್ಕಾಯಿತೋ ಇಲ್ಲವೋ ಎನ್ನುವುದರ ಕುರಿತು ಹೆಚ್ಚು ಗಮನ ಕೊಡದೆ ಬಂದದ್ದನ್ನು ಸ್ವೀಕರಿಸಿ ಸುಮ್ಮನೆ ಇದ್ದು ಬಿಡುತ್ತೇನೆ ನಾನು. ಇಷ್ಟು ಹೊತ್ತು ಯಕ್ಷಗಾನ ತಾಳಮದ್ದಲೆಯ ಬಗ್ಗೆ, ಯಕ್ಷಗಾನ ಬಯಲಾಟದ ಬಗ್ಗೆ, ಅಥವಾ ಈ ಬೇರೆ ಎಲ್ಲ ಬೇರೆ ಬೇರೆ ವಿಚಾರಗಳ ಬಗ್ಗೆ ಬಹಳ ಅತ್ಯುತ್ತಮವಾಗಿ ನಾನು ಗ್ರಹಿಸಿದ್ದಕ್ಕಿಂತಲೂ ಹಲವು ಹೊಸ ವಿಚಾರಗಳು ನನಗೆ ಈ ಒಂದು ಸಂದರ್ಶನದಲ್ಲಿ ನನಗೆ ಸಿಕ್ಕಿತು. ಈ ಎಲ್ಲ ವಿಚಾರಗಳನ್ನು ಬಹಳ ಅತ್ಯುತ್ತಮವಾಗಿ ನಮಗೆ ಕಾವ್ಯಾತ್ಮಕವಾಗಿ, ನಿಮ್ಮದೇ ಭಾಷೆಯನ್ನು ನಿಮಗೆ ಉಪಯೋಗಿಸ್ತೇನೆ, ಬಹಳ ಕಾವ್ಯಾತ್ಮಕವಾಗಿ ನೀವು ವಿವರಿಸಿಕೊಟ್ಟಿದ್ದೀರಿ. ನಿಮಗೆ ಯಕ್ಷಗಾನ ಅಭಿಮಾನಿಗಳು ಎಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು ಸರ್. ನೀವು ಕೇಳಿದ ಪ್ರಶ್ನೆಯಿಂದಾಗಿ ನನಗೆ ಹೊರಗೆ ಬಂತು. ಆ ಪ್ರಶ್ನೆ ಬಹುಶಃ ಪರಿಣಾಮಕಾರಿಯಾಗಿ ಇಲ್ಲದಿದ್ದರೆ, ಅಥವಾ ನನ್ನನ್ನು ಕೆದಕುವ ಹಾಗೆ ಇಲ್ಲದೇ ಇದ್ದರೆ ಬಹುಶಃ ಇಷ್ಟು ವಿಚಾರಗಳು ಬರ್ತಿರಲಿಲ್ಲೋ ಏನು. ಹಾಗಾಗಿ ನಿಜವಾಗಿ ಇದನ್ನು ಹೊರಗೆ ತೆಗೆಯುವುದಕ್ಕೆ ನಿಮ್ಮಲ್ಲೂ ಕೂಡ ದೊಡ್ಡ ಪಾಲು ಉಂಟು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇಷ್ಟು ಮಾಡಿದ ನನ್ನನ್ನು ಗುರುತಿಸಿ ದೂರದಿಂದ ಬಂದು ನನ್ನಲ್ಲಿ ಇಷ್ಟು ಮಾತಾಡಿದಂತಹ ನಿಮಗೆ ಪೂರ್ವಕವಾಗಿ 2 ಕೈಗಳನ್ನು ಜೋಡಿಸಿ ಶ್ರಮಿಸಿಕೊಡ್ತೇನೆ. ನಮಸ್ಕಾರ ಸರ್.
ಇನ್ನು ಮುಂದೆ ನಾನು ನಿಮ್ಮ ಮುಂದೆ ಆಹ್ವಾನಿಸಲಿರುವ ಪಾತ್ರ ಕುಂತಿ. ವೆಂಕಟರಾಮ್ ಭಟ್ ಸುಳ್ಳೆ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಸುಳ್ಯದಲ್ಲಿ ಪ್ರತಿಭಾ ವಿದ್ಯಾಲಯ ಅಂತ ಒಂದು ಟ್ಯುಟೋರಿಯಲ್ ಕಾಲೇಜನ್ನು ಮಾಡಿಕೊಂಡು ಹಲವಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಯಕ್ಷಗಾನ ರಂಗದಲ್ಲಿ ಅರ್ಥಧಾರಿಯಾಗಿ ವೇಷಧಾರಿಯಾಗಿ ಕೆಲಸ ಮಾಡಿದ ಅನುಭವ ಇರುವವರು ಈತ. ಒಂದು 15-20 ವರ್ಷಗಳ ಹಿಂದೆ ಯಕ್ಷಗಾನ ಪ್ರಸಂಗವೊಂದರಲ್ಲಿ ಇವರು ಭಾಗವತಿಗೆ ಮಾಡಿದ್ದನ್ನು ನಾನು ಕೇಳಿದ್ದೇನೆ. ಮತ್ತು ಮೃದಂಗವಾದನ ಚೆಂಡೆವಾದನ ಮಾಡ್ತಾ ಇದ್ದದನ್ನು ನೋಡಿದ್ದೇನೆ, ಕೇಳಿದ್ದೇನೆ. ಮೇಳಗಳಲ್ಲಿ ವೇಷಧಾರಿಯಾಗಿ ಕೆಲಸ ಮಾಡ್ತಾಯಿದ್ರು. ಇಷ್ಟೆಲ್ಲ ಆದರೂ ಕೂಡ ಇವರನ್ನು ಇವತ್ತು ಆಹ್ವಾನಿಸಲಿಕ್ಕೆ ನನಗೆ ಪ್ರೇರಣೆಯಾದದ್ದು, ಏನಾದರೂ ಒಂದು ಹೊಸ ರೀತಿಯ ಪ್ರಯೋಗವನ್ನು ಮಾಡೋದಿದ್ದರೆ ಅದಾಗ್ಬೋದು ಹಾಗೆ ಮಾಡುವ ಅಂತ ಹೇಳುವ ಒಂದು ಪ್ರೋತ್ಸಾಹಿಸುವ ಒಂದು ಗುಣ ಅವರಲ್ಲಿ ನನಗೆ ಭಾರಿ ಇಷ್ಟವಾದದ್ದು. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೋಟಿಸ್ ಪ್ರಿಂಟ್ ಮಾಡಿ ಊರಿನಲ್ಲಿ ಹಂಚಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಮನೋವಿಕಾಸ ಅಂದರೆ ಏನು ಅಂತ ನಾನು ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಅಷ್ಟು ಪ್ರತಿಕ್ರಿಯೆ ನನಗೆ ಬಂದಿದೆ ಈ ಕಾರ್ಯಕ್ರಮಕ್ಕೆ. ಅದನ್ನು ನಾನು ಸುಖಿಸ್ತೇನೆ. ಅದರಲ್ಲಿ ಒಂದು ಸುಖವಾದ ಪ್ರತಿಕ್ರಿಯೆ ವೆಂಕಟರಾಮ್ ಭಟ್ರದ್ದು, ಅದೊಂದು ನೋಡುವ ಅಂತ. ಅದೊಂದು ನೋಡುವ ಅಂತ ಅವ್ರು ಹೇಳಿದ್ರಿಂದ ಅವರಿಗೆ ನಾವು ಆಯ್ಕೆ ಮಾಡಿದ ಪಾತ್ರ ಕುಂತಿ. ಯಾಕಂದರೆ ನಮ್ಮದು ಹಾಗೆ ಅದೊಂದು ನೋಡುವ ಅಂತ. ಅದಕ್ಕೆ ಸಿದ್ಧರಾಗಿ ಬಂದಿದ್ದಾರೆ, ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಅವರನ್ನು ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಆರಿಸಿಕೊಂಡಿರುವ ಸನ್ನಿವೇಶ ಕೃಷ್ಣ ಸಂಧಾನ ಆಗಿ ಹೋಗಿದೆ. ರಣವೀಳ್ಯವನ್ನು ಪಡೆದು ಬರ್ತಾ ಕೃಷ್ಣನು ಕರ್ಣನನ್ನು ಜೊತೆ ಕರೀತಾನೆ, ಬಾರಪ್ಪ ಹೋಗುವ ಅಂತ. ಕರ್ಣನಿಗೆ ಅವನ ಜೀವನ ರಹಸ್ಯವನ್ನು ತಿಳಿಸ್ತಾನೆ. ನೀನು ಬೇರೆ ಯಾರೂ ಅಲ್ಲ, ಕುಂತಿಯ ಮಗ. ಕರ್ಣನಿಗೆ ಆಶ್ಚರ್ಯ ಆಯಿತು, ಹೌದಾ ಸ್ವಾಮಿ, ಇದು ನಿಜವಾ? ಇದು ನಾನು ಕುಂತಿಯ ಮಗನ ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಆಗ ಕೃಷ್ಣ, ಇದು ಸತ್ಯ. ಒಂದು ಗುಟ್ಟನ್ನು ಕರ್ಣನಿಗೆ ಬಿಟ್ಟುಕೊಟ್ಟ ಮೇಲೆ ಕರ್ಣನ ತಾಯಿಯಾದ ಕುಂತಿಯನ್ನು ಕರೆದು, ಅತ್ತೆಮ್ಮ, ನೀವು ಒಂದು ಸಹಾಯ ಮಾಡಬೇಕು. ಕರ್ಣನ ಬಳಿಗೆ ನೀವು ಹೋಗಬೇಕು, ಅವನನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು, ಮಗನೇ ಅಂತ ಮೈದಡುವಬೇಕು. ಆಮೇಲೆ ತಾಯಿ, ಹೋದ ಬಾಣವ ಮರಳಿ ತೊಡದಿರು ಅಂತ ಅವನ ಹತ್ರ ನೀವು ಕೇಳಬೇಕು. ದಾನದಲ್ಲಿ ಶೂರನಲ್ವೇ, ಅಷ್ಟು ಅಂತ ಹೇಳಿ ಕೊಡಬಹುದು. ಹೋಗಿ ಬನ್ನಿ ತಾಯಿ, ಹೋಗಿ ಬನ್ನಿ. ತರಣಿ ಶೀತಲವಾಗಿ ತನುವಿನ ಸ್ಫುರಣ ಕಾರಣ ಶೀತಲವಾಗಿ ತನುವಿನ ಕಾರಣ ತನುವಿನ ಸ್ಫುರಣ ಕಾರಣ ಮಗು ಮಡಿಲ ಮಗು ಮಗು ಬಡಿಲ ಮಗು ವರವೇ ಮಗು ಬಡಿಲ ಮಗು ವರವೇ ಮುನಿವನ ಮುನಿವದಾಯ
ಮುನಿವದಾಯ್ತೈ ಅರಸು ಕುಲಕ್ಕೆ ತರಣಿ ಶೀತಲವಾಗೆ ತನುವಿನ ಸುರನ ಕಾರಣ ಮಗು ಮಡಿಲ ಮಗುವರವೇ ಮಗು ಮಡಿಲ ಮಗುವರವೇ ಆ ತರಣಿ ಶೀತಲವಾದಾಗ ತರುಣಿ ಬೆಚ್ಚಗಾದಳು. ಆ ಮುಂಜಾನೆಯ ಹೊತ್ತು ಇಡೀ ಪ್ರಪಂಚವನ್ನು ಬಿಸಿಯಾಗಿಸುತ್ತಿದ್ದ ಆ ಸೂರ್ಯದೇವ. ಗಂಗಾ ನದಿಯ ಬದಿಗೆ ಬಂದೆ, ಮೇಲೆ ನೋಡಿದೆ. ಮುನಿಯ ಮಾತು ನೆನಪಾಯಿತು, ಜೊತೆಗೆ ಕುತೂಹಲವೂ ಉಂಟಾಯಿತು. ಆ ಮಂತ್ರವನ್ನು ಗುನುಗಿದೆ. ಕಣ್ಮುಚ್ಚಿ ಧ್ಯಾನಿಸಿದಾಗ ಮೇಲಿನಿಂದಿಳಿದು ಬಂದ ದೇವ ನನ್ನ ಮಡಿಲಿಗೆ ಮಾಂಸದ ಮುದ್ದೆಯನ್ನು ಹಾಕಿ ಹೊರಟೇ ಹೋದ. ಒಂದು ಕಾಲದಲ್ಲಿ ನಾನು ಸಣ್ಣವಳಿದ್ದಾಗ ನನ್ನೊಳಗೇ ಒಂದು ಪ್ರಶ್ನೆ ಬಾಧಿಸ್ತಾ ಇತ್ತು ನನ್ನನ್ನು. ಯಾರೋ ಮದುವೆಯಾಗುವುದಕ್ಕೆ ಮುಂಚೆಯೇ ಹಡೆದರಂತೆ ದೊಡ್ಡ ರಾದ್ಧಾಂತವಾಗಿ ಹೋಯಿತು ಊರೆಲ್ಲ. ಆ ಹೆಣ್ಣು ಮಗಳನ್ನು ಮನೆಯಿಂದ ಹೊರಗಟ್ಟಿದರಂತೆ ಎನ್ನುವುದನ್ನು ಕೇಳಿದೆ ನಾನು. ಆ ಕಾಲಕ್ಕೆ ನಾನು ಹಿರಿಯರನ್ನು ಪ್ರಶ್ನಿಸಿದ್ದೆ, ಯಾಕೆ ಇದು ಹೀಗೆ ಅಂತ. ಮದುವೆಯಾಗುವುದಕ್ಕೆ ಮೊದಲು ಮಕ್ಕಳಾಗಬಾರದೆ? ಮದುವೆಯಾಗದೇ ಇದ್ದವರ ಗರ್ಭದಲ್ಲಿ ಯಾಕೆ ಮಕ್ಕಳು ಬೆಳೆಯಬಾರದು ಎನ್ನುವ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿರಲಿಲ್ಲ. ಆ ಪ್ರಶ್ನೆಯನ್ನು ಹಿರಿಯರಲ್ಲಿ ಕೇಳಿದಾಗ, ಅದು ನಿನಗೀಗ ಅರ್ಥವಾಗಲಿಕ್ಕಿಲ್ಲ, ದೊಡ್ಡದಾದ ಮೇಲೆ ತಿಳಿಯುತ್ತದೆ ನಿನಗೆ ಅಂತಲೇ ಹೇಳಿದರು. ಹೌದು, ಧಿಯೋ ಯೋನ ಪ್ರಚೋದಯಾತ್. ನನ್ನ ಬುದ್ಧಿಶಕ್ತಿಯನ್ನು ಈ ದೃಷ್ಟಿಯಿಂದ ಹೆಚ್ಚಿಸಿದವನು, ಪ್ರಪಂಚದ ಒಂದು ರಹಸ್ಯವನ್ನು ನನ್ನ ಮುಂದೆ ತೆರೆದಿಟ್ಟವನು ಅದೇ ಸೂರ್ಯನಾರಾಯಣ. ನನಗರ್ಥ ಆಯಿತು ಯಾಕೆ ಇಷ್ಟೆಲ್ಲ ರಾದ್ಧಾಂತ ಅಲ್ಲಿ ಮಾಡಿದರು ಅಂತ. ನನ್ನ ಕೈಗೆ ಕೆಂಪಗಿನ ಮಗು ಬಂದಾಕ್ಷಣದಲ್ಲಿ ನೋಡಿ ಒಂದು ಕ್ಷಣದಲ್ಲಿ ನಾನು ರೋಮಾಂಚನಗೊಂಡೆ, ಸಂತೋಷವಾಯಿತು. ಪುಟ್ಟ ಗೊಂಬೆಯನ್ನು ಕೈಯಲ್ಲಿಟ್ಟುಕೊಂಡು ಆಡುತ್ತಿರುವಂತಹದ್ದನ್ನೆಲ್ಲ ನೆನಪಿಸಿಕೊಂಡು ನಿಜವಾದ ಗೊಂಬೆ ನನ್ನ ಕೈಗೆ ಬಂದರೆ, ಜೀವಂತ ಗೊಂಬೆ ನನ್ನ ಮಡಿಲಿನಲ್ಲಿ ಕೈಕಾಲಾಡಿಸ್ತಾ ಅತ್ತರೆ ಆಗ ಎಷ್ಟು ಸಂತೋಷದ ಕ್ಷಣಗಳು ನನಗೆ ಒದಗಿ ಬಂದಾವು ಎನ್ನುವ ಕುತೂಹಲವೇ ನಾನು ಮೇಲಕ್ಕೆ ನೋಡಿ ಸೂರ್ಯನನ್ನು ಕರೆಯುವುದಕ್ಕೆ ಕಾರಣ ಆಯಿತು. ಆದರೆ ಕೈಗೆ ರಕ್ತದ ಮುದ್ದೆ ಬಂದು ಬಿದ್ದಾಕ್ಷಣದಲ್ಲಿ ರಹಸ್ಯವೊಂದು ಸ್ಫೋಟಗೊಂಡಿತ್ತು. ಯಾಕೆ ಹೀಗಾಗ್ತದೆ ಎನ್ನುವುದು ತಲೆಗೆ ಹೋಯಿತು. ತತ್ಕ್ಷಣದಲ್ಲೇ ಭಯ ಉಂಟಾಯಿತು ನನಗೆ. ಏನು ಮಾಡೋಣ ಈ ಮಗುವನ್ನು ಹಿಡಿದುಕೊಂಡು ಅಂತ ಭಾವಿಸಿದೆ. ಮರಳಿ ಅರಮನೆಯ ಕಡೆಗೆ ಹೋಗದಾದೆ. ನನ್ನಷ್ಟಕ್ಕೆ ನಾನು ಯೋಚಿಸಿದೆ, ಏನು ಮಾಡೋಣ ಅಂತ. ಆಗ ತಿಳಿದದ್ದು ನನಗೆ, ಎದುರಿಗೆ ಗಂಗಾಮಾತೆ ಇದ್ದಾಳೆ, ಪಾಪವನ್ನೆಲ್ಲ ಕಳೆಯುವಂತಹ ಗಂಗೆ. ಬಹುಶಃ ನನ್ನದು ಪಾಪದ ಪಿಂಡ ಇದು ಹೌದಾಗಿದ್ದರೆ ಗಂಗೆಯಲ್ಲೇ ನನ್ನ ಪಾಪ ತೊಳೆದು ಹೋಗಲಿ ಎನ್ನುವ ಹಾಗೆ ಸಿಕ್ಕಿದ ಮರದ ಹಲಗೆಯ ಮೇಲೆ ಈ ಮಗುವನ್ನಿರಿಸಿ ನಾನು ಆಚೆಗೆ ಬಿಟ್ಟೆ. ಮತ್ತೆ ತಿರುಗಿ ಮೇಲಕ್ಕೆ ನೋಡಿದೆ, ಅಪ್ಪ ಏನು ಹೇಳುತ್ತಾನೆ ಅಂತ. ನನ್ನ ಗರ್ಭದಲ್ಲಿ ಹುಟ್ಟಿದ ಕೂಸಿಗೆ ಅಪ್ಪನ ರಕ್ಷಣೆ ಇಲ್ಲ. ಮೇಲಕ್ಕೆ ನೋಡಿದಾಗ ಈ ಮಗು ಹೇಗೆ ಕೆಂಪಗಾಗಿತ್ತೋ ಹಾಗೆ ಅವನು ಕೆಂಪಗಾಗಿದ್ದನೇ ಹೊರತು ಬೇರೇನೂ ಇಲ್ಲ. ಹೊರಟು ಹೋಯಿತು ಮಗು. ಆಗ ನನ್ನೊಳಗೆ ನನಗೆ ಬಂದ ಪ್ರಶ್ನೆಗಳು, ಯಾಕೆ ಮುನಿಗಳು ನನಗೆ ಆ ರೀತಿ ಮಂತ್ರೋಪದೇಶವನ್ನು ಮಾಡಿದರು? ಇಂತಹ ವರವೊಂದನ್ನು ನಾನು ಎಷ್ಟು ಚಿಕ್ಕ ಪ್ರಾಯದಲ್ಲೇ ಪಡೆಕೊಂಡೆ ಅಂತ ಒಂದು ಕಾಲದಲ್ಲಿ ಪುಳಕಿತಳಾಗಿದ್ದೆ. ನನ್ನ ಮನೆಯವರೆಲ್ಲ ನನ್ನ ತಲೆಯನ್ನು ನೇವರಿಸಿ ಮಹಾಕಾರ್ಯ ಮಾಡಿದೆ ನೀನು ಎನ್ನುವಂತೆ ಮಾತಾಡ್ತಾ ಇತ್ತು.
ನೆರೆಕರೆಯವರೆಲ್ಲರೂ ನನ್ನನ್ನು ಅಭಿನಂದಿಸ್ತಾ ಇದ್ದರು. ಆ ಕಾಲಕ್ಕಿದ್ದಂತಹ ಸಂತೋಷಗಳು, ನನಗೆ ಬಂದಂತಹ ಪ್ರಶಸ್ತಿ ಇದು ಅಂತ ನಾನು ಭಾವಿಸಿದ್ದಂತಹ ನನ್ನ ಮನೋಭಾವ ಎಲ್ಲ ಗಂಗಾ ನದಿಯಲ್ಲಿ ಕೊಚ್ಚಿಯೇ ಹೋಯಿತಲ್ಲ. ಮುನಿಯ ವರವೇ ಇದು. ಮುನಿಗೆ ಹೊಲೆ ಯಾವುದು? ಕೋಪವೇ ಮುನಿಗೆ ಹೊಲೆ. ಮುನಿಸೇ ಮುನಿಗೆ ದೋಷ. ಈ ಹೊಲೆಯನ್ನು ಉಡಿಯಲ್ಲಿ ಕಟ್ಟಿಕೊಂಡೇ ಲೋಕವೆಲ್ಲ ತಿರುಗುವುದು. ದುರಾಸರು ನಮ್ಮ ಅರಮನೆಗೂ ಬಂದವರೇ ಕೋಪವನ್ನು ಹೊರಗೆ ಹಾಕಲಿಲ್ಲ, ಅದನ್ನು ಉಡಿಯಲ್ಲಿ ಇಟ್ಟುಕೊಂಡೇ 2 ಕೈಗಳನ್ನು ನನ್ನ ತಲೆಯ ಮೇಲಿಟ್ಟುಕೊಟ್ಟ ಆಶೀರ್ವಾದ ಇದು. ಹಾಗಾಗಿ ಇದು ವರವಾದೀತೆ. ಮುನಿಯ ಮನ ವರವಾಗುವುದಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಮುನಿಯ ಮನ ವರವಾಗದು. ಎಲ್ಲರಿಗೂ ಇದು ಶಾಪವೇ. ಮುನಿಗಂತೂ ಹೇಗೂ ಶಾಪವೇ. ಆ ಶಾಪವನ್ನು ಹಸ್ತಾಂತರಿಸಿದ್ದು ನಮ್ಮ ಕುಲಕ್ಕಾಯಿತೇ ಇದು. ಹೇಗೆ ಚಿಂತಿಸೋಣ, ಏನು ಮಾಡೋಣ? ಬಹಳಷ್ಟು ಆಲೋಚನೆ ಮಾಡಿದೆ. ಮತ್ತೊಂದು ದಿವಸ ನನ್ನ ಮದುವೆ ಕಳೆದೇ ಹೋಯಿತು. ಮಹಾನ್ ಚಕ್ರವರ್ತಿ ಹಸ್ತಿನಾವತಿಯ ಸಿಂಹಾಸನದ ಮೇಲೇರಿ ಮುತ್ತಿನ ಕಿರೀಟವನ್ನು ತಲೆಯಲ್ಲಿ ಹೊತ್ತು ವಿರಾಜಮಾನನಾಗಿರುವಂತಹ ಮಹಾನ್ ಚಕ್ರವರ್ತಿಯ ಎಡದ ಭಾಗದಲ್ಲಿ ನಾನು ಮಂಡಿಸ್ತೇನೆ ಅಂತ ಸಂತೋಷದಿಂದ ಪುಳಕಿತಗೊಂಡಿದ್ದೆ. ಆದರೆ ನೋಡಿದ ಕ್ಷಣದಲ್ಲಿ ಒಮ್ಮೆ ನಾನೇ ಬೆಳಚಿ ಹೋಗಿದ್ದೆ. ಸೂರ್ಯದೇವನ ಬಿಸಿಯಪ್ಪುಗೆ ಏನು? ಈ ಬೆಳ್ಳಗಿನ ವಿಕಾರ ಪುರುಷನ ಜೊತೆಯಲ್ಲಿ ನನ್ನ ಸಾಂಗತ್ಯವೇನು? ಮನೆಯವರೆಲ್ಲ ಹೇಳಿದರು, ಅದೇನೂ ರೋಗವಲ್ಲವಮ್ಮ, ಕೇವಲ ಚರ್ಮದಲ್ಲಿ ಆಗಿದೆಯೇ ಹೊರತು ಅದು ಅಂಟುಜಾಡ್ಯವಲ್ಲ. ಅದರಿಂದಾಗಿ ದೇಹದ ಆರೋಗ್ಯಕ್ಕೆ ಏನೇನೂ ತೊಂದರೆ ಇಲ್ಲ. ಆಲೋಚನೆ ಮಾಡಿ ನೋಡು, ಮೈ ಮಾತ್ರ ಬೆಳ್ಳಗಲ್ಲ, ಮೇಲಕ್ಕೆ ನೋಡಿದರೆ ಕೊಡೆಯೂ ಬೆಳ್ಳಗುಂಟು. ಆ ಧವಳ ಛತ್ರದ ಕೆಳಗೆ ನಿನಗೆ ಬೇಕಾದಂತಹ ಎಲ್ಲ ಆಶ್ರಯವೂ ಸಿಗ್ತದೆ, ಹಸ್ತಿನಾವತಿಯ ಸಾಮ್ರಾಜ್ಞಿ ಆಗಿ ಮೆರೆಯಿತಿ ಅಂತ ಹೇಳಿದಾಗ ನನ್ನ ಮನಸ್ಸನ್ನು ಅದಕ್ಕೆ ಒಗ್ಗಿಸಿಕೊಂಡೆ ನಾನು. ದಿನಗಳು ಕಳೆದವು. ಎಷ್ಟೋ ಸಲ ಗಂಗಾ ನದಿಯ ತಡಿಗೆ ಹೋಗಿ ಕಳೆದು ಹೋದ ನನ್ನ ಮಗನನ್ನು ಅರಸಿದೆ ನಾನು. ಗಂಗಾ ನದಿಯ ತಡಿಯಲ್ಲಿ ಹೊಯ್ಗೆಯ ಹುಡಿಯಲ್ಲಿ ನನ್ನ ಮಗನಿಗಾಗಿ ನಾನು ನಿರೀಕ್ಷಿಸಿದೆ. ಇಲ್ಲದ ಮಗ ಎಲ್ಲಿಂದ ಬಂದಾನು? ಕಳೆದು ಹೋಯಿತು. ಪಾಂಡು ಚಕ್ರವರ್ತಿಯ ಬಾಹುಗಳ ಎಡೆಯಲ್ಲೇ ಮಲಗಿ ಒಮ್ಮೊಮ್ಮೆ ಮಗನ ನೆನಪಾಗಿ ಕಣ್ಣೀರಿಟ್ಟಾಗ ತವರಿನ ನೆನಪು ನನಗೆ ಬಂದಿದೆ ಅಂತ ನನ್ನ ಕುರುಳನ್ನು ನೇವರಿಸಿ ಚಕ್ರವರ್ತಿಗಳು ಸಾಂತ್ವನವನ್ನು ಹೇಳಿದರು. ಏನು ಮಾಡೋಣ? ವರ್ತಮಾನ ಕಿವಿಗೆ ಬಿತ್ತು ನನಗೆ. ಆ ಹುಡುಗ ಬೆಳೆಯುತ್ತಾ ಇದ್ದಾನೆ ದೂರದಲ್ಲಿ ಅಂತ. ಅರಮನೆಯಲ್ಲಿ ಅಲ್ಲದೇ ಇರಬಹುದು. ಅಲ್ಲದಿದ್ದರೆ ಏನಾಯಿತು? ರಾಜನ ಮಡಿಲಿನ ಆಶ್ರಯ ಅವನಿಗುಂಟು. ಅಧಿರಥನ ಮನೆಯಲ್ಲಿ ರಾಧೆಯ ಮಗನಾಗಿ ಬೆಳೆಯುತ್ತಾ ಇದ್ದಾನೆ ನನ್ನ ಮಗ. ಲೋಕಕ್ಕೆ ಗೊತ್ತಿಲ್ಲದ ಸತ್ಯ ನನ್ನಂತರಂಗಕ್ಕೆ ಮಾತ್ರ ಗೊತ್ತಿತ್ತು. ಕಳೆದು ಹೋದವು ದಿನಗಳು. ಮತ್ತೆ ನಾನು ಅವನನ್ನು ಕಂಡದ್ದು. ಒಮ್ಮೆ ಅವನೇ ನನ್ನ ಮಗ ಅಂತ ಗುರುತಿಸುವುದಕ್ಕೆ ನನಗಾಗಿರಲಿಲ್ಲ. ಆದರೆ ಕರ್ಣ ಅಂತ ಹೇಳಿದಾಗ, ಹಿನ್ನೆಲೆಯನ್ನು ಎಲ್ಲರೂ ಮಾತಾಡುತ್ತಾ ಇರುವಾಗ ಕೈಯಲ್ಲಿ ಧನುಸ್ಸನ್ನು ಹಿಡಿದು ಪುರುಜಾಂಗಲಕ್ಕೆ ವೀರನಾಗಿ ಪ್ರವೇಶಿಸಿದ ಅವನನ್ನು ನೋಡಿ ನನ್ನ ಕಣ್ಣುಗಳು ತುಂಬಿ ಹೋದವು. ನನಗಭಿಮಾನ ಉಂಟಾಯಿತು. ಅವನು ನನ್ನ ಮಗ ಅರ್ಜುನನ ಜೊತೆ ಕಾಳಗ ಮಾಡುತ್ತಾನೆ ಅಂತಾದಾಗ ಮುಂದೇನೋ ಸ್ಥಿತಿ ಅಂತ ತಿಳಿಯದೆ ಕಣ್ಣು ಕತ್ತಲೆ ನನಗಾವರಿಸಿತು. ಯಾರೋ ಜೊತೆಯಲ್ಲಿದ್ದವರು ಮುಖಕ್ಕೆ ನೀರನ್ನು ಸಿಂಪಡಿಸಿದರು. ಏನಾಯಿತಮ್ಮ ಅಂತ ಕೇಳಿದಾಗ ಬೇರೇನೂ ಇಲ್ಲ, ಸ್ವಲ್ಪ ನಿತ್ರಾಣವಷ್ಟೇ, ಬಿಸಿಲಿನಲ್ಲಿ ನೋಡುತ್ತಾ ಇದ್ದೇನೆ ನಾನು, ಇವರ ಸ್ಪರ್ಧೆಯನ್ನು ಅಂತ ಹೇಳಿದೆ. ನನ್ನ ತಲೆ ಮೇಲೆ ಕೊಡೆಯನ್ನು ಹಿಡಿದರು. ರಾಜಮಾತೆಗೆ ಆಯಾಸವಾಗಿದೆ ಅಂತ ಶೈತ್ಯೋಪಚಾರ ನಡೆಯಿತು. ಅಂತರಂಗದ ಸತ್ಯವನ್ನು ಹೇಳುವುದಕ್ಕೆ ಬಾಯಿ ಇಲ್ಲದೆ ಮೂಕಳಾಗಿದ್ದೆ.
ನನ್ನ ಅಕ್ಕ ಇದ್ದಾಳೆ ಗಾಂಧಾರಿ, ಕಣ್ಣಿದ್ದೂ ಕುರುಡಿಯಾಗಿ ಹೋಗಿದ್ದಾಳೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು. ನಾನು ಬಾಯಿದ್ದೂ ಮೂಕಿಯಾಗಿದ್ದೇನೆ, ಮಾತನಾಡಲಾರೆ. ಹೀಗೆ ದಿವಸಗಳು ಕಳೆದು ಹೋದ ಮೇಲೆ ಯುದ್ಧವಾಗ್ತದೆ ಎನ್ನುವುದು ಎಲ್ಲರೂ ನಿಶ್ಚಯ ಮಾಡಿದ್ದಾರೆ. ಆ ಯುದ್ಧಕ್ಕೆ ನಮ್ಮ ಮಕ್ಕಳಿಬ್ಬರೂ ಕೂಡ ಮಹಾನ್ ಯೋಧರಾಗಿ ಕಾಳಗಕ್ಕೆ ಸಜ್ಜಾಗಿದ್ದಾರೆ ಅಂತ ವಿಷಯ ತಿಳಿದಿದೆ. ಆದರೆ ಏನು ಮಾಡೋಣ? ಯುದ್ಧವನ್ನು ತಪ್ಪಿಸುವುದಕ್ಕೆ ಸಾಧ್ಯವೇ ನನಗೆ? ಕೊನೆಯ ಪಕ್ಷ ನನ್ನ ಮಗನಾದ ಕರ್ಣನಿಗೂ ಅರ್ಜುನನಿಗೂ ನಡೆಯುವಂತಹ ಘೋರ ಸಂಗ್ರಾಮವನ್ನು ತಪ್ಪಿಸುವುದಕ್ಕೆ ನನ್ನಿಂದ ಸಾಧ್ಯವೇ? ಕೃಷ್ಣ ಹೋದನಂತೆ ಜಗತ್ತಿನ ತಿಣ್ಣವನ್ನು ತಿದ್ದುವಂತಹ ಮಹಾಸ್ವಾಮಿ, ಸಕಲ ವೇದಾಂತದ ಸರ್ವಸ್ವವನ್ನು ಅರಿತಂತಹ ಮಹಾನುಭಾವ, ಧೃತರಾಷ್ಟ್ರನಿಗೂ ಕೂಡ ತನ್ನ ವಿಶ್ವರೂಪವನ್ನು ತೋರಿಸಿದಂತಹ ಮಹಾಸ್ವಾಮಿ, ಹೋದವನಿಗೂ ಕರ್ಣನೆದುರು ಏನೂ ಸಾಗಲಿಲ್ಲವಂತೆ. ಮತ್ತೆ ಬಂದು ನನ್ನಲ್ಲಿ ಹೇಳಿದ, ನೀನು ಹೋಗಮ್ಮ, ಕೇಳು ಅವನಲ್ಲಿ ಅಂತ. ಹೋಗಬೇಕಾಯಿತು ನಾನು. ಎಲ್ಲಿಗೆ? ಆ ಕರ್ಮಸಾಕ್ಷಿ ಇದ್ದಾನಲ್ಲ, ಅವನ ಮಗನಲ್ಲಿ. ಕರ್ಮ ಸಾಕ್ಷಿಯ ವರಕುವರನನ್ನು ನೋಡಿದೆನು ಮೊದಲಿಗೆ, ಕರ್ಮ ಸಾಕ್ಷಿಯ ವರಕುವರನನ್ನು ನೋಡಿದೆನು ಮೊದಲಿಗೆ, ನೋಡಿದೆನು ಮೊದಲಿಗೆ, ಬೇಡಿದೆನು ಮೊದಲಿಗೆ, ಮರ್ಮ ಬರಿದಿಗ ಗಂಗೆ ಇರವೇನು, ಮರ್ಮ ಬರಿದಿಗ ಗಂಗೆ ಇರವೇನು, ಧರ್ಮ ಕಾರಣ ಕೃಷ್ಣ ಧರ್ಮ ಕಾರಣ ಕೃಷ್ಣ ನಿಜ ಸದ್ಧರ್ಮ ಸದಿಗದು ಕೃಷ್ಣ ಹೆರಿಗೆಯ ಮರ್ಮ ಗೊತ್ತೆನು, ಹೆರಿಗೆಯ ಮರ್ಮ ಗೊತ್ತೆನು, ಇಳಿಸಲಾಗದ ಧರ್ಮ ಬೆಳಗಿಗೆ ಕಳೆದ ಜೀವಿತ. ಕರ್ಮ ಸಾಕ್ಷಿಯ ಅವರ ಕುವರನನ್ನು ಬೇಡಿದೆನು, ಬೇಡಿದೆನು ಮೊದಲಿಗೆ, ಮರ್ಮವರಿತಿಗ ಗಂಗೆ ಇರಲೇನು, ಮರ್ಮವರಿತಿಗ ಗಂಗೆ ಇರಲೇನು, ಕರ್ಮಸಾಕ್ಷಿಯನ್ನು ಮೊದಲಿಗೆ ನೋಡಿದ್ದೆ. ಅವನೇ ಅಲ್ಲವೇ ಅಲ್ಲಿಂದ ಇಳಿದು ಬಂದು ತನ್ನ ಬಾಹುಗಳಿಂದ ನನ್ನನ್ನು ಬಂಧಿಸಿದ್ದು. ಚಂಡಕರನಾಗಿ ಲೋಕವನ್ನು ಸುಡುವಂತಹ ಆ ಕಿರಣಗಳನ್ನು ಹೊಂದಿದವನು ಶೀತಲವಾದ ಬಾಹುಗಳಿಂದ ಬಂಧಿಸಿದ್ದು ವಿಚಿತ್ರ ಇದೆ. ಬಹುಶಃ ಹಾಗಾಗಬಾರದಿತ್ತೋ ಏನು. ಬೆಂಕಿ ಸುಡಬೇಕು, ಯಾವತ್ತು ಬೆಂಕಿ ತಂಪಾಗುತ್ತದೆಯೋ ಆವತ್ತು ಪ್ರಪಂಚದಲ್ಲಿ ವಿಕೃತಿ ನಡೆಯುತ್ತದೆ ಅಂತ ಅರ್ಥ. ಆ ಕರ್ಮಸಾಕ್ಷಿಯನ್ನು ಆವತ್ತು ನಾನು ನೋಡಿದ್ದು ನಿಜವಾಗಿ ಅವನು ಹೇಗೋ ಹಾಗಲ್ಲ. ಈಗ ಕರ್ಮಸಾಕ್ಷಿಯ ಪುತ್ರನ ಕಡೆಗಾಗಿ ನಾನು ಹೊರಟೆ. ಕೃಷ್ಣ ಹೇಳಿದ ಹೋಗು ಅಂತ. ಯಾವ ಬೆರಳುಗಳಲ್ಲಿ ಸುದರ್ಶನ ಚಕ್ರ ತಿರುಗಿತೋ ಅದೇ ಬೆರಳುಗಳು
ಕರ್ಣನ ಕಡೆಗಾಗಿ ನೀಡಿಕೊಂಡವು. ಕೃಷ್ಣ ಹೇಳಿದ್ದನಂತೆ, ನಾನು ಸುದರ್ಶನವನ್ನು ಧರಿಸಿ ಹೋರಾಟ ಮಾಡಲಾರೆ ಅಂತ. ಅಂದರೆ ಬಹುಶಃ ಸುದರ್ಶನವನ್ನು ಬಿಟ್ಟು ಹೋರಾಟ ಮಾಡುತ್ತಾ ಇದ್ದಾನೆ ಕೃಷ್ಣ. ಸುದರ್ಶನವನ್ನು ಹಿಡಿಯಬೇಕಾದ ಬೆರಳು ನನ್ನನ್ನು ಆ ಕಡೆಗೆ ಪ್ರೇರೇಪಿಸುತ್ತದೆ. ಅಂದರೆ ನಾನೇ ಸುದರ್ಶನವಲ್ವೇ? ಅಲ್ಲಿ ವಿದುರನನ್ನು ಮುರಿದ, ಬಿಲ್ಲನ್ನು ಮುರಿಯುವುದು ಸಂಕೇತವಾಗಿದ್ದರು. ಇಲ್ಲಿ ಕರ್ಣನನ್ನು ವಧಿಸುವುದಕ್ಕೆ ನನ್ನನ್ನೇ ಕಳುಹಿಸಿಕೊಡ್ತಾ ಇದ್ದಾನೆ. ಹೊರಟು ಹೋದೆ. ಮೊದಲಾಗಿ ಕರ್ಣನನ್ನು ಕಂಡೆ. ನನ್ನ ಮಗ ಎನ್ನುವಂತಹ ಆತ್ಮೀಯ ಭಾವವನಲ್ಲಿ ಬರಬೇಕಲ್ಲ. ಒತ್ತಾಯಪೂರ್ವಕವಾಗಿ ನನ್ನ ಮನಕ್ಕೆ ನಾನು ಅದನ್ನು ಹೇರಿಕೊಂಡೆ. ಇವನು ನಿನ್ನ ಮಗ, ಇವನು ಬಲಿಷ್ಠ, ಇವನು ಪರಾಕ್ರಮಿ, ಇವನು ವಿದ್ಯಾವಂತ. ನನ್ನ ಮನಸ್ಸಿಗೆ ಹಾಗನ್ನಿಸಲೇ ಇಲ್ಲ. ಅವನು ನನ್ನ ಮಗನಾಗಿ ಆಪ್ತನಾಗಿ ನನಗೆ ಕಾಣಲೇ ಇಲ್ಲ. ಹೇಗೆ ಕಾಣುವುದಕ್ಕೆ ಸಾಧ್ಯ? ನನ್ನ ಜೊತೆಯಲ್ಲಿ ಬೆಳೆದವನಲ್ಲ ಅವನು. ನನ್ನೆದೇ ಅಮೃತವನ್ನು ಅವನಿಗೆ ನೀಡಲಿಲ್ಲ ನಾನು. ಮತ್ತೆ ಬೇಡುವುದಕ್ಕೆ ಹೋದೆ. ತಾಯಿಯಾದವಳು ಮಗನಿಗೆ ನೀಡಬೇಕೇ ಹೊರತು ಬೇಡುವವಳಾಗಬಾರದು. ಆದರೆ ಯಾವುದನ್ನೂ ಅವನಿಗೆ ಕೊಡದೆ ಮೊದಲನೇ ಬಾರಿಗೆ ಬೇಡುವಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಅದಕ್ಕೆ ಪ್ರೇರಣೆ ಕೃಷ್ಣನದ್ದಲ್ಲವೇ? ಎಲ್ಲ ಧರ್ಮವನ್ನು ತಿಳಿದಂತಹ ಕೃಷ್ಣ ಹೇಳಿದ ಮಾತು ಅಂತಷ್ಟೇ ಹೊರತು ಬೇರೇನೂ ಅಲ್ಲ. ಕೃಷ್ಣನಿಗೆ ಪ್ರಶ್ನೆ ಕೇಳಿ ಯಾಕಿದು ಅಂತ ಉತ್ತರ ತಿಳಿದುಕೊಳ್ಳುವಂತಹ ಯೋಗ್ಯತೆಯಾದರೂ ನನಗುಂಟೆ. ಅವನು ಕೊಟ್ಟ ಉತ್ತರ ನನಗೆ ಅರ್ಥವಾದೀತೆ. ಈ ಧರ್ಮಕ್ಕೆ ಸಂಕಟಕ್ಕೆ ನಾನು ಸಿಲುಕಿದೆ. ಮತ್ತೆ ಸಮಯವೂ ಅದಲ್ಲವಾಗಿ ಹೋಗು ನೀನು ಅಂತ ಹೇಳಿದ್ದಷ್ಟೇ. ಹಾಗೆ ಹೇಳಿದ ಕ್ಷಣದಲ್ಲಿ ಹೊರಟೆ ಹೋದೆ. ಗಂಗಾ ನದಿಯ ದಡದಲ್ಲಿ ಅವನು ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸುತ್ತಿರುವ ಕಾಲದಲ್ಲಿ ಅವನನ್ನು ಕಂಡೆ. ಕಂಡು ಬೇಡಿದೆ ಅವನಲ್ಲಿ. ಇಂತಹ ದುರದೃಷ್ಟ ನನ್ನದು. ಅದು ಕೇಳಿದಂತಹ ವರಗಳು ಎರಡು. ಒಂದು, ತೊಟ್ಟಂಬನ್ನು ತೊಡಬೇಡ ಮಗನೇ ಅಂತ ಕೇಳಿದ್ದು. ಏನದರ ಅರ್ಥ ಅಂತ ಅವನು ಕೇಳಿದ್ರೆ ನನಗೆ ಉತ್ತರ ಇರಲಿಲ್ಲ. ತೊಟ್ಟ ಅಂಬನ್ನು ಮರಳಿ ತೊಡುವುದು ಹೇಗೆ ತಾಯಿ? ಹೋದ ಬಾಣ ಹೋಯಿತಲ್ಲ, ಮರಳಿಯದು ನನ್ನ ಬತ್ತಳಿಕೆಗೆ ಹೇಗೆ ಬರ್ತದೆ ಅಂತ ಅವನು ಕೇಳಿದ್ರೆ ನನಗೆ ಉತ್ತರ ಇರಲಿಲ್ಲ. ಕೃಷ್ಣ ಏನನ್ನು ಹೇಳಿದ್ದಾನೋ ಅದನ್ನಷ್ಟನ್ನೇ ಅವರ ಮುಂದೆ ಒಪ್ಪಿಸಿದ್ದು ನಾನು. ಇಟ್ಟ ಗುರಿಯನ್ನು ಬದಲಾಯಿಸಬೇಡ, ಬದಲಾಯಿಸುವವನಲ್ಲ ಅವನು. ಹೌದಾಗಿದ್ದರೆ ಅವನು ನನ್ನ ಜೊತೆಯಲ್ಲಿ ಬರ್ತಾ ಇದ್ದ. ಕೃಷ್ಣಸ್ವಾಮಿ ಹೇಳುವಾಗ ತಿರುಗುತ್ತಿದ್ದ. ಇಲ್ಲ, ಇಟ್ಟ ಗುರಿಯನ್ನು ಬದಲಾಯಿಸುವವನಲ್ಲವೇ ಅಲ್ಲ ಅವನು. ಇಷ್ಟಕ್ಕೆಲ್ಲ ಸಾಕ್ಷಿಯಾಗಿದ್ದಾಳಲ್ಲ ಮಹಾಮಾತೆ ಗಂಗಾತಾಯಿ. ಅವಳಿಗೆ ಇದರ ಮರ್ಮ ತಿಳಿದಿದ್ದೀತೆ. ಅವಳಿಗೆ ಹೇಗೆ ತಿಳಿಯುತ್ತದೆ ಈ ಮರ್ಮ? ತನ್ನ 7 ಮಕ್ಕಳನ್ನೂ ನುಂಗಿ ನೊಳೆದಂತಹ ಮಹಾತಾಯಿ ಅವಳು. ನಾನು ಒಂದು ನನ್ನ ಗರ್ಭದ ಪಿಂಡವನ್ನು ಅವಳಲ್ಲಿ ಬಿಟ್ಟರೆ ನಿರ್ಲಿಪ್ತಳಾಗಿ ತೇಲಿಸಿಕೊಂಡೇ ಹೊರಟು ಹೋದಳು. ಅವಳೆದ್ದು ನಿತ್ತು ನೀನು ಮಾಡುವುದು ತಪ್ಪು ಅಂತ ಹೇಳುವುದಕ್ಕೆ ಅವಳಿಗೆ ಎಲ್ಲಿಯ ನೈತಿಕ ಧೈರ್ಯ? ಎಷ್ಟೆಷ್ಟು ಜೀವಗಳನ್ನು ಬಲಿ ತೆಗೆದುಕೊಂಡಿದ್ದಾಳೋ ಏನೋ ಮಹಾಮಾತೆ. ಆದರೂ ಪುಣ್ಯವಾಹಿನಿ. ಹಾಗಾಗಿ ಗಂಗೆಯ ಇರಬೇನು ಅಂತ ಯಾಕೆ ಪ್ರಶ್ನೆಯೇ ಬೇಡ. ಆದರೆ ನಾನು ಎಂದಿಗಾದರೂ ನನ್ನ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದಕ್ಕೆ ಸಾಧ್ಯವೇ ಈ ಭೂಲೋಕದಲ್ಲಿ? ಇಲ್ಲವೇ ಇಲ್ಲ. ದೂರ್ವಾಸರು ಕೊಟ್ಟದ್ದು ವರವೇ ಅಲ್ಲ, ನಮ್ಮ ಅರಸುಕುಲಕ್ಕೆ ಮುನಿದು ಕೊಟ್ಟ ಶಾಪವೇ ಇದು ಅಂತ ತೀರ್ಮಾನಿಸುವುದಕ್ಕೆ ಯಾರಿಂದಲಾದರೂ ಸಾಧ್ಯವೇ? ಅದು ಅಲ್ಲ. ಅದನ್ನು ಚಿಂತಿಸುವ ಅಗತ್ಯವಾದರೂ ಈ ಲೋಕದ ಜನಕ್ಕೇನು? ತಮ್ಮ ಜೀವನದ ಜಂಜಾಟದಲ್ಲಿ ಸಾವಿರಾರು ಪ್ರಶ್ನೆಗಳನ್ನು ಎದುರಿಸಿಯೂ ಕೆಲವೊಂದನ್ನು ಹಾಗೆಯೇ ತೇಲಿಸಿಬಿಟ್ಟು ಬದುಕುತ್ತಿರುವಂತಹ ಜನರು ಇದಕ್ಕೆ ಉತ್ತರ ಕೊಡುವುದಕ್ಕೆ ಮುಂದಾದರೆ
ಆಗ ನನ್ನಂತಹ ಹೆಣ್ಣು ಮಗಳ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಯಾಕೆ ಆಲೋಚನೆ ಮಾಡ್ತಾರೆ ಜನರು? ಇದನ್ನೊಂದು ಗಂಭೀರ ಪ್ರಶ್ನೆಯಾಗಿ ಪರಿಗಣಿಸುವವರು ಯಾರಾದರೂ ಇರುವುದಕ್ಕೆ ಸಾಧ್ಯವೇ? ಇಲ್ಲವೇ ಇಲ್ಲ. ಆದ್ದರಿಂದ ನಾನು ಯಾರ ಮುಂದೆಯೂ ಪ್ರಶ್ನೆಯನ್ನು ಕೇಳುವುದಿಲ್ಲ. ಪ್ರಶ್ನೆಯನ್ನು ಕೇಳುವುದಿಲ್ಲ ಅಂದರೆ ಉತ್ತರವನ್ನು ನಿರೀಕ್ಷಿಸುವುದಿಲ್ಲ ಅಂತ ಅರ್ಥ ಅಲ್ಲ. ಉತ್ತರ ನನಗೆ ಸಿಕ್ಕಿದರೆ ಸಂತೋಷ ಆದೀತು, ಆದರೆ ನಾನು ಕೇಳದ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿದೆ. ಅಂದರೆ ನನ್ನ ಅಂತರಂಗದಲ್ಲಿ ಇಂತಹದ್ದು ಉಂಟು ಅಂತ ತಿಳಿದುಕೊಂಡು ಉತ್ತರ ಕೊಡುವಂತಹ ಮಹಾನುಭಾವರು ಬೇಕಾಗಿದ್ದಾರೆ. ನನ್ನ ಅಂತರಂಗದ ದರ್ಶನವನ್ನು ಮಾಡಬಲ್ಲಂತಹ ದಾರ್ಶನಿಕರು ನನಗೆ ಬೇಕಾಗಿದ್ದಾರೆ. ಅಂಥವರು ಇರ್ತಾರೆ ಅಂತ ನನಗೇನು ನಂಬಿಕೆ ಇಲ್ಲ. ಆದರೆ ಎಲ್ಲಾದರೂ ಭರತ ವರ್ಷದಲ್ಲಿ ಅಂಥವನು ಹುಟ್ಟಿಕೊಂಡು ನನ್ನ ಮನಸ್ಸಿನ ಪ್ರಶ್ನೆಯನ್ನು ತಾನೇ ತಾನಾಗಿ ಮಾಡಿಕೊಂಡು ಮತ್ತೆ ಉತ್ತರ ಕೊಡುವುದಕ್ಕೆ ಹೊರಡಲಾರನೆ? ಹೊರಡಲಿ. ಹೊರಟಾಗ ಇದು ಸಮಸ್ಯೆ ಕೇವಲ ನನ್ನದೊಬ್ಬಳದ್ದಾಗಿ ವೈಯಕ್ತಿಕವಾಗಿ ನಿಲ್ಲುವುದಿಲ್ಲ, ಸಾರ್ವತ್ರಿಕ ಪ್ರಶ್ನೆಯಾಗುತ್ತದೆ. ಹಾಗಾಗಬೇಕು. ಆಗ ನನ್ನ ಮುಚ್ಚಿದ ಬಾಯಿ ತೆರೆಯುತ್ತದೆ. ಎಂದಾದರೂ ಅಂತಹದ್ದು ಬಂದೀತೆ ಅಂತ ಮೇಲಕ್ಕೆ ಮತ್ತೆ ಸೂರ್ಯದೇವನನ್ನು ನೋಡುತ್ತಾ ಮೂಕಳಾಗುತ್ತೆ. ಬೆಳಕಿನ ಬದುಕಿನ ಒಳಗೆ ಒಂದಷ್ಟು ಕತ್ತಲು ಉಳಿದಿದೆ ಅಂತ ಒಂದು ಸಾಲು ನಾನು ಬರೆದಿದ್ದೆ. ಇದಕ್ಕೊಂದು ಸ್ಕ್ರಿಪ್ಟನ್ನು ನಾವು ಸಿದ್ಧ ಮಾಡಿದ್ದೇವೆ. ಪದ್ಯಗಳನ್ನು ಬರೆದು ಅದಕ್ಕೆ ಒಂದಿಷ್ಟು ಭಾವ ಸಾಹಿತ್ಯವನ್ನು ಹಾಕ್ಕೊಂಡು ಆ ಸಾಲನ್ನು ವೆಂಕಟರಾಮ್ ಭಟ್ರು ನಮ್ಮ ಮುಂದೆ ಚಿತ್ರಿಸಿಟ್ಟಿದ್ದಾರೆ. ಬೆಳಕಿನ ಬದುಕು ಹೊರಗೆ ಕಾಣ್ತದೆ, ಒಳಗಿನ ಕತ್ತಲಿಗೆ ನೀವು ಬೆಳಕು.
ಸೇರಿದಿನ ಮಾತೆರೆಗಿಲ್ಲ ಒಡಲ್ ದಿಂಜಿದಿನ ಸ್ವಲ್ಪ ಎನ್ನ ಪರವಾದ ಮಾತ್ರ ನಮ್ಮ ಡಾಕ್ಟರ್ ವೀಣಾ ಓಕೆಟ್ ಮಾಡ್ಕೊಂಡ ವೀಣಕ್ಕೆ ಬೊಕ್ಕ ಬಾಲಚಂದ್ರೇರು 2 ಜನದ ಪರವಾದ ಕೈ ಮುಗಿದು ಮಾತೆರೆಲ್ಲ ಎದ್ಕೊಂಡು ಇಲ್ಲೋಕೆಲ್ಲ ಮುಗಿಂದು ಈ ಒಂಜಿ ಎಡ್ಡೆ ಸಂದರ್ಭಗಳು ಒಂಜಿ ಯಕ್ಷಗಾನ ಕಾರ್ಯಕ್ರಮ ಮಾಡ್ಕೊಂಡು ಕೂಡ ಆಸೆ ಯಾರಿಗೆ ತೋಜುಂಡು ಒಂಜಿ ದಿನ ಎಲ್ಲ ಪಾತಿರ ಸಂದರ್ಭ ಏನು ಪಂಡೆ ತುಳುಂಟು ಯಕ್ಷಗಾನ ಬಂತಂದ ತಾನೆ ಆರಿಗ್ಲ ಅಂಚನೆ ಮಲ್ಪೊಳಿನ ತೋಜುಂಡು ಅಂಚಾದ ಇನಿ ತುಳುಂಟು ಯಕ್ಷಗಾನ ನಿಕ್ಲಿಗೆ ಉದರ ಹೊಸತಕ್ಕೇನು ದೇವರಿಗೆ ಅರ್ಪಣೆ ಅಂದು ಅಂಡ ನಮ್ಮ ಪರಾಪ್ರಸಂಗ ಕರ್ನಾಟಕದ ಕಾಲಗ ಅವಿತೆ ತಾರಾನಾಥ ವರ್ಕಾಡಿ ಮೇರೆ ಭಾಷಾಂತರ ಮತ್ತಿನ ಒಂಜಿ ಪ್ರಸಂಗ ಐಕಿನಿ ಭಾಗವತಿರಾದ ರಾಮಚಂದ್ರ ಅಭಿತಾಯಿ ಇಲ್ಲಾಡೆ ಉದಾರ ವೃಂದಾವನ ಸಾರಂಗ ಬಹುಶಃ ಭಾಗವತಿನ ದೊಡ್ಡ ಇನಿ ಬೃಂದಾವನ ಸಾರಂಗ ಬಹಳ ರಂಗಿತವಾದ ಕೇಳಿದ ಯಾರು ರಾಮಚಂದ್ರ ಅರ್ಪಿತಾಯ ಪಂಡೈತೆ ನಮ್ಮ ಜೌವನರ ಪೈಕಿಡು ಭಾರಿ ಒಂಜಿ ಪ್ರತಿಭಾವಂತವಾಗುತ್ತೇನೆ ಅವರಿಗೆ ಸಂಗೀತದ ಜ್ಞಾನ ಉಂಟು ಬೊಕ್ಕ ಕೀಬೋರ್ಡ್ ನುಡಿಪವೇರು ಇಂಚ ಮಾಂತ್ರ ವಿಷಯಗಳು ಉಳ್ಳೇರು ಅಜಿತನ ರಾಮಚಂದ್ರ ಅರ್ಪಿತಾಯ ಅನ್ನ ಒಟ್ಟುಗೂ ಚೆಂಡೆ ಮದ್ದಲೆ ಚೆಂಡೆಗೆ ನಮ್ಮ ಕುಮಾರ ಸುಬ್ರಹ್ಮಣ್ಯ ಒಳಕುಂಡ ಆರ್ನ ವಿಷಯ ನಿಕ್ಲೆ ಮಾತ್ರ ಗೊತ್ತಿಪ್ಪು ಇಡೀ ಸುಳ್ಳೆ ತಾಲೂಕು ಕುಮಾರಣ್ಯ ಪಂಡ ಭಾರಿ ಪ್ರಸಿದ್ಧ ಅವು ಆ ವಿಷಯಗಳು ಪ್ರಸಿದ್ಧ ಅಂತ ಪಂಡ ಕೇವಲ ಚೆಂಡೆ ಮದ್ದಲೆ ಒಟ್ಟು ನೈಟ್ ಮಾತ್ರ ಆಗ್ತದೆ ಆದ್ರೆ ಚೆಂಡೆ ಮದ್ದಲೆ ತಯಾರು ಮಾಡ್ಕೊಂಡ ಇಟ್ಲ ಒಳ್ಳೇದು ಅಂಚನೆ ಜೋಕ್ಲೆಯನ್ನು ತಯಾರು ಮಾಡ್ಕೊಂಡ ಇಟ್ಲ ಪಂಡ ಯಕ್ಷಗಾನವೂ ಜೋಕ್ಲೆಯನ್ನು ತಯಾರು ಮಾಡ್ಕೊಂಡ ಇಟ್ಲ ಅದು ಬಿರುಸಿರು ಅಂಚ ಕುಮಾರಣ್ಯರು ಮಕ್ಕಳೊಟ್ಟಿಗೂ ಕೇಶವ ಪಡಿತಾಯಿರು ಎಡ್ಡೆ ಅನುಭವಿ ಧರ್ಮಸ್ಥಳ ಮೇಲುಡು ಇತ್ತನಾದ್ರೆ ಚಿತ್ಪರ ಕೃಷ್ಣ ಬಲ್ಲಾರಿನೊಟ್ಟಿಗೂ ಅನ್ನ ಅನುಭವ ಮಲ್ಲವು ಅಡಿ ವಂಶನೇ ಅಂಚನೆ ಚೆಂಡೆ ಮದ್ದಲೆ ರಡ್ಡೆ ಇಟ್ಲ ಬಿಡಿಸಿರಲಿ ಅಡ್ಲೋಕ ಮುಮ್ಮೇರ ಪಾತ್ರ ವರ್ಗ ಇನ್ನಿಂದ ದೇವರಿಗೆ ಅರ್ಪಣೆ ಪಡ್ಕೊಂಡ ಪ್ರಸಂಗಗಳು ಪಾತ್ರಗಳು ಅರ್ಜುನನ ಪಾತ್ರಧಾರಿ ಉಳಿದುಕೊಂಡು ಚಕ್ರತಾಳು ನಮ್ಮೊಟ್ಟಿಗೂ ಆಚಾರ್ಯುಳ್ಳೇರು ಪುರುಷೋತ್ತಮ ಆಚಾರ್ಯರು ಮುಟ್ಪನೆ ಕೈತಾಳಿತ್ತಿನಾರು ನಮ್ಮ ದುಗ್ಗಲರು ಕೊಡಿತ್ತಿನಾರು ಕೈತು ಬಾರಿಸುವ ಕೊಡುತ್ತಿಕ್ಕುನಾರು ಅಂಚ ಕುಮಾರಣ್ಯನ ಶಿಷ್ಯ ಅಂಚಾದ ಎಡ್ಡೆ ಲಯಜ್ಞಾನ ಉಂಟು ಎಡ್ಡೆ ರೀತಿ ಚಕ್ರಧಾರ ಕೊಟ್ಟು ನಾನು ಅರ್ಜುನನ ಪಾತ್ರಗಳು ಇನಿ ಏರು ಪಂಡ ರಾಧಾಕೃಷ್ಣ ಕಲ್ಚಾರ್ ಯಕ್ಷಗಾನ ಕ್ಷೇತ್ರ ಎಡ್ಡೆ ಪುದಾರ ಮಾಡ್ತಾರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕನ್ನಡ ಉದಾರ ಮಾಡ್ತಾರ ಇಡೀ ದುರುಟು ರೇಂಜ ಪಾತಿರ್ಬೇಕಂತ ತೋಡಾತೆ ಬೊಕ್ಕ ರಾಧಾಕೃಷ್ಣ ಕಲ್ಚಾರ್ ಗಣರಾಜ ಕುಂಬಳೆ ಆದ್ರೆ ಶಲ್ಯನ ಪಾತ್ರೋಡಿ ನಿಂತೋಡ್ಬೇಕು ಆರ್ಲಾಂಚನೆ ರಾಮಕುಂಜ ಪದವಿ ಪೂರ್ವ ಕಾಲೇಜ್ ಐಟು ಉಪನ್ಯಾಸಕರು ಕನ್ನಡ ಲೆಕ್ಚರ್ ಅಟ್ಲ ರೆಡಿಚಲ್ಲ ಅಂಚನೆ ಕನ್ನಡ ಲೆಕ್ಚರ್ ಅಂಚ ಕನ್ನಡ ಟು ಬಾರಿ ಬಿಗುತ್ತಾಕ್ಲು ಇನ್ನು ತುಳುಟ್ಲ ಅತಿ ಬಿಗುತ್ತಾಕ್ಲು ತೋಲ್ಪದ ಕೊರಿಯರ್ ಕೊಡೋದು ಬರ್ತಿದ್ರು ಬಿಡಿ ನನ್ನ ಕೃಷ್ಣನ ಪಾತ್ರಗಳು ಇನಿ ಪ್ರಸಂಗ ಬರೀನಾರು ತಾರಾನಾಥ ವರ್ಕಾಡಿ ಬರ್ತಿದ್ದೀರು ಅಂಡ ಮರುವೆ ಪಂಡ ವಿಶ್ವಾಸ ಉಂಟು ಪಂಡ ಬರ್ಕೊಂಡು ಮೊಬೈಲ್ ಪಂಡೆ ಅಂಚೆ ಅದು ಬರಬೇಡಿ ಒಂದು ಅರ್ಧ ಗಂಟೆ ಆರು ಕೃಷ್ಣನ ಪಾತ್ರಗಳು ಇನಿ ನಿರ್ಮಾಣ ಮಾಡಬೇಕು ಎಡ್ಡೆ ಪ್ರಸಂಗರ್ತರು ಧರ್ಮಸ್ಥಳ ಮೇಲುಡಿ ವಿಶೇಷ ಪಂಡ ಮೇಲುಡಿ ಇದ್ದದು ಕನ್ನಡ MA ಪಾಸ್ ಮಾಡ್ತಾನಾಗ ಆ ಗುರಿಯೇನೆ ಬೇರೆ ಇಲ್ಲ ಇದು ಮೇಳದ ಜೀವನ ಪಂಡ ಇದು ಕಷ್ಟದ ಒಂದು ಪಂಡಿಗೆ ಮಾತ್ರ ಗೊತ್ತುಂಟು ನಿತ್ಯ ತಿರುಗಾಟ ಒಂಚೂರ್ಲ ಕುಸೊತ್ತಿಜ್ಜಿ ಆ ಇಡೀ ಶಾಲೆಗೆ ಕಡಿಮೆ ಕಲ್ತನ ಅಂಡ್ಲ 6 MA ಪಾಸ್ ಮಾಡ್ತಾರು ಎಡ್ಡೆ ಕನ್ನಡ ತುಳು ಭಾಷೆ ಪಾಂಡಿತ್ಯ ಇತ್ತನಾರು ಆರು ಬರಬೇಡಿತ್ತೆ ಅಡ್ಬೊಕ್ಕ ಕನ್ನಡ ಪಾತ್ರೋಡು ಏನಿ 35 ವರ್ಷದ ಸುಳ್ಳುಳ್ಳೆ ಅಂಚಾದ ಎನ್ನ ವಿಷಯ ಪನ್ನೊಂದು ಇಚ್ಚಿ ಬೊಕ್ಕ ಮದತ್ತಿಂದು ಮಾತೆರೆಗಳ ಶಾರ್ಪ್ ಆಗಿರುವುದು ಅಂಚ
ಭಾಗವತರಿಗೆ ಸರ್ಪಾಸ್ತ್ರ ಅಶ್ವಸೇನ ಈ ಪಾತ್ರುಡು ಈ పొసత్తుంజి ಮೋನೆ ನಿಕ್ಲೆಗೆ ಪರಮೋನೆ ಆಗು అంటే ಈ ಕ್ಷೇತ್ರವು ಹೊಸ ಮೋನೆ ಅವು ವೀಣಕ್ಕೆ ಆಗ ಅಶ್ವಸೇನನ ಪಾತ್ರುಡು ಇನಿ ರಂಗ ಪ್ರವೇಶ ಮಲ್ಪೇರು ఆయన వేషదూదుపారు ఆయన ಭರತನಾಟ್ಯ ಆಡಿಕ್ಲೆ ಗೊತ್ತುಪ್ಪು ಅಂಡ ಈ ಕ್ಷೇತ್ರಡು ಹೊಸತಾದ ಪ್ರವೇಶ ಮಲ್ಪೇರು ತಾಳಮದ್ದಲೆದ ಅರ್ಥಧಾರಿಯ ಅಂಚಾದ ಆರಿಗ್ಲ ಎನ್ನ ವೈಯಕ್ತಿಕವಾಯಿನ ಕಲಾವಿದರನ ಪರವಾಯಿನ ಒಂಜಿ ಸ್ವಾಗತ ಇತ್ತೆ ಮಾತಾ ಕಲಾವಿದರಿಗ್ಲ ಶಾಲು ಹೊತ್ಪಾದು ಅಟ್ಲೇನು ಎದುಕೊಂಡು ಮೀನು ಅಂಡ್ ನಾನು ಪ್ರಸಂಗ ಶುರು ಹಾಕೊಂಡು ದೇವಯ್ಯಗೆ ಅರ್ಪಣೆ ಅಂಚಾದ ಭಾಗವತೇರು ಪ್ರಸಂಗ ಶುರು ಮಾಡ್ಕೊಂಡು ಪಡೆದು ಕೈ ಮುಗಿತು ಕರ್ಕೊಂಡು ಶಾರದೆನು ನೆನೆದೊಂದು ಭಕ್ತಿಡು ಕಾರ್ಪತದ ವಿಘ್ನುಲೆನ ಪರಿಹಾರ ಪುನ ದೇವರಿಗೆ ಕೈ ಮುಗಿಪ ತಿರುಡು ಸೇರಿನ ಬಿನ್ನೆರೆಗೆ ಬಗ್ಗದ ಸೇರಿನ ಬಿನ್ನೆರೆಗೆ ಬಗ್ಗದ ವೀರರೀರ ಹೊಂಬು ಕದೆ ಬಾಲಿ ಬೀರಿಸಿದ ಯಕ್ಷಗಾನನು ಬಾಲಿ ಬೀರಿಸಿದ ಯಕ್ಷಗಾನನು ಪಂಪೆ ಈಗ ಹೋರಾಡೋಣ ನಾನು ಗೆಲ್ತೇನೆ ಅನ್ಕೊಳ್ಳೋ ಭಾರಿ ಮನ ವಿಶ್ವಾಸನೆ ಕೊಂಡೊಂದು ತೋಜುಂಡು ಅಂದ್ರೆ ಈಗ ನಾನು ಏಟೋ ಸತ್ಯನಮ್ಮ ಎದುರಾತ ಲಡಾಯ ಮಂತು ಒಂಜಿ ಗಂಟೆ ಗೆಲ್ಪೇರಾತದ ಅಪಗಂಡದಾಯ್ತಾ ಈ ಜಾತಿ ಪುಟ್ಟ ನನಗೆ ಗೊತ್ತಿಲ್ಲ ಈ ಪುಟ್ಟ ಜಾತಿ ನೀರು ಬಗ್ಗೆ ಓಡಾಯ್ನೆ ಆಂಡ ಈ ನೀರು ಬದಲಾದ ಸುಲಭ ಆಗ್ತದೆ ಅರ್ಜುನನ ಗೆಲ್ಪನ ಅಂತ ಹೇಳಿಲ್ಲ ಇದ್ರ ಬಾರಿ ಪಂತ ಮಾತಾಡದ ಓರ ಓರ
ಕಾಳಗದ ಕಂಡುಟೆನ ಬೆರಿತಿಯರ ದಿಕ್ಕಾದ ಏತೋ ಸತ್ತಿನ ಗೆದ್ದರೆ ಒಂಜಿ ಸತ್ಯನ ತೆರೆದೆದ್ದು ಅರ್ಜುನನ ಗೆಂದಿಯೇ ಕರ್ಣಗೆ ಬಣಿಯರ ಅಪಗಂಡ ಸಾಮರ್ಥ್ಯದ ತಿಳಿಯೋಣ ಇಲ್ಲಿ ಆ ಕೇರಿದ ಯುದ್ಧ ನಿಂತು ನನ್ನ ಈ ಪಿರನ್ನು ಬರೆಯರೈತಿ ಅಂಚಾದ ಬದುಕದ ಪೋಪುನ ಆಸೆ ಉಣ್ಣು ಗಾಂಡ ಬೇರೆ ಪಡೆದು ಯಾವ 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 ಭಾರಿಯಂತೆ ಪಾತ್ರ ಬಂಡೈ ಎಂಗಿ ಬರ್ತನ ಸನ್ಮಾನ ಎಂಗು ಪರ್ವ ಬಿರುದು ಎಂಗೆ ಕೇಂದ್ರ ಅಭ್ಯಾಸ ಹೋಯಿ ನಮಗೆ ತೀರ್ಥಗಾತಿನಾಯಿ ದೂರ ಮುಂಕೋಡಾಯಿನಾಯಿ ಮುಟ್ಟ್ಯಾರ ಅವಂದಿನಾಯಿ ಜಾತಿ ಕೆಟ್ಟಿನಾಯಿ ಇಂಚಿತರ ಪಾತ್ರೆಗಳು ಕೇಂದ್ರ ಎಂಗಿತ್ತಾರ ಸುಡುವಾದ್ರೆ ಇಂದು ಮಾತ ಇಟ್ಟುಕೊಳ್ಕೊಂಡ ಪ್ರಶಸ್ತಿ ದಾಯ ಪಂಡ ಪರೀಕ್ಷಾ ರಂಗೋಡು ನಮ್ಮ ಇರುವೆಲ್ಲ ಬೋರ್ಡಂಡ ಮಾತಿರಲ್ಲ ಅವರವರ ಪಾಂಡವಿರಲ್ಲ ಆಗ್ಲಿಕ್ಕಿನ ಸಾಮರ್ಥ್ಯವನ್ನು ಮಾತ್ರ ತೋರಿ ಪಾದುಕೊಡಿ ಆ ಕಾರಣಡು ಮಾತೆರೆಲ್ಲ ಬಿಡುತ್ತ ಅಣಿಯರಿಂದ ಕೇಂದ ಅವಳು ಅರ್ಜುನ ಎಂದಾಳು ಆ ಕಾರಣಡು ಎಂಬತ್ತಿ ಎದುರು ಈ ದಾನ ಮಾತ ಪ್ರದರ್ಶನ ಮಾಡ್ತಾ ಇನ್ನು ಮಾತಾ ಎಲ್ಲ ಮತ್ತು ತೋರಿಪಾಯ ಆ ಕಾರಣಡು ನಿನ್ನ ಗುರುಕುಲಕ್ಕೆ ಎನ್ನೇನೆನ್ನಡ ಏನು ನಿನ್ನ ಅಮ್ಮೆ ವಾರವಂಶದ ಕುಟಿಯ ಏನು ಗುರುಕುಲು ನಾನು ಪಣಿಯನ್ನು ಗೊತ್ತಿದ್ದೇನೆ ಅಂಚಾದ ತರಕಂತ ಪಡಿಯೇನು ಆ ತಾಯಿನ ಪಕ್ಕ ಇಂದು ಭೋಜನ ಶುರು ಮಾಡಿ ಒಂಜಿ ದಿನ ಅಣ್ಣ ನಿನ್ನ ಒಟ್ಟು ಪೊರ್ಮೂಡು ಅಂಚಾದು ತೂಯೆ ಯುದ್ಧ ನಡത്തുന്നു ನಡತಿನ ಲಡಾಯಿನ ಮಾತ ಏದೇನೋ ನಡತ್ತಂದ್ರ ಅಂಡ ಇಂಜಿನ ಅರ್ಥವು ದಾಯ ಪಂಡ ಇಂದು ಚಿತ್ರಸೇನನ ಕಾಲಗ ಮೂರು ನಡತನ ಲಡಾಯಿ ಪಂಡ ಅವು ಮದ್ವೆ ನಡಪಡ ಲಡಾಯಿಯಿಂದ ಆಲೋಚನೆ ಮಲ್ಪಡಾಯಿ ನಿನ್ನ ಮಾಯದ ಆ ಸರ್ವೋಹನ ಅಸ್ತ್ರ ಅವು ಈ ಕುರುಕ್ಷೇತ್ರ ಇಜ್ಜಿ ದಾಯ ಪಂಡ ಅವು ಇದ್ದುಕೊಂಡ ಸುರುತ್ತಾನೆಯ ಪ್ರದರ್ಶನ ಮತ್ತೂರಲ್ಲಿ ಅಗತ್ಯ ಬರ್ತನ ಉಂಟಾಗಿರುತ್ತೆ ಹೆಚ್ಚಾದಾಗ ಉಂಟು ಅಗತ್ಯ ಬರಂದ ಬಿಡಿ ದಾಯ ಪಂಡ ನಾನಿ ಒಂದೇ ಒಟ್ಟು ಯುದ್ಧ ಮುಗಿತೀನಿ ಈ 17 ಅಂತೀನಿ ಈ ನಾನು ಮುಗಿತಿದ್ದಿ ಹೊರಿಯವರಿಗೆ ಬರ್ತನಗಳು ಪುರ ಮಗನಿಯರು ಮಧ್ಯದಲ್ಲಿ ನಿಖೇರ ಫಲ ಮಗತೀರಿ ನಿಗ್ಗನ ಕಡೆ 8 ಜನ ಒಳ್ಳೆ ಲೆಕ್ಕ ಮಾಡುದು ಏತೇ ಇಪ್ಪಡು ಉಂಡತ್ತ ಒಂದಿನ ಮುಗಿತು చేస్తా ಯಾನುಳ್ಳೆ ಆಲೋಚನೆ ಅಂಚಾದು ಚರಿತ್ರೆಯನ್ನು ಪಡೆದೊಂದು ಪೋಡ ಎನ್ನಡ ದಾಯ ಚರಿತ್ರೆಯನ್ನು ಬಡೋಡ ಮಾಡ್ಪೆ ನಿನ್ನ ಅಣ್ಣೆಯನ್ನ ಕೈಟಿ ಇನ್ನೇ ಸೋತು ಹೋಗಿ ಧರ್ಮರಾಯ ಆಲೋಚನೆ ಮಾಡು ಐತೊಟ್ಟುಗು ಭೀಮೆ ಆಮೇಲೆ ಭೀಮದ ಗತಿ ಏನೊಂದು ಕೇಂದ್ರ ಇಲ್ಲ ಐತಿ ಅಂಚಿತ್ತನ ಆಮೆ ಇತ್ತನ ಭೀಮಲ ಇನ್ನು ಎನ್ನೊಟ್ಟು ನಡತಿ ಪಂಡ ಚರಿತ್ರೆಯನ್ನು ಪಡ್ಕೊಳ್ಳಿ ಆಗ್ತದೆ ಚರಿತ್ರೆ ಏತೋ ನಡಕು ತಾಯಿ ಭೀಷ್ಮಾಚಾರ್ಯರ ವಿಷಯನೇ ಆಲೋಚನೆ ಮಾಡ್ತು ಚರಿತ್ರೆ ఉండ భీష్మాచార్య ఏళ్ళ కైతాన్న సూచన ఉండబడు ఆయన 6 మగరియరా ఇచ్చారు పగరి మంచోడు జతోగులే అప్పగ ఏనికి ఎంచాపుండు పనిరా ఆపుచి ఇతరేట నడతన యుద్ధము ఓ విగుత్త యుద్ధ యాన ఉండి వేళ పనుకుండావు సరి ఆయన యుద్ధమే చేస్తావు అంచితన యుద్ధుడు ఈ ಗೆಲ್ತಾ ಪಡ್ಪೇನು ಪಂಡ ನಿಕ್ ಯುದ್ಧ ತೆರಿಪೂಜಿಂದ ಪಣ್ಣೆ ಅತ್ಯನ್ ಎಲ್ಲರೂ ಈ ಕಡಿಮೆ ಅಂತ ಪಡ್ಪಣಿ ಅತ್ಯನ್ ದಾಯ ಪಂಡ ಸ್ವರ್ಗವು ಏರಿಯ ಪಾತಾಳವು ಜತ್ತ ಅಂಚಾದ ಪಾತಾಳದ ಅಳನಿಕ್ಕು ಗೊತ್ತುಂಡು ಸ್ವರ್ಗದ ಅಳನಿಕ್ಕು ಗೊತ್ತುಂಟು ಆನೆ ನಿಕ್ಕ ಪ್ರಶಸ್ತಿ ಬರ್ತಂಡ ತನಗೆ ಕಿರೀಟದ ಕಿರೀಟಿ ಎಂದು ಘೋಷಣೆ ಬಂತು ನೋಡಿ ಆಯ್ತು ಬರ್ತದಾನೆ
ಎಂಡದಕ್ಕೇಂಡ ಮೂಡೋಡ ಮೇಲೆ ಪದರಿಂದ ನಿನ್ನ ಪುದ ಅಂಡ ಮೂಳೆ ಇಂಚ ಅಂಚಿತ್ರ ಮಾಮಲ್ಲ ಇರಲ್ಲ ಇಲ್ಲ ಗುರುಡು ಕಣ್ಣೆ ಉಂಟುದೇ ಬಣ್ಣಾಗ ಆಲೋಚನೆ ಮಾಡ್ಕೊಡಿ ಯಾನ ದಾನ ಆಗ್ತಂದಿತ್ತಿಂದ ಯಾನ ನೀನು ಬರ್ತನಾಯನೆ ಅಂದಿತ್ತಿಂದ ಎಲ್ಲರೂ ಕೆಟ್ಟ ಪ್ರತಿಜ್ಞೆ ಮಾಡ್ತಾನೆ ಜನ ಆತ ಪ್ರತಿಜ್ಞೆ ಮಾಡ್ತು ಈ ಬರ್ತ ಬಂದಾಗ ಎಂಕಲ ಕೂಡು ಬಿರುತ್ತಾನೆ ಯಾನ ಅಂದಾರ್ಥವನ್ನು ನೀನು ತೋಡ್ಪಾಡು ಕೊಳ್ಪಿನ ಉತ್ಸಾಹ ನಮ್ಮ ಮನಸ್ಸಿನವರಾಗಿ ಅಂಚಾದ ಕಲ್ಪೆ ಅರ್ಜುನ ಬಿರುತ್ತಾನ ಅಂದಾತ ಒಂದು ಕೂಡಲ್ಲ ಲಡಾಯಿ ಬಂತೇ ನೋಡತ್ತಂದೆ ಬೇಟೆ ಹತ್ತು ಕೋಡೆಗಳ ವಿಷಯ ಕೊಡ್ಚಿ ಆಯ್ದ ಸಂಗತಿ ಮಾತಾಡೋಡ್ಚಿ ಇನ್ನಿದಾನೆ ಎಂದು ಬನ್ನಿ ನೀವಾದ ವಿಚಾರವಿಂತ ನಿಮ್ದು ಒಂದು ಆಲೋಚನೆ ಮಾಡ್ಕೊಂಡ ದಾಯ ಪಂಡ ಯಾನ್ ರಕ್ಕ ಸೇರಿ ಅಂಚಾದು ಈ ಅಂದಿಂದ ಅಣ್ಣ ನಿನ್ನ ಜೀವನ ನೋಡಿ ದಾಯದ ಮಲ್ಕೊಂಡು ಬರ್ತಾ ನಿನ್ನ ಬದುಕಿನ ಉಂಜಾನ ಎಡ್ಡೆಂದ್ರ ಕೆಲಸ ಮಾಡ್ತಾನ ಎಂಟ ಉತ್ತರ ಐತಿ ಎಂಕ್ಲ ಅಂಚ ಕೊರಿಯಾಗ ಅನ್ಯಾಯ ಮಾಡ್ತೈತಿ ಏರೇನ ಇಲ್ಲಿದೆ ಬೇರೆ ಬೋದಿಜೋ ಏರೇನ ಇಲ್ಲಿಗೆ ಸುವರ್ಣ ಬೋದಿಜೋ ಏರೇನ ಬಿಡತ್ತಿನ ಸರಗೆ ಕೈ ಮಾಡ್ದು ಇಪ್ಪೇರ ಬೋದಿಜೋ ಅಂಚಾದ ಧರ್ಮವನ್ನು ಎಂಕ್ಲ ಕಡೆ ಈ ವಿಶ್ವಾಸ ಎಂಕ್ಲ ಉಳ್ಳು ಎಂಕ್ಲ ಗುರುಕುಲ ಎದುರು ಇರುವಕರಿ ಪತ್ರಕ ಪ್ರತಿಜ್ಞೆ ಮಾಡ್ತೆ ಬರ್ತನ ಇದು ಎಂಟೆ ಬುಕ್ ಮಲ್ಪೋಯ್ತು ಹೇಳಿದ್ರು ದಾಯಿಕ ಬಡ್ಚಂದ್ರ ಮಲ್ಪನ ಆಗ್ತದೆ ಅಂದಯ ಅಂದಯ ಇರುವಕರಿ ಪತ್ವನೇ ಆಂಡ ಏಪೋಯಿ ಮಂತ್ರಗಳು ಕೊಡೋದು ಬಣ್ಣನ ಅಪ್ಪಗ ನಿನ್ನ ಹಣೆ ಬರ ಕೊಡತ ಇದ್ದಿನ ಬಣ್ಣದಾರ ಹುಡಿಯರು ನಿನ್ನ ಓಡೆಗ ಬಾರುಪಾಯ ಹೆಂಗದ ಕುಳಿಯ ಅಲ್ಪ ದಾಯ್ತವ ಮಂತ್ರದ ಬರ್ತ ದಾಯ್ತ ಮಂತ್ರ ಬರ್ತ ಒಲ್ತು ಬರ್ತ ಎಂಟ್ಲ ಕೇಂದ್ರ ಬರ್ತಿಜ ಅಂಡ ಪಗರಿ ಉಡುಪಿ ನೋಡ್ಕೊಂಡು ಜಾಣ ನಿನ್ನಡ ಉಂಡು ಅಂಡ ಅವು ಈತನಡ ಸೋಜರ ಅಂಡ ಐಕು ಬಣ್ಣದ ಕರಿನ ಕಥೆನ ಪಾತ್ರ ಹಾಕೊಂಡು ನಮ್ಮ ಇದ್ದಿನ ನಿವಾಸಕ ವಿಷಯದ ಇದೆ ಪೋಯಿ ಏನಾದ್ರು ಗೋವಿಂದನಿಗೆ ಕೊಂಚ ಮಂಜಿನ ಮಚಾರ ಉಂಟು ಅಂಚಾದೆ ಅಡೆ ಬಾಯ ಪ್ರಶಸ್ತಿ ತಂದು ಬರ್ತ ಎಂಕ್ ಊರು ತಗಲಿ ಎತ್ತನ ಬುದರೆ ಪ್ರಶಸ್ತಿ ಅವಡು ನಿಜ ನನ್ನ ಯೋಗ್ಯತೆಯಲ್ಲಿ ಏನು ಪಡೆವೆ ಆ ಧೈರ್ಯ ಬರ್ತೇವೆ ಆನಿ ಪರೀಕ್ಷಾ ರಂಗೋಗಿ ಬರ್ತಾಯಿ ನಿಕ್ ನಿಜ ಮಾತಾಡ ಅಧಿಕ ಪ್ರಸಂಗತ್ತವು ನಿಕ್ ಪ್ರವೇಶ ಮಾಡ್ಕೊಡ ಅಗತ್ಯ ತಾನೇ ಅವು ಎಂಕ್ಲೆ ಅರಸು ಜೋಕಳಿಗೆ ಇತ್ತು ನಾವು ಆಂಡಲ್ಲ ತಲೆ ಮಾಡಿಯ ಎನ್ನನ್ನು ಹೆಂಚಿನ ತಡಿಕೊಂಡ ಬಲ ಬಲ ಅರ್ಜುನ ದಾಯ ಬಡಾತು ಎರಡನಿಗೆ ಬಗೆದಾಯ್ತ ಬಜಿ ಸ್ಪರ್ಧೆಗೆ ಬರ್ತಾನೆ ಅಂಡ ಬಗೆ ಮನೆ ರೇಖ ತೋಜೋದು ನಿಜ ಅಂಡ ಆಂಡ ಈ ಬಿತ್ತು ಬಂಡಲ್ಪ ಬಗೆಕ್ ಅರ್ಥ ಸುರುವಂಡವ ನಂಗೆ ತಾಗಿಯಲ್ಲ ಆಂಡ ಈಡೆ ಮುಟ್ಟಲ್ಲ ಒಂಜೇನ ನಿಂಗೆ ಆತಜಿ ನೋಡು ಅರ್ಜುನ ತೀರುವೋ ಪಂತ ಮಾತಿರುವ ಭಾಷೆ ಮಾಡ್ತು ಬರ್ತದ ಅರ್ಜುನನ ತಲೆ ರೆಪ್ಪೆ ನಾನಿ ಸಭೆಟ್ಟು ಮಾತನ ಪ್ರತಿಜ್ಞೆಯು ಕರ್ಣನ ತಲೆ ಗಡ್ಪೆ ಇನ್ನ ಇನ್ನಿಲ್ಲ ಎನ್ನ ಅಣ್ಣನ ಮೋನಿಗೆ ಈ ಬೆಗರ ಜಪ್ಪಯ ಆರನ ಎದುರು ಪ್ರತಿಜ್ಞೆ ಬಂದದ್ದು ಸೂರ್ಯ ದೇವರ ಕಂತೆಯ ತುಂಬು ಕರ್ಣನ ತಲೆ ಗಡ್ಪೆ ಈ ಪಂತ ಪಾತ್ರದ ಬರ್ತದೆ ಎಂದು ತೀರು ನನ್ಪುನ ಧೈರ್ಯ ಓಹೋ ಈ ಬಿರಿ ಬೋಗರೆ ಬರ್ತದೆ ಏನೇನು ಕೇಳಿಯಲ್ಲ ಆಯ್ತ ಮಲ್ಪರೆ ಬಿದ್ದಾಡ್ದ ಐ 4 ಜನ ಮಲ್ಪು ನಿಕ್ಕ ಮೀನು ಬಾತ್ಯಾರ ಹೋದ ನೋಡ ನಿಕ್ಕ ಜಾತಿನಿಂದ ನೆಂದು ತೋಜು ಈ ಏನು ನಿಕ್ಕ ಗೊತ್ತಿಜ್ಜಿ ಅಂಚಾಣ್ಣಲ್ಲ ಅದಿರತನ ಮಗೆ ಬಂಡೊಂದು ತಿರ್ಕೋನ ಜನ ಅದಿರತನ ಕಾಸು ಐ 4 ಜನ ಮಲ್ಪು ಅವೇ ಈ ಮಲ್ಕೊಡ ಐನಾಳ ಮಲ್ಕೊಂಡ ಇದರ ಪ್ರಯೋಜನ ಆಗ್ತದೆ ಅವನ ಮುಂದೆ ಜೈ ಎಂಕ್ಲ ಜಾತಿತ ವಿದ್ಯೆ ಕಲ್ಪೆಲ್ಲ ಬಿದ್ದಾಡಿ ಅಂದ ಪಗರಿ ಬಿಡ್ಕುನ ಬಿರ್ಸಾಟಿಗೆ ಉಂಡೆ ನೆಡ ಆ ಜಾಣ್ಮೆ ಉಂಡನಡ ಇತ್ತಣ್ಣ ನಾಟ ತೋಜಾವಡ ತುಂಬು ಅಂತ ಆತದಿ ನಿಕ್ಕ ಕೋಡಿಗೆ ಹಾಕೊಂಡು ಎಣ್ಣನಾಗ ತೋಜುಂಡು ಆನಿ ಗೋಗ್ರಹಣವನ್ನು ಮಲ್ಲ ಬುಧರದಿ ಒಂದು ಭತ್ತರಸ ಬೆತ್ತಗಂಡಿಯಲ್ಲ ಅಪ್ಪಗ ಏನು ಗುಣ್ಣ ಹತ್ತದ ನೆನಪುಡು ನಿಕ್ಕ ಬೆಗರಿ ತಪ್ಪುಡು ಎಣ್ಣ ಅಂಚಾದ ಇತ್ತ ಇಂದು ಬಿಡೊಡ್ಚಿ ಇಂದನು ಬಿಡೊಡ್ಚಿ ಇಂಕ ಬುಡೋಡ ಕೊಟ್ಟು ಈ ಏರಿಯಾಯಿ ಅಂದ ಉಂಡ ತಲೆದೆಪ್ಪೆ ಇಜ್ಜಿ ನನ್ನ ನಿಕ್ಕ ಬದುಕೊಡು 4 ದಿನ ನಿಂತಂದ ಒಂದೇ ಸಾಧಿಪುನ ಪಗೆ ಮುಗಿಂಡು ಎನ್ನ ತಲೆ ಹೋಗುಂಡು నేను ಅರ್ಥ ಮಲ್ತೊಂದು ಮುರಾಣಿ 10 ದಿನ ಅಡೆಗದು ಗುಳ್ಯತ್ತ
ನಿನ್ನ ಅಪಾರ್ಥ ಹೆಚ್ಚಿಗೆ ಆಗುದು ಹೌದಾ? ದಾಯ ಪಂಡ ಯುದ್ಧ ರಂಗೋಡು ಎಂಚಿನ ಗೋಡು ಅವಳು ಗೋಡ ಅವನ ಪಳಗರಿನ ಉಡುಪು ಅಂಚಿನ ಜಾನೆ ಉಂಡ ಅವು ಎಂಕು ಉಂಡ ಇಚ್ಚೋ ಕಲ್ಪನೆಯನ್ನು ಪಾತೆರೋಡು ತೋಟಿ ಪಾದ ಕೊಡುಪಣಿ ಅಷ್ಟು ಬದಲಾದ ಶಸ್ತ್ರಾಸ್ತ್ರ ಪ್ರಯೋಗ ನಿನ್ನ ಜಾಣ್ಮೆ ಏತುನೊಂದು ಸುಮಾರು ಸರ್ತಿ ತೂತೆ ಐಕ್ಯ ಪಣ್ಣಿಯರು ಇನಿ ಉಂಡ ಯಾರು ಪಣ್ಣಿದಾಯಿ ಚರಿತ್ರೆಯ ವಿಷಯ ಪಾತೆರಡ ಇದ್ದ ತಾನೇ ಅನ್ನೊಂದು ಆಲೋಚನೆ ಮಲ್ಕೊಡು ಪಂಡು ಒಂಜಿ ಉದಾಹರಣೆ ಕೊಲ್ಪೆಯನ್ನಿ ಓ ಮಾಮಲ್ಲ ಕವಿಗಳು ಆದಿಕವಿ ವಾಲ್ಮೀಕಿ ದುಮ್ಮು ದಾದಾದಿತ್ತೆ ಎಂಚ ಕವಿಯಾಯಿ ಇಂದಿನ ಆಲೋಚನೆ ಮಲ್ಪನಾಗ ಈ ಏನೋ ಕಾಡದ ಬೇರೆ ಈ ಹಾಡಿಗೆ ಪೋರಂದು ಪಂಡ ಆದಿ ಕಾವ್ಯ ಬರೆಯರ ಉಂಡ ಅಪ್ಪ ನಮ್ಮ ಅವು ಅಲ್ಲಿ ಅಂದ್ಯ ಏರು ಪಂಡದು ಕೊಡನೆ ಅಂದು ಒಡ್ಚಿ ಎಂಚ ಮುಂದು ಬೋಡು ಬದುಕಿಟ್ಟು ಉಂಜಾಂಡ ಎಡ್ಡೆ ಬುದನ ಮಂತ್ರ ಉಂಟಾಗಿ ಇತ್ತೆ ಎಡ್ಡೆ ವಾಲ್ಮೀಕಿನ ಬುಧರ ಕೊಡ್ಚಿ ಅದಕ್ಕೆ ಉದಾಹರಣೆ ಬಣ್ಣೆಯನ್ನು ವಾಲ್ಮೀಕಿನ ಬುಧರ ಇರ್ತೇನೆ ಏನು ವಾಲ್ಮೀಕಿಂದ ಅರ್ಥ ಉದಾಹರಣೆ ಮಾತ್ರ ಆರ್ನ ಲೆಕ್ಕನೆ ಒಮ್ಮಣ್ಣ ಒಂದು ಎಡ್ಡೆ ಅಂದ್ರೆ ಬೇರೆ ಮಂತ್ರ ಉಂಡ ಜ್ಞಾನ ಎಡ್ಡೆ ಮಾಡ್ತೇನೆ ಗುಡಿಯನ್ನು ಅವತ್ತು ಇದ್ದ ಮುಖ್ಯ ಮೂರು ನಡಪುನ ಯುದ್ಧ ಜ್ಞಾನ ನರಮಾರಿ ಎಡ್ಡೆ ಆಗ್ತದೆ ಇಲ್ಲ ಮೊದಲ ಸಂಗತಿ ಅತ್ತೆ ಇತ್ತೆ ಕೂಡ ಎಂಚಿನ ಆಣ್ಮೆ ಯುದ್ಧ ಇತ್ತೆ ಓವು ಸತ್ಯ ಓವು ಸುಳ್ಳು ಓವು ಸರಿ ಓವು ತಪ್ಪು ಓವು ಧರ್ಮ ಓವು ಅಧರ್ಮ ಅವು ನಿಶ್ಚಯ ಬೇರೆ ಗೊತ್ತಾಗ ಉಂತಿನಿ ಅರ್ಥ ನಮ್ಮ ಅವು ದುಂಬೆ ಆತ ಅವಳು ಶ್ರೀಕೃಷ್ಣ ದೇವಿಯರು ಬರ್ತೇರು ಗೌರವ ನಾಡಿರು ಅವಳು ಬಾತೇರು ಈಕೆ ಅಂದ ಎನಗೆ ಅಂದೆ ಅಂಚಾ ತಾನೆ ಅಂದು ಅವಳು ಎಂಜಿನ ಪಡೋಳು ಅಯ್ಯನ ಎಂಕ್ಲೇನ ಅರಸು ಬಂದದ ಅವು ಇತ್ತೆ ನಿರ್ಣಯ ಮಾಡ್ಕೊಂಡು ವಿಮರ್ಶೆ ಮಾಡ್ಕೊಂಡು ಕೊಡ್ಚಿ ಮೊಕ್ಕ ಎಂಜಿನ ಬೋಡು ಮುಲ್ಪ ಕನ್ನಡಕ್ಕಿಂದ ಲಡಾಯಿ ಆತಿ ಅವು ಎಂಜಿನ ಯಾವಾಡಿ ಯಾನ ಧರ್ಮವಂತರೇ ಅಣ್ಣ ಕೊಡ್ಮೆ ಮೂರು ಯಾನ ಧರ್ಮವಂತರೇ ಅಣ್ಣ ಸರಿ ಧರ್ಮವಂತರಾಯ ಬದುಕುದು ಒಳಿಪೆ ಮಾಡ್ಕೊಂಡು ದಾರಾಯ್ಚಿ ಅಧರ್ಮವಂತರಾಯ ಸರ್ವ ಸೈಪೂಜೆ ದಾರಾಯ್ಚಿ ಎಂಚಲ ಕಾದಾಟ ಮಾಡ್ಕೊಡು ಅಂಚಾದ ಮುಲ್ಪ ಕೊಳನ ಕನೊಟ್ಟು ಬತ್ತಿರು ಇಂಚಿತ್ತರ ಈ ಕೋಲಾಹಲದ ಈ ರಂಗೋಡು ನಮ್ಮ ಇತ್ತೆ ಕಾಳಗ ಮಂತ್ರಿಯರ ಉಂಟು ದಿಪ್ಪನಾಗ ಎನ್ನಾಡು ದಾಳ ಬಲ್ಲಿ ನಡಪು ಒಂದು ಮನ್ಪಾಸ ಅಯ್ಯೋ ನಿನ್ನ ನಟೋನೇನು ಎಂಗೆ ಜೀವ ಕೊಡಲಾರು ಅಂಚ ನಟೋಣ್ಣನಿ ಈ ಪಣೋಳಿ ಈ ಪೋನಡಪು ಇತ್ತೆ ನಿನ್ನ ನೋಡಿ ಪಾವೆ ಪಂಡ ಕ್ಷಮಾದಾನ ಅಂತ ಎಂದು ಕೈದರೆ ಕೊಡಿ ಅವತ್ತಿಂಕ್ ಜೀವದಾನ ಕೊಡುന്ന ನಟನ ಪರಿಸ್ಥಿತಿ ಆಪುಂಡು ಅವು ಜಿಂಕ್ ಕೂತ್ಕೊಂಡು ಗಾಯ ಪಂಡ ಪ್ರಾಯ ನಿನ್ನ ಹೆಚ್ಚಿಗೆ ಅನುಭವ ಉಂಡಿ ಈ ಪ್ರಸಿದ್ಧಿಡುವಲ್ಲ ಅದು ನಿನ್ನ ಪುದರಿಪ್ಪು ಎತ್ತಲ ಐಕ್ಯ ಪಂಪಣಿ ಅಕ್ಕಿಯ ಆಂಡ ಮೂರು ಕಾಳಗ ಮತ್ತಂಡ ಸೋತುಂಡ ನಾಣ್ಯವು ಗೆಲ್ಲುತ್ತಿನ ನಾಣ್ಯವು ಪಂಪಣ ಎಂಕು ತೆರಿವು ನಿನ್ನಾತಿ ಅಂಚಾದು ಮುಲ್ಪ ಕಾಳಗ ಮಲ್ಪೆ ಒಂಜಿ ವೇಳೆ ಸೈತಂಡ ವೀರ ಸ್ವರ್ಗ ಅಂದ ಇನ್ನುವೆ ಅಂತಂದೆ ಒಕ್ಕ ನಿನ್ನಡ ನಟ್ಟದು ಜೀವರಿಯೊಂದು ಒಕ್ಕ ಓಡೋಬಹುದು ನಟ್ಟದು ಬರ್ತದ ಜೀವನ ಅತ್ಯನ್ನ ಅಂಚಾದು ಕಾಳಗ ಪಂಡ ಕಾಳಗನೆ ಮುಲ್ಪ ಪಾತೆರ ಪಂಡ ನಾರಾಯಣ ಪಾತೆರ ಮತ್ತೆ ಬಗರಿದ ಪಾತೆರ ಆಲೋಚನೆ ಮಾಡ್ಕೊಂಡು ಅಡಿ ದುಮ್ಮು ದಿಂಡ ದಾನ್ಯವು ಒಂಜೋ ವೀರ ಸ್ವರ್ಗದಿ ಅರ್ಥ ಅಂಡ ರಾಜ್ಯದಿ ಅಂಚ ರೆಡ್ಡಿ ಒಂಜಿ ಆಪುಂಡು ಪಂಪಣ ವಿಶ್ವಾಸ ಎಂಕಿತ್ತಿರ ಕಾರಣ ಪೋಳಿಪಾಯ ಎರಡವು ಎಂಕೆ ಒಂಜಿ ಬಡ್ಡ ತುಂಬುದಿಂದ ಒಂಜೋ ವೀರ ಸ್ವರ್ಗ ದಿಕ್ಕು ಇದಿನಾಂಡ ಎಂತ ರಾಜ್ಯ ದಿಕ್ಕು ದಿಕ್ಕದಾಯ್ತ ದಿಕ್ಕು ದುರ್ಯೋಧನ ನಟದ ಬದುಕನೆ ಐಕ್ಯ ಪಂಪಣಿ ಎಂಟು ಹೋರಾಟ ಮತ್ತು ದಿಕ್ಕನ ರಾಜ್ಯ ಅತ್ತಂದೇ ದಿಕ್ಕನೇ ಸರಿ ಆತ ಕಣ್ಣ ದೃಷ್ಟಿ ಉಣ್ಣುನಾಂಡ ಅವಳು ತೂಲ ಪಡ್ಡ ಇರಿಕಡೆ ಸೂರ್ಯ ದೇವರ ಕಂತೆರ ತಯಾರ ಹೊಂದುಲ್ಲೇರು ಆರು ಪೂರ್ತಿ ಮುಖ್ಯರ ತುಂಬೆ ನಿನ್ನ ಬದುಕಲ್ಲ
ಸರ್ತಿ ಕರ್ನಾಟಕ ಸರಿಯಾಗಿ ಮಂಜು ಪಾಠ ಅವಳು ಐಕಾಂತರ ಎಡ್ಡೆ ಪಗರಿ ఆయన రద్దు కూడదు ಒಂದೇ ಬರ್ತದೆ ಕಣ್ಣೆ ಬರಸುಡೆ ಇಸುಡೆ ಅಂದರದ ನಾನೇ ಏನೊಂದು ಅಂತರುಳು ಅದು ಅರ್ಜುನ ತುಂಬಿತ ನಾಡಿಗೆ ಪಗರಿ ಸಂಚಿಗೆ ಕೈ ಮಾಡಿ ಕೊಡು ಆನು ಮಗನೇ ಕನ್ನೆ ಕೊಡು ಏನೆಗಿಲ್ಲ ಮಹಾವೀರನೇ ಏನೆಗಿಲ್ಲ ನಿಶ್ಚಯ ಯಾನೆ ಮೆಚ್ಚೆ ಉಡಲಿಂಗ ಯಾನೆ ಮೆಚ್ಚೆಯೇ ಉಡಲಿಂಗ ಅಂದೇ ಶ್ರೀಕೃಷ್ಣ ಬಿಂಜಿದು ಬರ್ತಂಡು ತೂಪುನಂಚಿನ ಕಣ್ಣುಳೆಗು ಭಾಗ್ಯಗೋಳು ಸೇರು ಗುಂತೋಡಾಟ ಯೋಧಗೋಳು ಅವೇದೋ ಯುದ್ಧ ಕ್ಷೇತ್ರವು ಯಾನು ಪೋತೆ ತಂಕದ ಜವಣಿರು ಬಿಂಕೊಡು ಪೊಂಬುನ ಅವೇತೋ ಅಂಕೊಲಲ್ಲಿ ಯಾನು ತೋತೆ ಆಂಡ ಇನಿ ಈ ಕುರುಕ್ಷೇತ್ರ ಯುದ್ಧ ಭೂಮಿಡು ಕರುಣೆಯ ಬಕ ಅರ್ಜುನೆ ಮುಕುಲು ಮರ್ತಿನಂಚಿನ ಮಹಾ ಸಂಗ್ರಾಮ ನಭೂತೋ ನ ಭವಿಷ್ಯತಿ ಎಂದು ಹೇಳ್ಬೇರಂತ ಅಂಚ ನೆನಪು ಮಾಡ್ತೊಂದುಲ್ಲೆ ದುಂಬಾಂಡ 21 ಸಾರಿ ಭೂ ಪ್ರದಕ್ಷಿಣೆ ಮಂತದು ಕ್ಷತ್ರಿಯರ ಕರ್ಣ ಕಡತದು ಆ ಕ್ಷತ್ರಿಯರನ್ನ ನೆತ್ತೆರಡು ಈ ಆ ಭಾರತವರಾಮೇರನ ಪಿತೃಳೆ ತರ್ಪಣ ಕೊರ್ನಂಚಿನ ನೆಲ ಈ ಕುರುಕ್ಷೇತ್ರ ಅಂಚಿನ ಕುರುಕ್ಷೇತ್ರ ಯುದ್ಧಡು ಆ ಭಾರ್ಗವ ರಾಮೇರನು ಸೋಪಾಯಿನಾರು ಭೀಷ್ಮಾಚಾರ್ಯರು ಅಂಚಿನ ಮಾಮಲ್ಲ ಭೀಷ್ಮಾಚಾರ್ಯರನು ಪಗರಿದ ಮಂಚಡು ಜಬುಡಾಯಿನಾಯೇ ನಮ್ಮ ಅರ್ಜುನೆ ಮೂಜಿಲೋಪಡು ಕೀರ್ತಿ ಪಡೆಯಿನಂಚಿನ ತನ್ನ ಅಜ್ಜವೇನೇ ಪಗರಿದ ಮಂಚಡು ಜಬುಡಾಯಿನಂಚಿನ ಆ ಅರ್ಜುನನ ರಥನು ಪಿರನೂಕಿನಂಚಿನ ಸಾಮರ್ಥ್ಯ ಅವು ಕೂಡ ಏರ್ನ ಮಾತೆರ್ಮಲ ಬಾಯಿಡು ಬೋಯಿನಮಗೆ ನಿಂದೆ ಮಚ್ಚರದ ಪಾತ್ರದ ಕೇಳಂಚಿನ ಒರಿ ಕರುಣೆ ಮನಸ್ಸು ತೋಜಾಯಿನಂಚಿನ ಸಾಹಸ ಏರಾಂಡಲ ಮೆಚ್ಚುಡಿ ಗೋಡು ಅಂಚಾದೇ ಪಂಡನ ಉಡಲು ಬಿಂಜಿದು ಬರ್ತಂದು ಗುಣಕ್ಕೂ ಮಸಾಲ ಇಜ್ಜಿ ಐಡ್ದಾತ್ರ ಈ ಕರ್ಣನ ಉಡಲು ಬಿಂಜಿದು ಪುಗರುಡು ಆಂಡದಾದವರ್ಪನು ಪುಗರಿಯರ ಶಬ್ದ ದಿಕ್ಕೊಂದಿಕ್ಕಿ ಭಾಷೆ ಬಲೊಂದಿಜ್ಜಿ ಆಡು ಮಗೆ ಕರುಣೆ ಆಡು ಮಗೆ ಮಾತೆಲ್ಲ ಬಂಡೇರತ್ತ
ಅರ್ಧರತಿಕೆಯದು ಭೀಷ್ಮರು ಕೂಡ ಬರಿ ಕುಂತ ಇರತ್ತ ಏರು ಗಂಟೆನ ಅರ್ಧರತಿಕೆಯದು ಯಾನು ಬರೊಂದುಲ್ಲೇ ಮಹಾರಥಿ ಕರ್ಣ ಮಹಾರಥಿ ಕರ್ಣಿ ಮಹಾರಥಿ ಕರ್ಣಿ ದೇವರೇ ಧನ್ಯ ಏನ್ ತಗೊಂಡಿದ್ದೀನಿ ಅರ್ಜುನ ರಥ ಎಂದೆದುರು ವರ್ಕುನಾದ ಕೃಷ್ಣ ಬರುವೇನ ಎಂದೆದುರು ಕೃಷ್ಣ ಬರುವೇನ ಒಂದೇ ಅಂತ ಅದೊಂದಿದ್ದೀನಿ ಸ್ವಾಮಿ ನಿನ್ನ ದರ್ಶನ ಪುಂಡಾಯಿತು ಅಂದಿತ್ತಿನ ಮನಸ್ಸುದುಲಾಯ್ ಆಂಡ ಕೊಟ್ಟು ಸರಿಯಾದ ಭಕ್ತಿ ಎಂದೆದು ಮುಂತಿಯ ಸ್ವಾಮಿ ನಿನ್ನನ್ನು ಎಂಚ ಪುಗರೋಡು ಒಂದು ಪಡೆಯಲ್ಲ ಎಂಚ ನಾರಾಯಣ್ ಮಗರಾನ್ ಈ ನನ್ನ ಪುಗರ್ ಬೈ ಸ್ವಾಮಿ ನಿನ್ನ ಪುಗರ್ತೆ ನಾವು ಯಾರು ಮಿತ್ತೇ ರುಚಿ ಆಂಡ ತಿರ್ತು ಜಾರಿಯಾರ ಬಲ್ಲಿ ಪಡ್ಕುನ ಒಂಜಿ ಎಚ್ಚರಿಕೆ ಅನ್ನ ಮನಸ್ತೋಲಾಯು ಕೃಷ್ಣ ಇಂಚನೇ ನಡಪಾದ ಕೊರಡು ಎಂಕ್ಲೆನ ಕಾಲಗೊಂದು ಕೈ ಮುಗಿದು ನಡ್ರೋಣ ಪಾಲಿಸು ಗಜವದನ ಸುಗುಣ ವಿಷಾದಯ ಸುಗುಣ ವಿಷಾದಯ ಬಾಲೆ ವಿಜಯ ಬಾಲ ಮೇರಿಸಿ ಬಾಲೆ ಗಿರಿಜಯ ಬಾಲ ಗೆನಿಸಿ ಪುಜಾಲ ಜಯ ಗೀರನು ಪಾಲಿಸು ಗಜವದನ ಸುಗುಣ ವಿಜಾದಯ ಸುಗುಣ ವಿಜಾದಯ ದಯಾ ಸದನ ಗಜವದನ ಪಾಲಿಸೋ ಶ್ರೀ ದುರ್ಗಾಂಬಿಕೆಯ ಫಲಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಪಿರಿತು ಸಂಸ್ಕೃತಿಸಿ ಆತ್ಮನಿಗೆ ಕೈ ಮುಗಿದ ಅಂಬುಜಾಸನ ವಾಣಿಯನ ಪಾದ ಅಂಬುಜಕ್ಕೆ ಪರಮೃತ ಪರಿಣಿತನಿ ಕಥಾಮೃತವಾಯಿ ರಾಮನ ಪಾಳ್ಯದವರೆಲ್ಲ ಹವಣಿಸಿದರಿತ್ತ ರಾಮನ ಪಾಳ್ಯದವರೆಲ್ಲ ಜವದಿ ಲಗ್ಗೆಗೆ ಮುರ್ಜಲ ಪಣೆಯ ಕೊಡಿರೆ ನಾವು ದಿವಸಾಧಿಪತಿ ಕುಲೋದ್ಭವನವರ ದಿವಸಾಧಿಪತಿ ಕುಲೋದ್ಭವನವರ ಸಂತವಿಸಿ ರವಿಜಾತಗಿಂತೆಂದನು ಅತ್ತಲೂ ಇತ್ತಲೂ ಎತ್ತೆತ್ತಲೂ ಹವಣಿಸುವವರೇ ಇರು. ಲಂಕೆಯಲ್ಲಿ ರಾಕ್ಷಸರೆಲ್ಲರೂ ಹವಣಿಸುವುದು ಯಾರ ಒಳ್ಳೆಯ ವಸ್ತು ನಮಗೆ ಸಿಗ್ತದೆ ಅಂತ. ಸ್ವರ್ಗವನ್ನು ಸೇರಿದರು, ದೇವತೆಗಳನ್ನು ಬಗ್ಗು ಬಡಿದು ಸ್ವರ್ಗದ ಸಿಂಹಾಸನ ನಮಗೆ ಬೇಕು ಅಂತ ಹವಣಿಸುವರು ರಾಕ್ಷಸರು. ಸ್ವರ್ಗದಲ್ಲಿರುವಂತಹ ಕಾಮಿನಿಯರಾಗಲಿ
ಸ್ವರ್ಗದಲ್ಲಿರುವಂತಹ ಒಳ್ಳೆಯ ವಸ್ತುಗಳಾಗಲಿ ನಮಗೆ ಸಿಗ್ತದೋ ಅಂತ ಹವಣಿಸ್ತಲೇ ಇದ್ದವು. ಹಾಗಲ್ಲವೇ ಧನಾಧಿಪತಿಯ ವಿಮಾನ ಇವನಿಗೆ ಸಿಕ್ಕಿದ್ದು ಪುಷ್ಪಕ. ಅದೇ ರೀತಿಯಲ್ಲಿ ಆ ಬದಿಯಿಂದ ಅವರೆಲ್ಲರೂ ಹವಣಿಸುತ್ತಾ ಇದ್ದ ಹಾಗೆ ಈ ಬದಿಯಲ್ಲಿ ನಮ್ಮವರು ಹವಣಿಸುವುದಕ್ಕೆ ತೊಡಗಿದೆ. ಎದ್ದರು ಮೇಲೆ ಕೇಳುತ್ತಾರೆ, ಲಂಕೆಗೆ ಮುತ್ತಿಗೆ ಹಾಕಬೇಕೋ ಹೇಗೆ ಅಂತ. ಕೇವಲ ನನ್ನ ಬಾಯಿ ಅಲ್ಲ, ಕಣ್ಣಿನ ಸೂಚನೆ ಸಿಕ್ಕಿದರೆ ಸಾಕು ಅಂತ ಇದ್ದಾರೆ ತುಂಬ ಉತ್ಸಾಹದಿಂದ. ಅವರಿಗೆಲ್ಲ ಹೇಳುತ್ತಾ ಇದ್ದೇನೆ, ನಿಲ್ಲಿ ಅವಸರಿಸದಿರಿ. ನಾವು ಆ ಸೂರ್ಯವಂಶ ಸಂಜಾತರು. ಆದುದರಿಂದ ನಮ್ಮ ಮಾತು, ನಮ್ಮ ಕೃತಿಯು ಎಲ್ಲರಿಗೂ ಕಾಣುತ್ತೆ. ಎತ್ತರದಲ್ಲಿರುವ ಸೂರ್ಯನನ್ನು ಕಾಣದವರು ಯಾರು? ಅದಕ್ಕಾಗಿಯೇ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ನಾನೆಲ್ಲರನ್ನೂ ಕೇಳಿಕೊಂಡದ್ದು. ಒಂದು ಕಾಲದಲ್ಲಿ ಸೀತೆ ಇಲ್ಲದೆ ನಾನು ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಾ ಇರುವಾಗ ಒಟ್ಟಿಗೆ ಇದ್ದವನು ಲಕ್ಷ್ಮಣನೊಬ್ಬನೇ. ಕಣ್ಣಿಗೆಲ್ಲ ಅರಸಿನದ ಪುಡಿ ಎರಚಿದಂತೆ ಕಾಣುತ್ತಿದೆ ತಮ್ಮ ಅಂತ ದುಃಖಿಸುವ ಕಾಲದಲ್ಲಿ ನನ್ನನ್ನು ಸಂತಪಿಸಿದವರ ಮನೆ. ಆ ಕಾಲದಲ್ಲಿ ನನಗೆ ದೂರದ ಪರ್ವತದಲ್ಲಿ ಋಷ್ಯಮುಖದಲ್ಲಿದ್ದಂತಹ ಸುಗ್ರೀವನನ್ನು ಕಂಡು ಅವನ ಸಖ್ಯವನ್ನು ಬೆಳೆಸಿಕೊಂಡು ಆಮೇಲೆ ಸೀತಾನ್ವೇಷಣೆಯನ್ನು ಮಾಡಿ ನನ್ನ ಸೀತೆ ಇಂತಹ ಕಡೆಯಲ್ಲೇ ಇದ್ದಾಳೆ ಅಂತ ಕಂಡುಹಿಡಿದವನು ಹನುಮಂತನೂ ಉಳಿದ ಕಪಿಬಳದು. ಅವರೆಲ್ಲ ಸುತ್ತಲೂ ನಿಂತು ಕೇಳುತ್ತಾ ಇದ್ದಾರೆ, ಯಾವಾಗ ಕೋಟೆಗೆ ಲಗ್ಗೆಯನ್ನಿಡಲಿ. ಅಂಥವರಿಗೆಲ್ಲ ಹೇಳುವುದು, ಯೋಚನೆ ಮಾಡೋಣ, ಅವಸರ ಯಾಕೆ? ತಣ್ಣೀರನ್ನಾದರೂ ತಣಿಸಿ ಕುಡಿಯಬೇಕು ಅಂತ ಹೇಳುವವರಲ್ಲವೇ ನಾವು? ಮತ್ತೆ ತಡ ಮಾಡುವುದು ಯಾಕೆ? ತಡ ಮಾಡುವುದು ಯಾಕಂದ್ರೆ ಅಶುಭಸ್ಯ ಕಾಲಹರಣಂ ಶುಭಸ್ಯ ಶೀಘ್ರಂ. ಇನ್ನೊಬ್ಬರನ್ನು ಕೊಲ್ಲುವುದು, ಇನ್ನೊಬ್ಬರನ್ನು ಬಗ್ಗು ಬಡಿಯುವುದು, ಇನ್ನೊಬ್ಬರನ್ನು ಹತ್ತಿಕ್ಕುವುದು ಎನ್ನುವುದು ಅಶುಭ ಅಂತ ಭಾವಿಸಿದವನು ನಾನು. ಅದಕ್ಕಾಗಿ ಸ್ವಲ್ಪ ಕಾಯೋಣ, ಹೀಗೆ ಕಾಯುತ್ತಾ ಇದ್ದೇನೆ. ಆದ್ದರಿಂದ ಉತ್ಸಾಹದಲ್ಲಿರುವಂತಹ ನಿಮ್ಮಲ್ಲೆಲ್ಲ ಒಂದು ಮಾತು ಹೇಳುವುದಕ್ಕುಂಟು. ಏನದು? ಸಾರಿಗೊಂದರೆ ಪಾಪವಿಲ್ಲ, ಸಾರಿಗೊಂದರೆ ಪಾಪವಿಲ್ಲ, ನಮ್ಮ ಧಾರಿಧಿಪತಿಗಳ ನಡತೆಯದಲ್ಲ, ನಮ್ಮ ಧಾರಿಧಿಪತಿಗಳ ನಡತೆಯದಲ್ಲ. ಇನ್ನಾದರೆಂದನು ಕಂಡು ಇನ್ನಾದರೆ ಮೂವನು ಕಂಡು ಸರಿಯಲ್ಲದಲ್ಲಿತ್ತು ತನ್ನನ್ನು ಕೂಡಿಕೊಂಡು ಚೆನ್ನಾಗಿದ್ದರೆ ಬಂದದಂಡು ಹೋದನ್ಯಾಯವಲ್ಲ ಕೀರ್ತಿಯನು ಕೊಂಡು ಸಾರಿಕೊಂಡರೆ ಪಾಪವಿಲ್ಲ, ನಮ್ಮ ಧಾರಿಪತಿಗಳ ನಡತೆಯದಲ್ಲ. ಕ್ಷಮಾಗುಣ ಸಂಪನ್ನರು ನಾವು ಅಂತ ಲೋಕಕ್ಕೆ ಬಾರಿ ಬಾರಿಗೆ ಸಾರುವುದಕ್ಕೆ ಸಿದ್ಧರಾದವರು ನಾವು. ಕೊಲ್ಲಬೇಕು ಹೌದು, ಆದರೆ ಕೊಲ್ಲದೆಯೇ ಕೆಲಸ ಸಾಧ್ಯವಾಗುತ್ತದಾದರೆ ಕ್ಷಮಿಸಿ ಬಿಡಬೇಕಾದದ್ದು ಹೌದು. ನಮ್ಮ ಉದ್ದೇಶ ಒಬ್ಬ ಸಾಯಬೇಕು ಅಂತಲ್ಲ, ಒಬ್ಬನಿಗೆ ಜೀವ ಕೊಡುವುದಕ್ಕೆ ಸಾಧ್ಯವೇ ಅಂತ ನೋಡೋಣ, ಅವನಿಗೆ ಮರುಹುಟ್ಟು ಕೊಡುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ಕೈಲಾದ ಪ್ರಯತ್ನವನ್ನು ಮಾಡೋಣ ಅಂತ.
ನಾವು ಬಹಳಷ್ಟು ಯೋಚನೆ ಮಾಡುತ್ತಾ ಇರುವುದು. ಆದುದರಿಂದಲೇ ಹೇಳುತ್ತಾ ಇದ್ದೇನೆ, ಸಾರಿಕೊಂಡರೆ ದೋಷವಿಲ್ಲ. ರಾವಣ ಬಹಳ ಉನ್ನತ ಮಟ್ಟದಲ್ಲಿದ್ದವನು, ದೊಡ್ಡ ವಿದ್ಯಾವಂತ, ಬಹುದೊಡ್ಡ ಸಾಧಕ, ಪ್ರತಿಭಾವಂತ, ದಕ್ಷ, ಎಲ್ಲವೂ ಇದ್ದಂತಹ ಆ ರಾವಣನನ್ನು ನಾನು ಬಗ್ಗು ಬಡಿಯುತ್ತೇನೆ, ಕೊಲ್ಲುತ್ತೇನೆ ಅಂತ ಹೇಳುವುದಷ್ಟಲ್ಲ, ಬದಲಾಗಿ ಅಂಥ ಒಬ್ಬನಿಗಿರುವಂತಹ ಕೆಟ್ಟ ಗುಣವನ್ನು ನಿವಾರಣೆ ಮಾಡಿ ಅವನನ್ನು ಕ್ಷಮಿಸುವುದಕ್ಕೆ ನಮಗೆ ಕೂಡುತ್ತದೆಯೋ ಇದನ್ನು ನಾವು ಆಲೋಚನೆ ಮಾಡಬೇಕು ಅಂತ ನಾನು ಹೇಳೋದು. ಹಾಗಾದರೆ ಸಾರಿ ಕೊಲ್ಲಬೇಕಾದರೆ ಏನು ಬೇಕು? ಕೊಲ್ಲಬೇಕಾದರೆ ನಮ್ಮಲ್ಲಿ ಸತ್ವ ಬೇಕು. ಯಾರು ಬಲವಂತನೋ ಅವನಿಗೆ ಮಾತ್ರ ಕ್ಷಮಿಸುವುದಕ್ಕೆ ಅರ್ಹತೆ ಇದೆ. ಏನೂ ಇಲ್ಲದಂತಹವನೊಬ್ಬನು ಬಲಶಾಲಿಯೊಬ್ಬನಲ್ಲಿ ಹೋಗಿ ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಮ್ಮಲ್ಲಿ ಬೇಕಷ್ಟು ಬಲ ಇದ್ದಾಗ ಅವನನ್ನು ಹೇಳಬಹುದು, ನಾನು ಕ್ಷಮಿಸಿದ್ದೇನೆ ಅಂತ. ಅದಕ್ಕಾಗಿ ನಾನೀಗ ಸಾರುವುದಕ್ಕೆ ಯೋಚನೆ ಮಾಡುತ್ತಾ ಇರೋದು. ನಾವು ಈ ಶರದಿಗೆ ಸೇತುವೆಯನ್ನು ಬರಿದಾಯಿತು. 100 ಯೋಜನ ವಿಸ್ತಾರವಾದಂತಹ ಈ ಸಮುದ್ರಕ್ಕೆ ನಮ್ಮವರೆಲ್ಲರೂ ಒಟ್ಟು ಸೇರಿ ಸೇತುವೆಯನ್ನು ಬರೆದರು. ಸಮುದ್ರ ರಾಜ ಒಮ್ಮೆಗೆ ನಿರಾಕರಿಸಿದ ಈ ಸೇತುವೆಗೆ. ಆದ್ದರಿಂದಲೇ ಹಾಕಿದ್ದೆಲ್ಲವನ್ನು ನುಂಗಿ ನೊಣೆದ. ಇದರಿಂದಾಗಿ ಸೇತುವೆ ಕಟ್ಟುವುದು ನಮಗೆ ದುಸ್ತರವಾಗಿ ಹೋಯಿತು. ನಮ್ಮ ಕಪಿಗಳು ಬಳಲಿದರು. ಆ ಕಾಲಕ್ಕೆ ನಾನು ಪ್ರಾಯೋಪವೇಶ ವ್ರತವನ್ನು ಕೈಗೊಂಡೆ. 3 ದಿವಸಗಳ ಪರ್ಯಂತರ ಗರ್ಭಾಸನದಲ್ಲಿ ಉಪವಾಸದಿಂದ ಕುಳಿತೆ. ಆಮೇಲೆ ಮತ್ತೂ ಒಲಿಯದೇ ಇದ್ದಾಗ ಸಮುದ್ರ ರಾಜನನ್ನು ನಿಗ್ರಹಿಸ್ತೇನೆ ಅಂತ ನನ್ನ ಕೋದಂಡವನ್ನು ಎತ್ತಿದೆ. ಆ ಕಾಲಕ್ಕೆ ಅವನು ಅವನ ಮಡದಿಯರು ಬಂದು ಶರಣಾಗತರಾದರು. ಇಲ್ಲಿ ಕೇವಲ ಅವನನ್ನು ಬೆದರಿಸಿದ್ದೇನೆ ಎನ್ನುವ ದೊಡ್ಡಸ್ತಿಕೆ ನನಗಲ್ಲ, ಬದಲಾಗಿ ಒಂದು ಸಂದೇಶವನ್ನು ಸಾರಿದ್ದೇನೆ ನಾನು ರಾವಣನಿಗೆ. ಆ ದಶಕಂಠ ತನ್ನ 10 ಮುಖಗಳನ್ನು ಒಮ್ಮೆ ತೆರೆದು ನೋಡಿದೆ. ಇನ್ನಾದರೆಮ್ಮನ್ನು ಕಂಡು ನಮ್ಮನ್ನು ಕಾಣಿದೆ. ಆಗ ಅವನಿಗೆ ಗೊತ್ತಾಗ್ತದೆ ನಮ್ಮ ಸಾಮರ್ಥ್ಯ ಏನು ಅಂತ. ವಾಲಿ ನನ್ನನ್ನು ಕಂಡಿದ್ದ. ಆದರೆ ಏನು ಮಾಡೋಣ, ಉಸಿರನ್ನು ಕೊನೆಯ ಬಾರಿಗೆ ಎಳೆಯುವುದಕ್ಕೆ ಕೆಲವೇ ಕ್ಷಣಗಳ ಮುಂದೆ ನನ್ನನ್ನು ಕಂಡದ್ದವನು. ಆಗ ಹೇಳಿದ, ರಾಮ ಸಾಕು, ನನಗೆ ಇನ್ನು ಮರಣ ಸಾಕು, ಇನ್ನು ಬದುಕಬೇಕು ಅಂತ ನನಗೆ ಆಸೆ ಇಲ್ಲ ಅಂತ ಹೇಳಿದೆ. ಅದು ಕೊನೆಯ ಕಾಲಕ್ಕೆ ನನ್ನನ್ನು ಕಂಡು, ಆದರೆ ನನ್ನನ್ನು ಕಾಣುವುದಕ್ಕೆ ಮೊದಲು ನನ್ನನ್ನು ಬೇಕಷ್ಟು ದೂಷಿಸಿದ ಅವನು. ಹಾಗೆ ಇವನಿಗೆ ಕೊನೆಯ ಕಾಲಕ್ಕಲ್ಲ, ಈ ಕಾಲಕ್ಕೆ ನನ್ನನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದಾದರೆ, ಒಳಗಣ್ಣನ್ನು ತೆರೆಯುವುದಕ್ಕೆ ಕೂಡುತ್ತದಾದರೆ ಬದುಕನ್ನು ಕೊಡಬಹುದು, ಹೊಸ ಬಾಳುವೆಗೆ ಅಡಿಯಿಡುವ ಹಾಗವನನ್ನು ಮಾಡಬಹುದು. ಅದಕ್ಕಾಗಿ ಹೇಳುವುದು, ಇನ್ನಾದರೂ ಎಮ್ಮನ್ನು ಕಂಡು. ಕಾಲ ಕಳೆಯಿತು, ಆದ ಹಾನಿ ಆಗಿ ಹೋಯಿತು. ಖರದೂಷಣ ತ್ರಿಶಿರಾದಿಗಳು ಮಡಿದರು. ಅದರ ಜೊತೆಯಲ್ಲಿ ಲಂಕೆಯ ಲಕ್ಷ್ಮಿ ಲಂಕಿಣಿ ಸತ್ತು ಹೋದಳು. ಇಷ್ಟೆಲ್ಲ ಆದ ಮೇಲೂ ಕೇಳು, ಉರಿದ ಲಂಕೆ ಮತ್ತೊಮ್ಮೆ ಭವ್ಯವಾಗಿ ಮೇಲೆದ್ದು ನಿಲ್ಲಬೇಕಾಗಿದ್ದರೆ ಇನ್ನಾದರೆ ಎಮ್ಮನ್ನು ಕಂಡು. ಜೊತೆಯಲ್ಲಿ ಸೀತೆಯನ್ನು ತಂದೀಯಲಿ ನಮಗೆ. ಆಗ ತಿಳಿಯುತ್ತದೆ ನಿಜವಾದ ಬದುಕು ಏನು, ಸೂರ್ಯವಂಶ ಸಂಜಾತರು ಹೇಗಿದ್ದಾರೆ ಎಂದು. ಇಕ್ಷ್ವಾಕುವಿನ ವಂಶದಲ್ಲಿ ಹುಟ್ಟಿದ ನಾವು, ನಮ್ಮ ವಾಕು ಇಕ್ಷುವಿನ ಹಾಗೆ ಸಿಹಿಯಾದ ಮಾತು, ಕಠೋರವಾದ ಮಾತುಗಳನ್ನಾಡಿ ನೋಯಿಸಬಾರದು ಅಂತ ಹೇಳುವರು ನಾವು. ಅದಕ್ಕಾಗಿಯೇ ನಾನು ಇಷ್ಟು ನಯ ವಿನಯದಿಂದ ಅವನಲ್ಲಿ ಸೀತೆಯನ್ನು ಕೊಡುವ ಹಾಗೆ ಒಡಂಬಡಿಸುವುದಕ್ಕೆ ಯೋಚನೆ ಮಾಡುತ್ತಾ ಇದ್ದೇನೆ. ಹಾಗಾದರೆ ತಮ್ಮನನ್ನು ಪುನಃ ಸೇರಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಒಂದೇ ವಂಶದ ಕವಲುಗಳು, ಜೊತೆಯಲ್ಲೇ ಇರಬೇಕಾದವರು, 100 ಕಾಲ ಬಾಳಬೇಕಾದವರು, ಚಿನ್ನದ ಲಂಕೆಯನ್ನು ಮಸಣ ಮಾಡಬಾರದಾದವರು, ಇಂಥವರು ಒಟ್ಟಿನಲ್ಲಿ ಇರಬೇಕು ಅಂತ ನಾನು ಹಾರೈಸ್ತೇನೆ ಸದಾಕಾಲವೂ ಕೂಡ. ಹಾಗಿರುವುದರಿಂದ ಭ್ರಾಂತು ಬುದ್ಧಿಗಳನ್ನೆಲ್ಲ ಬಿಡಬೇಕು ಮತ್ತು ತಮ್ಮ ಪಂಥ ಪೌರುಷಗಳೇನಿದ್ದರೂ ಅದನ್ನು ಪಕ್ಕದಲ್ಲಿ ಕಟ್ಟಿಡಬೇಕು. ಯಾಕಂದರೆ ನಮ್ಮ ಮುಂದೆ ಅದು ಯಾವುದೂ ನಡೆಯುವುದಿಲ್ಲ. ನಾನು ಕೋದಂಡವನ್ನು ಎತ್ತಿದನಾದರೆ ಅದಕ್ಕೆ ದಂಡ ಏನು ಅಂತ ಕೇಳ್ತೇನೆ. ನಾನಲ್ಲ, ನನ್ನ ಬಾಣ ಕೇಳ್ತದೆ, ಏನನ್ನು ಬಲಿ ತೆಗೆದುಕೊಳ್ಳಲಿ ಎಂದು. ಅಂತಹ ಬಾಣವನ್ನೇ ಬಿಟ್ಟದ್ದು ನಾನು ವಾಲಿಗೂ ಕೂಡ.
ಅವನ ಎದೆಯನ್ನು ಸೀಳಿದ್ದು ಅದೇ ಬಾಣ. ಕೊನೆಗೆ ಅವನಿಗೆ ಜ್ಞಾನೋದಯವಾದದ್ದು ಕೊನೆಯ ಕಾಲಕ್ಕೆ ಇದೇ ಬಾಣದಿಂದ. ಇದು ದಶಕಂಠನ 10 ತಲೆಯನ್ನೂ ಬಿಡಲಿಕ್ಕಿಲ್ಲ ಎನ್ನುವುದನ್ನು ಯೋಚನೆ ಮಾಡಬೇಕಾದರೆ ನಮ್ಮನ್ನು ಕಾಣಬೇಕು, ಭ್ರಾಂತು ಬುದ್ಧಿಯನ್ನು ಬಿಡಬೇಕು. ಪಂಥ ಪೌರುಷಗಳನ್ನೆಲ್ಲವನ್ನು ಬಿಟ್ಟು ಸೀತೆಯನ್ನು ಕೊಡುವುದಕ್ಕೆ ಮನಸ್ಸು ಮಾಡ್ತಾನಾದರೆ ಅದು ಎಲ್ಲರಿಗೂ ಒಳ್ಳೆಯದು, ಅವನಿಗೆ ಮಾತ್ರ ಅಲ್ಲ. ಹಾಗಾದರೆ ಹೇಗೆ? ಅದಕ್ಕಾಗಿ ಸಂಧಾನಕ್ಕೊಬ್ಬನನ್ನು ಕಳುಹಿಸಬೇಕು. ನಮ್ಮವನೆಯಾದಂತಹ ಸುಗ್ರೀವನಿಗೆ ಹೇಳಿದೆ, ಸಂಧಾನಕ್ಕೊಬ್ಬನನ್ನು ಕಳುಹಿಸಬೇಕು ಅಂತ. ನಾನು ಸೂರ್ಯವಂಶದಲ್ಲಿ ಹುಟ್ಟಿದವನಾದರೆ ನೇರವಾಗಿ ಸೂರ್ಯನ ಮಗ ಸುಗ್ರೀವ. ಆದ್ದರಿಂದಲೇ ಸುಗ್ರೀವಂಶನಂಗತ ಅಂತ ಸುಗ್ರೀವನನ್ನು ಹುಡುಕಿಕೊಂಡು ಮುಂದಕ್ಕೆ ಹೋದದ್ದು ನಾನು. ಪಂಪಾತೀರದಲ್ಲಿ ಹನುಮಂತನನ್ನು ಕಂಡ ಮೇಲೆ ಸುಗ್ರೀವ ಸಖ್ಯವನ್ನು ಬಯಸಿ ಋಷ್ಯಮುಖ ಪರ್ವತಕ್ಕೆ ಏರಿದಾಗ ನನಗನ್ನಿಸಿತು, ಸುಗ್ರೀವನು ಬಹಳಷ್ಟೆತ್ತರದಲ್ಲಿದ್ದಾನೆ, ಕೇವಲ ಮಂಗನಲ್ಲ. ಹಾಗೆ ಸುಗ್ರೀವ ಸಖ್ಯವಾದ ಮೇಲೆ ಪ್ರಸ್ರವಣಪ್ಪ ಪರ್ವತದಲ್ಲಿ ಚಾತುರ್ಮಾಸ್ಯವನ್ನು ಕಳೆದೆ. ಮಳೆಗಾಲ ನಿಂತಿತು. ಆ ಕಾಲದಲ್ಲಿ ಸುಗ್ರೀವ ಸೀತಾನ್ವೇಷಣೆಗೆ ಸಹಕರಿಸಿದ. ಕಪಿಗಳೆಲ್ಲರೂ ಒಂದು ಸೇರಿ 1 ತಿಂಗಳ ಪರ್ಯಂತರ ಅರಸಿ ನನ್ನ ಸೀತೆಯನ್ನು ಶೋಧಿಸಿದರು. ಲಂಕೆ ಉಳಿದದ್ದು ಮಾತ್ರವಲ್ಲ, ಇಲ್ಲಿ ನನ್ನ ಮನಸೂರಿಯುತ್ತದೆ ಅಂತ ರಾಕ್ಷಸರಿಗೆ ಗೊತ್ತಾಗಿ ಹೋಗಬೇಕು. ಈಗ ನಾವು ಎಲ್ಲ ರೀತಿಯಿಂದಲೂ ಬಲಾನ್ವಿತರು ಎನ್ನುವುದು ರಾಕ್ಷಸರಿಗೆ ಮನದಟ್ಟಾಗಿದೆ ಅಂತ ಭಾವಿಸ್ತೇನೆ. ಪರಮ ಮೂರ್ಖರಲ್ಲವಾದರೆ ರಾಮನ ಸತ್ವವೇನು, ರಾಮನ ಸಾಮರ್ಥ್ಯವೇನು, ಜೊತೆಯಲ್ಲಿರುವ ಬಲದ ಬಲವೇನು, ಇದನ್ನು ತಿಳಿಯುವುದಕ್ಕೆ ಸಾಧ್ಯವಾದೀತು. ಅದಲ್ಲವಾದರೆ ಏನು ಮಾಡೋಣ? ಮರಣವನ್ನು ಬಯಸಿದ್ದಾರೆ ಅಂತಲೇ ತಿಳಿಯಬೇಕಾಗುತ್ತದೆ ನಾನು. ಅದಕ್ಕೆ ಸಂಧಾನಕ್ಕೆ ಒಬ್ಬನನ್ನು ಕಳುಹಿಸಬೇಕು ಅಂತ ಹೇಳುವುದು ಸುಗ್ರೀವನಲ್ಲಿ. ಯಾಕಂದರೆ ಸುಗ್ರೀವನ ಸೈನ್ಯದಲ್ಲಿ ಯಾರಿದ್ದಾರೆ, ಅವರ ನಿಜವಾದ ಸಾಮರ್ಥ್ಯವೇನು ಅಂತ ತಿಳಿದಿರುವುದು ಸುಗ್ರೀವನಿಗೆ ಹೊರತು ನನಗಲ್ಲ. ನನಗೆ ಮೊನ್ನೆ ಪರಿಚಯವಾಗುತ್ತಾ ಉಂಟಂತೆ ಕೆಲವರನ್ನು, ಇನ್ನು ಕೆಲವರು ಇನ್ನೂ ಪರಿಚಯವಾಗಬೇಕು. ಅಗಾಧವಾದಂತಹ ಈ ಸೈನ್ಯದಲ್ಲಿ ಎಲ್ಲರನ್ನೂ ಗುರುತಿಸಿ ಎಲ್ಲರ ಹೆಸರನ್ನು ಹಿಡಿದು ಕರೆಯುವಷ್ಟು ನನಗೆ ಇವತ್ತಿಗೂ ಪರಿಚಯ ಆಗಲಿಲ್ಲ.
ನಾನು ಲಕ್ಷ್ಮಣನು ಮಾತ್ರ ಇದ್ದೆವು. ಮಳೆಗಾಲ ಕಳೆದ ಮೇಲೆ ಈಗ ನಮ್ಮ ಒಬ್ಬೊಬ್ಬರ ಪರಿಚಯವಾಗುತ್ತಾ ಇದ್ದ ಹಾಗೆ ಅಗಾಧವಾದ ಸಾಮರ್ಥ್ಯವನ್ನು ಹೊಂದಿದವರಿವರು ಅಂತ ಮನವರಿಕೆ ಆಗ್ತದೆ. ಹಾಗಿರುವಾಗ ಸಂಧಾನಕ್ಕೊಬ್ಬನನ್ನು ಕಳುಹಿಸಬೇಕು ಅಂತ ಸುಗ್ರೀವನಲ್ಲಿ ಹೇಳಿದಾಗ ಸುಗ್ರೀವ ಯೋಚನೆ ಮಾಡುತ್ತಾನೆ. ಬುದ್ಧಿವಂತನಾದವನು ಯಾರು, ಚೆನ್ನಾಗಿ ಮಾತಾಡಬಲ್ಲ ಸಮರ್ಥ ಯಾರು, ರಾಮನ ಆಶಯ ಏನು ಅಂತ ಯೋಚನೆ ಮಾಡಿ ಅದಕ್ಕೆ ಬೇರೊಂದು ಅರ್ಥ ಕಲ್ಪಿಸದ ಹಾಗೆ ಸಭೆಯಲ್ಲಿ ಮಂಡಿಸಬಹುದಾದಂತಹ ವಾಕ್ಚತುರ ಯಾರು, ಒಳ್ಳೆಯ ಪರೇಂಗಿತಜ್ಞನಾಗಿರಬೇಕು. ನಾನೇನು ಹೇಳುತ್ತೇನೆ ಎನ್ನುವುದನ್ನು ಅವನಲ್ಲಿ ಹೇಳುವುದು ಮಾತ್ರವಲ್ಲ, ಅವನೇನು ಭಾವಿಸಿದ್ದಾನೆ ಎನ್ನುವುದನ್ನು ಪುನಃ ಬಂದು ನನ್ನಲ್ಲಿ ವಿತರಿಸಬೇಕಲ್ವೇ? ಅಂತಹ ಒಬ್ಬ ಜಾಣನಾದಂತಹ ವ್ಯಕ್ತಿಯನ್ನು ನೀನು ಹುಡುಕಿ ಅವನಲ್ಲಿಗೆ ಕಳುಹಿಸಿಕೊಡಬೇಕು ಅಂತ ಹೇಳು. ಆಗ ನಾನು ಬರೆದಂತಹ ಈ ಸೇತುವೆ ರಾಕ್ಷಸ ಕುಲದವರಿಗೂ ಮಾನವ ಕುಲವಾದ ನಮ್ಮವರಿಗೂ ಇರುವ ಸ್ನೇಹ ಸೇತುವೆಯಾಗಿ ಮಾರ್ಪಾಟು ಹೊಂದಿತ್ತು. ನಮಗೆ ಈ ಕಡೆಯಿಂದ ಆ ಕಡೆಗೆ ಹೋಗುವುದಕ್ಕಿದ್ದಂತಹ ಈ ಸೇತುವೆ ಕೇವಲ ಅವರನ್ನು ಕೊಲ್ಲುವುದಕ್ಕಲ್ಲ, ಬದಲಾಗಿ ಅವರನ್ನೂ ನಮ್ಮ ಕಡೆ ಕರೆತರುವುದಕ್ಕಾಗಬೇಕು. ಅಂದರೆ ರಾಕ್ಷಸೀಯ ಗುಣಗಳು ಹೋಗಿ ಮಾನವೀಯ ಗುಣಗಳನ್ನು ಅವರೂ ಪಡೆದುಕೊಳ್ಳುವ ಹಾಗಾಗುವುದಕ್ಕೆ ಈ ಸೇತುವೆ ಕಾರಣವಾಗುತ್ತದೆ ಅಂತಾದರೆ ನಾನು ಸಂಭ್ರಮಿಸ್ತೇನೆ. ಅವನು ಒಳ್ಳೆಯವನಾಗಿ ತನ್ನೆಲ್ಲ ಸಾಮರ್ಥ್ಯವನ್ನು, ತನ್ನ ರಕ್ಕಸ ಬಳಗದ ಎಲ್ಲ ಶಕ್ತಿಯನ್ನು ಮನುಕುಲದ ಏಳಿಗೆಗಾಗಿ ವಿನಿಯೋಗಿಸ್ತಾನೆ ಅಂತಾದರೆ ಆಗ ಅದಕ್ಕಿಂತ ಹೆಚ್ಚು ಸಂತೋಷದ ಸಂಗತಿ ಬೇರೇನು? ಅದಕ್ಕಾಗಿ ನಾನು ಹಿಗ್ಗುತ್ತೇನೆ. ಸುಗ್ರೀವನನ್ನು ಕರೆದು ಹೇಳಿದೆ, ಒಳ್ಳೆಯವನಾದವನನ್ನು ಕಳುಹಿಸುವನು. ಆಗ ನನಗನ್ನಿಸ್ತದೆ ಎಲ್ಲಾದರೂ ಬುದ್ಧಿಯನ್ನು ತಿದ್ದಿಕೊಂಡು ಸೀತೆಯನ್ನು ಮರಳವನು ಒಪ್ಪಿಸ್ತಾನೆ ಅಂತ ಆದರೆ ಈ ಎಲ್ಲ ದಂಡು ಪುನಃ ಹಿಂದಕ್ಕೆ ಹೋಗುತ್ತದೆ ಅಂತ ಹೇಳಿದರೆ ನನಗಾಗುವ ಸಂತೋಷ ಎಷ್ಟೋ ಹೆಚ್ಚು. ಯುದ್ಧದಲ್ಲಿ ಅವರೆಲ್ಲರನ್ನೂ ಕೊಂದು ಸಂತೋಷದಿಂದ ಬೀಗುವವನಲ್ಲ ನಾನು. ಬದಲಾಗಿ ಯುದ್ಧವನ್ನು ತಪ್ಪಿಸಿ ಅವರೆಲ್ಲರಿಗೂ ಸದ್ಬುದ್ಧಿಯು ದೊರೆಯುವ ಹಾಗೆ ಮಾಡುವುದಕ್ಕೆ ಪ್ರಯತ್ನ ಪಡುವುದಕ್ಕೆ ಸಾಧ್ಯವಾದರೆ, ಅವರೆಲ್ಲರನ್ನೂ ಪರಿವರ್ತನೆ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯವಾಗುತ್ತದಾದರೆ ಆಗ ಯುಗ ಪ್ರವರ್ತಕನಾಗಿ ನಾನೇನನ್ನೋ ಸಾಧಿಸಿದೆ ಎನ್ನುವಂತಹ ಸಮಾಧಾನ ನನಗುಂಟಾಗಿ, ಏನೇ ಆಗಲಿ ಅಂತೂ ಕೊಲ್ಲುವುದಿದ್ದರೂ ಸಾರಿಕೊಳ್ಳಬೇಕೇ ಹೊರತು ಸುಮ್ಮನೆ ಅವರ ಮೇಲೆ ಎರಗಿ ಕೊಲ್ಲಬಾರದು ಎನ್ನುವ ನಮ್ಮ ನೀತಿ ಈ ಮೂಲಕವಾಗಿ ಪ್ರಕಟವಾಗಬೇಕು. ಕನಿಷ್ಠ ಲಂಕೆಯಲ್ಲಿ ಎಲ್ಲಾದರೂ ಒಬ್ಬೊಬ್ಬರಾದರೂ ಒಳ್ಳೆಯವರಿದ್ದರೆ ನಾಳೆಗೆ ನೆನಪಿಸಿಕೊಳ್ಳಿ, ಸದ್ಬುದ್ಧಿ ಇರುತ್ತಿದ್ದಿದ್ದರೆ ರಾಮ ಕೊನೆಗೂ ಕಾಪಾಡುತ್ತಿದ್ದಾನೆ. ಅಥವಾ ಮತ್ತೊಂದು ಗೊತ್ತಾಗಲಿ, ಇಲ್ಲಿರುವ ಹೆಚ್ಚಿನವರನ್ನೂ ಕೊಂದರು ಒಳ್ಳೆಯವರೆಲ್ಲರೂ ಎಲ್ಲಾದರೂ ರಾಮನನ್ನು ಅಂತರಕ್ಕೆ ಓಡಿದರೆ ಅವರನ್ನು ಓಡಿಸಿ ಹೋಗಿ ಹೊಡೆಯುವ ಬುದ್ಧಿ ರಾಮನಿಗಿಲ್ಲ. ಕೊಲ್ಲುವುದಕ್ಕೆ ಮಾತ್ರ ರಾಮನಿಗೆ ಬರುವುದಲ್ಲ, ಕಾಯುವುದಕ್ಕೂ ಬರ್ತದೆ ಎನ್ನುವುದನ್ನು ತಿಳ್ಕೊಳ್ಳಿ. ಅದಕ್ಕೆ ಬೇಕಾಗಿ ಸುಗ್ರೀವ ಒಬ್ಬ ಒಳ್ಳೆಯ ಕಪಿವೀರನನ್ನು ಆ ಕಡೆಗೆ ಕಳುಹಿಸಿಕೊಡ್ತೀಯಾ?